ನಮಸ್ತೆ ಸರ್. ನಮಸ್ತೆ. ತಾವು ಹಲವಾರು ವರ್ಷಗಳಿಂದ ಅಂದರೆ ಹಲವಾರು ಒಂದು 4-5 ದಶಕಗಳಿಂದ ನೀವು ಪ್ರಾಧ್ಯಾಪಕರಾಗಿ, ಆಮೇಲೆ ಜನಪದ ತಜ್ಞರಾಗಿ, ಆಮೇಲೆ ಸಾಹಿತ್ಯ ವಿಚಾರಗಳಲ್ಲಿ ಅಭಿರುಚಿ ಇಟ್ಟುಕೊಂಡು, ಆಮೇಲೆ ಯಕ್ಷಗಾನದ ವಿಚಾರವಾಗಿ ತಾಳಮದ್ದಲೆಯಲ್ಲಿ ಅರ್ಥವನ್ನು ಹೇಳಿಕೊಂಡು, ಆಮೇಲೆ ಕಲಾವಿದರಾಗಿದ್ದುಕೊಂಡು, ಹೀಗೆ ಹಲವಾರು ನೆಲೆಗಳಲ್ಲಿ ನೀವು ಸಮಾಜಕ್ಕೆ ಬೇಕಾದಂತಹ ಕೆಲವು ಕೊಡುಗೆಗಳನ್ನು ಕೊಟ್ಟವರು. ಈ ಎಲ್ಲ ಅಂದರೆ ಸಾಹಿತ್ಯಿಕ ವಿಚಾರಗಳು, ಆಮೇಲೆ ಜಾನಪದ ವಿಚಾರಗಳು, ಅದರ ಜೊತೆಯಲ್ಲಿ ನಮ್ಮ ನೆಲದ ಕಲೆಯಾದಂತಹ ಯಕ್ಷಗಾನದ ವಿಚಾರಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಹೊತ್ತು ವಿಚಾರ ವಿನಿಮಯ ಮಾಡಿಕೊಂಡು ನಾವು ಅದರ ಬಗ್ಗೆ ಹೆಚ್ಚಿನ ಅರಿವನ್ನು ಪಡೆದುಕೊಳ್ಳೋಣ ಎನ್ನುವಂಥ ದೃಷ್ಟಿಯಿಂದ ನಿಮ್ಮಲ್ಲಿ ಒಂದು ಎಷ್ಟು ಹೊತ್ತು ಸಾಧ್ಯ ಆಗ್ತದೆ ಅಷ್ಟು ಹೊತ್ತು ನಾವು ಒಂದು ಮಾತುಕತೆ. ಮೊದಲಿಗೆ ಸರ್, ತಾವು ತಮ್ಮ ಒಂದು ಕಿರು ಪರಿಚಯ, ಅಂದರೆ ಯಾವ ರೀತಿ ನಿಮ್ಮ ಒಂದು ಬಾಲ್ಯ, ಈ ಬೇರೆ ಬೇರೆ ಆಸಕ್ತಿಗಳಿಗೆ ಕಾರಣವಾದ ಪ್ರೇರಕವಾದ ಅಂಶಗಳು, ಆಮೇಲೆ ಯಾವ ರೀತಿ ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನು ಒಂದು ಮೈಲಿಗಲ್ಲು ಅನ್ನುವಂತಹ ನಿಮ್ಮ ಒಂದು ವೈಯಕ್ತಿಕವಾದಂತಹ ಮೈಲಿಗಲ್ಲು ಅಂತ ನಿಮಗೇನು ಅನಿಸ್ತದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್. ನನ್ನ ಹೆಸರು ಪುರುಷೋತ್ತಮ್ ಬಿಳಿಮಲೆ ಅಂತ. ಈ ಬಿಳಿಮಲೆ ಎಂಬುದು ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ಒಂದು ಸಣ್ಣ ಹಳ್ಳಿ. ಕರೆಕ್ಟ್. ನಾನು ಹುಟ್ಟಿದಲ್ಲಿ, ಓದಿದ್ದು ಅಲ್ಲಿ ಒಂದು ಪಕ್ಕದಲ್ಲಿ ಕೂತ್ಕುಂಜ ಶಾಲೆ ಅಂತಿತ್ತು, ಆಮೇಲೆ ಪಂಜ, ಆಮೇಲೆ ಸುಬ್ರಹ್ಮಣ್ಯ, ಗುತ್ತಿಗಾರು. ಅಂದರೆ ಆ ಕಾಲದಲ್ಲಿ ಮನೆಗೆ ಹತ್ತಿರ ಯಾವುದು ಶಾಲೆ ಇದೆ ಅಲ್ಲಿ ಎಷ್ಟು ಸಿಗ್ತದೆ ಅಷ್ಟು ಓದಿ, ಆಮೇಲೆ ಮುಂದಿದ್ದು ಎಲ್ಲಿ ಸಿಗ್ತದೆ ಅಂತ ಹೋಗುದೇ ವಿನಃ ಕರೆಕ್ಟ್ ವಿಷಯ ಅಲ್ಲಿದೆ ಹಾಗಾಗಿ ಅಲ್ಲಿ ಹೋಗುವಂತ ಅಲ್ವೇ ಅಲ್ಲ, ಅದು ಲಭ್ಯತೆ. ಹೌದು. ಈ ಪರಿಸರದಲ್ಲಿ ನಾನು ಓದಿದ್ದು, ಮತ್ತು ಆ ಪರಿಸರದಲ್ಲಿ ನಾನು ಎಳವೆಯಲ್ಲಿ ನಮಗಿದ್ದ ಏಕೈಕವಾದ ಒಂದು ಜ್ಞಾನ ಭಂಡಾರ ಅಂದರೆ ತರಗತಿ ಬಿಟ್ಟರೆ ಮತ್ತೆ ಯಕ್ಷಗಾನವೇ. ಹಾಗಾಗಿ ನಾನು ಪಂಜ, ಸುಬ್ರಹ್ಮಣ್ಯ ಮತ್ತು ಗುತ್ತಿಗಾರನಲ್ಲಿ ಸುಮಾರು ಒಂದು 15 ವರ್ಷಗಳ ಕಾಲ, ಅಂದರೆ 1ನೇ ತರಗತಿಯಿಂದ ನಾನು PUC ಮುಗಿಸುವಲ್ಲಿವರೆಗೆ ನಿರಂತರವಾಗಿ ಯಕ್ಷಗಾನ ನೋಡಿಕೊಂಡು ಬಂದವನು. ಆಮೇಲೆ ನಾನು ನನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಪುತ್ತೂರಿನ ವಿವೇಕಾನಂದ ಕಾಲೇಜು ಸೇರಿದೆ. ನಾನು ಅಲ್ಲಿ ನನ್ನ ಪುಣ್ಯವೋ ಏನೋ ಎಂಬ ಹಾಗೆ ನನಗೆ ಇಬ್ಬರು ಬಹಳ ಅದ್ಭುತವಾದ ಅಧ್ಯಾಪಕರು ಸಿಕ್ಕಿದ್ರು. ಒಬ್ಬರು ತಾಳ್ತಜೆ ವಸಂತಕುಮಾರ್ ಅವರು, ಇನ್ನೊಂದು ಅಮೃತ್ ಸೋಮೇಶ್ವರ್ ಅವರು. ತಾಳ್ತಜೆಯವರು ನಾನು ನನ್ನ ಈ 60 ವರ್ಷದ ಜೀವನದಲ್ಲಿ ಕಂಡ ಬಹಳ ಅದ್ಭುತವಾದ ಒಬ್ಬ ಅಧ್ಯಾಪಕ ಅವರು. ಕನ್ನಡ ಸಾಹಿತ್ಯವನ್ನು ಅವರಷ್ಟು ಆಕರ್ಷಕವಾಗಿ ವಿದ್ಯಾರ್ಥಿಗಳಿಗೆ ಮುಟ್ಟುವ ಹಾಗೆ ಮಾತಾಡಬಲ್ಲ ಇನ್ನೊಬ್ಬ ಅಧ್ಯಾಪಕನನ್ನ ನಾನು ಕಂಡೇ ಇಲ್ಲ. ಹಾಗಾಗಿ ಅವರು ಶಿವರಾಮ ಕಾರಂತರ ಬಗ್ಗೆ, ಗೋಪಾಲಕೃಷ್ಣ ಅಡಿಗರ ಬಗ್ಗೆ, ಆಮೇಲೆ ಪಂಪ, ಕುಮಾರವ್ಯಾಸ, ಇವರೆಲ್ಲರ ಬಗ್ಗೆ ಬಹಳ ನಮ್ಮ ಮನ ಮುಟ್ಟುವ ಹಾಗೆ, ಮತ್ತೆ ನಾನು ಇಂದು ಕೂಡ ಯಾವುದನ್ನು ಮರೆಯದ ಹಾಗೆ ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳಿದ್ರು. ಅವರು ಆವಾಗ ತರಗತಿಯಲ್ಲಿ ನಾನು ಅಂದ್ರೆ BA ಓದ್ತಿದ್ದಾಗ ಹೇಳಿದ ಸಾಲುಗಳು ಈಗಲೂ ನನಗೆ ನೆನಪಿದ್ದು. ನಾನು ಪುನಃ ಪಠ್ಯಗಳನ್ನು ಓದಿದ್ದೇನೆ ಅಂತಲ್ಲ, ತಾಳ್ತಜೆ ಅವರು ಹೇಳಿದ್ದಾರೆ ಅಚ್ಚೊತ್ತಿ ನಿಂತಿದೆ. ಅದು ಒಂದು ಅದ್ಭುತವಾದ ಅಧ್ಯಾಪಕರು. ಆಮೇಲೆ ಅಮೃತ್ ಸೋಮೇಶ್ವರರು ನಮಗೆ ಬರೀ ಅಧ್ಯಾಪಕ ಮಾತ್ರ ಅಲ್ಲ, ಅವರು ನಮಗೆ ಮಾರ್ಗದರ್ಶಕರು. ಮತ್ತೆ ಅವರು ಪಾಠ ಮಾಡುವುದಾಯ್ತಲ್ಲ, ತಾಳ್ತಜೆಯವರು ಪಾಠ ಮಾಡಿದಾಗ ಅವರು ಸಹ ಮಾಡ್ತಾ ಇದ್ರು. ಪಾಠ ಮಾಡಿ ವಾರದ ಕೊನೆಗೆ ಅವರು ನಮ್ಮನ್ನು ಬನ್ನಿ ನಾವು ಪುತ್ತೂರು ಜಾತ್ರೆಯಲ್ಲಿ ಒಂದು ಆಟ ನೋಡುವ ಇವತ್ತು ಅಂತ ಆಟ ಕರ್ಕೊಂಡು ಹೋಗುದು. ವಿವೇಕಾನಂದ ಕಾಲೇಜಿನ ಹತ್ರ ಕಲ್ಲೆಗ ಅಂತ ಬಹಳ ಫೇಮಸ್ ಆಗಿದೆ ಈಗ, ಅಲ್ಲಿ ಒಂದು ಭೂತ ಉಂಟು, ನಾವೆಲ್ಲ ಒಂದು ಭೂತ ನೋಡುವ, ಭೂತಕ್ಕೆ ಕರ್ಕೊಂಡು ಹೋಗೋದು. ಆಮೇಲೆ ನೋಡಿ, ಶುಕ್ರವಾರ ಸಾಯಂಕಾಲ 4 ಗಂಟೆಗೆ ಸೇಡಿಯಾಪ್ ಅವ್ರದ್ದು ಮಂಗಳೂರಿನಲ್ಲಿ ಒಂದು ಪ್ರವಚನ ಉಂಟು, ನೀವೆಲ್ಲ ಬರುವುದಾದ್ರೆ ಹೋಗುವ, ನಾನು ಬಸ್ ಚಾರ್ಜ್ ಕೊಡ್ತೇನೆ ಅಂತ ನಮಗೆಲ್ಲ ಬಸ್ ಚಾರ್ಜ್ ಕೊಟ್ಟು ಮಂಗಳೂರವರೆಗೆ ಕರ್ಕೊಂಡು ಹೋಗೋದು, ಸೇಡಿಯಪ್ಪ ಅವರ ಭಾಷಣ ಕೇಳಿಸೋದು. ಆಮೇಲೆ ಕೋಟೆಗಾರಿಗೆ ಕರ್ಕೊಂಡು ಹೋಗೋದು, ಕೋಟೆಗಾರನಲ್ಲಿ ಸಮುದ್ರ ಬದಿಗೆ ಕರ್ಕೊಂಡು ಹೋಗೋದು. ಹೀಗೆ ಅವರು, ನಾವು ಸಾಮಾನ್ಯ ಹೇಳ್ತೀವಲ್ಲ, ಒಬ್ಬ ವಿದ್ಯಾರ್ಥಿಯ ಒಟ್ಟಾರೆ ಅಭಿವೃದ್ಧಿಗೆ ಗುರುಕುಲದಲ್ಲಿ, ಯಾಕಂದ್ರೆ 24 ಗಂಟೆ ಕೂಡ ಒಬ್ಬ ವಿದ್ಯಾರ್ಥಿ ಗುರುವಿನ ಜೊತೆ ಇರಬೇಕಾಗಿತ್ತಲ್ಲ, ಆದ್ದರಿಂದ ಗುರುವಿನ ಒಂದು ಸಂಪೂರ್ಣ ಪ್ರಭಾವ ಆ ವಿದ್ಯಾರ್ಥಿ ಮೇಲೆ ಆಗ್ತಿತ್ತು ಅಂತ ಒಂದು ತಿಳುವಳಿಕೆ. ಹೌದು, ನಮ್ಮ ಪರಂಪರೆಯ ತಿಳುವಳಿಕೆ. ನಾವು ಅಮೃತರ ಜೊತೆ ನಮಗೆ ಅವರು ಒಂದು ಗುರುಕುಲದ ಋಷಿಗಳ ಹಾಗೆ ನಮ್ಮನ್ನು ಸಂಪೂರ್ಣವಾಗಿ, ಬರೀ ಕ್ಲಾಸಿಗೆ ಮಾತ್ರ ಅಲ್ಲ, ಅದು 10 ಗಂಟೆಗೆ ಬರೋದು 11 ಗಂಟೆಗೆ ಹೋಗೋದು ಅಲ್ಲವೇ ಅಲ್ಲ, ಅದು ಒಂದು ಸಣ್ಣ ಭಾಗ ಅವರಿಗೆ. ಹೀಗೆ ನಮ್ಮನ್ನು ತುಳುನಾಡಿನ, ಮುಖ್ಯವಾಗಿ ತಾಳ್ತಜೆಯವರು ಕನ್ನಡ ಸಾಹಿತ್ಯಕ್ಕೆ ನಮ್ಮನ್ನು ತೆರೆದು ತೋರಿಸಿದ್ರೆ, ಅಮೃತ ಸೋಮೇಶ್ವರು ನಮ್ಮನ್ನು ತುಳುನಾಡಿನ ವೈವಿಧ್ಯಕ್ಕೆ, ಮುಖ್ಯವಾಗಿ ಭೂತ ಮತ್ತು ಯಕ್ಷಗಾನಕ್ಕೆ ನಮ್ಮನ್ನು ಇನ್ನೆಂದೂ ಮರೆಯದ ಹಾಗೆ
ಅದಕ್ಕೆ ಒಂದು ಒಳ್ಳೆಯ ಪ್ರಸ್ತಾವನೆಯನ್ನು ಹಾಕಿ ನಮ್ಮನ್ನು ಕರ್ಕೊಂಡು ಹೋದ್ರು. ಅವರು ಆವಾಗ 74-75 ಹೇಳಿದ ವಿವರಗಳ ಮೇಲಿಂದ ನಾವು ಈಗಲೂ ಕೂಡ ಬದುಕ್ತಾ ಇದ್ದೀವಿ. ಆಮೇಲೆ ನಾನು ನನ್ನ ಉನ್ನತ ಅಧ್ಯಯನಕ್ಕೆ ಮೆಡ್ರಾಸಿಗೆ ಹೋದೆ. ಮೆಡ್ರಾಸಿಗೆ ಹೋದಾಗ ನನಗೆ ಸಾಂಸ್ಕೃತಿಕವಾಗಿ ಬಹಳ ಲಾಭ ಆಯಿತು. ಯಾಕೆಂತ ಕರ್ನಾಟಕದಿಂದ ಹೊರಗಡೆ ಹೋಗಿ ಒಂದು ದ್ರಾವಿಡ ಸಂಸ್ಕೃತಿಯ ಪರಿಪ್ರೇಕ್ಷ್ಯದಲ್ಲಿ ನನಗೆ ಕಲಿಯುವ ಒಂದು ಅವಕಾಶ ಬಂತು. ಕರೆಕ್ಟ್. ಯಾಕಂದ್ರೆ ಎಲ್ಲ ಭಾರತೀಯ ಅಂದ್ರೆ ದ್ರಾವಿಡ ಭಾಷೆಗಳಿಗೆ ಮೂಲವಾದಂಥ ಒಂದು ಪ್ರಾಗ್ದ್ರಾವಿಡ ಭಾಷೆ, ಪ್ರೊಟೋ ಡ್ರಾವಿಡಿಯನ್ ಅಂತ ಹೇಳ್ತೀವಿ ನಾವು, ಆ ಭಾಷೆಗೆ ಹತ್ತಿರವಾಗಿರುವ ತಮಿಳು ಅನೇಕ ಕಾರಣಗಳಿಂದ ತನ್ನ ಪ್ರಾಚೀನತೆಯನ್ನು ಉಳಿಸಿಕೊಂಡಿದೆ. ಹೌದು. ಮತ್ತು ವಿಶೇಷವಾಗಿ ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾಗದೆ, ಆ ಸಂಸ್ಕೃತ ಪ್ರಭಾವಕ್ಕೆ ಒಳಗಾಗಿಯೂ ಕೂಡ ತನ್ನತನವನ್ನು ಕಳಕೊಳ್ಳದೆ ಉಳಿಸಿಕೊಂಡು ಬಂದಿದೆ. ಹಾಗಾಗಿ ನಮಗೆ ಸಂಗಮ್ ಸಾಹಿತ್ಯ, ಶಿಲಪ್ಪದಿಕಾರಂ, ಆಮೇಲೆ ಅಲ್ಲಿಯ ನಾಯನಾರ್ಗಳ ಸಾಹಿತ್ಯ, ಇದು ಎಲ್ಲ ನನಗೆ ತಮಿಳುನಾಡಿನಲ್ಲಿ ಸಿಕ್ಕಿದಾಗ ಈ ಒಟ್ಟಾರೆ ಒಂದು ದಕ್ಷಿಣ ಭಾರತದ ಸಾಹಿತ್ಯದ ಬಗ್ಗೆ ಒಂದು ಅನನ್ಯವಾದ ಪ್ರೀತಿ, ಮೋಹ, ಮತ್ತು ಇದು ಬರೀ ಕನ್ನಡ ಎಂಬುದು ಕನ್ನಡ ಮಾತ್ರ ಅಲ್ಲ, ಅದು ಒಂದು ದಕ್ಷಿಣ ಭಾರತದ ಒಟ್ಟು ಸಂಸ್ಕೃತಿಯ ಒಂದು ಪ್ರಮುಖ ಭಾಗ ಎಂಬ ಒಂದು ತಿಳುವಳಿಕೆ ಸಿಕ್ಕಿ ನನಗೆ ತುಂಬಾ ಅದರಿಂದ ಕೂಡ ಲಾಭ ಆಯಿತು. ಹಾಗಾಗಿ ನಾನೊಬ್ಬ ವಿದ್ಯಾರ್ಥಿಯಾಗಿ ಬೇರೆ ಬೇರೆ ಹಂತದಲ್ಲಿ ಓದಿದ್ದರಿಂದ, ನನಗೆ ಬೇರೆ ಬೇರೆ ಕಡೆ ಓದಿದ್ದರಿಂದ ಮತ್ತು ಬಹಳ ಒಳ್ಳೆಯ ಅಧ್ಯಾಪಕರು ಸಿಕ್ಕಿದ್ದರಿಂದ ನನಗೆ ತುಂಬ ಪ್ರಯೋಜನ ಆಯಿತು. ಮತ್ತು ನಾನು ಅಧ್ಯಾಪಕನಾಗಿ ತುಂಬ ವರ್ಷ ಕೆಲಸ ಮಾಡಿದೆ. ಆಗ ನನಗೆ ಇದೆಲ್ಲ ಬಹಳ ಸಹಾಯ ಮಾಡಿತ್ತು. ಆಮೇಲೆ ವೃತ್ತಿಯಿಂದ ನಿಮಗೆಲ್ಲ ಗೊತ್ತಲ್ಲ, ಆವಾಗ MA ಮಾಡಿದ ತಕ್ಷಣ ಕೆಲಸ ಸಿಗ್ತಿರ್ಲಿಲ್ಲ. ಸುಳ್ಯ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ನಾನು 1979ರಲ್ಲಿ ಅಧ್ಯಾಪಕನಾಗಿ ಸೇರಿದೆ. ಸಣ್ಣ ಸಂಬಳ ಇತ್ತು ಆಗ, ಯಾಕಂದ್ರೆ ಗ್ರ್ಯಾಂಟ್ ಎಲ್ಲ ಬರ್ತಾರೆ. ಆದರೆ ಕುರಿಂಜಿ ವೆಂಕಟರಮಣಗೌಡರು ಚೆನ್ನಾಗಿ ಪಾಠ ಮಾಡಿ ನೀವೆಲ್ಲ ಕಾಲೇಜನ್ನು ಬೆಳೆಸಿ ಅಂತ ಹೇಳಿ ನಮಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ರು. ಆಗ ಅಲ್ಲಿ ಹೊಸದಾಗಿ ಈ ಹೊತ್ತ ಕಾರ್ಯಗಳು ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಹಾಗೆ MA ಮುಗಿಸಿ ಬಂದ ಪ್ರಭಾಕರ ಶಿಶಿಲ, ಚಂದ್ರಶೇಖರ ದಾಮ್ಲೆ, ಕುಮಾರಸ್ವಾಮಿ, ಹೀಗೆ ಒಂದು ಒಳ್ಳೆಯ ಅಧ್ಯಾಪಕರ ವೃಂದ ನನಗೆ ಸಿಕ್ಕಿತು. ಅದರಲ್ಲಿ ವಿಶೇಷವಾಗಿ ಚಂದ್ರಶೇಖರ ದಾಮ್ಲೆ ಅವರು ಮತ್ತು ಪ್ರಭಾಕರ ಶಿಶಿಲ ನಾನು ಈ ಹೊತ್ತಿನಲ್ಲಿ ನೆನೆಸಿಕೊಳ್ಬೇಕು. ಅವರು ನನ್ನನ್ನು ಯಕ್ಷಗಾನದ ಕಡೆಗೆ ಮತ್ತಷ್ಟು ಹೇಳಿದ್ರು. ಇದು ಏನಾಯ್ತು ರಂಗನಾಥ್ ಅಂದ್ರೆ, ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ನಾನು ಎಳವೆಯಲ್ಲಿ ಯಕ್ಷಗಾನ ನೋಡ್ಲಿಕ್ಕೆ ಹೋಗ್ತಿದ್ದುದು ಹೌದು. ನಮ್ಮ ತಂದೆಯವರು ಒಂದು ಸಣ್ಣ ಅರ್ಥಧಾರಿ, ಈ ಹಳ್ಳಿಯಲ್ಲಿ ಒಂದು ಸಣ್ಣ ಅರ್ಥಧಾರಿಗಳು ಇರ್ತಾರಲ್ಲ, ಹಾಗೆ ಕಡಬ ಶಾಂತಪ್ಪ, ಆಮೇಲೆ ಬಳಪ ಕೃಷ್ಣಮ್ಮಣ್ಣ, ಯಾವ್ರದೆಲ್ಲ ಒಂದು ಸಣ್ಣ ಗುಂಪಿತ್ತು. ಈ ಅದರ ಅನುಭವದಿಂದಲೋ ಏನೋ ಗೊತ್ತಿಲ್ಲ, ಅವರು ನನ್ನನ್ನು ಯಕ್ಷಗಾನ ಕಲೀಲಿಕ್ಕೆ ಅಷ್ಟು ಪ್ರೋತ್ಸಾಹ ಕೊಡ್ಲಿಲ್ಲ ನಮ್ಮ ತಂದೆ. ಬೇಡ, ನಿನಗೆ ಯಕ್ಷಗಾನ ಬೇಡ, ನೀನು ಓದಿ ಎಲ್ಲರೂ ಮಾಸ್ಟರ್ ಆಗು ಹಾಗೆ ಅಂತ ಹೇಳಿ ನಾನು MA ಮಾಡುವಲ್ಲಿವರೆಗೆ ಅವರು ಯಕ್ಷಗಾನ ನಾನು ಕಲಿಯುವುದಕ್ಕೆ, ವೇಷ ಮಾಡುವುದಕ್ಕೆ ವಿರೋಧವೇ ಆಗಿತ್ತು. ನಿನಗಿದು ಬೇಡ ಅಂತ, ನೀನು ಬೇಕಾದ್ರೆ ನೋಡು, ಅದರಲ್ಲಿ ನಿನಗೆ ಪ್ರವೇಶ ಬೇಡ ಅಂತ ಹೇಳ್ತಾ ಇದ್ರು. ಆದ್ರೆ ಸುಳ್ಯದಲ್ಲಿ ನಾನು ಲೆಕ್ಚರ್ ಆಗಿ ಸೇರಿದ ಮೇಲೆ ತಾಮ್ಲೆ ಅವರು ಮತ್ತು ಶಿಶಿಲರ ಒಂದು ಸಹವಾಸದಿಂದ ನನಗೆ ಅಲ್ಲಿ ಯಕ್ಷಗಾನಕ್ಕೆ ಒಂದು ಪ್ರವೇಶ ದೊರಕಿತು. ಆಗ ನನಗೆ ಕೆಲಸ ಸಿಕ್ಕಿದ್ದರಿಂದ ತಂದೆಯವರ ಮಾತನ್ನು ಪೂರ್ಣವಾಗಿ ಕೇಳಲೇಬೇಕಾದಂತ ಒತ್ತಡ ಇರಲಿಲ್ಲ. ಆಯ್ತಪ್ಪ ಅಂತ ಅವರಿಗೆ ಊರಲ್ಲಿ ಗೌರವ ಕೊಡುದು, ಇಲ್ಲಿ ಬಂದು ಸೇರುದು. ಹಾಗೆ ದಾಮ್ಲೆ ಅವರು ಮತ್ತು ಶಿಶಿಲರು ಅವರ ಮಾವ ಬರ್ತಾ ಇದ್ರು, ಜನಾರ್ದನ ಶಿಶಿಲ ಅಂತ ಬರ್ತಾ ಇದ್ರು. ಹಾಗೆ ಅವರು ಅನೇಕರು ಬರ್ತಾ ಇದ್ರು. ಸೊ ನನಗೆ ಯಕ್ಷಗಾನ ಕಲಾವಿದರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಪ್ರಭಾಕರ ಶಿಶಿಲ ಮೂಲಕ ಬೆಳೆಯಿತು. ಮತ್ತು ದಾಮ್ಲೆ ಅವರು ಈ ಕರ್ಗಲ್ ವಿಶ್ವೇಶ್ವರ ಭಟ್ಟು ಇವರನ್ನೆಲ್ಲ ಕರೆದು ಮಳೆಗಾಲದಲ್ಲಿ ಯಕ್ಷಗಾನ ತರಗತಿಗಳನ್ನೆಲ್ಲ ಮಾಡ್ತಾ ಇದ್ರು. ಮತ್ತೆ ನಾವಾಗ ತೆಂಕುತಿಟ್ಟು ಹಿತರಕ್ಷಣಾ ಸಮಿತಿ ಅಂತ ಒಂದು ಕೆಲಸ ಮಾಡಿದ್ವಿ. ಆಮೇಲೆ ನಿಮಗೆ ಗೊತ್ತಲ್ಲ, ಹವ್ಯಾಸಿಗಳು ಎಲ್ಲಾದ್ರೂ ಒಮ್ಮೊಮ್ಮೆ ವೇಷ ಮಾಡುದು, ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನದ ಜಾತ್ರೆಯಲ್ಲಿ ಒಂದು ವೇಷ, ಅಲ್ಲಿ ಹಾಗೆ ದಾಮ್ಲೆ, ಶಿಶಿಲ ಮತ್ತು ನಾನು, ಅವರು ಒಳ್ಳೆ ವೇಷ. ಪ್ರಭಾಕರ ಶಿಶಿಲದ್ದು ಬಹಳ ಅಚ್ಚುಕಟ್ಟಿನ ವೇಷ. ಎಷ್ಟೋ ಬಾರಿ ಅವರು ವೇಷ ಮಾಡುವಾಗ ನನಗೆ ಅಳಿಕೆ ರಾಮಯ್ಯ ಅವರು ನೆನಪಾಗುದು. ಅಂದ್ರೆ ಅದು ಬಹಳ ಅಚ್ಚುಕಟ್ಟಿನ ವೇಷ, ಅಂದ್ರೆ ಶಿಸ್ತುಬದ್ಧವಾದ, ಬಹಳ ಶಿಸ್ತುಬದ್ಧ, ಸಂಪ್ರದಾಯ ಪ್ರಕಾರ ಅದು ಆರಂಭ, ಬಿಡ್ತಿಗೆ, ಆಮೇಲೆ ಅದನ್ನು ನಿಲ್ಲಿಸುವುದು, ಇದನ್ನೆಲ್ಲ ಚಂದ ಮಾಡ್ತಾ ಇದ್ರು. ದಾಮ್ಲೆ ಬಹಳ ಅತಿ ಉತ್ಸಾಹಿ, ಪುಂಡು ವೇಷ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹಾಗೆ ಅವರಿಬ್ಬರ ಸಹವಾಸದಿಂದ ನಾನು ಸುಳ್ಯದಲ್ಲಿರುವಾಗ ಯಕ್ಷಗಾನ ಕಲಿತೆ. ಜೊತೆಗೆ ನಾನು ಅದೇ ಸಂದರ್ಭದಲ್ಲಿ ಇದು ಸುಳ್ಯ ಕೊನೆಗೂ ಇಲ್ಲಿ ಉಳಿದ್ರೆ ನನಗೆ ನನ್ನ ಆಸಕ್ತಿಗಳಿಗೆ ಸಾಕಾಗುವುದಿಲ್ಲ ಅಂತ ಒಂದು ಪ್ರಜ್ಞೆ ಆ ಮೆಡ್ರಾಸಲ್ಲಿ ಇದ್ದದರಿಂದ ಬಂದದರಿಂದ ಸುಳ್ಯದಿಂದ ಹೊರ ಹೋಗುವ ಒಂದು ಕಿಟಕಿಯನ್ನು ಹುಡುಕುತ್ತಾ ಇದ್ದೇನೆ. ಹೌದು, ಅದು ಮಾಡ್ತಾ ಇದ್ದೆ. ಆದ್ರೆ ಅಷ್ಟೇ ಸುಲಭದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಗೊತ್ತಿದೆ. ಅದಕ್ಕೆ ನಾನು ಏನು ಮಾಡಿದೆ ಅಂದ್ರೆ ತುಂಬಾ ಕಷ್ಟಪಟ್ಟು PhD ಮುಗಿಸ್ಕೊಂಡೆ. 1984ರಲ್ಲಿ PhD ಮುಗಿಸ್ಕೊಂಡೆ. ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ. ಅಷ್ಟೊತ್ತಿಗೆ ಮಂಗಳೂರು ಯೂನಿವರ್ಸಿಟಿಲಿ ಒಂದು ಪೋಸ್ಟ್ ಖಾಲಿ ಆಯಿತು. ನನಗೆ PhD ಆಗಿತ್ತು. ನಾನು ಅರ್ಜಿ ಹಾಕ್ಕೊಂಡೆ. ನನಗೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಸಿಕ್ಕಿತ್ತು. ನಾನು ಮಂಗಳೂರು ಯೂನಿವರ್ಸಿಟಿಗೆ ಸುಳ್ಳೆ ಬಿಟ್ಟು ಬಂದೆ. ಮಂಗಳೂರು ಯೂನಿವರ್ಸಿಟಿ ನಿಜವಾಗಲೂ ನನಗೆ ಅಂದರೆ, ನೀವೇನಾದ್ರು ಈಗ ಬಿಳಿಮಲೆಯವರು ಒಳ್ಳೆ ವಿದ್ವಾಂಸರು ಅಥವಾ ಅವರು ಬರೀತಾರೆ ಚೆನ್ನಾಗಿ ಅಂತ ನೀವು ಹೇಳುವುದಾದರೆ,
ಅದು ನನಗೆ ಲಭಿಸಿದ್ದು ಮಂಗಳೂರಿನಲ್ಲಿ. ಯಾಕಂದರೆ ಒಂದು ಕಡೆ ಡಾಕ್ಟರ್ ವಿವೇಕರಯ್ಯವರ ಸಹವಾಸ, ಇನ್ನೊಂದು ಕಡೆ ಡಾಕ್ಟರ್ ಚಿನ್ನಪ್ಪ ಗೌಡರ ಸಹವಾಸ, ಆಮೇಲೆ ಕೊಣಾಜೆ ಬಿಟ್ಟು ಹೊರಗಡೆ ಹೋದರೆ ಎಲ್ಲ ಯಕ್ಷಗಾನ ಕಲಾವಿದರು, ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಇರ್ಬೋದು, ಪೆರ್ಲ ಕೃಷ್ಣ ಭಟ್ರು ಇರ್ಬೋದು, ಇವರೆಲ್ಲರ ಸಹವಾಸ, ಕಾಳಿಂಗ ನಾವಡರ ಸಹವಾಸ. ಆಮೇಲೆ ನಾನು ವಿಶ್ವವಿದ್ಯಾಲಯದಲ್ಲಿ ಇದ್ದೆ ಎಂಬ ಕಾರಣಕ್ಕೆ ಅವರೆಲ್ಲ ನಾನು ಮಾತಾಡಿದರೆ ತುಂಬ ಗೌರವದಿಂದ ಮಾತಾಡ್ತಾರೆ. ಕರೆಕ್ಟ್. ಅದು ನನಗೆ ಒಂದು ಲಾಭ. ಆಕ್ಚುಲಿ ನಾವು ಅದಕ್ಕೆ ಅಂಥ ಅರ್ಹರಲ್ಲ, ಆದರೆ ವಿಶ್ವವಿದ್ಯಾಲಯ ಇದ್ದೆ ಎಂಬ ಕಾರಣ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ನೋಡಿ ಅಂತ ನಿಂತು ಮಾತಾಡೋರು. ಅದರಲ್ಲಿ ಶ್ರೇಣಿಯವರ ಜೊತೆ ನನಗೆ ತುಂಬ ಒಳ್ಳೆಯ ಸಂಬಂಧ ಇತ್ತು. ಅವರು ನನ್ನ ಹತ್ರ ಯಾವುದಾದ್ರೂ ಹೊಸ ಪುಸ್ತಕ ಬಂದರೆ ಕೊಡಿ ಬಿಳಿಮಲೆ ಅವರೇ ಅಂತ ಹೇಳೋದು. ಹಾಗೆ ಅವರು ನನಗೆ, ನಾನು ವಿಶ್ವವಿದ್ಯಾಲಯ ಇದ್ದದ್ದರಿಂದ ಅವರು ಈ ಪುಸ್ತಕಗಳನ್ನು ತರಿಸಿ ಓದುವ, ನೋಡಿ ಯಕ್ಷಗಾನ ಕಲಾವಿದಲ್ಲಿ ಬಹಳ ಜನರಲ್ಲಿ ಆ ಗುಣ ಇಲ್ಲ ಈಗ. ಶ್ರೇಣಿ ಅವರು ಒಂದ್ಸರಿ ನಾನು ಅವರಿಗೆ ಪರ್ವ ಕೊಟ್ಟೆ. ಆಗ ಪರ್ವ ಬಂದಿತ್ತು ನಮ್ಮ ಭೈರಪ್ಪನವರ ಪರ್ವ. ಮಹಾಭಾರತವನ್ನ ಒಂದು ಆಧುನಿಕ ಪರಿಪ್ರೇಕ್ಷ್ಯದಲ್ಲಿ ಒಡೆದು ಒಂದು ಹೊಸ ಅರ್ಥವನ್ನು ಕೊಡುವ ಬಹಳ ಒಳ್ಳೆ ಕೃತಿ ಅದು. ನನಗೆಲ್ಲ ಬಹಳ ಇಂಟ್ರೆಸ್ಟ್. ಯಾಕಂದ್ರೆ ನಾನು ಚಿಕ್ಕದಿದ್ದಾಗ ಯಕ್ಷಗಾನದಲ್ಲಿ ನಮ್ಮ ಯಕ್ಷಗಾನ ಕಲಾವಿದರು ಮಾಡುವುದೇ ಅಲ್ವಾ, ಗೌರವ ಹಾಕಿ ಈಗಿನ ಇದಕ್ಕೆ ಟಚ್ ಕೊಟ್ಟು ಹೇಳುವಂತದ್ದು. ಕರೆಕ್ಟ್. ಹಾಗಾಗಿ ನನಗೆ ಪರ್ವ ಒಂದು ಯಕ್ಷಗಾನದ ಎಕ್ಸ್ಟೆನ್ಷನ್ ಆಗಿ ಕಾಣ್ತಾ ಇತ್ತು. ಅದಕ್ಕೆ ನಾನು ತುಂಬಾ ಪ್ರೀತಿಯಿಂದ ಪರ್ವವನ್ನು ಓದಿದೆ. ಮತ್ತೆ ಶ್ರೇಣಿಯವರಿಗೆ ಕೊಟ್ಟೆ. ಹೀಗೊಂದು ಬಂದಿದೆ ಸರ್ ಓದಿ ಅಂತ ಕೋಟೆಕಾರನಲ್ಲಿ ಸಿಕ್ಕಿದ್ರು ಅವರು. ಓದಿದ್ರು ಅವರು. ಓದಿ ಒಂದು ವಾರ ಆದ ಮೇಲೆ ನನಗೆ ಸಿಕ್ಕಿದ್ರು. ಪುಸ್ತಕ ವಾಪಸ್ ಕೊಟ್ಟು, ಇದೆಲ್ಲ ನಾವು 60ರ ದಶಕದಲ್ಲಿ ಹೇಳಿದ ಅರ್ಥವೇ ಅಲ್ವಾ ಬಿಳಿಮಲೆ ಅಂತ ಹೇಳಿದ್ರು ಅವರು. ನನಗೆ ಬಹಳ ಗೌರವ ಬಂತು. ಕರೆಕ್ಟ್ ಅಲ್ಲ, ಅವರು ಹೇಳಿದ್ರಲ್ಲಿ ಉತ್ಪ್ರೇಕ್ಷೆ ಇಲ್ಲ, ಏನಿಲ್ಲ. ನೋಡಿ, ಅಂದ್ರೆ ನಾವು ಇವತ್ತು ಭೈರಪ್ಪನವರಿಗೆ ಕೊಡುವ ಸ್ಥಾನ ಎಷ್ಟು ದೊಡ್ಡದು. ಸರಸ್ವತಿ ಸನ್ಮಾನ, ರಾಷ್ಟ್ರ ಮಟ್ಟದಲ್ಲಿ ಅವರ ಕೃತಿಗಳ ಅನುವಾದ. ಇವತ್ತು ಕನ್ನಡದ ಬಹಳ ದೊಡ್ಡ ಒಬ್ಬ ಬರಹಗಾರರಲ್ಲಿ ಭೈರಪ್ಪನವರು ಒಬ್ಬರು. ಅವರು ಮಾಡಿದ ಕೆಲಸವನ್ನು ನಾನು 60ರ ದಶಕದಲ್ಲಿ ಮಾಡಿದೆ ಅಂತ ಹೇಳುವ ಒಬ್ಬ ಶ್ರೇಣಿಯವರಿಗೆ ಆ ಮಟ್ಟಿನ ಗೌರವ ಇಲ್ಲ ನೋಡಿ. ಇಲ್ಲ. ಇದು ನಾವು ಇಂದು ಯೋಚನೆ ಮಾಡಬೇಕಾದ್ದು. ಅಂದ್ರೆ ಶಿಷ್ಟ ಸಾಹಿತ್ಯದಲ್ಲಿ ಯಾವ ಬರಹಗಾರರು ಯಾವ ಮಟ್ಟಿನ ಒಂದು ಔನ್ನತ್ಯವನ್ನು ಪಡ್ಕೊಂಡಿದ್ದಾರೋ, ಪಂಪ, ಪೊನ್ನ, ರನ್ನ, ಬಸವಣ್ಣ, ಕುಮಾರವ್ಯಾಸ, ಲಕ್ಷ್ಮೀಶ, ಎಲ್ಲರೂ ಕರೆಕ್ಟ್. 20ನೇ ಶತಮಾನದ ಕುವೆಂಪು, ಬೇಂದ್ರೆ, ಈ ಎಲ್ಲ ಪ್ರತಿಭೆಗಳಿಗೆ ಸರಿಸಮಾನವಾದ ಪ್ರತಿಭೆ ಯಕ್ಷಗಾನದಲ್ಲಿದೆ. ಆದರೆ ಸಮಾಜಕ್ಕೆ ಈ ಮಹಾಪ್ರತಿಭೆಯನ್ನು ಗೌರವಿಸಲಿಕ್ಕೆ ಗೊತ್ತಾಗದೇ ಹೋದ್ದರಿಂದ ಒಟ್ಟು ಕರ್ನಾಟಕ ಸಂಸ್ಕೃತಿಯ ಸಂದರ್ಭದಲ್ಲಿ ಯಕ್ಷಗಾನಕ್ಕೆ ಸ್ವಲ್ಪ ಅನ್ಯಾಯ ಆಗಿದೆ. ಹೌದು, ಅದಕ್ಕೆ ಈ ಒಂದು ನೆಲೆಗಟ್ಟಿನಲ್ಲಿ ಕಾರಣ ಸ್ವತಃ ನಾವುಗಳೇ ಅಲ್ವಾ ಸರ್? ಅಂದ್ರೆ ನಾವು ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ಯಕ್ಷಗಾನವನ್ನು ಚಿಂತನೆ ಮಾಡುವಂತಹ ರೂಢಿಯನ್ನೇ ಬೆಳೆಸ್ಕೊಳ್ಳಿಲ್ಲ. ಎರಡು ಕಡೆಯಿಂದಲೂ ತಪ್ಪಾಗಿದೆ. ಕರ್ನಾಟಕದ ಇತರ ಜನಕ್ಕೆ ಅದನ್ನು ಗುರುತಿಸುವ ಶಕ್ತಿ ಇಲ್ಲ. ನಮ್ಮನ್ನು ಗುರುತಿಸಿ ಅಂತ ಹೇಳುವ ಚೈತನ್ಯ ಯಕ್ಷಗಾನದ ವಿದ್ವಾಂಸರಿಗೂ ಕೂಡ ಬರಲಿಲ್ಲ. ನಾವು ಈಗ ಬಹಳ ಗಂಭೀರವಾಗಿ ತಗೊಳ್ಬೇಕು. ಹಾಗಾಗಿ ನನಗೆ ಮಂಗಳೂರು ಯೂನಿವರ್ಸಿಟಿ ಒಂದು ಈ ಯಕ್ಷಗಾನ ಮತ್ತು ಭೂತಗಳ ದೃಷ್ಟಿಯಿಂದ ಅಂದ್ರೆ ಜಾನಪದ ಮತ್ತು ಯಕ್ಷಗಾನ ಅಂದ್ರೆ ಅಲ್ಲಿವರೆಗೆ ನಾನು ಕುತೂಹಲದ ಕಣ್ಣುಗಳಿಂದ ನೋಡ್ತಾ ಇದ್ದೆ. ಮಂಗಳೂರು ಯೂನಿವರ್ಸಿಟಿಗೆ ಬಂದ ಮೇಲೆ ನಾನು ಒಬ್ಬ ವಿದ್ವಾಂಸನಾಗಿ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು, ಪಾಡ್ದನಗಳು ಎಷ್ಟು ಅದ್ಭುತವಾದ ನಿರ್ದೇಶನಗಳು, ಅವುಗಳ ವರ್ಣನೆ, ಅವುಗಳ ಭಾಷೆ, ಅದರೊಳಗಿನ ಕಥಾನಾಯಕನ ಒಂದು ಪರಿಕಲ್ಪನೆ. ಆ ಕಥಾನಾಯಕನ ಪರಿಕಲ್ಪನೆ ನಾವು ಯಕ್ಷಗಾನದಲ್ಲಿ ನೋಡುವ ಅಥವಾ ರಾಮಾಯಣ, ಮಹಾಭಾರತ, ಭಾಗವತ ಮೊದಲಾದಂಥ ನಮ್ಮ ಪುರಾಣ ಗ್ರಂಥಗಳ ನಾಯಕನ ಪರಿಕಲ್ಪನೆಗಿಂತ ತುಂಬಾ ಭಿನ್ನ. ಯಾಕೆ ಈ ಭಿನ್ನತೆ? ಯಾಕೆ ಭಿನ್ನತೆ ಅಂದ್ರೆ ಅದು ಇನ್ನೊಂದು ಲೋಕ, ಅದು ಸಾಂಸ್ಕೃತಿಕ ಲೋಕ. ನೋಡಿ, ನಾನು ಮಧ್ಯೆ ಒಂದು ಪ್ರಶ್ನೆ ಕೇಳ್ತೇನೆ ಸರ್. ಏನು ಅಂತಂದ್ರೆ ನೋಡಿ, ಯಕ್ಷಗಾನವು ಕೂಡ ಜಾನಪದವೇ. ಯಾಕೆಂತಂದ್ರೆ ಕೆಲವರೆಲ್ಲ ಗಿರೀಶ್ ಕಾರ್ನಾಡ್ರ ಅಂತವರು ಅರೆಶಾಸ್ತ್ರೀಯ ಅಂತ ಹೇಳಿದ್ರು. ಒಳಗಡೆ ಬಯಲಾಟಗಳಲ್ಲಿ ಅಥವಾ ತಾಳಮದ್ದಲೆಯಲ್ಲಿ ಕೆಲವೊಂದು ಶಾಸ್ತ್ರೀಯವಾದಂತಹ ಕೆಲವು ಏನು ನಡೆನುಡಿಗಳು ಇದ್ರೂ ಕೂಡ ಅದಕ್ಕೆ ಅದರದ್ದೇ ಆದಂತಹ ಒಂದು ಇದಿಲ್ಲ, ಎಂತ ಹೇಳುದು, ಗ್ರಂಥ ಇಲ್ಲ. ಅದರಿಂದಾಗಿ ಅದನ್ನು ಕೂಡ ನಾವು ಜಾನಪದ ಅಂತ ಹೇಳ್ತೇವೆ. ಈಗ ಯಾವುದು ಕೋಲ ಇರ್ಬೋದು, ಪಾಡ್ದನೆ ಇರ್ಬೋದು, ಇದು ಎಲ್ಲ ಕೂಡ ಜಾನಪದವೇ. ಈ ಜಾನಪದ ಕಲೆಗಳಾಗಿದ್ರು ಕೂಡ ಯಕ್ಷಗಾನ ಜಾನಪದ ಕಲೆಗಿಂತ ಭಿನ್ನವಾಗಿ ಕಾಣುವುದಕ್ಕೆ ಕಾರಣ ಏನು? ಅದು ಯಾಕಂದ್ರೆ ಯಕ್ಷಗಾನ ಜಾನಪದ, ನನ್ನ ಪ್ರಕಾರ ಅದು ಜಾನಪದವೇ ಅಲ್ಲ. ನಾನು ಅದನ್ನು ಸಂಪೂರ್ಣ ಒಪ್ಪಿಕೊಳ್ತೇನೆ. ಮೂಲವಾದ ಚೌಕಟ್ಟು ಇದೆ ವಿನ ಹೀಗೆ ಅಂತ ಶಾಸ್ತ್ರಬದ್ಧವಾದ್ದು ಏನಿಲ್ಲ. ಕರೆಕ್ಟ್. ಹಾಗಾಗಿ ಅದನ್ನ ಕಲಾವಿದರು ತಮಗೆ ಬೇಕಾದಾಗೆ ಬದಲಾಯಿಸಿಕೊಂಡು, ನಾನು ತ್ರಿವುಡೆಯನ್ನ ಗೋವಿಂದ ಭಟ್ರು ಕುಣಿಯುವ ಬಗ್ಗೆ ಬೇರೆ, ಶ್ರೀಧರ ಭಂಡಾರಿ ಅವರು ಕುಣಿಯುವ ಬಗ್ಗೆ ಬೇರೆ ಎಲ್ಲ ನೋಡಿದವರು. ಆ ವೈವಿಧ್ಯತೆಗೆ ಅವಕಾಶ ಇದೆ ಜಾನಪದ. ಆದರೆ ಯಕ್ಷಗಾನ ಮೂಲತಃ ಆಧರಿಸಿಕೊಂಡು ಬಂದಂತ ಒಂದು ಕಥನ ಲೋಕ ಮತ್ತು ಆ ಕಥನದೊಳಗೆ ಪ್ರತ್ಯಕ್ಷವಾಗುವ ಒಬ್ಬ ನಾಯಕ ಇದ್ದಾರಲ್ಲ, ಶ್ರೀರಾಮನು ಇರ್ಬೋದು, ಕೃಷ್ಣನು ಇರ್ಬೋದು, ರಾವಣನು, ಯಾರೇ ಇರ್ಬೋದು, ಅದಕ್ಕೂ
ಮತ್ತು ನಮ್ಮ ಪಾಡ್ದನಗಳಲ್ಲಿ ಕಾಣುವ ನಾಯಕನ ಪರಿಕಲ್ಪನೆಗೂ ಮೂಲಭೂತವಾದ ವ್ಯತ್ಯಾಸ ಇರುವುದರಿಂದ ಅದು ಎರಡು ಭಿನ್ನ ಲೋಕಗಳು ಅಂತ ಹೇಳುದು. ಏನು ವ್ಯತ್ಯಾಸ? ಉದಾಹರಣೆಗೆ ನೋಡಿ, ಈಗ ಶ್ರೀರಾಮ ಒಬ್ಬ ನಾಯಕ, ಕರೆಕ್ಟ್. ಅವನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಾರೆ, ಕರೆಕ್ಟ್. ಶ್ರೀರಾಮ ಹುಟ್ಟುವಾಗ ಸಂಭ್ರಮ, ಅಂದ್ರೆ ಈ ನಾಯಕ ಹುಟ್ಟುವಾಗಲೇ ನಾಯಕವ, ಹೌದು. ಯಾಕಂದ್ರೆ ಅವ ವಿಷ್ಣುವಿನ ಅವತಾರವಾದ್ದರಿಂದ ಅವ ಹುಟ್ಟುವಾಗಲೇ ನಾಯಕ, ಹೌದು. ಆದ್ದರಿಂದಲೇ ಅವ ಹುಟ್ಟುವಾಗ ಬಹಳ ಅದ್ಭುತವಾದ ಘಟನೆಗಳು ನಡೀತವೆ, ದೇವತೆಗಳು ಪುಷ್ಪ. ಹೌದು, ಈಗ ಕೃಷ್ಣನ ಹುಟ್ಟಿನಲ್ಲಿಯೂ ಕೂಡ ನಾವು ಅದನ್ನು ಕಾಣ್ತೇವೆ. ಎಲ್ಲಾ ಭಾರತದ ಪುರಾಣಗಳ ನಾಯಕರು ಹುಟ್ಟುವಾಗಲೇ ನಾಯಕರು, ಹೌದು. ಆಮೇಲೆ ಅವರು ಸಾಧನೆ ಮಾಡಿಕೊಂಡು ಹೋಗ್ತಾರೆ, ಅದು ಒಂದು. ಜನಪದ ನಾಯಕರು ನೀವು ಕಲ್ಕುಡ ಕಲ್ಲುಟ್ಟಿ ತಕೊಳ್ಳಿ, ಕೋಟಿ ಚೆನ್ನಯ್ಯ ತಕೊಳ್ಳಿ, ಕೋಡದಬ್ಬು ತನ್ನಿಮಾನಿಗೆ ತಕೊಳ್ಳಿ, ಬಬ್ಬರಿಗೆ ತಗೊಳ್ಳಿ, ಇವರು ಹುಟ್ಟುವಾಗ ಯಾರು ನಾಯಕರೇ ಅಲ್ಲ, ಕರೆಕ್ಟ್. ಸಾಮಾನ್ಯರಾಗಿ ಹುಟ್ಟುತ್ತಾರೆ. ಅವರು ಹುಟ್ಟುವಾಗ ಯಾವ ದೇವತೆಗಳು ಪುಷ್ಪವೃಷ್ಟಿಯೂ ಮಾಡುವುದಿಲ್ಲ, ಆಚರಣೆಗಳು ಇಲ್ಲ, ಇಲ್ಲವೇ ಇಲ್ಲ. ಆದ್ರೆ ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಜನಪದ ಈ ಪಾಡ್ದನಗಳ ನಾಯಕರು ಸ್ವಲ್ಪ ಬೆಳೀತಾ 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 ಬಂದಾಗ ಅವರು ಬದುಕುತ್ತಿರುವ ಸಮಾಜ ನಿರ್ಮಾಣ ಮಾಡಿಕೊಂಡಿರುವ ಕೆಲವು ಮೌಲ್ಯ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಮುಖಾಮುಖಿ ಆಗ್ತಾರೆ, ಕರೆಕ್ಟ್. ಇವರು ಮುಖಾಮುಖಿ ಆಗುದಿಲ್ಲ. ಯಾರು? ಈ ಪುರಾಣಗಳ ನಾಯಕರು ಮುಖಾಮುಖಿ ಆಗುದಿಲ್ಲ. ಅವರಿಗೆ ಇರುವ ಒಂದು ಪುರಾಣಗಳ ಮೌಲ್ಯ ವ್ಯವಸ್ಥೆಯ ವಿಸ್ತರಿಕೆಯಾಗಿ ಅವರು ಕೆಲಸ ಮಾಡ್ತಾರೆ, ಪರ್ಫೆಕ್ಟ್. ಆದ್ರೆ ಇವರು ಅದಕ್ಕೆ ಮುಖಾಮುಖಿ ಆಗ್ತಾರೆ, ಹೊಸ ಮೌಲ್ಯವನ್ನು ಸ್ಥಾಪಿಸುವ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಸಂಘರ್ಷ ಏರ್ಪಡ್ತದೆ. ಇರುವ ಮೌಲ್ಯಗಳು ಮತ್ತು ಇವರು ಪ್ರತಿಪಾದಿಸುವ ಮೌಲ್ಯಗಳ ನಡುವೆ ಒಂದು ಸಂಘರ್ಷ ಏರ್ಪಡ್ತದೆ, ಕರೆಕ್ಟ್. ಈ ಸಂಘರ್ಷದಲ್ಲಿ ಹೆಚ್ಚಿನ ಪಾಡ್ದನಗಳ ನಾಯಕರು ಸತ್ತು ಹೋಗ್ತಾರೆ. ನಮ್ಮ ಪುರಾಣದ ನಾಯಕರು ಸಾಯುವುದಿಲ್ಲ. ಅವರು ಕೊನೆಗೂ ಪಟ್ಟಾಭಿಷೇಕಕ್ಕಾಗಿ ಸುಖವಾಗಿದ್ರು ಅಂತೇಳಿ ಕತೆ ಮುಗಿಬೇಕು, ಕರೆಕ್ಟ್. ರಾಮಾಯಣ, ಉತ್ತರ ರಾಮಾಯಣ ಆಮೇಲೆ ಯಾರು ಸೇರಿಸಿದ್ದು, ಕರೆಕ್ಟ್. ಇವನ್ ಕೃಷ್ಣಂದು ಕೂಡ ಕೊನೆಗಾಲದಲ್ಲಿ ಒಂದು ಸಣ್ಣದು ಸೇರಿದೆ, ಆದ್ರೆ ಇಡೀ ಕಥೆಯಲ್ಲಿ ಅದು ಸುಖಾಂತವೇ. ಇವು ಎಲ್ಲೋ ದುಃಖ ಅಂತ ನೋಡಿ. ಹಸಿವಾಗ್ತದೆ ಅಂತ ಕೋಡ್ದಬ್ಬು, ಸಾರಿ, ನಮ್ಮ ಇವನು ಕೊರಗತನಿಯ ಕೊರಗ ನೋಡಿ, ಊಟ ಏನಿಲ್ಲ ಅವನಿಗೆ, ಹಸಿವು, ಏನು ತಿನ್ಲಿಕ್ಕಿಲ್ಲ ಅವನಿಗೆ. ಅವ ಹಸಿವಾಗ್ತದೆ ಅಂತ ಹೇಳಿ ಹುಡುಕುತ್ತಾ ಹೋದಾಗ ಕದ್ರಿ ದೇವಸ್ಥಾನದ ಮಾಡಿನಲ್ಲಿ ಅವನಿಗೊಂದು ಮಾಪಳದ ಹಣ್ಣು ಕಾಣ್ತದೆ. ಮಾಪಳದ ಹಣ್ಣು ಕಂಡಾಗ ಅವನಿಗೆ ಹಸಿವು ಜಾಸ್ತಿ ಆಗ್ತದೆ. ಈ ಹಣ್ಣನ್ನು ತಿನ್ನಬೇಕು ಅಂತ ಹೇಳಿ ಅವ ದೇವಸ್ಥಾನದ ಅದನ್ನು ಹತ್ತುತ್ತಾನೆ. ಹತ್ತಿ ಹಣ್ಣನ್ನು ತಿಂದಾಗ ದೈವಗಳ ಅವದೃಷ್ಟಿಗೆ ಗುರಿಯಾಗಿ ಅವ ಸತ್ತು ಹೋಗ್ತಾನೆ. ಅವ ಹೇಗೆ ಸತ್ತ, ಅವನನ್ನು ಯಾರು ಕೊಂದರು, ಅದು ಬೇರೆ ಚರ್ಚೆ. ಆದರೆ ಹಸಿವಿನಿಂದಾಗ ನಾಯಕ ಸತ್ತ ನೋಡಿ, ಕರೆಕ್ಟ್. ಹಸಿವನ್ನು ನೀಗಿಸಿಕೊಳ್ಳಿಕ್ಕೆ ಹೋಗಿ ಸತ್ತ ತಗೊಳ್ಬಹುದು. ಕಲ್ಕುಡ ಹೇಗೆ? ಕಲ್ಕುಡ ನೋಡಿ, ಕಾರ್ಕಳದಲ್ಲಿ ಒಂದು ಗೊಮ್ಮಟನನ್ನು ಕೆತ್ತುತ್ತಾನೆ. ಕೆತ್ತಿದ ಮೇಲೆ ಆ ಗೊಮ್ಮಟನನ್ನು ಕೆತ್ತಿಸಿದ ಅರಸ, ಅಯ್ಯ ನೀನು ಇಂಥ ಗೊಮ್ಮಟನನ್ನು ನೀನು ಬೇರೆ ಕಡೆ ಕೆತ್ತಬಾರದು ಅಂತ ಅವನದ ಬಲದ ಕೈ ಮತ್ತು ಎಡದ ಕಾಲನ್ನು ಕತ್ತರಿಸ್ತಾರೆ ಕಲ್ಕುಡ ಬಾಣತನದಲ್ಲಿ. ಅದ್ರ ನಾಯಕನಿಗೆ ಒಂದು ಕೈ ಹೋಯ್ತಲ್ಲ, ಕೈ ಮತ್ತು ಕಾಲು ಒಂದು ಅಂಗವೇ ಹೋಯ್ತಲ್ಲ. ಮತ್ತೆ ಮುಂದೆ ಅವನ ತಂಗಿ ಬಂದು ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡು ದೈವಗಳಾಗ್ತಾರೆ. ಸಿರಿಯು ಹಾಗೆ 4 ಗಂಡದರು ಬಿಟ್ಟು ಕೊನೆಗೆ ಸತ್ತು ಹೋಗ್ತಾಳೆ. ಸೊ ಜನಪದ ನಾಯಕರ ಒಂದು ನಾಯಕತ್ವದ ಪರಿಕಲ್ಪನೆಯೇ ಮತ್ತು ಪುರಾಣಗಳ ನಾವು ಯಕ್ಷಗಾನದಲ್ಲಿ ಕಾಣುವ ನಾಯಕತ್ವದ ಪರಿಕಲ್ಪನೆಯೇ ಇದು ಬೇರೆ ಬೇರೆ, ಕರೆಕ್ಟ್. ಎರಡೂ ನಮ್ಮ ಸಂಸ್ಕೃತಿಯ ಮುಖ್ಯ ಭಾಗ. ಮುಖ್ಯವಾದ್ದು ಇದು ಅಮುಖ್ಯವಾದ್ದು ಎಂಬ ಪ್ರಶ್ನೆ ಇಲ್ಲ, ಹೌದು. ಬಟ್ ನಮ್ಮ ಅಧ್ಯಯನ ಕ್ರಮದಲ್ಲಿ ಏನಾಗಿದೆ ಅಂತಂದ್ರೆ, ಪುರಾಣಗಳ ಈ ಲೋಕಕ್ಕೆ ಒಂದು ಅಭಿವ್ಯಕ್ತಿ ಸಿಕ್ಕಿದೆ. ಅದನ್ನು ಓದಿದವರಿದ್ದಾರೆ, ಅದನ್ನು ಅರ್ಥ ಮಾಡಿಕೊಂಡಿರಿದ್ದಾರೆ, ನಮ್ಮ ಗ್ರಂಥಾಲಯಗಳು ಬೆಳೆದಿವೆ. ಆದರೆ ಇದರ ಬಗ್ಗೆ ಹೆಚ್ಚು ಅಧ್ಯಯನ ಆಗಿಲ್ಲ. ಒಂದು ನೀವು ಫೀಲ್ಡ್ ವರ್ಕಿಗೆ ಹೋಗ್ಬೇಕು, ಆಮೇಲೆ ಅದನ್ನು ಹೇಳುವವರು ದಲಿತರು, ಅವರಿಂದ ಕಲೆಕ್ಟ್ ಮಾಡಬೇಕು. ಹೀಗಾಗಿ ಕಾರಣಾಂತರಗಳಿಂದ ಈ ಒಂದು ಲೋಕ ಉಂಟು. ಅದೇ ಅದು ಮತ್ತು ಸಮಾಜ ವ್ಯವಸ್ಥೆಯನ್ನೇ ಅವಲಂಬಿಸಿ ಸ್ವಲ್ಪ ಉದಾಸೀನಕ್ಕೆ ಒಳಗಾಗಿದೆ ಅಂತ ಹೇಳಬೇಕು, ಒಳಗಾಗಿದೆ. ಹಾಗಾಗಿ ನಾನು ಮಂಗಳೂರಲ್ಲಿ ಕೆಲಸ ಮಾಡಿದಾಗ ನನಗೆ ಏನಾಯ್ತು ಅಂದ್ರೆ, ಈ ಒಂದು ಲೋಕ ಇದೆ, ಇದರಲ್ಲಿ ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ, ಒಳ್ಳೊಳ್ಳೆ ವಿದ್ವಾಂಸರು, ಬಹಳ ದೊಡ್ಡ ವಿದ್ವಾಂಸರಿದ್ದಾರೆ, ನಾವೆಲ್ಲ ಸ್ಥಿರವಾಗಿ ಗೌರವಿಸಬೇಕಾದಂಥ ವಿದ್ವಾಂಸರಿದ್ದಾರೆ. ಇಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ. ಆದ್ದರಿಂದ ನಾವು ಇಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಏನು ಮಾಡಿದೆ ಅಂದರೆ, ನನ್ನ ಅಧ್ಯಯನ ಕ್ರಮವನ್ನು ಜಾನಪದ ಕಡೆ ತಿರುಗಿಸಿಕೊಂಡು ಕೆಲಸ ಮಾಡಿದೆ. ನಾನು ಆವಾಗ ಒಂದು ಲೇಖನ ಬರೆದೆ, ವೇರ್ ದೇರ್ ಇಸ್ ನೋ ಪಿತೃ ಅಂಡ್ ಪುನರ್ಜನ್ಮ ಅಂತ. ಪಿತೃ ಮತ್ತು ಪುನರ್ಜನ್ಮ ಇಲ್ಲ ಅಂತ ನೋಡಿ. ಈಗ ನಿಮಗೆ ಗೊತ್ತಿದೆ,
ಈಗ ಈ ಬ್ರಾಹ್ಮಣರ ಅಂತ್ಯ ಸಂಸ್ಕಾರ ವಿಧಿಗಳ ಬಗ್ಗೆ 1,000ಕ್ಕಿಂತ ಹೆಚ್ಚು ಲೇಖನಗಳು ಬಂದಿದೆ. ಕರೆಕ್ಟ್. 150ಕ್ಕಿಂತ ಹೆಚ್ಚು ಪುಸ್ತಕಗಳು ಬಂದಿವೆ. ವಸು, ರುದ್ರ, ಆದಿತ್ಯ ಅಂತ ಪಿಂಡ ಪ್ರದಾನ ಮಾಡುವುದು, ಕರೆಕ್ಟ್, ಆಮೇಲೆ ಮರುಜನ್ಮಕ್ಕೆ ಒಳಪಡಿಸುವುದು, ಇದೆಲ್ಲ ಉಂಟು. ನಾನು ಮೊನ್ನೆ ಬಂದಾಗ ಕೃಷ್ಣ ಮಠದ ಹತ್ತಿರ ಪಾವಂಜೆ ಗುರುರಾವ್ ಮಧು, ಹೌದು, ಅದರಲ್ಲೂ ಮತ್ತೆ ಪುನಃ ಬ್ರಹ್ಮಚಾರಿಯಾಗಿ ಸತ್ರೆ ಅವನನ್ನು ಬೇರೆ ರೀತಿಯಲ್ಲಿ ಇದು ಮಾಡುದು, ಎಲ್ಲ ಬೇರೆ ಬೇರೆ ವಿಚಾರಗಳು ಉಂಟು. ಎಲ್ಲ ಗ್ರಹ್ಯ ಸೂತ್ರಗಳಲ್ಲಿ, ಬೇರೆ ಬೇರೆ ಶಾಸ್ತ್ರಗಳಲ್ಲಿ, ವಿದ್ವತ್ ಲೋಕಲ್ಲಿ ದೊಡ್ಡ ವಿಷಯ ಉಂಟು. ಬಹಳ ಆಕರ್ಷಣೀಯವಾದ್ದು, ಬಹಳ ಕುತೂಹಲಕರವಾದ್ದು. ಯಾಕಂದ್ರೆ ಸಾವು ಉಂಟಲ್ಲ, ಅದು ಸಂಸ್ಕೃತಿಗೆ ಬಹಳ ದೊಡ್ಡ ಪ್ರಶ್ನೆ. ಯಾವ ಸಂಸ್ಕೃತಿಗಾದ್ರೂ ಯಾಕಂದ್ರೆ 4 ಜನ ಇದ್ದ ಮನೆಯಲ್ಲಿ ಒಬ್ಬ ಇದ್ದಕ್ಕಿದ್ದಾಗ ಸತ್ತೋದ್ರೆ ಅದು 3 ಜನರ ಮನೆಯಾಗಿ ಅದು ಪರಿವರ್ತನೆಗೊಂಡಾಗ ಆ ಇಡೀ ಮನೆ ಶೇಕ್ ಆಗ್ಬಿಡುತ್ತೆ. ಹೌದು. ಹಾಗೆ ಮಗು ಹುಟ್ಟಿದಾಗ 4 ಜನದ 5 ಜನಕ್ಕೆ ಕನ್ವರ್ಟ್ ಆಗ್ತದಲ್ಲ, ಇದು ಸಂಸ್ಕೃತಿ ಬಹಳ ದೊಡ್ಡ ಪ್ರಶ್ನೆ. ಈಗ ಇದು ಒಂದು ದೊಡ್ಡ ಅಧ್ಯಯನ ನಡೆದಿದೆ, ಬಹಳ ಮುಖ್ಯವಾದ ಆಗಿದೆ. ಈಗ ಈ ಪರಿಭಾಷೆಗಳನ್ನು ಇಟ್ಟುಕೊಂಡು ವಸು, ರುದ್ರ, ಆದಿತ್ಯ, ಪುನರ್ಜನ್ಮ, ದಿನಿವು, ಪಿತೃಕರ್ಮ, ಶ್ರಾದ್ದ, ಏನೇಳಿ ಈ ಶಬ್ದಗಳನ್ನು ಇಟ್ಟುಕೊಂಡು ಒಂದು ದಲಿತನ ಮನೆಯಲ್ಲಿ ಒಬ್ಬ ದಲಿತ ಸತ್ರೆ ಅದನ್ನು ಹಾಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದಂತ ನೋಡಿದಾಗ ನಿಮ್ಮ ಈ ಪರಿಭಾಷೆಗಳು ಯಾವುದು ಕೂಡ ಅಲ್ಲಿಗೆ ಒಗ್ಗುವುದೇ ಇಲ್ಲ. ಹಾಗೆ ನನ್ನಂತವನು ಏನು ಅನ್ನಿಸ್ತಂದ್ರೆ ಇದು ಇಷ್ಟರಲ್ಲಿ ಕೆಲಸ ಆಗಲಿಲ್ಲ. ನಾವು ಇಲ್ಲಿ ಇದನ್ನು ಏನು ಮಾಡಬೇಕಂದ್ರೆ ಈಗ ಇದನ್ನು ನಾವು ಮುಖ್ಯ ಚರ್ಚೆಗೆ ತರಬೇಕು. ಮುಖ್ಯ ಚರ್ಚೆಗೆ ತಂದಾಗ ನಮ್ಮ ಸಂಸ್ಕೃತಿಯ ವ್ಯಾಖ್ಯೆ ಪೂರ್ಣ ಆಗ್ತದೆ. ಕರೆಕ್ಟ್. ಇದು ಸಂಸ್ಕೃತಿಗೆ ಅವಮಾನ ಮಾಡುವುದಲ್ಲ. ಹೌದು, ಕರೆಕ್ಟ್. ಇದು ಸಂಸ್ಕೃತಿಯ ಒಂದು ವಿಸ್ತಾರವಾದ ಅಧ್ಯಯನ ಕ್ರಮ ಇದೆಯಲ್ಲ, ಅದಕ್ಕೆ ನಾವು ಈ ಹೊಸ ಲೋಕವನ್ನು ಸೇರಿಸುವುದು ನನ್ನ ಪ್ರಕಾರ ಇದು ಬಹಳ ದೊಡ್ಡ ಕೆಲಸ, ಆಗಬೇಕಾದ ಕೆಲಸ. ಹಾಗಾಗಿ ನಾನು ಮಂಗಳೂರು ವಿಶ್ವವಿದ್ಯಾಲಯದಾಗ ಈ ಕೆಲಸವನ್ನು ಮಾಡಿದೆ. ಹಾಗಾಗಿ ನನಗೆ ಮಂಗಳೂರು ಅಂದ್ರೆ ಇದನ್ನು ಹೇಗೆ ಸ್ವಲ್ಪ ವಿವರಣೆ ಕೊಡುದಿದ್ರೆ ಯಾವುದು ಅದೇ ಇದನ್ನು ಸೇರಿಸುವ ಪ್ರಕ್ರಿಯೆ ಅಂದ್ರೆ ಇದುವರೆಗೆ ಭಾರತೀಯ ಸಂಸ್ಕೃತಿಯ ಅಧ್ಯಯನ ಕ್ರಮದಲ್ಲಿ ನಿರಾಕರಣೆಗೆ ಒಳಗಾದಂತ ಒಂದು ಲೋಕದ ಕಡೆಗೆ ನಮ್ಮ ವಿದ್ವಾಂಸರು ಚಲಿಸಿ ಅದನ್ನು ಅಧ್ಯಯನ ಮಾಡಿ ಅದನ್ನು ಈಗ ಉದಾಹರಣೆಗೆ ಸಿರಿಯನ್ನ ನಮ್ಮ ಪಠ್ಯಕ್ರಮಕ್ಕೆ ಯಾಕೆ ತರುವುದಿಲ್ಲ? ಹಾಗೆ ಕರೆಕ್ಟ್, ಗೊತ್ತಾಯ್ತು. ಈಗ ಸೀತೆ ಒಂದು ಒಳ್ಳೆಯ ವ್ಯಾಲ್ಯೂ, ಅವಳೊಂದು ಪಂಚಕನ್ಯೆ, ಇದಲ್ಲೆಲ್ಲ ಆಯ್ತು, ನಮಗೆ ನಾವು ಬಹಳ ಗೌರವದಿಂದ ನೋಡುವಂತ ಒಂದು ಪಾತ್ರ. ಅದು ಗಂಡನ ಮಾತನ್ನು ಇದು ಹಿಂದೆ ಹೋಗಿ ಆಯ್ತು. ಈಗ ಸಿರಿ ನನಗೆ ಅನ್ಯಾಯ ಮಾಡಿದ 4 ಗಂಡರನ್ನು ತಿರಸ್ಕರಿಸ್ತಾಳೆ. ಸೀತೆಗೆ ವಿರುದ್ಧವಾದ ಪಾತ್ರ ಅದು. ಕರೆಕ್ಟ್, ಎಂಟೈರ್ಲಿ ಡಿಫರೆಂಟ್. ಆಂಟಗನೈಸ್ ಮಾಡಿ ಅವ ಒಬ್ಬ ಸೀರೆ ತರ್ತಾನೆ, ಗಂಡ ಸೀರೆ ಬರುವಾಗ ಸೂಳೆಗೆ ಉಡಿಸ್ತಾನೆ. ಇವಳಿಗೆ ಗೊತ್ತಾಗ್ತದೆ, ನೀನು ನನಗೆ ತಂದ ಸೀರೆಯನ್ನು ಸೂಳೆ ಉಡಿಸಿ ಬರೋದ್ರೆ ನೀನೆಂತ ಗಂಡ ಅಂತ ತಿರಸ್ಕರಿಸಿ ಹೊರಟು ಹೋಗ್ತಾಳೆ. ಇದು ಒಂದು ನಮ್ಮ ಸಂಸ್ಕೃತಿಯ ನಿರ್ಮಾಣ ಮಾಡಿದಲ್ವ, ಬೇರೆ ಇದು ಎಲ್ಲಿಂದ ಉದುರಿದಲ್ವಲ್ಲ. ಹೇಗೆ ಒಂದು ಪಾತ್ರವು ಬಹಳ ಮುಖ್ಯವಾದ ಪಾತ್ರವು, ಸಿರಿಯು ಒಂದು ಮುಖ್ಯವಾದ ಪಾತ್ರ. ಆದ್ರೆ ನಮ್ಮಲ್ಲಿ ಸೀತೆಯ ಪಾತ್ರವನ್ನು ವೈಭವೀಕರಿಸಿ ಅದನ್ನು ಜನಗಳ ಮುಂದೆ ತಂದು ಅದನ್ನು ಸಂಸ್ಕೃತಿಯ ಕೇಂದ್ರವಾಗಿ ಮಾಡಿದಾಗ ಇದನ್ನು ಮಾಡಲಿಲ್ಲ. ಇದನ್ನು ಮಾಡಬೇಕು. ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡ್ತದೆ. ಅಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಪುರುಷ ಪ್ರಧಾನವಾಗಿರುವುದರಿಂದ ಸಿರಿ ಮೂಲೆ ಗುಂಪಾದ್ಲು ಖಂಡಿತ ಎನ್ನುವಂತ ಒಂದು ಪ್ರಶ್ನೆ ಬರ್ತದೆ ನೋಡಿ. ಯಾಕೆಂತಂದ್ರೆ ಅಲ್ಲಿ ಗಂಡನ್ನು ಒಬ್ಬ ಗಂಡ ಆ ರೀತಿ ತಪ್ಪು ಮಾಡಿದಾಗ ಅವನನ್ನು ಪ್ರಶ್ನೆ ಮಾಡಿ ಅವನನ್ನು ಬಿಟ್ಟದ್ನಂತೂ ಇದೊಂದು ಇಡೀ ಒಂದು ನಿಮ್ಮ ಸಮಾಜಕ್ಕೆ ಒಂದು ವ್ಯತಿರಿಕ್ತವಾದಂತಹ ಒಂದು ಧೋರಣೆ ಅಲ್ವಾ? ಹೌದೌದು. ಮಾತೃಮೂಲೀಯ ಕುಟುಂಬ ವ್ಯವಸ್ಥೆ ಇರುವ ಬಂಟ ಸಮಾಜದಲ್ಲಿ ಆಸ್ತಿಯ ಹಕ್ಕು ಮಹಿಳೆಗೆ ಬರುವುದರಿಂದ ಅಲ್ಲಿ ಶಕ್ತಿಶಾಲಿ ಮಹಿಳೆಯರಿದ್ದಾರೆ. ಕರೆಕ್ಟ್. ಆಮೇಲೆ ನೋಡಿ, ನಾವು ಸತಿಸಾಮನ ಪದ್ಧತಿ ಎಲ್ಲ ಈಗ ನಾನ್ ಬ್ರಾಹ್ಮಿನ್ಸ್ ಅಲ್ಲಿ ಅಥವಾ ಹಿಂದುಳಿದ ವರ್ಗದವರಲ್ಲಿ ಸತಿಸಾಗಮನ ಪದ್ಧತಿ ಇಲ್ಲೇ ಇಲ್ಲ. ಕರೆಕ್ಟ್. ಗಂಡ ಸತ್ರೆ ಗಂಡನ ತಮ್ಮನನ್ನ ಇನ್ಯಾರನ್ನ ಪರ್ಫೆಕ್ಟ್ ಅವಳನ್ನು ಬೆಂಕಿಗೆ ಹಾಕುವ ಪ್ರಶ್ನೆ ಇಲ್ಲ. ಹೌದು ಅಲ್ವಾ? ಕೂಡಾವಳಿ ಮಾಡಿಕೊಳ್ಳುದು. ದಲಿತರಲ್ಲಿ ಸತಿಸಾಮನ ಪದ್ಧತಿ ಪ್ರಶ್ನೆ ಇಲ್ಲ. ಆಮೇಲೆ ಅಲ್ಲಿ ಲೈಂಗಿಕ ಪಾವಿತ್ರ್ಯ ಅಂತ ನಾವು ಏನು ಹೇಳ್ತೇವೆ ಅದು ಬಹಳ ಲಿಮಿಟೆಡ್ ಅರ್ಥದಲ್ಲಿ ಇರುವುದಲ್ಲಿ. ಹಾಗಾಗಿ ಅವರಿಗೆ ಒಬ್ಬರನ್ನು ಮದುವೆ ಆದವರು ಅವ ಸತ್ತೋದ್ರೆ ಇನ್ನೊಬ್ಬರನ್ನು ಮದುವೆ ಆಗುವುದಕ್ಕೆ ಏನು ಸಮಸ್ಯೆ ಇಲ್ಲ. ಹೌದು, ಅದೊಂದು ದೊಡ್ಡ ಇಶ್ಯೂ ಅಲ್ಲ ಅವರಿಗೆ. ಇಶ್ಯೂ ಅಲ್ಲ. ಹಾಗಾಗಿ ನಾನೇನು ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಒಟ್ಟು ಅಧ್ಯಯನ ಕ್ರಮದಲ್ಲಿ ಅದು ಕೊಲೋನಿಯಲ್ ವಸಾಹತು ಕಾರಣದಿಂದಲೂ ಇರಬಹುದು, ಅದಕ್ಕಿಂತ ಹಿಂದಿನ ಕಾಲದಿಂದಲೂ ನಡೆದು ಬಂದ ಸಾಮಾಜಿಕ ಶ್ರೇಣೀಕರಣದ ಪರಿಣಾಮವಾಗಿ ನೂರಾರು ಕಾರಣಗಳಿರ್ಬೋದು. ಅದಕ್ಕೆ ಚಾರಿತ್ರಿಕ ಕಾರಣಗಳು. ನಿರಾಕರಣೆಗೆ ಒಳಗಾದಂಥ ಒಂದು ಲೋಕವನ್ನ ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗೆ ಯಕ್ಷಗಾನವು ನಿರಾಕರಣೆಗೆ ಒಳಗಾಗಿದೆ. ನಾನು ಆರಂಭದಲ್ಲಿ ನಾವು ಹೇಳಿದ್ವಲ್ಲ, ಸಾಹಿತ್ಯಕ್ಕೆ ಕಂಪೇರ್ ಮಾಡಿದ್ರೆ ಇದು ನಿರಾಕರಣೆಗೆ ಒಳಗಾಗಿದೆ. ಇದಕ್ಕೆ ಹೋಲಿಸಿ ನೋಡಿದಾಗ ಜಾನಪದ ಇನ್ನೂ ನಿರಾಕರಣೆಗೆ ಒಳಗಾಗಿದೆ. ನನ್ನಂತವನು ಏನು ಮಾಡ್ತೇವೆ ಅಂತಂದ್ರೆ ನಿರಾಕರಣೆಗೆ ಒಳಗಾದ ಲೋಕದಲ್ಲಿ ಕೆಲಸ ಮಾಡುತ್ತಾ ಅದನ್ನು ಮೇನ್ ಸ್ಟ್ರೀಮಿಗೆ ತರುವಂತದ್ದೇ ಅಲ್ಲದೆ
ಬೇರೆ ಏನೂ ಇಲ್ಲ. ಕರೆಕ್ಟ್. ಅದರಿಂದ ಕೆಲವರಿಗೆ ಸಂತೋಷ ಆಗ್ತದೆ, ಕೆಲವರಿಗೆ ಬೇಸರ ಆಗ್ತದೆ, ಅದು ಏನು ಮಾಡ್ಲಿಕ್ಕೆ ಬದ್ಧತೆಯ ಪ್ರಶ್ನೆ, ನಾವು ನಂಬಿದ ತತ್ವಗಳ ಪ್ರಶ್ನೆ. ಇದನ್ನು ನಾನು ಮಂಗಳೂರು ಯೂನಿವರ್ಸಿಟಿ ಮಾಡಿದಾಗ ಕರಾವಳಿ ಜಾನಪದ ಅಂತ ಒಂದು ಪುಸ್ತಕ ತಂದೆ ನೋಡಿ. ನನಗೆ ಅದು ತುಂಬ ಗೌರವ ತಂದುಕೊಟ್ಟ ಒಂದು ಪುಸ್ತಕ. ನಾನು ಅದರಲ್ಲಿ ಇದರ ಬಗ್ಗೆ ಬರೆದಿದ್ದು, ಮದುವೆ, ನಾನ್ ಬ್ರಾಹ್ಮಿನ್ಸ್ ಮದುವೆ ಹೇಗೆ ಮಾಡ್ತಾರೆ, ಆಮೇಲೆ ಜೋಗಿಗಳು ಯಾರು, ಕಂಬಳದಲ್ಲಿ ಕೊರಗರ ಸ್ಥಾನ ಏನು, ಹೀಗೆಲ್ಲ ಬರ್ತದೆ. ಅದು ನನಗೆ ತುಂಬ ಈಗಲೂ ಕೂಡ ನೋಡಿ, ನಿನ್ನೆ ಒಂದು ಪತ್ರ ಬಂತು ನನಗೆ, ನಿಮ್ಮ ಅದರಲ್ಲಿ ಜಾನಪದ ಲೋಕದೃಷ್ಟಿ ಲೇಖನವನ್ನು ನಾವು ಕೃಷಿ ವಿಶ್ವವಿದ್ಯಾಲಯದ ಒಂದು ಪಠ್ಯಕ್ಕೆ ಬಳಸಿಕೊಳ್ತೀವಿ ಅಂತ. ಹಾಗೆ ಅದು ಇನ್ನೂ ಕೂಡ ಛಾತ್ರಿ ಏನಿರಲಿ ಇದಾಯಿತು. ಇದೆಲ್ಲ ಆಗುವಾಗ ಕರ್ನಾಟಕ ಸರ್ಕಾರ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿತ್ತು. ಆಗ ನಾನೇನು ಅರ್ಜಿ ಹಾಕ್ಕೊಳ್ಳಿಲ್ಲ, ಯಾಕಂದರೆ ಮಂಗಳೂರು ಬಿಡುವ ಯಾವ ಆಲೋಚನೆಗಳಿಲ್ಲ ನನಗೆ. ಯಾಕಂದರೆ ಭೂತ ಉಂಟು, ಯಕ್ಷಗಾನ ಉಂಟು, ವಿವೇಕರಯ್ಯವರಿದ್ದಾರೆ, ಇನ್ನೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ. ನೆಗೆದು ಬಿದ್ರೆ ತಾಳಮದ್ದಲೆ, ಎದ್ದು ಹೋದ್ರೆ ಯಕ್ಷಗಾನ, ಕೂತ್ರೆ ಭೂತ, ಜೀವ ಅಲ್ವಾ, ಇದನ್ನು ಬಿಡುವ ಪ್ರಶ್ನೆ ಇಲ್ಲ. ಆಗ ಕಂಬಾರು ನನಗೆ ಆನ್ ಇನ್ವಿಟೇಷನ್, ನೀವು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕರಾಗಿ, ಯಾವ ಕಂಬಾರು, ನಮ್ಮ ಚಂದ್ರಶೇಖರ್, ಅವರು ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು, ಅವರು ನನಗೆ ಒಂದು ಪತ್ರ ಕರೆಸಿದ್ರು, ನೀವು ಇಲ್ಲಿಗೆ ಪ್ರಾಧ್ಯಾಪಕರಾಗಿ ಬನ್ನಿ. ಅವರಿಗೆ ಒಂದು ವಿಶ್ವವಿದ್ಯಾಲಯದ ಆರಂಭಿಕ ಹಂತದಲ್ಲಿ ಒಬ್ಬರನ್ನು ಆಮಂತ್ರಿಸಿ ಪ್ರಾಧ್ಯಾಪಕರಾಗಿ ನೇಮಕ ಮಾಡುವ ಒಂದು ಅಧಿಕಾರ ಇತ್ತು. ಅವರು ಅದನ್ನು ನನ್ನನ್ನು ಕರೆದರು, ನಾನಾಗೆಲ್ಲ ಕೆಲಸ ಮಾಡ್ತಾ ಇದ್ದೆ, ಅದು ಗೊತ್ತಿತ್ತು ಅವರಿಗೆ. ನೀವು ಬಂದು ಕನ್ನಡ ವಿಶ್ವವಿದ್ಯಾಲಯ ಕಟ್ಟಲಿಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಹೇಳಿ ಕರೆದರು. ಆಗ ನಾನು ಒಂದು ತೀರ್ಮಾನ ತೆಕ್ಕೊಂಡು ಉತ್ತರ ಕರ್ನಾಟಕದ ಜಾನಪದ ಅದು ನೋಡು, ಅಲ್ಲಿ ಸ್ವಲ್ಪ ಕೆಲಸ ಮಾಡ್ಬೋದಲ್ಲ, ನಾವು ಕರಾವಳಿಯಲ್ಲೇ ಯಾಕೆ ಇರಬೇಕು ಅಂತ ಒಂದು ತೀರ್ಮಾನ ತೆಕ್ಕೊಂಡು ನಾನು ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಹೋಗಿ 1992ರಿಂದ 98ರವರೆಗೆ ನಾನು ಕೆಲಸ ಮಾಡಿದೆ. ಅಲ್ಲಿ ವಿಶ್ವವಿದ್ಯಾಲಯವನ್ನು ಕಟ್ಟುವ ಕೆಲಸ ಅಲ್ಲಿ ಏನಿರಲಿಲ್ಲ. ನಾನು ಹೋದಾಗ, ನೀವು ನಂಬಿ, ನಾನು ಹೋದಾಗ ನನಗೆ ಬೇಕಾದ ಕುರ್ಚಿಯನ್ನು ನಾನೇ ತಂದದ್ದು. ಕಂಬಾರ ಹೇಳಿದರು, ಕಾರಿದೆ, ನಿನಗೆ ಬೇಕಾದ ಕುರ್ಚಿ ತಗೊಂಡು, ಏನಿರಲಿಲ್ಲ ಅಲ್ಲಿ. ಹಂಪಿಯ ಹಳೆಯ ಮಂಟಪ 2-3 ಜನ ಅಷ್ಟೇ ಇದ್ದದ್ದು. ಆಮೇಲೆ ಜನ ಬಂತು. ನಾನು 6 ವರ್ಷ ಕೆಲಸ ಮಾಡಿದೆ. 6 ವರ್ಷ ಕೆಲಸ ಮಾಡುವಾಗ ನನಗೆ ಅಲ್ಲಿ ವಿಶ್ವವಿದ್ಯಾಲಯದ ಒಳಗಡೆ ಬೇರೆ ಬೇಕಾದಷ್ಟು ರಾಜಕೀಯ ಇತ್ತು, ಅದು ಸಮಸ್ಯೆಗಳು ಬೇರೆ ಇತ್ತು. ಆದರೆ ನಾನು ಉತ್ತರ ಕರ್ನಾಟಕದ ಜಾನಪದವನ್ನು ನಾನು ಆರಂಭದಲ್ಲಿ ಏನು ಹೇಳಿದೆ ಆ ಚೌಕಟ್ಟಿನಲ್ಲಿ ತುಂಬ ನನಗೆ ಒಂದು ಅನುಭವಕ್ಕೆ ತಂದುಕೊಂಡೆ. ನಾನು ಕೆಲಸ ಮಾಡಿದೆ. ನಾನು ಉದಾಹರಣೆಗೆ ನೋಡಿ, ಒಂದು ಸಣ್ಣ ಉದಾಹರಣೆ, ಈಗ ಕುಮಾರರಾಮನನ್ನು ನಮ್ಮ ಚರಿತ್ರಕಾರರು ಏನು ಮಾಡ್ತಾರೆ ಅಂದರೆ, ಅವನನ್ನೊಂದು ಫುಟ್ ನೋಟಲ್ಲಿ ಹಾಕಿಬಿಡ್ತಾರೆ, ಕಂಪಿಲನ ಮಗ ಕುಮಾರರಾಮ ಅಷ್ಟೇ. ಅವನ ತುಘಲಕನ ಆರ್ಮಿ ಜೊತೆ ಹೋರಾಟ ಮಾಡಿ ಕುಮಾರರಾಮ ಸತ್ತ ಅಂತ ಒಂದು 2 ಸಾಲು ಅಷ್ಟೇ. ಯಾಕೆಂದರೆ ಅವ ದೊಡ್ಡ ದೇವಸ್ಥಾನ ಕಟ್ಟಲಿಲ್ಲ, ದೊಡ್ಡ ಕೋಟೆಯನ್ನು ಕಟ್ಟಲಿಲ್ಲ, ಬೃಹತ್ ಯುದ್ಧಗಳನ್ನು ಕಟ್ಟಲಿಲ್ಲ. ನಮ್ಮಲ್ಲಿ ಚರಿತ್ರೆ ಬರಿಬೇಕಾದ್ರೆ ಒಂದು ದೊಡ್ಡ ದೇವಸ್ಥಾನ ಕಟ್ಟಿರಬೇಕು, ಕರೆಕ್ಟ್, ಇಲ್ಲ ದೊಡ್ಡ ಕೋಟೆ ಕಟ್ಟಿರಬೇಕು. ಇದೇ ನಮಗೆ ಇವಾಗಲಿಲ್ಲ. ಆದರೆ ನಾನಲ್ಲಿ ಜನಗಳ ನಡುವೆ ಹೋದಾಗ ಕುಮಾರಮ್ಮನ ಬಗ್ಗೆ ಒಂದು 11 ಜನಪದ ಕಾವ್ಯಗಳನ್ನು ಕೇಳಿದೆ. ಒಂದೊಂದು ಕಾವ್ಯಗಳು 200-300 ಪೇಜ್ ಇದೆ. ಕನ್ನಡ ಸಾಹಿತ್ಯದಲ್ಲಿಯೇ ನಂಜುಂಡ, ಪಾಂಚಾಳಗಂಗಾ, ಚೆನ್ನಗಂಗಾ, ಕುಮಾರಮ್ಮ ಸತ್ತ 100 ವರ್ಷದಲ್ಲಿ 3 ಕಾವ್ಯಗಳನ್ನು ಬರೆದಿದ್ದಾರೆ. 3 ಕಾವ್ಯ ಬರೆದಿದ್ದಾರೆ. 11 ಜನಪದ ಕಾವ್ಯ ಉಂಟು. ಕುಮಾರರಾಮ ಬದುಕಿದ ಎಂದು ಹೇಳಲಾದ ಕುಮ್ಮಟದುರ್ಗ ಅಂತ ಒಂದುಂಟು. ಆ ಕುಮ್ಮಟದುರ್ಗದಲ್ಲಿ ಮೇ ತಿಂಗಳಲ್ಲಿ ದೊಡ್ಡ ಜಾತ್ರೆ, ಕುಮಾರರಾಮನ ಜಾತ್ರೆ ಅಂತ, 1000 ಜನ ಜಾತ್ರೆ ನಡೀತದೆ. ಆಮೇಲೆ ಆ ಜಾತ್ರೆಯಲ್ಲಿ ಕುಮಾರರಾಮನ್ ಅಂತ ಹೇಳುವ ಒಂದು ಮರದ ತಲೆಗಳನ್ನೆಲ್ಲ ಮಾಡಿಕೊಂಡು ಮೆರವಣಿಗೆ ಮಾಡ್ತಾರೆ, ಒಂದು ರಿಚುವಲ್ ಪ್ರೊಸೆಷನ್ ಎಲ್ಲ ಆಗ್ತದೆ. ಆಮೇಲೆ ಹೌದಲ್ಲ, ನಾನು ಸುರತ್ಕಲ್ ಮೇಳದವರ ಕುಮಾರರಾಮ, ಕಡುಗಲಿ ಕುಮಾರರಾಮ ಯಕ್ಷಗಾನ ನೋಡಿದ್ದೆಲ್ಲ ಅಂತೇಳಿ ಆಗ ನಾನು ಮಂಗಳೂರಿಗೆ ಬಂದು ಪಂಜದಲ್ಲಿ ಸುರತ್ಕಲ್ ಮೇಳದ ಕಡುಗಲಿ ಕುಮಾರರಾಮನು ಪೂರ್ಣ ರಾತ್ರಿ ಡಾಕ್ಯುಮೆಂಟ್ ಮಾಡಿದೆ ನಾನು. 9 ಗಂಟೆ ಕ್ಯಾಮರಾ ಇಟ್ಟು ಬೆಳಿಗ್ಗೆವರೆಗೆ ಶ್ರೇಣಿಯವರ ವೇಷ ಉಂಟು ಅದರಲ್ಲಿ. ಆಮೇಲೆ ಬಹಳ ಬಾಬಮ್ಮ ಕುಮಾರರಾಮನ್ ಮಾಡಿದೆ. ಒಂದು ಎಂತ ಹೇಳೋದಕ್ಕೆ, ಒಂದು ಜ್ಞಾನದ ಒಂದು ದೊಡ್ಡ ಲೋಕವನ್ನ ಕಲೆಕ್ಟ್ ಮಾಡಿದೆ ನಾನು. ಕಾವ್ಯಗಳು, ಅವನ ಬಗ್ಗೆ ನಂಬಿಕೆಗಳು, ಜನ ಕೊಪ್ಪಳ ಪರಿಸರದಲ್ಲಿ ಈಗಲೂ ಕುಮಾರರಾಮ ಅಂತ ಮಕ್ಕಳಿಗೆ ಹೆಸರಿಡ್ತಾರೆ. ಅಲ್ಲಿವರೆಗೆ ಗಾದೆಗಳು, ಯಕ್ಷಗಾನ, ಗೊಂಬೆಯಾಟ ಎಲ್ಲ ಮಧುಕುಮಾರ್ ಬರದ ಪ್ರಸಂಗ ನೋಡಿ, ಅದು ಕುಮಾರರಾಮನ್ ಅದು ಆವಾಗಲೇ ತುಂಬಾ ಸುರತ್ಕಲ್ ಮೇಳದ ಬಹಳ ಪಾಪ್ಯುಲರ್ ಪ್ರಸಂಗ. ಹೌದಪ್ಪ, ಇದು ಯಾಕೆ ಬಂತು? ಒಬ್ಬ ಚರಿತ್ರೆಕಾರನಿಗೆ ಬೇಡವಾದ ಒಂದು ಕುಮಾರರಾಮ ಇವರಿಗೆ ಯಾಕೆ ಬೇಕು? ಆಮೇಲೆ ಅದರಲ್ಲಿ ಆ ಕುಮಾರರಾಮನ ಏನು ಶೌರ್ಯವನ್ನ ಕೇಳಿ ತುಘಲಕ್ನ ಮಗಳು ಬಾಬಮ್ಮ ಇವನ ಮೇಲೆ ಪ್ರೀತಿ ಮಾಡ್ತಾಳೆ. ಯಕ್ಷಗಾನದಲ್ಲಿ ಮಧ್ಯರಾತ್ರಿಗೆ ಬಾಬಮ್ಮ ಮತ್ತು ಕುಮಾರರಾಮನ ಪ್ರೇಮ, ಮುಸಲ್ಮಾನ ಹುಡುಗಿ ಮತ್ತು ಎಂದು ನೋಡಿ. ಈಗೆಲ್ಲ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಕ್ಷಗಾನದಲ್ಲಿ ಅದು ಇತ್ತು. ನಾನು ರೆಕಾರ್ಡ್ ಮಾಡಿ ನಾನು ಮತ್ತೆ ಡೆಲ್ಲಿಯಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಅಲ್ಲಿ ಕೆಲಸ ಮಾಡುವಾಗ ನಾನು ಅಲ್ಲಿ ಅದನ್ನು ದಾಖಲಾಗಿಟ್ಟೆ. ಯಾಕಂದ್ರೆ ಕರ್ನಾಟಕದಲ್ಲಿ ಸರಿಯಾದ ಜಾಗ ನನಗೆ ಆಗ ಸಿಗಲಿಲ್ಲ. ಸೊ ಹೀಗೆ ಮಾಡಿದೆ. ಇದು ನಾನು ಆಗ ಹೇಳಿದಾಗೆ
ಇತಿಹಾಸಕಾರರಿಗೆ ಬೇಡವಾದಂಥ ಒಂದು ಪರ್ಸನಾಲಿಟಿ ನಮ್ಮ ಜನಗಳಿಗೆ ಯಾಕೆ ಬೇಕಾಯಿತು, ಇವ್ರಿಗೆ ಎಷ್ಟು ದೊಡ್ಡ ರೀತಿಯಲ್ಲಿ ಕುಮಾರರಾಮನನ್ನು ಕಟ್ಟಿದ್ದಾರೆ ಅಂತ ಎಲ್ಲ ಕಲೆಕ್ಟ್ ಮಾಡಿ ಒಂದು ಪುಸ್ತಕವನ್ನು ನಾನು ಪಬ್ಲಿಷ್ ಮಾಡಿದೆ. ಅದು ಮತ್ತು ಇಂಗ್ಲೀಷಲ್ಲಿ ಬಂತು. ಡೇವಿಡ್ ಶುಲ್ಮನ್ ಅಂತ ಒಬ್ಬರು ನನ್ನ ಫೋಟೋಗಳನ್ನೆಲ್ಲ ಬಳಸಿಕೊಂಡು ಇನ್ನೊಂದು ಪುಸ್ತಕ, ಹಾಗೆ ಅದೊಂದು ಲೋಕ ಆಯಿತು. ಅಂದರೆ ನಾನು ಹೇಳಬೇಕಾದಿಷ್ಟೇ, ಕನ್ನಡ ಯೂನಿವರ್ಸಿಟಿ ನಾನು 6 ವರ್ಷ ಕೆಲಸ ಮಾಡಿದಾಗಲೂ ಕೂಡ ನಾನು ಆರಂಭದಲ್ಲಿ ಹೇಳಿದಾಗೆ ಈ ನಿರ್ಲಕ್ಷಿತ ಕರೆಕ್ಟ್ ಆ ಲೋಕದಲ್ಲೇ ನಾನು ಹೆಚ್ಚು ಫೋಕಸ್ ಮಾಡಿಕೊಂಡು ಕೆಲಸ ಮಾಡ್ತಾ ಹೋದೆ ನಾನು. ಆಮೇಲೆ ಅಲ್ಲಿ ಕಾರಣಾಂತರಗಳಿಂದ ನಾನು ಅದನ್ನ ಬಿಡಬೇಕಾಗಿ. ಈಗ ಒಂದು ಪ್ರಶ್ನೆ ಉಂಟು ನೋಡಿ ಸರ್, ಅಂದ್ರೆ ಇತಿಹಾಸಕಾರರಿಂದ ಉಪೇಕ್ಷಿಸಲ್ಪಟ್ಟ ಜಾನಪದರು ಅಂದ್ರೆ ನಮ್ಮ ಜನಜೀವನದಲ್ಲಿ ಹಾಸು ಹೊಕ್ಕಾಗಿರುವ ಈ ವ್ಯತ್ಯಾಸಕ್ಕೆ ಕಾರಣ ಏನು? ಇತಿಹಾಸಕಾರರಿಗೆ ಯಾಕೆ ಅದು ಬೇಡ ಆಯ್ತು? ಅಂದ್ರೆ ನಮ್ಮಲ್ಲಿ ಇತಿಹಾಸವನ್ನು ಬರೆಯುವ ಕ್ರಮ ಬಂದದ್ದು ಬ್ರಿಟಿಷರು ಬಂದ ಮೇಲೆ. ಇತಿಹಾಸ ಇತ್ತು ನಮ್ಮಲ್ಲಿ, ಬರೆಯುವ ಕ್ರಮ ಇರಲಿಲ್ಲ. ಮೊದಲು ನಮ್ಮಲ್ಲಿ ಇತಿಹಾಸವನ್ನು ಬರೆದದ್ದು ಮುಸಲ್ಮಾನ ಅರಸರು, ಬರನಿ ಮೊದಲಾದವರೆಲ್ಲ. ಅದು ಪರ್ಷಿಯಾದಿಂದ ಬಂದ ಒಂದು ಸಂಸ್ಕೃತಿ. ಬ್ರಿಟಿಷರು ಬಂದ ಮೇಲೆ ಚರಿತ್ರೆಯನ್ನು ಬರೀಲಿಕ್ಕೆ ಹೊರಟವರು, ಭಾರತೀಯ ಚರಿತ್ರೆ. ಆವಾಗ ನೋಡಿ, ಚರಿತ್ರೆ ಬರಿಬೇಕಾದ್ರೆ ಅವರಿಗೆ ಆಕರಗಳು ಬೇಕು. ಈ ಆಕರಗಳು ಅವರಿಗೆ ಓರಲ್ ಟ್ರೆಡಿಷನ್ಗೆ ಹೋಗಿ ಆಕರಗಳನ್ನು ಸಂಗ್ರಹಿಸುವಷ್ಟು ತಾಳ್ಮೆ ಇರಲಿಲ್ಲ, ಭಾಷಾ ತಿಳುವಳಿಕೆ ಕೂಡ ಇರಲಿಲ್ಲ. ಆದ್ರಿಂದ ಅವರು ಲಿಖಿತ ಸಾಮಗ್ರಿಗಳಿಗೆ ಹೋಗ್ತಾ ಇದ್ರು. ಲಿಖಿತ ಸಾಮಗ್ರಿಗಳು ಯಾವ್ದು? ಕನ್ನಡ ಪಠ್ಯಗಳು ನೋಡಿ, ನಮ್ಮ ಬಾಸಲ್ ಮಿಷನರಿಗಳು. ಹಾಗಾದ್ರೆ ನಾವು ಎಷ್ಟು ದೊಡ್ಡ ಇತಿಹಾಸವನ್ನು ನಾವು ದಾಖಲಿಸದೆ ಬಿಟ್ಟಿದ್ದೇವಲ್ವಾ? ಬ್ರಿಟಿಷರಿಗೆ ತಗೊಂಡ್ರು. ಆಮೇಲೆ ಈ ಪಠ್ಯಕ್ರಮಗಳನ್ನ ಸಂಗ್ರಹಿಸಿಟ್ಟವರು ಓದಬಲ್ಲವರು ಬ್ರಾಹ್ಮಣರಾಗಿದ್ರು. ಹಾಗಾಗಿ ಅವರಿಗೆ ಎಲ್ಲ ನಿರೂಪಕರು ಮತ್ತು ವಿದ್ವಾಂಸರು ಬೇಕಲ್ಲ ಈ ಚರಿತ್ರೆ ಬರೀಲಿ, ಕರೆಕ್ಟ್, ಅದು ಬ್ರಾಹ್ಮಣರು. ಹಾಗಾಗಿ ಬ್ರಾಹ್ಮಣರ ಅನುಭವ, ಬ್ರಾಹ್ಮಣರು ಬಹಳ ಕಾಲದಿಂದ ಸಂಗ್ರಹಿಸಿಟ್ಟಂತ ಒಂದು ನಾಲೆಜ್ ಎಲ್ಲ ಚರಿತ್ರೆಗೆ ಹೋಯ್ತು. ಅಂದ್ರೆ ಒಂದು ಸೆಕೆಂಡ್, ಇಲ್ಲಿ ಏನಾಯ್ತು ಅಂತಂದ್ರೆ, ಹಾಗಾದ್ರೆ ಯಾರು ತಮ್ಮ ಜ್ಞಾನದಿಂದ ಅನ್ಯಾಯ ಮಾಡಿದ್ದಲ್ಲ. ಇಲ್ಲ, ಅದು ಅಂದ್ರೆ ಅಲ್ಲಲ್ಲ, ನಾನು ಯಾಕಿದನ್ನು ಕೋಟ್ ಮಾಡ್ತೇನೆ ಅಂತಂದ್ರೆ, ಈಗ ಅದು ಸರಿಯಾದ ಒಂದು ನನಗೆ ಉತ್ತರ ಸಿಕ್ಕಿತ್ತು. ಯಾಕೆಂತಂದ್ರೆ ಯಾಕೆ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಅಂತ ನನಗೆ ನನ್ನ ಸಣ್ಣಂದಿನಿಂದಲೂ ಇತ್ತು. ಈ ಕೋಲದ ಕಥೆಗಳು ಇದೆಲ್ಲ ಒಳ್ಳೆ, ಅಂದ್ರೆ ಒಂದು ರೀತಿಯ ಬೇರೆ ಒಂದು ಕಲ್ಪನೆಯನ್ನು ಕೊಡ್ತದೆ. ಈಗ ಗುಳಿಗನ ಕೋಲವನ್ನು ನಾನು ನೋಡಿದವ, ಅವ ಹೇಳ್ತಾನೆ, ನಾನು ತಾಯಿಯ ಗರ್ಭವನ್ನು ಒಡೆದು ನಾನು ಬಂದೆ, ಮೈ ನವಿರೆ ಹೇಳ್ತದೆ. ಇಷ್ಟು ದೊಡ್ಡ ಹೀರೋ ಇವನು, ಭರತ ಮಿರೆ ಹೊಡೆದು ಎಂತ ಅದ್ಭುತ ಕಲ್ಪನೆ. ಮತ್ತೆ ಯಾನು ಹೂಂಕಾರ ಬಂತುಂಟ ಅಡ್ಡ ಪೊಯ್ ಬೇರು ತುಂಡಾ ಪುಂಡು ಹೇಳ್ತಾನೆ. ಎಂತ ವರ್ಣನೆ ಅದು, ಅಡ್ಡ ಹೋದ ಬೇರು ನೋಡಿ, ಅದು ನಾರಿರುತ್ತಲ್ಲ. ಈಗ ನನಗೆ ಇದನ್ನು ಮಾಡುವಾಗ ಈ ಲಿಖಿತ ರೂಪದ ಜ್ಞಾನ ಇರುವವರನ್ನೇ ಬಳಸಿಕೊಂಡಿದ್ರಿಂದ ಈ ಅಲಿಖಿತವಾದಂಥದ್ದು ಅಂದ್ರೆ ಮೌಖಿಕವಾದದ್ದಂತೂ ಉಪೇಕ್ಷೆಗೆ ಒಳಪಟ್ಟಿತು. ಹಾಗಾದ್ರೆ ಈಗ ನಮ್ಮ ಮುಂದೆ ಅಂದ್ರೆ ನಾವು ಇದನ್ನೊಂದು ನಮ್ಮ ಜವಾಬ್ದಾರಿ ಅಂತ ತೆಗೆದುಕೊಂಡು ಈ ಓರಲ್ ಇದುಂಟು, ಇದನ್ನು ಕೂಡ ನಾವು ಇತಿಹಾಸಕ್ಕೆ ಸೇರಿಸುವ ಪ್ರಯತ್ನ ನೀವು ಮೊದಲು ಹೇಳಿದ್ದು ಈಗ ನನಗೆ ಅರ್ಥ ಆಯ್ತು. ಅದು ಮಾಡಲೇಬೇಕು ನಾವು. ಅದು ಮಾಡದ ನಾನು ಆಗಲೇ ಹೇಳಿದೆ ನೋಡಿ. ಈಗ ವಸುರುದ್ರ ಆದಿತ್ಯ ಇಟ್ಟುಕೊಂಡು ಬ್ರಾಹ್ಮಣರ ಅಂತ್ಯ ಸಂಸ್ಕಾರ ವಿಧಿಗಳ ಬಗ್ಗೆ 1000ಕ್ಕಿಂತ ಹೆಚ್ಚು ಲೇಖನಗಳಿದೆ. ಕರೆಕ್ಟ್, ಒಂದು ದೊಡ್ಡ ಜ್ಞಾನ ಪರಂಪರೆ ಇದೆ, ನಾವೆಲ್ಲ ಗೌರವಿಸಬೇಕಾದ ಜ್ಞಾನ ಪರಂಪರೆ. ಆದ್ರೆ ಅದೇ ಭಾರತೀಯ ಸಂಸ್ಕೃತಿ ಅಲ್ಲ ಅಂತ ಹೇಳುದು ನಾನು. ಪರ್ಫೆಕ್ಟ್, ಭಾರತೀಯ ಸಂಸ್ಕೃತಿ ಒಂದು ಭಾಗ. ಕರೆಕ್ಟ್. ಕೊರಗರು ಏನ್ ಮಾಡ್ತಾರೆ, ಮಾಯಿಲರು ಏನ್ ಮಾಡ್ತಾರೆ, ಮಲೆ ಕುಡಿಯರು ಏನ್ ಮಾಡ್ತಾರೆ, ಗೌಡರುಗಳು ಏನ್ ಮಾಡ್ತಾರೆ, ಇದು ಕೂಡ ಸಂಸ್ಕೃತಿಯ ಭಾಗ ಆಗ್ಬೇಕಲ್ಲ. ಹೌದು, ಅದು ಆಗದೇ ಇದ್ರೆ ಅದು ಪೂರ್ಣ ಸಂಸ್ಕೃತಿ ಆಗುದಿಲ್ಲಲ್ಲ. ನಾನು ಕೆಲಸ ಮಾಡುವುದು ಇದನ್ನು ಗಮನದಲ್ಲಿ. ಹಾಗಾದ್ರೆ ಈಗ ನನ್ನ ಇನ್ನೊಂದು ಇದೇನು ಅಂತಂದ್ರೆ, ಈಗಲೂ ಕೂಡ ಅಂದ್ರೆ ಈಗಲೂ ನಾವು ಸಾಹಿತ್ಯಿಕ ದೃಷ್ಟಿಯಿಂದ ನಾವು ಇನ್ನೂ ಬಡವರೇ ಆಗಲಿ. ಅದು ಏನಾಗಿದೆ, ಜಾನಪದದಲ್ಲಿ ಕೆಲಸ ಮಾಡುವವರಿಗೂ ಕೂಡ ಬಹಳ ಜನ ಕೆಲಸ ಮಾಡ್ತಾರೆ, ಅದು ಸುಲಭ ಅಂತ ಮಾಡುದು ಬಿಟ್ರೆ ಅವರಿಗೆ ಈ ಪರ್ಸ್ಪೆಕ್ಟಿವ್ ಇಲ್ಲ. ಕರೆಕ್ಟ್, ಇದು ಈ ಪರ್ಸ್ಪೆಕ್ಟಿವ್ ನಿರ್ಲಕ್ಷಿತವಾದ ಒಂದು ಲೋಕದಲ್ಲಿ ಕೆಲಸ ಮಾಡುವುದು ದೊಡ್ಡ ಪ್ರತಿಭಟನೆ. ಹೌದು. ಇನ್ನೊಂದೇನು ಅಂತಂದ್ರೆ ಅದನ್ನು ನಾನು ಹೀಗೆ ತಗೊಳ್ತೇನೆ, ಏನು ಅಂತಂದ್ರೆ ಯಾವುದೇ ದಾಖಲೆಗಳು ಇಲ್ಲದ ಒಂದು ವಿಚಾರವನ್ನು ಇತಿಹಾಸವನ್ನಾಗಿ ಪರಿವರ್ತನೆ ಮಾಡುವುದು ಅದು ಬಹಳ ದೊಡ್ಡ ಚಾಲೆಂಜ್ ಅದು. ಹಾಗಾಗಿ ಇತಿಹಾಸ ಬರವಣಿಗೆಗಾರರು ಶುರು ಮಾಡಿದಾಗ ಅವರಿಗೆ ಸಿಕ್ಕಿದ ಆಕಾರಗಳನ್ನೆಲ್ಲ ಇಟ್ಕೊಂಡು ಮಾಡಿದ್ರದು, ಅದು ಒಂದು ಬಂತು ಅದು ಕೆಲಸ. ಆದರೆ ಅದರ ಸಮಸ್ಯೆಗಳೇನಿತ್ತು ಎಂಬುದನ್ನು ಅರ್ಥ ಮಾಡಿಕೊಂಡು ನಾವೀಗ ಅದರಿಂದ ಆಚೆಗೆ ಹೋಗಿ ಭಾರತೀಯ ಸಂಸ್ಕೃತಿಯ ವ್ಯಾಖ್ಯಾನಕ್ಕೆ ನಾನು ಇತ್ತೀಚೆಗೆ ಒಂದು ಲೇಖನ ಬರೆದೆ, ನಳನ ಕಥೆಯನ್ನು ಇಟ್ಕೊಂಡು. ನಳನ ಕಥೆ ಮಹಾಭಾರತದಲ್ಲಿ ಬರೋದಲ್ವಾ, ಅವನಿಗೆ ಹೇಳಿದ, ಅವನಿಗೆ ಹೇಳಿದ, ಅವನಿಗೆ ಹೇಳಿದ, ಶ್ರೀರಾಮನಿಗೆ ಹೇಳಿದ, ಎಲ್ಲ ರಾಜರುಗಳಿಗೆ ಕಷ್ಟ ಬರುವಾಗ ನಳನ ಕಥೆ, ಧರ್ಮರಾಯ ನೀನೆಂತ ಕಳೆದು ನಾಳನಿಗೆ ಎಷ್ಟು ಕಷ್ಟ ಬಂದಿದೆ ಅಂತ ಹೇಳುದು. ಕರೆಕ್ಟ್. ಅವನು ಆ ಕಥೆ ಕೇಳ್ತಾನ, ಯಾರು ಅದು ಅವನು ಹೇಳಿದ ಅಂದ್ರೆ ಒಂದು ಓರಲ್ಲಿ ಬಂದದ್ದು ನೋಡಿ. ಕರೆಕ್ಟ್. ನಾನು ಇದನ್ನು ಇಟ್ಕೊಂಡು
ನಳನ ಬಗ್ಗೆ ಒಂದು ಸ್ಟಡಿ ಮಾಡ್ಲಿಕ್ಕೆ ಹೊರಟೆ. ನನಗೆ ಮೂಲ ನಳನ ಏನಂದ್ರೆ ಅದೇ ಹೇಳು, ನಳನ ಕತೆ ನನಗೆ ಗೊತ್ತಿರೋದು ಯಕ್ಷಗಾನದ ಮೂಲಕ. ನಾನು ಮಹಾಭಾರತ ಎಲ್ಲಿ ಓದಿದ್ದೇನೆ, ಸಂಸ್ಕೃತಿಯಲ್ಲಿ ಬರ್ತದೆ ಅಲ್ವಾ. ವ್ಯಾಸ ಭಾರತ ಸೂಕ್ತಂಕರ ಎಡಿಟ್ ಮಾಡಿದ್ದು ನಮಗೆ ಓದ್ಲಿಕ್ಕೆ ಬರುವುದಿಲ್ಲ. ಆದರೆ ನನಗೊಂದು ನಳನ ಕತೆ ಗೊತ್ತುಂಟು. ಯಾಕಂದ್ರೆ 1969-70 ಇಸ್ವಿನಲ್ಲಿ ನೆಹರು ಮೈದಾನದಲ್ಲಿ ಕರ್ನಾಟಕ ಮೇಳದಲ್ಲಿ 1 ವರ್ಷ ನಳ ಚರಿತ್ರೆ ಓದಿದ್ರು. ಅದರ ಅಳಿಕೆ ರಾಮಯ್ಯರವರ ಋತುಪರ್ಣ, ಆಮೇಲೆ ನಮ್ಮ ಕೂಳಿಯವರವರ ದಮಯಂತಿ, ನಾನೊಂದು 7-8 ಸತಿ ನೋಡಿರ್ಬೇಕಾದ್ರೆ ನನಗೆ ಗೊತ್ತಿರೋದು ನಳಾದಿ. ಅಂದ್ರೆ ಯಕ್ಷಗಾನದ ಗುಣ ಏನಂದ್ರೆ, ಈಗ ಸಂಸ್ಕೃತ ಓದದೇ ಇರುವ ನನ್ನಂತ ಒಂದು ದೊಡ್ಡ ಲೋಕಕ್ಕೆ ಪುರಾಣ ಲೋಕದ ಒಂದು ಕಥೆಗಳನ್ನು ಪರಿಚಯಿಸಿದ ದೊಡ್ಡ ಕೆಲಸ ಉಂಟು, ಬಹಳ ದೊಡ್ಡ ಕೆಲಸ. ಹಾಗಾಗಿ ನೀವಿವತ್ತು ಏನು ಹೇಳಿ, ನನಗೆ ರಾಮಾಯಣ ಮಹಾಭಾರತ ಸ್ವಲ್ಪ ಗೊತ್ತುಂಟು, ಅದನ್ನು ಹೇಳಿದವರು ಇವರು. ಕರೆಕ್ಟ್. ಅವ್ರು ಯಾರು ಹೇಳಿಲ್ಲ ನಮಗೆ, ನಮ್ಮನ್ನ ಯಾರು ದೇವಸ್ಥಾನಕ್ಕೂ ಸೇರಿಸಲಿಲ್ಲ, ಸಂಸ್ಕೃತ ಸ್ಕೂಲುಗಳಿಗೆ ಕುವೆಂಪುವನ್ನೇ ಬಿಡ್ಲಿಲ್ಲ. ನಮ್ಮನ್ನು ಬಿಡ್ತಾರ? ನಮ್ಮತ್ತೆ ನಾವು ಸಾಯುವವರೆಗೆ ಸಂಸ್ಕೃತ ಕಲ್ತು ನಿನ್ನ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ ಮರೆಯ ಅಂತಲೇ ಹೇಳುವುದು. ಅದು ಒಂದು ಪರಂಪರೆ ಉಂಟದು, ಅದು ಬಿಡಿ, ಅದು ಬೇರೆ. ಆದ್ರೆ ನಮಗೆ ಗೊತ್ತುಂಟಲ್ಲ. ಹೇಗೆ ಗೊತ್ತಿರೋದು? ನಮಗೆ ಕೋಳಿಯವರು ಹೇಳಿದ ಕತೆ, ಅಳಿಕೆಯವರು ಹೇಳಿದ ಕತೆ, ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಹೇಳಿದ ಕತೆ ಇದೆ. ಇದು ಒಂದು ದೊಡ್ಡ ಪರಂಪರೆ. ಆದ್ದರಿಂದ ಈ ಭಾರತದ ಅಥವಾ ಅಟ್ಲೀಸ್ಟ್ ಕರಾವಳಿಯ ಬಹುದೊಡ್ಡ ಜನಕ್ಕೆ ರಾಮಾಯಣ ಮಹಾಭಾರತಗಳನ್ನು ತಲುಪಿಸಿದ ಒಂದು ಕಲೆ ಇದೆ ಯಕ್ಷಗಾನ. ಇದು ಕೂಡ ಅಧ್ಯಯನ ಯೋಗ್ಯ ನಮಗೆ. ಯಾಕಂದ್ರೆ ಅದು ಒಂದು ಆತರ ಈಗ ಬೇರೆಯವ್ರು ನೋಡೋದಕ್ಕೂ ನಾನು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮತ್ತೆ ಈ ಕಲೆಯಲ್ಲಿ ನನಗೆ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್. ಯಾಕಂತಂದ್ರೆ ಒಳ್ಳೆ ಕೃಷ್ಣ ವೇಷ ಹಾಕಿ ಬಂದು ನನ್ನ ಹತ್ರ ಮಾತಾಡ್ತಾನಲ್ಲ, ವಿಷ್ಣು ಒಂದು ವೇಷ ಹಾಕಿ ಬಂದು ನನ್ನ ಹತ್ರ ನನಗೆ ಕಮ್ಯುನಿಕೇಟ್ ಮಾಡ್ತಾನಲ್ಲ. ಕರೆಕ್ಟ್. ಅವ್ನು ಸಂಸ್ಕೃತದಲ್ಲಿ ಮಾತಾಡಿದ್ರೆ ಯಾರಿಗೆ ಅರ್ಥ ಆಗ್ತಿತ್ತು? ಅವ್ನು ಕನ್ನಡದಲ್ಲಿ ಮಾತಾಡ್ತಾನೆ, ವಾದ ಮಾಡ್ತಾನೆ, ಆ ಕಥೆಯನ್ನು ನನಗೆ ಕಮ್ಯುನಿಕೇಟ್ ಮಾಡ್ತಾನೆ. ಬಹಳ ದೊಡ್ಡ ಕೆಲಸ ಅದು. ಸೊ ನಾನು ಹಂಪಿಲಿ ಹಾಕಿ ಕೆಲಸ ಮಾಡಿದೆ. ಆಮೇಲೆ ನಾನು 98ಕ್ಕೆ ಬಿಟ್ಟು ಮತ್ತೆ ಡೆಲ್ಲಿಗೆ ಹೋದೆ. ಡೆಲ್ಲಿಗೆ ಹೋಗಿ ಅಮೆರಿಕನ್ ಇನ್ಸ್ಟಿಟ್ಯೂಟಲ್ಲಿ ನಾನು ಕೆಲಸ ಮಾಡಿದಾಗ ಅದು ಬೇರೆ ಥರ ಕೆಲಸ ಅದು. ಆದರೆ ಅಲ್ಲಿ ಯಕ್ಷಗಾನವನ್ನು ಇಟ್ಟುಕೊಂಡು ನಾನು ಸ್ವಲ್ಪ ಕೆಲಸ ಮಾಡಿದೆ. ಯಾಕಂದ್ರೆ ನೋಡಿ, ಅಲ್ಲಿ ಈ ಮಾರ್ತಾ ಆಸ್ಟನ್ ಅಂತ ಕೇಳಿದ್ರಲ್ಲ, ಅವರು ಬಹಳ ಹಿಂದೆ ಕಟೀಲ್ನಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ರು ಬಣ್ಣಗಾರಿಕೆ ಮೇಲೆ. ಅದರ ಇಡೀ ಡಾಕ್ಯುಮೆಂಟೇಶನ್ನ ಒಂದು ಅಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟಲ್ಲಿ ಕೊಟ್ಟು ಹೋಗಿದ್ರು ನಾನು ಕೆಲಸ ಮಾಡುವಾಗ. ನಾನು ಅಲ್ಲಿ ಹೋದ ಮೇಲೆ ಅದನ್ನೆಲ್ಲ ವಿಂಗಡಿಸಿ, ಅದು ಯಾವ್ಯಾವ ವೇಷದ್ದು ಅದಕ್ಕೆಲ್ಲ ನೋಟ್ಸ್ ಬರೆದು ಅದನ್ನು ಕೆಟಲಾಗ್ ಮಾಡಿ ಚಂದ ಮಾಡಿ ಪ್ರಿಸರ್ವ್ ಮಾಡಿದ್ದಾನೆ. ಕುಮಾರಮ್ಮ ನಾನೇ ರೆಕಾರ್ಡ್ ಮಾಡಿದ್ದಾನೆ, ಅಲ್ಲಿಟ್ಟಿದ್ದಾನೆ. ಬಲಿಪರ ಪದ್ಯಗಳು ಇದೆ. ಆಮೇಲೆ ನಮ್ಮ ಪೀಟರ್ ಕ್ಲಾಸ್ ಪಾಡ್ದನಗಳ ಮೇಲೆ ಕೆಲಸ ಮಾಡಿದ್ದು ಸಂಪೂರ್ಣ ಡಾಕ್ಯುಮೆಂಟೇಶನ್ ಇದೆ. ಹಾಗಾಗಿ ಅಮೆರಿಕನ್ ಇನ್ಸ್ಟಿಟ್ಯೂಟಲ್ಲಿ ನಾನು 15 ವರ್ಷ ಕೆಲಸ ಮಾಡುವಾಗ ಯಕ್ಷಗಾನಕ್ಕೆ ಅಲ್ಲಿ ಒಂದು ಮುಖ್ಯವಾದ ಒಂದು ಜಾಗವನ್ನು ನಾನು ತಂದುಕೊಟ್ಟೆ. ಮತ್ತೆ ಈ ಸ್ಮಿತ್ಸೋನಿಯನ್ ಗ್ಲೋಬಲ್ ಸೌಂಡ್ ಪ್ರಾಜೆಕ್ಟ್ ಅಂತ ಇದೆ. ಕರೆಕ್ಟ್. ಸ್ಮಿತ್ಸೋನಿಯನ್ ಗ್ಲೋಬಲ್ ಸೌಂಡ್ ಪ್ರಾಜೆಕ್ಟ್ ಅಲ್ಲಿ ಜಗತ್ತಿನ ಎಲ್ಲಾ ಮ್ಯೂಸಿಕ್ಗಳ ಒಂದೊಂದು ಇದು ಸಿಗ್ತದೆ. ನೀವು ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ. ಆಫ್ರಿಕಾದ್ದು ಸಿಗುತ್ತೆ, ಅಮೆಝಾನ್ದು ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ. ನಾನು ಬಲಿಪರ ಪದ್ಯ ಹಾಕಿದ್ದೇನೆ ಅದಕ್ಕೆ. ಹೌದು, ಅವರಿಗೆ ದುಡ್ಡು ಸಹ ಕಳಿಸಿದ್ದೇನೆ. 7,500 ರೂಪಾಯಿ ಕಳಿಸಿ ಸಣ್ಣ ಕ್ಲಿಪ್ 7 ನಿಮಿಷದ್ದು ಹಾಕಿದೆ. ಹಾಗಾಗಿ ಯಕ್ಷಗಾನಕ್ಕೊಂದು ಜಾಗ ಇರಬೇಕಲ್ಲ ಅಲ್ಲಿ. ಅದು ನಾನು ಅಲ್ಲಿ ಡೆಲ್ಲಿಲಿ ಕುಳಿತು ಮಾಡದೆ ಹೋದರೆ ಅದರಲ್ಲಿ ಯಕ್ಷಗಾನ ಬರ್ತಿರ್ಲಿಲ್ಲ. ಹಾಗೆ ಮಾಡಿದೆ. ಅಮೆರಿಕನ್ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡಿ ಸುಮಾರು 15 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಾನು ಕಳೆದ 1.5 ವರ್ಷದಿಂದ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ಸರ್ಕಾರ ಒಂದು ಕನ್ನಡ ಪೀಠ ಸ್ಥಾಪಿಸಿತ್ತು. ಅಲ್ಲಿ ಈಗ ಕನ್ನಡದ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ನನ್ನ ಮುಖ್ಯ ಉದ್ದೇಶ ಕನ್ನಡ, ಆದರೆ ಯಕ್ಷಗಾನಕ್ಕೆ ಒಂದು ಜಾಗ ಉಂಟಲ್ಲಿ. ನನ್ನ JNU ಲೈಬ್ರರಿಯಲ್ಲಿ ಯಕ್ಷಗಾನ ಪುಸ್ತಕಗಳು ಒಂದು 200 ಪುಸ್ತಕ ಆಗ್ಬೋದು. ಅಂದರೆ ನನ್ನ ಹತ್ರ ಇದ್ದ ಎಲ್ಲ ಪ್ರಸಂಗಗಳು, ನಾನು ನನ್ನ ಹಿಂದೆಯಿಂದ ಒಂದು 80-90 ಯಕ್ಷಗಾನ ಪ್ರಸಂಗಗಳನ್ನು ಕಲೆಕ್ಟ್ ಮಾಡಿದ್ದೆ ನಾನು. ಈ ಹಳೆ ಪ್ರಸಂಗಗಳು, ಇಂದ್ರಕೀಲಕ, ರಾವಣವಧೆ, ಈ ಥರದ್ದು ಅದನ್ನೆಲ್ಲ ಬೈಂಡ್ ಮಾಡಿಸಿ ಅಲ್ಲಿ ಇಟ್ಟಿದ್ದೇನೆ. ಆಮೇಲೆ ಮಾರ್ತಾ ಆಸ್ಟನ್, ಶಿವರಾಮ ಕಾರಂತರ ಪುಸ್ತಕಗಳು, ಇಂಗ್ಲಿಷ್ ಪ್ರಭಾಕರ್ ಜೋಶಿ ಅವರ ಎಲ್ಲ ಪಬ್ಲಿಕೇಶನ್ಗಳು, ಹೀಗೆ ಒಂದು ಯಕ್ಷಗಾನಕ್ಕೆ ಅಲ್ಲಿ ಒಂದು ಯಕ್ಷಗಾನ ಬುಕ್ಸ್ ಅಂತ JNU ನೀವು ಬಂದರೆ ಇವತ್ತು ನೋಡ್ಬೋದು, ಬುಕ್ಸ್ ಆನ್ ಯಕ್ಷಗಾನ ಅಂತ ಅಲ್ಲಿ ಹಾಕಿ ಇಟ್ಟಿದ್ದೇನೆ. ಆಮೇಲೆ ಕನ್ನಡ ಚೇರ್ನ ಇನಾಗ್ರೇಷನ್ಗೆ ನಾನು ಯಕ್ಷಗಾನವೇ ಮಾಡಿಸಿದ್ದೆ. ಕನ್ನಡ ಚೇರ್ನ ಇನಾಗ್ರೇಷನ್ಗೆ ದೊಡ್ಡ ವಿದ್ವಾಂಸರು 700ಕ್ಕಿಂತ ಹೆಚ್ಚು ಆಡಿಯನ್ಸ್ ಇದ್ದರು. ಕಸ್ತೂರಿ ರಂಗನ್ ಇದ್ದರು. JNUನ ಸುಮಾರು 400ಕ್ಕಿಂತ ಹೆಚ್ಚು ಅಧ್ಯಾಪಕರು, ಒಂದು 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದರು. ಅಲ್ಲಿ ನಾನು ಅಭಿಮನ್ಯು ಯಕ್ಷಗಾನವನ್ನು ಮಾಡಿಸಿದೆ. ಜನ ಭಾಳ ಸಂತೋಷಪಟ್ಟರು. ಆಮೇಲೆ ಈಗ ನಾನು ಹಿಂದಿಯಲ್ಲಿ ಒಂದು ಈ ಯಕ್ಷಗಾನದ ಬಗ್ಗೆ ಇಂಗ್ಲೀಷಲ್ಲಿ ಸ್ವಲ್ಪ ಪುಸ್ತಕ ಉಂಟೀಗ. ಅಟ್ಲೀಸ್ಟ್ ನಮ್ಮ ಗುರುರಾವ್ ಬಾಪಟ್ಟದುಂಟು, ಆಮೇಲೆ ಮಾರ್ತಾ ಆಸ್ಟನ್ದುಂಟು, ಶಿವರಾಮ ಕಾರಂತರದುಂಟು. ಹಿಂದಿಯಲ್ಲಿಲ್ಲ ನೋಡಿ. ಅದಕ್ಕೆ ಹಿಂದಿಯಲ್ಲಿ ಯಕ್ಷಗಾನದ ಮೇಲೆ ಪರಿಚಯಾತ್ಮಕವಾದ ಪುಸ್ತಕವನ್ನು ನಾನು ಕನ್ನಡ ಚೇರಿಂದ ಮಾಡ್ತೇನೆ ಅಂತ ಕೆಲಸ ಮಾಡ್ತಿದ್ದೇನೆ. ಇದು ನಾನು ನಡೆದ ಒಂದು ದಾರಿ. ಇದು ಪಂಜದಿಂದ JNU ವರೆಗೆ, ಬಿಳಿಮಲೆಯಿಂದ JNU ವರೆಗೆ ಹೋಗ್ತಾ ಯಕ್ಷಗಾನವನ್ನು ಅಂಟಿಸಿಕೊಂಡೇ ಹೋಗಿದ್ದೀವಿ. ಬಿಡ್ಲಿಲ್ಲ ಎಲ್ಲಿಯೂ ಕೂಡ. ಇದು ಒಂದು. ಆಮೇಲೆ ಇನ್ನೊಂದು ವಿಷಯಕ್ಕೆ ಬರುವುದಾದ್ರೆ, ನಾನು ಇದರ ಬಗ್ಗೆ ಒಂದು ಪ್ರಬಂಧ ಮಂಡಿಸಿದೆ.
ಮತ್ತು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಮಾತಾಡಿದೆ. ಮತ್ತು ನಾನು ನಿಮಗೆ ಹೇಳಿದಾಗೆ ವಿದೇಶದ ವಿಶ್ವವಿದ್ಯಾಲಯವೊಂದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ನೋಡುವ ಕ್ರಮ ಅಂತ ಒಂದು ಅಂದರೆ ಅದ್ರ ಬಗ್ಗೆ ಇನ್ನೂ ಕೆಲಸ ಮಾಡಬೇಕು. ನನಗೆ ಈಗ ಏನಾಗಿದೆ, ನನಗೂ ಪ್ರಾಯ ಆಗ್ತಾ ಇದೆ. ನನಗೆ ಒಳ್ಳೆ ವಿದ್ಯಾರ್ಥಿಗಳು ಸಿಗಬೇಕು. ಈಗ ವಿದ್ಯಾರ್ಥಿಗಳು ಸಿಕ್ಕಿದ್ರೆ ಈ ಥರದ ಕೆಲಸ ಮಾಡಿಸ್ಬೇಕು ಅಂತ ಆಸೆ ಇದೆ. ಅದರ ಒಂದು ಸಣ್ಣ ನಿಮಗೆ ಉತ್ಸಾಹ ಆಗ್ಬೋದು. ಈಗ ನೋಡಿ, ಕನ್ನಡ ಸಾಹಿತ್ಯ 10ನೇ ಶತಮಾನದ ಶುರು ಆಯ್ತಲ್ವಾ, ಪಂಪನಿಂದ ಶುರು ಆಯ್ತು. ಈ ಕಾವ್ಯಗಳು ಓದುವ ಕಾವ್ಯಗಳು. ಇವು ಇದನ್ನು ನಾವು ಏನು ಹೇಳ್ತೇವೆ ಅಂದರೆ ಇಂಗ್ಲೀಷಲ್ಲಿ ಸ್ಕ್ರಿಪ್ಟೋಸೆಂಟ್ರಿಕ್ ಅಂತ ಹೇಳ್ತೇವೆ. ಸ್ಕ್ರಿಪ್ಟ್ ಸೆಂಟ್ರಿಕ್, ನೀವು ಓದುವ ಕಾವ್ಯಗಳು. ಅದನ್ನೇ ನೀವು ಬೇರೆ ಉತ್ಪಲಮಾಲೆ, ಮಹಾಸಿದ್ಧರ, ಕಂದ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಬೇರೆ ಥರ ಓದ್ಬೋದು. ಬಟ್ ಬೇಸಿಕಲಿ ಓದುವ ಪದ್ಯಗಳು. ಈ ಓದುವ ಪದ್ಯಗಳು ನಮ್ಮ ಭಕ್ತಿ ಯುಗಕ್ಕಾದಾಗ, ನಡುಗನ್ನಡಕ್ಕಾಗುವಾಗ ಹಾಡುವ ಕಾವ್ಯಗಳಾಗಿ ಕನ್ವರ್ಟ್ ಆಗ್ತದೆ. ನಾವು ಇದನ್ನು ಇಂಗ್ಲೀಷಲ್ಲಿ ಫೋನೋಸೆಂಟ್ರಿಕ್ ಅಂತ ಕರಿತೇವೆ. ಹಾಡುವ ಕವಿ ಕುಮಾರವ್ಯಾಸ, ಲಕ್ಷ್ಮೀಶನ ಜೈಮಿನಿ ಭಾರತ, ತೊರವೆ ರಾಮಾಯಣ, ನಳಚರಿತ್ರೆ, ಕನಕದಾಸರು, ಎಲ್ಲ ಕಾವ್ಯಗಳು ನೋಡಿ ಹಾಡುವ ಕಾವ್ಯಗಳು. ಅಂದರೆ ಒಂದು ಮೇಜರ್ ಶಿಫ್ಟ್ ಆಯಿತು. ಕರೆಕ್ಟ್. ಸ್ಕ್ರಿಪ್ಟೋಸೆಂಟ್ರಿಕ್ ಟೆಕ್ಸ್ಟ್ಗಳು ಮಧ್ಯಕಾಲೀನ ಕರ್ನಾಟಕದಲ್ಲಿ ಫೋನೋಸೆಂಟ್ರಿಕ್ ಟೆಕ್ಸ್ಟ್ಗಳಾಗಿ ಕನ್ವರ್ಟ್ ಆದವು. ಇಲ್ಲದಿದ್ದರೆ ಪಂಪ ಅಂತ ಒಂದು ಭಾರತವನ್ನು ಬರೆದ ಮೇಲೆ ಕುಮಾರವ್ಯಾಸನಿಗೆ ಇನ್ನೊಂದು ಭಾರತ ಬರೆಯುವ ಅಗತ್ಯನೇ ಇಲ್ಲ. ಅದ್ಭುತವಾದ ಕಾವ್ಯ ಪಂಪಂದು. ನಾನು ಅಂದರೆ ಅದರ ಬಗ್ಗೆ ಏನು ವಿವರಣೆ ಬೇಕಾಗಿಲ್ಲ, ಅದು ವಿದ್ವಾಂಸರು ಒಪ್ಪಿದ್ದು. ಫೋನೋಸೆಂಟ್ರಿಕ್ ಆಗಿ ಓದಿ ನೋಡಿ. ಈ ಫೋನೋಸೆಂಟ್ರಿಕ್ ಆಗಿ ಕಾವ್ಯಗಳು ಕನ್ವರ್ಟ್ ಆದಾಗ ಕನ್ನಡ ಸಾಹಿತ್ಯದ ರೀಚ್ ಉಂಟಲ್ಲ, ಪ್ರೇಕ್ಷಕರಿಗೆ ಮುಟ್ಟುವುದು, ಅದು ವಿಸ್ತಾರ ಆಯಿತು. ಉದಾಹರಣೆಗೆ ಕುಮಾರವ್ಯಾಸ ಭಾರತಕ್ಕಿರ್ಬೋದು, ಲಕ್ಷ್ಮೀಶನ ಜೈಮಿನಿ ಭಾರತಕ್ಕಿರ್ಬೋದು, ತೊರವೆ ರಾಮಾಯಣಕ್ಕಿರ್ಬೋದು, ಗಮಕ ಪ್ರವೇಶ ಆಯಿತು. ಅಷ್ಟೊತ್ತಿಗೆ ನಮ್ಮ ಪುರಂದರದಾಸ ಮೊದಲಾದವರೆಲ್ಲ ಕರ್ನಾಟಕ ಸಂಗೀತವನ್ನು ಶುರು ಮಾಡಿ, ಆ ಕರ್ನಾಟಕ ಸಂಗೀತವನ್ನು ಇಟ್ಟುಕೊಂಡು ರಾಗ ತಾಳ ಕರೆಕ್ಟ್ ಇದು ಬಂದಾಗ ಗಮಕ ಸೃಷ್ಟಿ ಆಯಿತು. ಈಗ ಒಬ್ಬನೇ ಕೂತುಕೊಳ್ಳುವ ಒಂದು ಪಂಪ ಭಾರತವನ್ನು ಒಬ್ಬ ಓದಿದ್ರೆ, ಕುಮಾರವ್ಯಾಸ ಭಾರತವನ್ನು ನಾನು ಹಾಡಿ ಹೇಳ್ಬೋದಲ್ಲ, ಒಂದು ಹಾರ್ಮೋನಿ ಇಟ್ಕೊಂಡು, ಗಮಕ ಗೊತ್ತಲ್ಲ ನಿಮಗೆ, ಹಾಡಿ ಹೇಳಿದ್ರೆ 10 ಜನ ಅನಕ್ಷರಸ್ಥರು ಕೂಡ ಕೇಳ್ತಾರೆ, ಅದನ್ನು ಕೇಳ್ಬೋದಾಗಿತ್ತು. ಗಮಕ ಈ ಪಠ್ಯವನ್ನು ಹೆಚ್ಚು ಜನಕ್ಕೆ ತಲುಪಿಸಿತು. ಕರೆಕ್ಟ್. ಅಂದರೆ ಕನ್ನಡ ಸಾಹಿತ್ಯ ವಿಸ್ತಾರ ಆಯಿತು. ಈ ಕನ್ನಡ ಸಾಹಿತ್ಯ ಚರಿತ್ರೆ ಬರೋರು ಏನು ಮಾಡ್ತಾರೆ ಗೊತ್ತಾ, ಇದು ಗಮಕಕ್ಕೆ ಒಂದನ್ನು ಮರೆತು ಬಿಡ್ತಾರೆ. ಅವರು ಪಂಪನ ಬಗ್ಗೆ ಒಂದು ವಿಮರ್ಶೆ ಬರೆದ ಹಾಗೇನೆ ಬಸವಣ್ಣನ ಬಗ್ಗೆಯೂ ಬರೆಯುವುದು, ಕುಮಾರವ್ಯಾಸನ ಬಗ್ಗೆಯೂ ಬರೆಯುವುದು, ಕುವೆಂಪು ಬಗ್ಗೆಯೂ ಬರೆಯುವುದು. ಇವತ್ತು ಕುಮಾರವ್ಯಾಸ ಭಾರತ ಪದ್ಯ ಓದುವುದಕ್ಕೂ ಅಡಿಗರ ಪದ್ಯ ಓದುವುದಕ್ಕೂ ಮೂಲಭೂತ ವ್ಯತ್ಯಾಸ ನಮ್ಮ ಕನ್ನಡ ಅಧ್ಯಾಪಕ ಅವರಿಂದ ಬಂದಿದೆ. ಅದು ಆಗಲ್ಲ, ಅದು ಗಮಕಕ್ಕೆ ಹೋಯ್ತದೆ. ಗಮಕಕ್ಕೆ ಹೋದದನ್ನು ಇನ್ನು ಕೆಲವರಿಗೆ ಏನು ಮಾಡಿದರು, ಕುಳಿತುಕೊಂಡು ಹಾರ್ಮೋನ್ ಇಟ್ಟುಕೊಂಡು ಒಬ್ಬ ಹಾಡುದು, ಒಬ್ಬ ಒಂದು ಸಣ್ಣ ಅರ್ಥ ಹೇಳುದು, ಅದನ್ನು ಹರಿಕತೆಯ ಫಾರ್ಮಿಗೆ ಕನ್ವರ್ಟ್ ಮಾಡಿಕೊಂಡ್ರು ಕೆಲವರು. ಕರೆಕ್ಟ್. ಪದ್ಯ ಇದುವೇ ನೋಡಿ, ಕುಮಾರವ್ಯಾಸ ಭಾರತದ ಪದ್ಯವೇ. ಆದರೆ ಕೂತು ಹಾಡುವ ಬದಲು ಚಿಟಿಕೆ ಇಟ್ಕೊಂಡ್ರು ಹರಿದಾಸರು, ಮಾಲೆ ಹಾಕೊಂಡ್ರು, ಒಂದು ಮುಂಡಾಸಿಟ್ಟುಕೊಂಡ್ರು, ಬೋಲೋ ಭಗವಾನ್ ಕಿ ಅಂದಾಗ 4 ಜನ ಜೈ ಹೇಳಲಿಕ್ಕೆ ಜನವು ಇಟ್ಟುಕೊಂಡ್ರು, ಒಂದು ಚೂರು ಮೂವ್ಮೆಂಟ್ ಮಾಡಿ ಕೂತನಿಂದ ಎದ್ದು ನಿಲ್ಲುವ ಕೆಲಸ ಮಾಡಿದ್ರು. ಕರೆಕ್ಟ್. ಆಗ ಸುಮ್ಮನೆ ಉದಾಹರಣೆ ಕೇಳುದು ನಾನು, ಗಮಕ ಕೇಳಲಿಕ್ಕೆ 50 ಜನ ಇದ್ರೆ ಹರಿಕತೆ ಕೇಳಲಿಕ್ಕೆ 100 ಜನ ಬರ್ಲಿಕ್ಕೆ. ಯಾಕಂದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಇದೆ ನೋಡಿ, ಅದರಲ್ಲಿ ಪರ್ಫಾರ್ಮೆನ್ಸ್ ಇದೆ. ಈ ಗಮಕ ಮತ್ತು ಹರಿಕತೆಗಳು ನಮ್ಮಲ್ಲಿ ನಡೀತಾ ಇದ್ದದ್ದು ದೇವಸ್ಥಾನಗಳಂದ್ರೆ ಗರ್ಭಗುಡಿಯಲ್ಲ, ನವರಂಗದಲ್ಲಿ. ಇವರೆಗೆ ಹೆಚ್ಚಿನವರು ಪ್ರವೇಶ ಮಾಡಬಹುದಾಗಿತ್ತು. ಜಾತಿಯ ಅಂತ ಸಮಸ್ಯೆ ಏನಿರಲಿಲ್ಲ. ಅಥವಾ ದೇವಸ್ಥಾನದ ಹೊರಗಡೆ ಒಂದು ಇದು ಮಂಟಪ ಹಾಕಿದರೆ ಮಂಟಪದಲ್ಲಿ ಕುಳಿತುಕೊಂಡು ಮಾಡಬಹುದಾಗಿತ್ತು. ಈಗ ಗಮಕ ಒಬ್ಬ ಮಾಡ್ತಾನೆ ಅಥವಾ ಹರಿಕತೆ ಮಾಡ್ತಾನೆ ಅಂತ ಇಟ್ಟುಕೊಳ್ಳಿ, ಅವ ಕಾಳಿಂಗ ಮರ್ದನ ಕಥೆ ಹೇಳ್ತಾನೆ. ಇವತ್ತು ಕಾಳಿಂಗ ಮರ್ದನ ಕಥೆ ಹೇಳುವಾಗ ಕೆಲವರು ಏನು ಹೇಳಿದಂದರೆ, ಹಾಗಾದರೆ ಕೃಷ್ಣನ ಕಾಳಿಂಗ ಮರ್ದನದ ಒಂದು ಚಿತ್ರ ಬರೆಯುವ ಅಂತ ಗೋಡೆಯಲ್ಲಿ ಚಿತ್ರ ಬರೆಯಲಿಕ್ಕೆ ಶುರು ಮಾಡಿದರು. ಮಧ್ಯಕಾಲೀನ ಕರ್ನಾಟಕದ ಅನೇಕ ದೇವಸ್ಥಾನಗಳಲ್ಲಿ ಇವತ್ತು ಚಿತ್ರ ಇದೆ. ಆ ಚಿತ್ರ ಯಾವುದನ್ನು ಆಧರಿಸಿದೆ ಅಂತಂದರೆ ಮಧ್ಯಕಾಲೀನ ಕನ್ನಡ ಕಾವ್ಯಗಳನ್ನು ಆಧರಿಸಿ ಬರೆದ ಚಿತ್ರಗಳು. ಮತ್ಸ್ಯಾವತಾರ ಇರ್ಬೋದು, ಕಾಳಿಂಗ ಮರ್ದನ ಇರ್ಬೋದು, ಎಲ್ಲ ಕರೆಕ್ಟ್ ಎಲ್ಲ ಚಿತ್ರಗಳು. ನಾನು ಪುತ್ತೂರು ದೇವಸ್ಥಾನದ ಒಂದು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಮಾಡಿದ್ದೇನೆ. ಮಾಲಿಂಗೇಶ್ವರ ದೇವಸ್ಥಾನದ ಶುರುವಿಂದ ಕೊನೆವರೆಗೆ ಎಲ್ಲ ಕುಮಾರವ್ಯಾಸ ಭಾರತದ ಘಟನೆಗಳು. ಸೊ ಹರಿಕತೆ ಮತ್ತು ಗಮಕ ಚಿತ್ರವನ್ನು ಬೆಳೆಸಿತು. ಹಾಗಾಗಿ ಚಿತ್ರಕ್ಕೂ ಈ ಕನ್ನಡ ಫೋನೋಸೆಂಟ್ರಿಕ್ ಅಥವಾ ಹಾಡುಗಬ್ಬಗಳಿಗೂ ಒಂದು ಸಂಬಂಧ ಉಂಟು. ಕರೆಕ್ಟ್. ಆಂತರಿಕವಾದ ಸಂಬಂಧ ಉಂಟು. ಯಾವುದಾದ್ರೂ ಚಿತ್ರ ಬರೀಲಿಲ್ಲ ಅವರು. ಆಮೇಲೆ ವಾಸ್ತುಶಿಲ್ಪ ಉಂಟಲ್ಲ, ಶಿಲ್ಪ ಉಂಟಲ್ಲ, ದೇವಸ್ಥಾನದ ಹೊರಗೆ ಅಲ್ಲಿ ಎಲ್ಲ ಈ ಚಿತ್ರಗಳನ್ನು ಬರೆದ್ರು.
ನೀವು ಹಜಾರರಾಮ ದೇವಸ್ಥಾನಕ್ಕೆ ಹೋದ್ರೆ ಇಡೀ ರಾಮಾಯಣ ಉಂಟು ಹೊರಗಡೆ, ಒಳಗೆ ತೊರವೆ ರಾಮಾಯಣದ ಹಾಡುಗಾರಿಕೆ, ಹೊರಗೆ ರಾಮಾಯಣದ ಚಿತ್ರ. ಇದಕ್ಕೆ ಒಂದು ಇದುಂಟು, ಅಂತರ ಸಂಬಂಧಗಳುಂಟು. ಹೀಗಾಗಿ ಮಧ್ಯಕಾಲೀನ ಕರ್ನಾಟಕದ ವಾಸ್ತು ಉಂಟಲ್ಲ, ಅಲ್ಲಿ ಕೂತುಕೊಳ್ಳಿಕ್ಕೆ ಜಾಗ ಜಾಸ್ತಿ ಬೇಕಲ್ಲ. ನವರಂಗಗಳು ವಿಸ್ತಾರವಾಗಿ ಹೆಚ್ಚು ಜನ ಕೂತುಕೊಳ್ಳುವ ಹಾಗೆ ಕನ್ನಡ ಕಾವ್ಯ ಮಧ್ಯಕಾಲೀನ ಕರ್ನಾಟಕದ ದೇವಳಗಳ ನವರಂಗಗಳು ವಿಸ್ತಾರವಾಗುವ ಹಾಗೆ ಮಾಡಿವೆ ಎಂಬ ಅಂಶ ಕನ್ನಡ ಸಾಹಿತ್ಯ ಚರಿತ್ರೆಯ ಭಾಗವಾಗದೇ ಹೋದರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಾಮುಖ್ಯತೆ ಜನಕ್ಕೆ ಗೊತ್ತಾಗಲ್ಲ. ಆದ್ರೆ ನಮ್ಮ ಕೊಲೋನಿಯಲ್ ಮೆಂಟಾಲಿಟಿ ಇದೆಯಲ್ಲ, ಚಿತ್ರ ನಮ್ಮದಲ್ಲ, ಕಾವ್ಯ ನಮ್ಮದು, ಶಿಲ್ಪ ನಮ್ಮದಲ್ಲ ಅಂತ ನಾವು ಗಮಕ, ಅಯ್ಯೋ ಅದು ಬೇರೆಯವರದ್ದು, ಅದು ನಮಗೆ ಕರ್ನಾಟಕ ಸಂಗೀತಕ್ಕೆ ಸಂಬಂಧಪಟ್ಟದ್ದು ಅಂತ ನಮ್ಮ ಕನ್ನಡ ಅಧ್ಯಾಪಕರು ನಮ್ಮ ವಿದ್ಯಾರ್ಥಿಗಳು ಭಾವಿಸಿಕೊಂಡದ್ರಿಂದ ನಮ್ಮ ಅಧ್ಯಯನ ತೀರಾ ಪೇಲವಾಗಿದೆ. ಕರೆಕ್ಟ್, ಲಿಮಿಟೆಡ್ ಆಗಿದೆ. ಇದನ್ನ ಬಹಳ ಅದ್ಭುತವಾದ ರೀತಿಯಲ್ಲಿ 3ನೇ ಸ್ಟೆಪ್ಪಿಗೆ ತಂದವ ಪಾರ್ಥಿಸುವ. ಇದು ಫೋನೋಸೆಂಟ್ರಿಕ್ ಅನ್ನ ಅವ ಏನು ಮಾಡಿದ, ಬಾಡಿ ಸೆಂಟ್ರಿಕ್ ಕಾವ್ಯಗಳಾಗಿ ಕನ್ವರ್ಟ್ ಮಾಡಿಬಿಟ್ಟ. ಅವ ತೊರವೆ ರಾಮಾಯಣವನ್ನೇ ಪ್ರಸಂಗ ಮಾಡಿದಲ್ಲ, ಕರೆಕ್ಟ್, 10 ಪ್ರಸಂಗ ಮಾಡಿದ. ದೇವಿದಾಸ ಮೊದಲಾದವರೆಲ್ಲ ಕುಮಾರವ್ಯಾಸ ಭಾರತ ಪದ್ಯಗಳು ಅವೇ ಅಲ್ವಾ, ಪದ್ಯಗಳು ಅದುವೇ. ನೀವು ಉದ್ಯೋಗ ಪರ್ವತ ಪದ್ಯಗಳೇ ಯಕ್ಷಗಾನದಲ್ಲಿ ಯಕ್ಷಗಾನೀಯವಾಗಿ ಬರೆದಿದ್ದಾರೆ ಅಷ್ಟೇ. ನೀವು ಮಂಗಳೂರಿಂದ ಉಡುಪಿಗೆ, ನಾನು ಚಿಕ್ಕದಿದ್ದಾಗ ಅಂದ್ರೆ ಮಂಗಳೂರಲ್ಲೆಲ್ಲ ಇದ್ದಾಗ ಬಸ್ಸಲ್ಲಿ ಬಂದ್ರೆ ಒಂದು 2 ಜನ ಆದ್ರೂ ಯಕ್ಷಗಾನ ಭಾಗವತಿಗೆ ಹೀಗೆ ಆಟ ನೋಡುದು, ಕರೆಕ್ಟ್, ನಿದ್ದೆಯಲ್ಲಿ ಹೀಗೆ ಕುಟ್ಟಿಕೊಂಡು ಬರುದು ಪದ್ಯ. ಅವ ಹೇಳುದು ಕುಮಾರವ್ಯಾಸ ಭಾರತದ ಪದ್ಯ, ಆದ್ರೆ ಅವ ಕುಮಾರವ್ಯಾಸ ಭಾರತ ಓದಿ ಹೇಳುದಲ್ಲ, ಅದು ರಾತ್ರಿ ಭಾಗವತರು ಹೇಳಿದ ಪದ್ಯ. ಹೌದು. ಇವ ಏನು ಮಾಡಿದ ಅಂದ್ರೆ ಸ್ಕ್ರಿಪ್ಟೋಸೆಂಟ್ರಿಕ್ ಅನ್ನ ಫೋನೋಸೆಂಟ್ರಿಕ್ ಕುಮಾರವ್ಯಾಸ ಮೊದಲಾದವರು ತಂದರು. ಫೋನೋಸೆಂಟ್ರಿಕ್ ಅನ್ನ ಬಾಡಿ ಸೆಂಟ್ರಿಕ್ ಆಗಿ ಕನ್ವರ್ಟ್ ಮಾಡಿದ ಬಹಳ ದೊಡ್ಡ ಪ್ರತಿಭೆ ಪಾರ್ಥಿಸುಬ್ಬ. ಬಹಳ ದೊಡ್ಡ ಪ್ರತಿಭೆ. ನನ್ನ ಪ್ರಕಾರ ಪಂಪ, ಕುಮಾರವ್ಯಾಸ, ಪಾರ್ಥಿಸುಬ್ಬ ಸಮಾನ ಪ್ರತಿಭೆಯ ಬಹಳ ದೊಡ್ಡ ಕವಿಗಳು. ಅವ ಏನು ಮಾಡಿದೆ, ಈ ಕಾವ್ಯವನ್ನ ಕೂತ್ಕೊಂಡು ಹಾಡೋದಾಯ್ತು, ನಿಂತುಕೊಂಡು ಹರಿದಾಸರು ಹೇಳುವುದಾಯ್ತು, ಎಲ್ಲ ಆಯ್ತಲ್ಲ, ಅವ ಬಾಡಿ ಸೆಂಟ್ರಿಕ್ ಮಾಡಿದ. ಈಗ ರಾಮ ಅಂದ್ರೆ ಹೇಗೆ ಒಂದು ವಿಜುವಲೈಸ್ ಮಾಡಬೇಕು, ಕಿರೀಟ, ನಾಮ, ಬಟ್, ಕರೆಕ್ಟ್, ಆಮೇಲೆ ಎಲ್ಲ ಯುದ್ಧ ಹೇಗೆ, ಸ್ತ್ರೀ ಸಿಹಿ ಹೇಗೆ, ಅದಕ್ಕೆ ಬಣ್ಣ, ಅದಕ್ಕೆ ಒಂದು ಕುಣಿತ. ಇದು ಒಂದು ಕಾವ್ಯ ಬಾಡಿ ಸೆಂಟ್ರಿಕ್ ಆಗಿ ಕನ್ವರ್ಟ್ ಆದಾಗ ನೀವು ಅದರ ರೀಚ್ ನೋಡಿ, ಜನಗಳು ಎಷ್ಟು, ನಾವೇ ನೋಡಿದೀವಲ್ಲ ಯಕ್ಷಗಾನ ಒಂದು ಕಾಲ. ನಾನು ನೋಡುವ ಕಾಲದಲ್ಲಿ ಯಾವ ಯಕ್ಷಗಾನಕ್ಕೆ 2,000-3,000 ಜನಕ್ಕಿಂತ ಕಡಿಮೆ ಇರಲೇ ಇಲ್ಲ. ಮಂಗಳೂರು ಟೌನ್ ಹಾಲ್ನಲ್ಲಿ 15,000 ಜನ ಎಲ್ಲ ಇದ್ರು. ನಾವು ಹಿಂದೆ ಕೂತ್ರೆ ಕಾಡ್ತಾನೆ ಇರಲಿಲ್ಲ ವೇಷಗಳು, ಅಷ್ಟು ಜನ ಬರ್ತಾ ಇದ್ರು. ಅವ್ರಿಗೆಲ್ರಿಗೂ ಕಾವ್ಯ ರೀಚ್ ಆಯ್ತಲ್ಲ. ಹಾಗಾಗಿ ಬಾಡಿ ಸೆಂಟ್ರಿಕ್ ಬಾಡಿ ಸೆಂಟ್ರಿಕ್ ಕಾವ್ಯ ತಂದ ಕೂಡಲೇ ಇದು ಪಿರಮಿಡ್ ಹಾಗೆ, ಈ ಸ್ಕ್ರಿಪ್ಟೋಸೆಂಟ್ರಿಕ್ ಕಾವ್ಯ ಮೇಲೆ ಒಂದು ಬಿಂದು, ಕರೆಕ್ಟ್, ಕೆಳಗೆ ಇದು ಬಾಡಿ ಸೆಂಟ್ರಿಕ್ ಬಂದಾಗ ಅದರ ಬಾಡಿ ವಿಸ್ತಾರ ಆಯ್ತು, ರೀಚ್ ಬಹಳ ದೊಡ್ಡದಾಯ್ತು. ಹಾಗಾಗಿ ಕನ್ನಡ ಕಾವ್ಯ ಪರಂಪರೆಯನ್ನು ಅಥವಾ ಸಾಹಿತ್ಯ ಪರಂಪರೆಯನ್ನು ಅತ್ಯಂತ ಸಮರ್ಥವಾಗಿ ಜನಗಳಿಗೆ ಮುಟ್ಟಿಸಿದ ಬಹಳ ದೊಡ್ಡ ಕಲೆ ಯಕ್ಷಗಾನ. ಮತ್ತು ಅದನ್ನು ಆಗು ಮಾಡಿದವನು ಪಾರ್ಥಿಸುಬ್ಬ ಮೊದಲಾದಂಥ, ದೇವಿದಾಸ ಮೊದಲಾದಂಥ ಕವಿಗಳು. ಈ ಕವಿಗಳನ್ನು ಇವ್ರು ಏನ್ ಮಾಡ್ತಾರೆ, ಈ ಕವಿಗಳನ್ನು ಸಾಹಿತ್ಯ ಚರಿತ್ರೆ ಬರೆಯುವವರು ಇವರು ಯಕ್ಷಗಾನ ಕವಿಗಳು, ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದಾರೆ ಅಂತ ಒಂದು ಸಾಲು ಮಾತ್ರ ಬರೆಯುವುದು. ಹೌದು. ಅಲ್ಲಿ ನನಗೆ ನನ್ನ ಒಂದು ಪ್ರಶ್ನೆ ಉಂಟು ನೋಡಿ. ಈಗ ಪಂಪನಾಗಲಿ ರನ್ನನಾಗಲಿ ಇವರೆಲ್ಲ ಏನ್ ಬರ್ತಿದ್ದಾರೆ ಅಂತಂದ್ರೆ, ನಾನು ಬರ್ದದ್ದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗುಂಟು ಎನ್ನುವಷ್ಟು ಒಂದು ಪ್ರತಿಭೆಯ ಮೇಲೆ ಅವರಿಗೆ ವಿಶ್ವಾಸ ಇದ್ದು ಬರ್ತಿದ್ದಾರೆ. ಆದ್ರೆ ನಮ್ಮಲ್ಲಿ ಎಲ್ಲರೂ ಕೂಡ ತಪ್ಪಿದ್ದಲ್ಲಿ ತಿದ್ದಿಕೊಂಡು ಓದುವುದು ಅಂತ ಹೇಳಿ ಕವಿಗಳು ಬರೆದು ಬಿಟ್ಟು ತಮ್ಮನ್ನು ತಾವೇ ಒಂದು ರೀತಿಯ ಕೀಳರಿಮೆ ಭಾವದಿಂದ ಚಿತ್ರಿಸಿ, ಅದರಿಂದಾಗಿ ಬಹುಶಃ ಸಾಹಿತ್ಯ ಲೋಕ ಇವರನ್ನು ಮಾನ್ಯ ಮಾಡಲಿಲ್ವಾ? ಹೌದು, ಮಾಡಲಿಲ್ಲ. ಮತ್ತೆ ಅದನ್ನ ಯಕ್ಷಗಾನ ಪ್ರಸಂಗಗಳನ್ನು ನೋಡುವ ಕ್ರಮ ಉಂಟಲ್ಲ, ಅದನ್ನು ನೀವು ಪಂಪ ಭಾರತ ನೋಡಿದ ಹಾಗೆ ನೋಡುದು ಅಲ್ವೇ ಅಲ್ಲ. ಈಗ ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ಪದ್ಯ 2 ಸಾಲು ಇರುದಲ್ವಾ, ಅದಕ್ಕೆ ನೀವು ಅಷ್ಟೇ ಅರ್ಥ ಹೇಳಿದ್ರೆ, ಶ್ರೀರಾಮ ನಾನು ಇಲ್ಲಿ ಬಂದು ಪರ್ಣಶಾಲೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಯೋಚನೆ ಮಾಡಿದ್ದೇನೆ, ಅಷ್ಟೇ ಇರುದು. ಆದ್ರೆ ಅಷ್ಟ ಅಲ್ಲವಲ್ಲ. ಹೌದು, ಸಾಮುಗಳು ಅದಕ್ಕೆ ಒಂದುಗಾದು ಹಿಂದೆಯಿಂದ ರಾಮಾಯಣದ ಕಥೆ ಎಲ್ಲ ತಕೊಂಡು ಬರ್ತಾರೆ. ಪರ್ಣಕುಟಿ ಯಾಕೆ ಹೇಳ್ತಾರೆ, ಪರ್ಣಶಾಲೆ ಯಾಕೆ ಹೇಳ್ತಾರೆ, ಅದಕ್ಕೆ ವಾತಾವರಣದ ಪರಿಸರದ ತರ್ತಾರೆ, ನೀರನ್ನು ತರ್ತಾರೆ. ಅದನ್ನು ಅದು ಒಂದು ಸೂಚನೆ ಅಷ್ಟೇ. ಆ ಸೂಚನೆಯನ್ನ ಇವರು ಕಟ್ಟುವ ಬಗೆ ಇದೆ. ಹೌದು. ನಿನ್ನೆ ಆಕ್ಚುಲಿ ನಾನು ಪಂಚವಟಿ ಪ್ರಸಂಗವನ್ನು ನೋಡಿದೆ. ಅದರಲ್ಲಿ ನಮ್ಮ ವಾಟೆಪಟು ವಿಷ್ಣು ಶರ್ಮಾ ಅವರು ಇದನ್ನು ಒಂದು ಸಾಧಾರಣ ಮಟ್ಟಿಗೆ 3/4 ಗಂಟೆ ಬಹಳಷ್ಟು ಒಂದು ಅದ್ಭುತವಾಗಿ, ಅಂದ್ರೆ ಬಹಳ ಚೆನ್ನಾಗಿ ನೀವು ಹೇಳಿದಾಗೆ ಎಲ್ಲ ವಿಚಾರಗಳನ್ನು ಆ 3/4 ಗಂಟೆಯಲ್ಲಿ ಅವರು ಅಳವಡಿಸಿದ ರೀತಿ ಯಾವ ಸಾಹಿತ್ಯ ಕೃತಿಗಿಂತಲೂ ಕಡಿಮೆ ಇಲ್ಲ. ಈಗ ಅದನ್ನು ಗಮನಿಸದೆ
ಬರೀ ಪದ್ಯವನ್ನು ಮಾತ್ರ ಇಟ್ಟುಕೊಂಡು ಕುಮಾರವ್ಯಾಸ ಭಾರತವನ್ನು ಪಂಪ ಭಾರತವನ್ನು ನೋಡಿದ ಹಾಗೆ ಇದನ್ನು ನೋಡಿದಾಗ ಅದು ಪೇಲ್ ಕಾಣ್ತಾರೆ. ಎಂತ ಉಂಟು ಅದರಲ್ಲಿ ನೋಡಿ ನಿರ್ಮಲ ಜನ ಮಾಡಿಕೊಂಡರು ಪರ್ಣಶಾಲೆಯ. ಅದು ಅಷ್ಟೇ ಅಲ್ಲ, ಅದು ಒಂದು ಸಣ್ಣ ಒಂದು ಸ್ಕೆಲಿಟನ್ ಮಾತ್ರ, ಅದರಿಂದ ಕಲಾವಿದರು ಕಟ್ಟುತ್ತಾರೆ. ಆ ಕಟ್ಟುವ ಭಾಗ ಇದೆಯಲ್ಲ, ಅದು ನಮ್ಮ ಸಾಹಿತ್ಯ ವಿಮರ್ಶೆಯ ಅಥವಾ ಅಟ್ಲೀಸ್ಟ್ ನಮ್ಮ ಸಂಸ್ಕೃತಿ ಚರ್ಚೆಯ ಭಾಗ ಆಗಬೇಕು. ಅಂದ್ರೆ ಈಗ ನಾನು ಇನ್ನೂ ವಿಶೇಷವಾಗಿ ಹೇಳುದಿದ್ರೆ, ಯಕ್ಷಗಾನ ಬಯಲಾಟದ ಅರ್ಥಗಾರಿಕೆಗಿಂತಲೂ ತಾಳಮದ್ದಲೆಯ ಅರ್ಥಗಾರಿಕೆಯನ್ನು ನಾವು ಐತಿಹಾಸಿಕವಾಗಿ ದಾಖಲೆ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಬಹಳ ಮುಖ್ಯವಾಗಿ ಮಾಡಬೇಕು. ನಾನು ಅದನ್ನು ತುಂಬ ಯೋಚನೆ ಮಾಡ್ತಾ ಇದ್ದೇನೆ. ಮತ್ತು ನಿಮ್ಮಂಥವರೆಲ್ಲ ಇದನ್ನು ದಾಖಲೆ ಮಾಡಿ ಸ್ವಲ್ಪ ಆನ್ಲೈನಲ್ಲೆಲ್ಲ ಹಾಕಿ ಮಾಡ್ತಾ ಇರೋದಿದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ. ನಿಮಗೆ ಗೊತ್ತಿಲ್ಲ ಅದರ ಇಂಪಾರ್ಟೆನ್ಸ್. ಇನ್ನು 50 ವರ್ಷ ಆದಮೇಲೆ ನಮಗೆ ಸಿಗುವುದಿದೆ. ಅದು ಈ ದಾಖಲಾತಿಯ ಬಗ್ಗೆ ನಮ್ಮಲ್ಲಿ ಹೆಚ್ಚು ತಿಳುವಳಿಕೆ, ಅವೇರ್ನೆಸ್ ಇಲ್ಲ, ಹೌದು, ಅರಿವು ಇಲ್ಲ. ಇಷ್ಟು ದೊಡ್ಡ ಕಲೆ ಯಕ್ಷಗಾನಕ್ಕೆ ಒಂದು ಒಳ್ಳೆ ವೆಬ್ಸೈಟ್ ಇಲ್ಲ ನೋಡಿ. ನೀವು ಆ ಒಂದು ಎಲ್ಲ ಯಕ್ಷಗಾನದವರು ಅಥವಾ ಜಾಗತೀಕರಣ, ಗ್ಲೋಬಲೈಸೇಷನು, ಅದರ ಲಾಭ ನಷ್ಟಗಳ ಕುರಿತು ಚರ್ಚೆ ಬೇರೆ, ಆದರೆ ಅದು ಒಂದು ಅತ್ಯಾಧುನಿಕವಾದ ತಂತ್ರಜ್ಞಾನವನ್ನು ನಮ್ಮ ಮುಂದೆ ತಂದಿಟ್ಟಿದೆ. ನೀವು ಕ್ಲೌಡಲ್ಲೋ ಗೂಗಲ್ನಲ್ಲೋ ಒಂದು ಜಾಗ ತೆಕ್ಕೊಂಡು ಅದರಲ್ಲಿ ಏನು ಬೇಕಾದರೂ ಹಾಕ್ಬೋದು. ಕರೆಕ್ಟ್ ಅಲ್ವಾ? ಹಾಗಾಗಿ ಯಕ್ಷಗಾನ ರಾಮಾಯಣ ಪ್ರಸಂಗಗಳು ಅಂತ ಒಂದು ಹಾಕಿ ಅಲ್ಲಿ ನೀವು ಪಂಚವಟಿ ಅಂತ ಹಾಕಿದರೆ, ಆ ಪಂಚವಟಿಗೆ ಕ್ಲಿಕ್ ಮಾಡಿದರೆ ಪಂಚವಟಿ ಟೆಕ್ಸ್ಟ್ ಬರಬೇಕು, ಅದಕ್ಕೆ ಒಬ್ಬರು ಹೇಳಿದ ಅರ್ಥವು ಬರಬೇಕು, ರಾಮನ ಎಂಟ್ರಿಯೂ ಬರಬೇಕು, ಕರೆಕ್ಟ್, ಆಮೇಲೆ ಇನ್ನೇನು ಬರಬೇಕು. ಅಂದರೆ ಹೀಗೆ ವಾಲಿ ಸುಗ್ರೀವ ಅಂತಂದರೆ ನಮ್ಮಲ್ಲಿರುವ ಫೋಟೋ ಬರ್ಬೋದು, ವಾಲಿ ಸುಗ್ರೀವದ್ದು, ವಾಲಿಯನ್ನು ಹೇಗೆ ನಮ್ಮಲ್ಲಿ ಚಿತ್ರ ಮಾಡ್ತಾ ಇದ್ರು, ಹನುಮಂತ, ಅದರ ಒಂದು ತುಂಡು ವಿಡಿಯೋ ಬರಬೇಕು, ಆಡಿಯೋ ಬರಬೇಕು, ಎಲ್ಲವೂ ಬರಬೇಕು. ನೋಡಿ, ನಾನೆಲ್ಲ ನಮ್ಮ ದಾಮೋದರ ಮಂಡೇಶ್ವರ ಭಾಳ ದೊಡ್ಡ ಅಭಿಮಾನ, ನಮ್ಮ ಊರಿನವರು, ಬೆಳ್ಳಾರಿಯವರು, ಇವ್ರು ದೊಡ್ಡ ಅಭಿಮಾನ, ನನ್ನ ಸ್ನೇಹಿತರು ಕೂಡ ಅವರು. ಅಂದರೆ ಭಾಳ ಒಳ್ಳೆ ಆಗ್ತದೆ. ಕಡತೋಕ, ದಾಮೋದರ ಮಂಡೇಶ್ವರು, ಇವರು ನನ್ನ ಕಾಲದ ಭಾಳ ದೊಡ್ಡ ಕಲಾವಿದರು. ಒಂದು ಸರಿಯಾದ ರೆಕಾರ್ಡಿಂಗ್ ಇಲ್ಲ ಅವರು. ಆಗೆಲ್ಲ ರೆಕಾರ್ಡ್ ಇತ್ತು, ಸರಿಯಾದಿಲ್ಲ. ಈಗ ಎಲ್ಲೋ ಸ್ವಲ್ಪ ಅದು ಇದು ಸ್ವಲ್ಪ ಸಿಗ್ತದೆ. ಅದು ಈಗ ಅಂಥವರ ಭಾಗವತಿಗೆ ಬಲಿಪ್ಪರಿದ್ದಾರೆ. ಬಲಿಪ್ಪರ ಎಲ್ಲ ಪದ್ಯಗಳು ಒಂದು ಸರಿಯಾದ ದಾಖಲಾತಿ ಮಾಡಿ, ಅಂದರೆ ಈಗ ಏನಂದರೆ ಈಗ ಜ್ಞಾನ ಎಲ್ರಿಗೂ ಸಿಗಬೇಕು. ಅದನ್ನು ನಾವು ಅದು ಹಿಂದೆ ನಮ್ಮಲ್ಲಿ ಸಂಪ್ರದಾಯಸ್ಥರು ಮಾಡ್ತಿದ್ರಲ್ಲ, ಜ್ಞಾನವನ್ನು ಬಂದಿಟ್ಟುಕೊಂಡು ಎಲ್ಲರಿಗೂ ಸಿಗಬಾರದು ಅಂತ ಹೇಳುದಿದೆಯಲ್ಲ, ಆ ಕಾಲ ಮುಗೀತು. ಈಗ ಜ್ಞಾನ ಎಲ್ಲರಿಗೂ. ನಾನು ಸಮಾಜದಿಂದ ತಗೊಂಡು ನಾನು ಅದನ್ನು ಸಮಾಜಕ್ಕೆ ಕೊಡಬೇಕು. ಆನ್ಲೈನಲ್ಲಿ ಹಾಕಿ ಬೇಕಂದರೆ ನೀವೊಂದು ಒಪ್ಪಂದ ಮಾಡಿಕೊಳ್ಳಿ, ಕಲಾವಿದರಿಗೆ ಸ್ವಲ್ಪ ದುಡ್ಡು ಕೊಡಿ, ಎಲ್ಲರಿಗೂ ಲಭ್ಯ ಆಗ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಕಲೆಗೆ ಒಂದು ಜಾಗತಿಕ ಸ್ಪರ್ಶ ಸಿಗ್ತದೆ. ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಅದು. ಹಾಗಾಗಿ ಯಕ್ಷಗಾನಕ್ಕೆ ಈಗ ಆಗಬೇಕಾದ ಭಾಳ ಮುಖ್ಯವಾದ ಕೆಲಸ ಅಂದರೆ ಅದಕ್ಕೆ ಒಂದು ಜಾಗತಿಕ ಸ್ಪರ್ಶ ಕೊಡುವುದು. ಜಾಗತಿಕ ಸ್ಪರ್ಶ ಕೊಡುವುದು ಅಂತ ಹೇಳಿದ್ರೆ ಕಲಾವಿದರನ್ನು ಕಟ್ಟಿಕೊಂಡು ಜಗತ್ತು ಸುತ್ತುವುದು ಅಂತ. ಅದೊಂದು ಸಣ್ಣ ಕೆಲಸ. ಜಗತ್ತಿನ ಆಸ್ಟ್ರೇಲಿಯಾದಲ್ಲಿ ಕುಳಿತ ನಮ್ಮ ಒಬ್ಬ ಕನ್ನಡದವನಿಗೋ ಆಸ್ಟ್ರೇಲಿಯಾದವನಿಗೋ ರಾಮ ಪ್ರವೇಶ ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ ನಮಗೆ ಮೊನ್ನೆ ನೋಡಿ, ಇದಕ್ಕೆ ಪೂರಕವಾಗಿ ನಾನು ಹೇಳ್ತೇನೆ. ಮೊನ್ನೆ 2ನೇ ಮೇಳದ್ದು ಆಟಕ್ಕೆ ನಾನು ಹೋಗಿದ್ದೆ. ನಾನು ಫೇಸ್ಬುಕ್ ಅಲ್ಲಿ ಲೈವ್ ಅಂತ ಒಂದು ಫೆಸಿಲಿಟಿ ಉಂಟು, ಅದನ್ನು ಉಪಯೋಗ ಮಾಡಿ 1 ಗಂಟೆ ನಿರಂತರ ಹೀಗೆ ಇಟ್ಕೊಂಡು ಕೂತಿದ್ದೇನೆ. ಕುವೈತಿಂದ, ಆಮೇಲೆ ಇಲ್ಲಿ ಲಂಡನ್ ಇಂದ ಎಲ್ಲ ನನಗೆ ಮೆಸೇಜ್ ಮಾಡಿ, ನಾನು ಲಂಡನ್ ಇಂದ ಈ ಲೈವ್ ನೋಡ್ತಾ ಇದ್ದೇನೆ ಸರ್, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ರು. ಅಲ್ಲಿ ಅಂದ್ರೆ ಇದು ನೀವು ಹೇಳಿದ ಜಾಗತೀಕರಣದ ಒಂದು ಅರ್ಥ ನಾನು ಈ ರೀತಿ ಗ್ರಹಿಸಿಕೊಳ್ತೇನೆ. ಕರೆಕ್ಟ್, ಅದು ಆಗ್ಬೇಕು. ಇದನ್ನು ವ್ಯವಸ್ಥೆ ಈಗ ಪಾಪ ನೀವು ಪರ್ಸನಲ್ ಆಗಿ ನಿಮ್ಮ ಕೈಯಿಂದ ಖರ್ಚು ಮಾಡ್ಕೊಂಡು ಅಲ್ಲಲ್ಲ. ನನ್ನ ಉದ್ದೇಶ ಏನು ಅಂತಂದ್ರೆ, ಈಗ ನೋಡಿ, ನಮ್ಮ ಯಕ್ಷಗಾನ ಕಲೆ ನೀವು ಆಗ ಹೇಳಿದಾಗೆ ಎಲ್ಲವೂ ಕೂಡ ಒಂದು ಕಡೆ ಸಿಗುವ ಹಾಗೆ ಆದ್ರೆ ಆಗ ಜ್ಞಾನ ಎನ್ನುವಂಥದ್ದು ಎಲ್ರಿಗೂ ಲಭ್ಯ ಆಗ್ತದೆ. ಇದು ಈಗ ನಮ್ಮಲ್ಲಿ ಏನಾಗಿದೆ, ಭಾಗವತಿಗೆ ಬಗ್ಗೆ ನೀವು ಬಲಿಪರ ಹತ್ರ ಹೋಗಿ, ಹಾಗಾದ್ರೆ ಸ್ತ್ರೀವೇಷದ ಬಗ್ಗೆ ನೀವು ಕೋಳಿಯೂರ ಹತ್ರ ಹೋಗಿ ಅಂತ ಹೇಳುವ ಪರಿಸ್ಥಿತಿ ಉಂಟು. ಅದಕ್ಕೆ ನಾನೇನ್ ಮಾಡಿದೆ, ಎಲ್ಲ ಒಂದು ಕಡೆ ಸಿಕ್ಕಿದ್ರೆ ಇದರಲ್ಲಿ ನೋಡಿ, ಎಲ್ಲ ನೋಡಿ, ಅವರದ್ದು ಬಲಿಪರದ್ದು ಪದ್ಯವೂ ಉಂಟು, ತಾಳಮದ್ದಲೆ ಪದ್ಯ ಉಂಟು, ಆಟದ್ದು ಲೈವ್ ಉಂಟು, ಅವರು ಹೇಳಿದ ಮಾತುಗಳುಂಟು, ಎಲ್ಲ ಉಂಟಲ್ಲ. ನಿಮ್ಗೆ ಅವರನ್ನು ಹೋಗಿ ನೋಡುವ ಅವಶ್ಯಕತೆ ಇಲ್ಲ, ಇಲ್ಲೇ ನೋಡಿ ನೀವು. ಇದೊಂದು ಆ ಉದ್ದೇಶಕ್ಕೆ ನಾನು ಇದನ್ನು ಮಾಡಿದ್ದು. ಇದನ್ನೊಂದು ದೊಡ್ಡ ಪ್ರಾಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ಈ ಕರಾವಳಿಯಲ್ಲಿ ನಿಮ್ಮಂಥವ್ರು ಯಾರಾದರೂ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿ, ಅಟ್ಲೀಸ್ಟ್ ಈಗ ಪ್ರಚಲಿತದಲ್ಲಿರುವ ಮೇಜರ್ ಭಾಗವತರು, ಮೇಜರ್ ಕಲಾವಿದರು, ಇವರ ಸಂದರ್ಶನ, ಇವರ ವೇಷ ಇತ್ಯಾದಿಗಳನ್ನು ಮಾಡಿ ಒಂದು ಆನ್ಲೈನಲ್ಲಿ ಮಾಡೋದಾದರೆ, ನಾನು ಕೇಂದ್ರ ಸರ್ಕಾರದಿಂದ, ಅಲ್ಲಿಯ HRDಯಿಂದ ಅದಕ್ಕೆ ಬೇಕಾದ ಅನುದಾನ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೋದು ನಾನು. ಅದು ಆಗಬೇಕಾದ ಕೆಲಸ. ಆದರೆ ಏನಾಗಿದೆ ಅಂದರೆ ಹೆಚ್ಚು ಜನಕ್ಕೆ ಪುರ್ಸೋತಿಲ್ಲ,
ಎಲ್ಲರೂ ಸ್ವಲ್ಪ ಅಂದ್ರೆ ಒಂದು ಅಲ್ಪತೃಪ್ತಿಯಿಂದ ಮುಂದೆ ಹೋಗ್ತಾ ಇದೆ. ಅಲ್ಪತೃಪ್ತಿ. ಮತ್ತೆ ಇನ್ನೊಂದು ನೋಡಿ, ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡುವಂತಹ ಒಂದು ಆ ಯೋಚನೆ ಲಹರಿಯೇ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಏನು, ಇವತ್ತು ಮನೋರಂಜನೆ ಆಟ ನೋಡಿದ್ವಿ, ಹೇಗಾಯ್ತು, ಎಡ್ ಹ್ಯಾಂಡ್ ಮುಗೀತು, ಅಲ್ಲಿಗೆ ನಾವು ಆಟವನ್ನು ಬಿಟ್ವಿ, ಕವಿಯನ್ನು ಬಿಟ್ವಿ, ಕಲಾವಿದರನ್ನು ಬಿಟ್ಟಾಯ್ತು, ಎಲ್ಲ ಆಯ್ತು. ನಾಳೆ ನಾನು ನನ್ನ ಕೆಲಸಕ್ಕೆ ಹೋದೆ, ಮುಗೀತು. ಎಲ್ಲ ಯಕ್ಷಗಾನ ಪ್ರಸಂಗಗಳು ಆನ್ಲೈನ್ ಸಿಗಬೇಕು. ಆ ಕೆಲಸ ಆಗ್ತಾ ಇದೆ ಆಕ್ಚುಲಿ. ಆಮೇಲೆ ಯಾರು ರವಿ ಮಾಡೋಡಿ, ಆಮೇಲೆ ನಟರಾಜ ಉಪಾಧ್ಯಾಯ ಅನ್ನುವಂತ ಒಬ್ಬರು 2-3 ಜನ ಸೇರಿಕೊಂಡು ಎಲ್ಲ ಪ್ರಸಂಗಗಳನ್ನು ಡಿಜಿಟಲೈಸ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಸದ್ಯ ಒಂದಷ್ಟು ಪ್ರಸಂಗಗಳನ್ನು ಅವರು ಏನು ಆನ್ಲೈನ್ ಅಲ್ಲಿ ಲಭ್ಯ ಇರುವ ಹಾಗೆ ಕೂಡ ಮಾಡಿಕೊಂಡಿದ್ದಾರೆ. ಅವರ ಉದ್ದೇಶ ಏನಿದೆ ಅಂತಂದ್ರೆ, ಯಕ್ಷಗಾನ ಪ್ರಪಂಚದಲ್ಲಿ ಒಟ್ಟು 4,000-5,000 ಪ್ರಸಂಗಗಳುಂಟು. ಅದು ಎಲ್ಲವನ್ನು ಕೂಡ ಅಂದ್ರೆ ಅದನ್ನು ಡೇಟಾ ಎಂಟ್ರಿ ಮಾಡಿ ಅದನ್ನು ವೆಬ್ಸೈಟ್ಗೆ ಹಾಕುವ ಒಂದು ಇದುಂಟು, ದೊಡ್ಡ ಪ್ರಾಜೆಕ್ಟು. ಏನು ಒಂದು 10% ದೂರ ಕ್ರಮಿಸಿದ್ದಾರೆ. ಇನ್ನೂ 90% ಉಂಟು. ಅವರಲ್ಲಿ ಆ ಒಂದು ಏನು ಉತ್ಸಾಹ ಉಂಟು, ಚೈತನ್ಯ ಉಂಟು, ಅವರಿಗೆ ಜನಬಲ ಧನಬಲ ಎಲ್ಲವೂ ಉಂಟು. ಅಂದ್ರೆ ಸ್ವಲ್ಪ ಒಳ್ಳೊಳ್ಳೆ ವಿದ್ವಾಂಸರೆಲ್ಲ ಅದರಲ್ಲಿ ಸೇರಿಕೊಂಡಿದ್ದಾರೆ. ಸೊ ನಾನೇನು ಯೋಚನೆ ಮಾಡ್ತೇನೆ ಅಂತಂದ್ರೆ, ಬಹುಶಃ ಇನ್ನೊಂದು 10 ವರ್ಷದ ಅವಧಿಯಲ್ಲಿ ಅದು ಪರಿಪೂರ್ಣವಾಗಿ ಡಿಜಿಟಲೈಸ್ ಆಗ್ತದೆ ಏನೋ ಎನ್ನುವಂಥ ಒಂದು ಆಶಾವಾದ ನನ್ನಲ್ಲಿ ಉಂಟು. ವೆರಿ ಗುಡ್, ಭಾಳ ಒಳ್ಳೆ ಕೆಲಸ. ಈ ಥರದ ಕೆಲಸಗಳು ಈಗ ಹೆಚ್ಚು ಆಗಬೇಕು ಅಂತ ಹೇಳೋದು ಸ್ಪಷ್ಟ. ಸೊ ಹೀಗೆ ಇದು ಬಹಳ ಬಹಳ ಒಳ್ಳೆಯ ಕಲೆ ಇದೆ ಯಕ್ಷಗಾನ. ಅದಕ್ಕಿರುವ ಫ್ಲೆಕ್ಸಿಬಿಲಿಟಿ, ಅದಕ್ಕಿರುವ ಶಕ್ತಿ, ಅದನ್ನು ಕಲಾವಿದರು ತಮ್ಮ ನಿಷ್ಠೆಯಿಂದ ಬೆಳೆಸಿದ್ದು. ಬರೀ ಕಲಾವಿದರು ಮಾತ್ರ ಅಲ್ಲ, ಪ್ರೇಕ್ಷಕರು ಕೂಡ. ನಾವೆಲ್ಲ ಪಂಜದಿಂದ ಮಂಗಳೂರಿಗೆ ಒಂದು ಆಟ ನೋಡಿ ಬೆಳಿಗ್ಗೆ ಪಂಜಕ್ಕೆ ಹೋಗ್ತೀವಿ. ಮತ್ತೆ ಕರೆಕ್ಟ್, ಎಷ್ಟು ದೂರ ಆಗ್ತದೆ, ಎಷ್ಟು ದೂರ ಅದು, ಅದೇನು ಸುಲಭ ಅಲ್ಲ. ಆದರೆ ಆ ಥರ ಯಕ್ಷಗಾನ ನೋಡುವವರು ಈಗಲೂ ಕೂಡ ಇದ್ದಾರೆ. ನಾನು ಕಳ್ಸರ್ತಿ ಬಂದಾಗ 5 ಆಟ ನೋಡಿದೆ ನಾನು 5 ದಿವಸ. ಹೌದು, ನಾನು ಉಡುಪಿಯಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡುದಲ್ಲ ಮಂಗಳೂರಿಗೆ ಅಥವಾ ಕಟೀಲಿಗೆ. ಒಮ್ಮೆ ಬೆಂಗಳೂರಿನ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಟ ನೋಡಿದ್ದು ಇತ್ತು, ಮಧ್ಯಾಹ್ನ 1 ಗಂಟೆಗೆ ಹೊರಟು. ಹಾಗಾಗಿ ದೊಡ್ಡ ಪ್ರೇಕ್ಷಕ ವರ್ಗ ಇದೆ, ಅಭಿಮಾನಿಗಳ ವರ್ಗ ಇದೆ. ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ಜೋಡಿಸಿ ಜಾಗತೀಕರಣದ ಸಂದರ್ಭದಲ್ಲಿ ಇದನ್ನು ಅಂತಾರಾಷ್ಟ್ರೀಕರಣಗೊಳಿಸುವ ಒಂದು ಕೆಲಸ ಆಗ್ತಾ ಇದೆ ಅಂತ ಕೇಳಿ ನನಗೆ ಭಾಳ ಸಂತೋಷ ಆಯಿತು. ಅದು ಇನ್ನಷ್ಟು ಹೆಚ್ಚೆಚ್ಚು ಆಗಬೇಕು. ಮತ್ತು ಯಕ್ಷಗಾನಕ್ಕೆ ನೋಡಿ, ಕರ್ನಾಟಕದ ಜನಕ್ಕೆ ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲ. ಅಲ್ಲಲ್ಲ, ಕರ್ನಾಟಕದ ಬಗ್ಗೆ ಬಿಡಿ, ಕರಾವಳಿಯಲ್ಲಿಯೇ ಗೊತ್ತಿಲ್ಲ. ಆಸಕ್ತ ಇಲ್ಲದೆ ಇರುವವರಿಗೆ ಅವರಿಗೆ ಯಾರು ಮಾರ್ರೆ ಅಂತ ಕೇಳ್ತಾರೆ. ಆದರೂ ನಮ್ಮ ಪುಣ್ಯ, ಈ ಕರಾವಳಿಯ ಕೆಲವು ಹೊಸ ತಲೆಮಾರಿದ್ದಾರಲ್ಲ, ಈ IT BTಲೆಲ್ಲ ಕೆಲಸ ಮಾಡೋರು, ಅವರಿಗೆ ಯಕ್ಷಗಾನದೊಂದು ಮರಳುಂಟು ಅವರಿಗೆ. ನಾನು ಕೆಲವರಿಗೆ ಫೋನ್ ಮಾಡುವಾಗ ಅವರ ರಿಂಗ್ ಟೋನು ಚೆಂಡೆ ಕೇಳ್ತದೆ, ಅದೆಲ್ಲ ಉಂಟು ಸ್ವಲ್ಪ. ನಮ್ಮದು ಡೆಲ್ಲಿಯಲ್ಲಿ ಒಂದು ತುಳುವ ಗ್ರೂಪ್ ಉಂಟು, ಅಲ್ಲಿ ಅದು ಸುಮ್ಮನೆ ತುಳುವುದು ಏನಾರಾದ್ರೂ ಹಾಕ್ತೀವಿ ನಾವು. ಆದರೆ ಯಾವುದೋ ಒಂದು ಭಾಗವತಿಯಿಂದ ಹಾಕಿದ ಕೂಡಲೇ ಒಂದು 25 ಬರ್ತದೆ, ಲೈಕ್ ನಮ್ಮ ಎಲ್ಲ ಬರ್ತದೆ. ಒಂದು ಮರಳುಂಟು ನೋಡಿ ಅದಕ್ಕೆ. ಪಟ್ಲ ಅವರಿಗೆ ಭಾಳ ದೊಡ್ಡ ಅಭಿಮಾನಿ ವರ್ಗ ಇದೆ. ಬಲಿಪರ ಪದ್ಯ ಕೇಳಿದಾಗ ಇನ್ನೂ ಸಹ ಒಂದು ನಾಸ್ಟಾಲ್ಜಿಕ್ ಆಗಿ ಹಳೆಯ ನೆನಪು ಮಾಡಿಕೊಳ್ಳುವರಿದ್ದಾರೆ. ಬಹಳ ದೊಡ್ಡ ಕಲೆ. ಜನ ಮನಸ್ಸನ್ನು ಇಷ್ಟು ಗಾಢವಾಗಿ ಮುಟ್ಟಿದ, ತಟ್ಟಿದ, ಪ್ರಭಾವಿಸಿದ ಇನ್ನೊಂದು ಕಲೆಯನ್ನು ನಾನು ಜಗತ್ತಿನಲ್ಲೇ ಕಂಡಿಲ್ಲ. ನಾನು ಜಗತ್ತಿನ ಬೇರೆ ಬೇರೆ ಕಡೆ ಹೋಗಿದ್ದೇನೆ, ಭಾರತದಲ್ಲಂತೂ ಇಲ್ಲವೇ ಇಲ್ಲ. ಜಗತ್ತಿನಲ್ಲಿ ಕೂಡ ಇಷ್ಟು ಮುಟ್ಟಿದ, ಇಷ್ಟು ಪ್ರಭಾವಿಸಿದ. ನೀವೊಂದು ಕಲ್ಲು ತೆಗೆದು ಹೊಡೆದ್ರೆ ಬೀಳುದು ಚೆಂಡೆಯವನ ತಲೆಗಲ್ವಾ? ಹೌದು, ಕರೆಕ್ಟ್. ಯಾವನು ಬಸ್ಸಲ್ಲಿ ಹೋದರೂ ಕೂಡ ಅವು ರಣಂಜಿ ವೇಷವಂತೇನೆ, ಒಂದು ಅತಲಾಯ್ಕಾಜಿವಂತೆ ಅಂತ. ಅಷ್ಟು ಸಹ ಜನಮನದಲ್ಲಿ ಒಂದು ಪ್ರತಿ ಮನೆಯಲ್ಲಿ 1-2 ಕಲಾವಿದರು ಇದ್ದೇ ಇರ್ತಾರೆ. ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಅಲ್ಲದಿದ್ರು ಅವ್ರ ಮನೆಯಲ್ಲಿ ಕೂತ್ಕೊಂಡು ತಾಳ ಬಟ್ಟಿಕೊಂಡು. ಹೌದೌದು. ನನ್ನ ಹೆಂಡತಿ ಚೆಂಡೆ ಹೊಡಿತಿದ್ಲು, ಅವಳ ಅಪ್ಪ ಅವರು ಕಾಸರಗೋಡವರು. ಅವಳು ಚೆಂಡೆ ಹೊಡಿತಾ ಇದ್ಲು. ಅವಳು ಏನು ಪರ್ಫಾರ್ಮೆನ್ಸ್ಗೆ ಹೋಗೋಳಲ್ಲ, ಏನೂ ಅಲ್ಲ. ಆದರೆ ಅವಳಿಗೆ ಚೆಂಡೆ ಬೇಸಿಕ್ ಸ್ಟೆಪ್ ಈಗಲೂ ಬಾಯಿ ತಾಳ ಹೇಳಿದ್ರೆ ಹೇಳ್ತಾಳೆ. ಕರೆಕ್ಟ್. ಅಲ್ಲಿಯವರೆಗೆ ಅದು ಜನಕ್ಕೆ ಮುಟ್ಟಿದ. ಆ ಅರ್ಥದಲ್ಲಿ ಇಷ್ಟೊಂದು ಜನಗಳನ್ನು ಪ್ರಭಾವಿಸಿದ, ಮುಟ್ಟಿದ ಇನ್ನೊಂದು ಕಲೆ ನನಗೆ ಗೊತ್ತಿಲ್ಲ. ಕರೆಕ್ಟ್. ಅದಕ್ಕೆ ಇದು ಭಾಳ ದೊಡ್ಡ ಕಲೆ. ಈಗ ಈ ಯಕ್ಷಗಾನ ಇದೆಯಲ್ಲ, ಯಕ್ಷಗಾನವನ್ನ ಈಗ ಅನೇಕರು ಪ್ರಶ್ನೆ ಕೇಳ್ತಾರೆ ನನಗೆ, ಅದೇನು, ಅದು ವೈದಿಕ ಪರಂಪರೆಯನ್ನು ಹೇಳ್ತದೆ, ಜನ ವಿರೋಧಿ, ಅದರಲ್ಲಿ ಶಾಪ ಹಾಕಿದರೆ ಜನ ಸಾಯ್ತಾರೆ, ಅದೆಂಥದ್ದು ಇತ್ಯಾದಿ ಪ್ರಶ್ನೆಗಳು. ಈಗ ನಾನು ಸ್ವಲ್ಪ ಬಂಡಾಯ ದಲಿತ ಚಳುವಳಿಯಿಂದ ಬಂದದ್ದರಿಂದ ನನ್ನ ಅನೇಕ ಸ್ನೇಹಿತರು ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಅವರಿಗೆ ಈ ಕಲೆಯ ಬಗ್ಗೆ ಒಂದು ಸಮಗ್ರವಾದ ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವ ವಿಧಾನದ ಬಗ್ಗೆ ಒಂದು ತಿಳುವಳಿಕೆ ಇಲ್ಲದಿರುವುದೇ ಅದಕ್ಕೆ ಕಾರಣ. ಅದು ಯಾಕಂದರೆ ಪುರಾಣ ಪ್ರತಿಮೆಗಳು ಅದು ಸಾರ್ವಕಾಲಿಕವಾದದ್ದು. ಅದನ್ನು ನೀವು ಅದು ಮೂಲದಲ್ಲಿ ಇರುವ ಹಾಗೆಯೂ ಅದನ್ನು ನೋಡಿ ಸಂತೋಷ ಪಡ್ಬೋದು, ಅಥವಾ ಅದನ್ನು ಆಧುನಿಕ ಕಾಲಕ್ಕೆ ಅನ್ವಯಿಸಿ
ಹೊಸ ರೀತಿಯಿಂದ ಅರ್ಥ ಮಾಡಿಕೊಂಡು ಕೂಡ ಅದನ್ನು ಸಂತೋಷ ಪಡಬಹುದು. ಅದು ನಿಮಗೆ ಬಿಟ್ಟದ್ದು, ನೀವು ಎಲ್ಲಿ ನಿಲ್ತೀರಿ ಎಂಬುದರಿಂದ. ಹಾಗಾಗಿ ಅತ್ಯಂತ ಸಂಪ್ರದಾಯಸ್ಥನಿಗೂ ಅದು ಸಂತೋಷ ಕೊಡ್ತದೆ, ಅತ್ಯಂತ ಪ್ರಗತಿಪರನಾದವನಿಗೂ ಅದರಿಂದ ಬೇಕಾದಂಥ ವಿಷಯವನ್ನ ತೆಕ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಅದರೊಳಗೆ ಹೋಗಿ ಕೆಲಸ ಮಾಡಲಿಕ್ಕೆ ಕೂಡ ಸಾಧ್ಯ ಉಂಟು. ಕರೆಕ್ಟ್. ಆದರೆ ನಮ್ಮ ಸಂಸ್ಕೃತಿಯ ಒಟ್ಟು ಸಂದರ್ಭದಲ್ಲಿ ಈಗ ಯಕ್ಷಗಾನ ಯಾಕೆ ಮುಖ್ಯ ಆಗ್ತದೆ ಅಂತಂದ್ರೆ, ಅದು ಬರೀ ಜನಪದ ಅಂತ ನಾವು ಸರಳವಾಗಿ ಹೇಳಿದರೆ ಸಾಕಾಗಲ್ಲ. ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ನೋಡಿ, ಬ್ರಿಟಿಷರು ಭಾರತಕ್ಕೆ ಬಂದಾಗ 1915-16ರಲ್ಲಿ ಅವರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಯಾಕಂದ್ರೆ ಈ ಭಾರತದಲ್ಲಿ ಅನೇಕ ಬಗೆಯ ಸಂಸ್ಕೃತಿಗಳಿವೆ, ಅನೇಕ ಬಗೆಯ ಭಾಷೆಗಳಿವೆ, ಅನೇಕ ಬಗೆಯ ಪಠ್ಯಗಳಿವೆ. ಇದನ್ನ ಒಂದು ಕಾನೂನಿನಿಂದ ವಿವರಿಸುವುದು ಹೇಗೆ ಮತ್ತೆ ಆಳುವುದು ಹೇಗೆ ಅಂತ. ಹೌದು, ಈ ಭಾರತವನ್ನು ಅವರಿಗೂ ಒಂದು ಚೌಕಟ್ಟಿಂದ ವಿವರಿಸಬೇಕು. ಇದು ಒಂಥರ ಕ್ರಿಶ್ಚಿಯನ್ ಮೆಂಟಾಲಿಟಿ. ಇದು ಕರೆಕ್ಟ್. ಈ ಕ್ರಿಶ್ಚಿಯನ್ ಮೆಂಟಾಲಿಟಿ ಅದು ವೆಸ್ಟರ್ನ್ ಮೆಂಟಾಲಿಟಿ ಆಗಿ ಇದನ್ನು ವಿವರಿಸುವುದು ಮತ್ತು ಇದನ್ನು ಆಳುವುದು ಹೇಗೆ ಅಂತ ಒಂದು ಬಂತು. ಅದಕ್ಕೆ ಅವರು ತುಂಬಾ ಕೆಲಸ ಮಾಡಿದ್ರು, ಅದು ಬೇರೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ನಾನು ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ ಸಾಹಿತ್ಯವನ್ನೇ ಕೊಡ್ತೇನೆ. ಉದಾಹರಣೆಗೆ ಅವರು ಬರುವಾಗ 1915-16 ಇಸ್ವಿಗೆ ಅವರು ಒಂದು ಕಮಿಟಿ ಮಾಡಿದ್ರು. ಏನು ಕಮಿಟಿ ಮಾಡಿದ್ರು ಅಂದ್ರೆ, ಈ ಮಹಾಭಾರತದ ಒಂದು ಅಧಿಕೃತ ಪಠ್ಯವನ್ನು ನಿರ್ಮಾಣ ಮಾಡಬೇಕು ಅಂತ. ನೋಡಿ, ಈ ಅಧಿಕೃತ ಎಂಬುದು ಇನ್ನೋಟೆಡ್ ಕೊಮ್ಮದಲ್ಲಿ. ಅಂದ್ರೆ ಅವರು ಇಲ್ಲಿ ಬರುವಾಗ ಅವರಿಗೆ ಮಹಾಭಾರತದ ಅನೇಕ ಪಠ್ಯಗಳು ಇದ್ವು. ಈಗ ಅವರಿಗೆ ವಿದೇಶಿಗೆ ಭಾರತದ ಪಠ್ಯ, ಮಹಾಭಾರತ, ವ್ಯಾಸರು ಬರೆದ ಮಹಾಭಾರತ ಅಂತ ಹೇಳಲಿಕ್ಕೆ ಅವರಿಗೆ ಒಂದು ಪಠ್ಯ ಬೇಕು. ಅನೇಕ ಪಠ್ಯಗಳಿದ್ರೆ ಅದನ್ನು ಅವರು ಪಠ್ಯ ಪುಸ್ತಕ ಸೇರಿಸಲಿಕ್ಕೆ ಆಗುದಿಲ್ಲ, ಅದರ ಮೂಲಕ ಭಾರತವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಇದು ಅವರ ಸಮಸ್ಯೆ. ಆಕ್ಚುಲಿ ನಮ್ಮ ಸಮಸ್ಯೆ, ಇದು ಅವರ ಸಮಸ್ಯೆ. ಅದಕ್ಕೆ ಏನು ಮಾಡಿದ್ರು ಅವರು, ಸೂಕ್ತಂಕರ್ ಅವರ ನೇತೃತ್ವದಲ್ಲಿ ಒಂದು 12 ಜನರ ಒಂದು ದೊಡ್ಡ ಒಂದು ಕಮಿಟಿ ಮಾಡಿ ಒಂದು ಅಧಿಕೃತವಾದ ಮಹಾಭಾರತವನ್ನ ತಯಾರು ಮಾಡಿಕೊಡಿ ಅಂತ ಬಹುಶಃ 1919ರಲ್ಲಿ ಅಂತ ಕಾಣ್ತದೆ ಮಾಡಿ. ಭಂಡಾರ್ಕಾರ್ಸ್ ಓರಿಯೆಂಟಲ್ ಮ್ಯಾನುಸ್ಕ್ರಿಪ್ಟ್ ಉಂಟಲ್ಲ, ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿ ಪೂರಾದಲ್ಲಿ, ಅದಕ್ಕೆ ಅದರ ಜವಾಬ್ದಾರಿಯನ್ನು ಕೊಟ್ಟು ಮಾಡಿದ್ರು. ಸೂಕ್ತಂಕರ್ ಬಹಳ ದೊಡ್ಡ ವಿದ್ವಾಂಸರ ಜೊತೆ ಸೇರಿಕೊಂಡು 10 ವರ್ಷ ಕೆಲಸ ಮಾಡಿದ್ರು. 10 ವರ್ಷ ಕೆಲಸ ಮಾಡಿ ಮಹಾಭಾರತದ್ದು ವ್ಯಾಸ ಪ್ರಣೀತವೇ ಅಂತ ಹೇಳಿದ ಕಾಶ್ಮೀರಿ ಟೆಕ್ಸ್ಟು, ಬಂಗಾಳದ ಟೆಕ್ಸ್ಟು, ಭುವನೇಶ್ವರ ಟೆಕ್ಸ್ಟು, ಉಜ್ಜಯಿನಿ ಟೆಕ್ಸ್ಟು, ತಿರುವನಂತಪುರ ಟೆಕ್ಸ್ಟು, ಮಧುರೈ ಟೆಕ್ಸ್ಟು, ಹೀಗೆ 60 ಪಠ್ಯಗಳನ್ನು ಸಂಗ್ರಹ ಮಾಡಿದ್ರು. ಈ 60 ಪಠ್ಯಗಳು ಕೂಡ ಹೇಳುದು ವ್ಯಾಸಂದೆ ಅಂತ. ಹೌದು. ಆದ್ರೆ ಒಂದು ಪಠ್ಯಕ್ಕೂ ಸಂಬಂಧ ಇಲ್ಲ. ಕೆಲದಲ್ಲಿ 1 ಲಕ್ಷ ಶ್ಲೋಕ, ಕೆಲದಲ್ಲಿ 1,10,000, ಕೆಲದಲ್ಲಿ 1,30,000, ಕೆಲದಲ್ಲಿ 80,000, ಹೀಗೆ ಇತ್ತು. ಸೊ ಸೂಕ್ತಂಕರ್ ಏನು ಮಾಡಿದ್ರು, ಬಹಳ ದೊಡ್ಡ ವಿದ್ವಾಂಸ ಅವರು, ಬಹಳ ದೊಡ್ಡ ಸಂಸ್ಕೃತ ತಜ್ಞ ಅವರು ಈ ಎಲ್ಲ ಪಠ್ಯಗಳನ್ನು ಕಲೆಕ್ಟ್ ಮಾಡಿ ಈ ವಿದ್ವಾಂಸರ ಜೊತೆ ಅದನ್ನು ಟೇಬಲ್ ಮೇಲೆ ಹಾಕುದು. ಟೇಬಲ್ ಮೇಲೆ ಹಾಕಿ ಅದಕ್ಕೆ ಪಠ್ಯಗಳಿಗೆ ಕಾಶ್ಮೀರ ಟೆಕ್ಸ್ಟ್ K1 ಅಂತ, ಈಗ K2, K3 ಅಂತ ಎಲ್ಲ ಹೆಸರು ಕೊಟ್ಟು ಬಿಟ್ಟು ಅವರ ಕ್ರಮ ಹೇಳುದು. ನಾನು ಅವರ ವಿಧಾನ ಒಂದು ಓದುದು, ಮೊದಲನೇ ಶ್ಲೋಕ ಓದುದು. ಈ ಮೊದಲನೇ ಶ್ಲೋಕ 50% ಹೆಚ್ಚು ಇತರ ಪಠ್ಯಗಳಿದ್ರೆ ಇದು ಮೂಲದ್ದು ಇರಬಹುದು ಅಂತ ಹೇಳಿ ಒಂದು ಟೆಕ್ಸ್ಟ್ ಅನ್ನೇ ಬರೆದುಕೊಳ್ಳುದು. ಹೀಗೆ ಸುಮಾರು 1 ಲಕ್ಷ ಶ್ಲೋಕಗಳನ್ನು ಓದಿದು. ಓದಿ ಎಲ್ಲಾ ಪಠ್ಯಗಳಿಂದ ತನಗೆ ಬೇಕಾದನ್ನು ತೆಗೆದುಕೊಂಡು ಒಂದು ಪಠ್ಯವನ್ನು ನಿರ್ಮಾಣ ಮಾಡಿ ಅದನ್ನು ಪ್ರಕಟಣೆ ಕೊಟ್ಟರು. ಆದ್ರೆ ಸೂಕ್ತಂಕರ್ ಎಷ್ಟು ದೊಡ್ಡ ವಿದ್ವಾಂಸ ಅಂದ್ರೆ, ಅವರು ಅದರ ಮುನ್ನುಡಿಯಲ್ಲಿ ಬರೀತಾರೆ, ನಾವು 10-12 ವರ್ಷಗಳ ಕಾಲ 15 ವಿದ್ವಾಂಸರು ಕೆಲಸ ಮಾಡಿ ಒಂದು ಟೆಕ್ಸ್ಟ್ ಅನ್ನ ನಾವು ಮಾಡಿಕೊಟ್ಟಿದ್ದೇವೆ. ಇದನ್ನ ದಯವಿಟ್ಟು ಇದು 61ನೇ ಟೆಕ್ಸ್ಟ್ ಅಂತ ತಿಳ್ಕೊಳ್ಳಿ ಅಂತ, 61ನೇ ಟೆಕ್ಸ್ಟ್ ಅಂತ ತಿಳ್ಕೊಳ್ಳಿ ಅಂತ ಹೇಳಿದರು. ಇದು ಬಹಳ ದೊಡ್ಡ ಮಾತು, ಬಹಳ ದೊಡ್ಡ ಮಾತಿದು. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಬ್ರಿಟಿಷರು ಬಂದಾಗ ನಮ್ಮ ಈ ಪಠ್ಯಗಳ ಬಹುಪಠ್ಯಗಳಿದೆಯಲ್ಲ, ಈ ಬಹುಪಠ್ಯಗಳನ್ನು ಏಕಪಠ್ಯವಾಗಿ ಪರಿವರ್ತಿಸುವ ಒಂದು ದೊಡ್ಡ ಕೆಲಸವನ್ನ ಅವರು ಎಲ್ಲ ಕಡೆ ಮಾಡಿದ್ರು. ಎಲ್ಲ ಭಾಷೆಯಲ್ಲಿ ಮಾಡಿದ್ರು, ಸಂಸ್ಕೃತದಲ್ಲಿ ಮಾಡಿದ್ರು. ಅಂದ್ರೆ ಅದೇನಾಯ್ತು, ಅದು ಇಂಪೋಸಿಷನ್ ಆಯ್ತು. ಆ ಮೆಂಟಾಲಿಟಿ ನಮಗೂ ಬಂತು ಈಗ. ಹೌದೌದು. ಅದರಿಂದಾಗಿ ನಾವು ಹಲವಾರು ವಿಚಾರಗಳನ್ನು ಒಪ್ಪಲಿಕ್ಕೆ ಹೋಗುದಿಲ್ಲ, ಅದರ ಬಗ್ಗೆ ಚಿಂತನೆಯೂ ಮಾಡುದಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಕರೆಕ್ಟ್. ಈಗ ನಾವು ಏನ್ ಮಾಡ್ಬೇಕಂದ್ರೆ, ಅಥವಾ ಯಕ್ಷಗಾನದ ಪ್ರಾಮುಖ್ಯತೆ ಅಲ್ಲ ಯಕ್ಷಗಾನದ್ದು ಅಂತಲ್ಲ ಸರ್, ಸಾರ್ವತ್ರಿಕವಾಗಿ ಪ್ರತಿಯೊಂದು ಸಾಹಿತ್ಯದಲ್ಲಿ ಆಗಲಿ ನಾವು ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲಿನ ಮೆಂಟಾಲಿಟಿಯನ್ನು ನಾವು ಬೆಳೆಸಿಕೊಳ್ಬೇಕು, ಪುನಃ ಎಲ್ಲವನ್ನು ಕೇಳಬೇಕು, ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು. ಆಮೇಲೆ ಅದನ್ನು ನಮ್ಮದಾಗಿಸಿಕೊಂಡು ಅವರು ಹೇಳಿದಾಗೆ ಅದು 61ನೇ ಟೆಕ್ಸ್ಟ್ ಆಗಬೇಕು ಹೊರತು ಇದೇ ನನ್ನದು ಸರಿ ಅಂತ ಆಗಬಾರ್ದು. ಸೊ ಒಂದು ಪಠ್ಯ ನಮ್ಮಲ್ಲಿ
ಹಲವು ಪಠ್ಯಗಳಾಗಿ ಯಾಕೆ ಒಡೆದು ಅಂತ ಒಂದು ಪ್ರಶ್ನೆ ಕೇಳಿದಾಗ ಹಾ. ನಮ್ಮ ರಾಮಾಯಣ ಮಹಾಭಾರತ ಯಕ್ಷಗಾನ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೊಂದು ಹೊಸ ಅಧ್ಯಯನ ವಿಧಾನ ಸಿಗ್ತದೆ. ಕರೆಕ್ಟ್. ಒಂದು ಮೆಥಡಾಲಜಿ ಅಂತ ಹೇಳ್ತೀವಲ್ಲ, ಅದು ಹಲವು ಪಠ್ಯಗಳಿಂದ ಒಂದು ಪಠ್ಯಗಳನ್ನು ಕಟ್ಟುವುದಲ್ಲ. ಒಂದು ಪಠ್ಯ, ಈಗ ವ್ಯಾಸ ಬರೆದ ಒಂದು ಪಠ್ಯ 100 ಪಠ್ಯಗಳಾಗಿ ಹೇಗೆ ಒಡೆದು? ವಾಲ್ಮೀಕಿ ರಾಮಾಯಣದ ಒಂದು ವಾಲ್ಮೀಕಿ ಬರೆದಿರ್ಬೋದು, ಅದು ಹಲವು ಪಠ್ಯಗಳಾಗಿ ಅದನ್ನು ಪಾರ್ಥಿಸುವ ಯಕ್ಷಗಾನ ಪ್ರಸಂಗಗಳಾಗಿ ಯಾಕೆ ಒಡೆದ ಅಂತ ನಾವು ಪ್ರಶ್ನೆ ಹಾಕೊಂಡಾಗ, ಈ ಭಿನ್ನ ಪಠ್ಯಗಳ ಒಂದು ಅಥವಾ ಭಿನ್ನ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಲ್ಲ, ರಚನೆಗಳಂತ, ಕರೆಕ್ಟ್, ಈ ರಚನೆಗಳನ್ನು ನಾವು ಅಧ್ಯಯನ ಮಾಡಿದಾಗ ನಮಗೆ ಭಾರತೀಯ ಸಂಸ್ಕೃತಿಯ ಒಂದು ದೊಡ್ಡ ಶ್ರೀಮಂತವಾದ ಮುಖ ಕಾಣಲಿಕ್ಕೆ ಶುರು ಆಗ್ತದೆ ನಮಗೆ. ಅದು ಎಲ್ಲವನ್ನು ಸೇರಿಸಿ ಒಂದು ಮಾಡಿದಾಗ ಸಿಗುದಿಲ್ಲ, ವೈವಿಧ್ಯತೆ ಸಿಗುದಿಲ್ಲ. ನೋಡಿ, ಒಂದು ಏನಾಗ್ತಂದ್ರೆ ಈ ಪಠ್ಯಗಳು ಕಾಲಕ್ಕೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತವೆ. ಕಾಲ, ಈಗ ಉದಾಹರಣೆ ಪಂಪ ಭಾರತವನ್ನು ಬರೆದ, ಕೃಷ್ಣನಿಲ್ಲದ ಭಾರತ. ಕರೆಕ್ಟ್. ಅವನಿಗೆ ಕೃಷ್ಣ ಅಗತ್ಯವೇ ಕಾಣಲಿಲ್ಲ. ಅವನಿಗೆ ಇಡೀ ಮಹಾಭಾರತ ಮಾನವೀಯ ಸಂಘರ್ಷಗಳ ಮೊತ್ತ ಅದು. ಆದ್ದರಿಂದ ಅತ್ಯುನ್ನತಿಗಳು ಅಮರ ಸಿಂಧೂದ್ಭವಂ, ಗಂಡಿನೊಳು ಭೀಮಸೇನಂ, ಅವನಿಗೆಲ್ಲ ಈ ತರ ಕಾಣ್ತದೆ ಅವನಿಗೆ. ಆದರೆ 400-500 ವರ್ಷಗಳಾದ ಕುಮಾರವ್ಯಾಸನಿಗೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಬೆಂಚು, ಕೃಷ್ಣನೇ ಮುಖ್ಯವಾದಂತ ಒಂದು ಮಹಾಭಾರತ ಕಾಣಲಿಕ್ಕೆ ಶುರು ಆಯ್ತು. 2 ಮಹಾಭಾರತಗಳೇ, ಆದರೆ 2 ಭಿನ್ನ ಭಿನ್ನ ಮಹಾಭಾರತಗಳು. ಸೊ ಒಂದು ಪಠ್ಯ ಹಲವು ಪಠ್ಯಗಳಾಗಿ. ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದ ಉದಾಹರಣೆ ಹೇಳ್ತೇನೆ ನಾನು. ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ, ನೀವು ತಮಿಳುನಾಡಿನಲ್ಲಿ ನಾನು ತೆರುಕೊತ್ತು ನೋಡ್ತಾ ಇದ್ದೆ. ಈ ತೆರುಕೊತ್ತು ಎಲ್ಲ ಯಕ್ಷಗಾನದವರು ತೆರುಕೊತ್ತು ನೋಡಬೇಕು. ಈ ಯಕ್ಷಗಾನದವರು ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಅವರು ಬೇರೆ ಕಲೆಗಳು ನೋಡುವುದಿಲ್ಲ. ಮತ್ತೆ ನಮ್ಮದು ಅತ್ಯಂತ ಸರ್ವಶ್ರೇಷ್ಠ, ಬೇರೆಯವರದೆಲ್ಲ ಕನಿಷ್ಠ ಅಂತ ಹೇಳುವಂತ ಒಂದು ಆ ಭಾವನೆಯೂ ಕಾರಣ. ಅವು ಎಂಚಿನ ಎತ್ತುವೇರಾಪೂಜೆ ಅಂತ ನೋಡ್ಬೇಕು. ಅದು ನೀವೊಬ್ಬ ಕಲಾವಿದರಾಗಿದ್ರೆ, ನೀವೊಂದು ಕಲೆಯನ್ನ ಮುಂದಿನ ತಲೆಮಾರಿಗೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ರೆ, ನೀವು ಬೇರೆ ಕಲೆಗಳನ್ನು ಕೂಡ ನೋಡಿ, ಖಂಡಿತ ಅದರಿಂದ ನೀವು ದೊಡ್ಡವರಾಗ್ತೀರಿ, ನಿಮ್ಮ ಕಲೆಗೆ ದೊಡ್ಡ ಬೆಲೆ. ಅದೇ ಆಗ ನಾವು ಹೇಳಿದ್ದು, ಎಲ್ಲ 61ನೇ ಟೆಕ್ಸ್ಟಿನ ಹಾಗೆ ಆ ಮೆಂಟಾಲಿಟಿ ನಮ್ಗೆ ಬೇಕು. ಈ ತಮಿಳುನಾಡಿನಲ್ಲಿ ನೋಡಿ, ದ್ರೌಪದಿ ಒಂದು ಬರೀ ಪಾತ್ರ ಮಾತ್ರ ಅಲ್ಲ. ನೀವು ಕರಗ ನೋಡಿದ್ರಲ್ವಾ, ಕರಗದಲ್ಲಿ ದ್ರೌಪದಿ ಅಮ್ಮ ಅನ್ನೋದು ಅಂದ್ರೆ ಒಂದು ಕೊಡಪಾಳ, ಒಂದು ತಲೆಯಲ್ಲಿ ಮಡಕೆಯಲ್ಲಿ ದ್ರೌಪದಿ ಅಂದ್ರೆ ದ್ರೌಪದಿ ಒಂದು ದೈವ ಆಯ್ತು. ನೀವು ಮಧುರೈ ಪರಿಸರದಲ್ಲಿ ದ್ರೌಪದಿ ಅಮ್ಮನ ದೇವಸ್ಥಾನಗಳಿವೆ, ದೊಡ್ಡ ದೊಡ್ಡ ದೇವಸ್ಥಾನಗಳು. ಈ ವಾರ್ಷಿಕ ಜಾತ್ರೆಯಲ್ಲಿ ಒಂದು ದೊಡ್ಡ ದ್ರೌಪದಿ 10-12 ಅಡಿದ್ದು ದ್ರೌಪದಿ ಒಂದು ವಿಗ್ರಹಗಳನ್ನೆಲ್ಲ ಮಾಡಿ ಪೂಜೆ ಮಾಡಿ, ಅದು ದೊಡ್ಡದು, ಅದಕ್ಕೊಂದು ಆಯಾಮ ಉಂಟು. ಅಂದ್ರೆ ವ್ಯಾಸ ಭಾರತದ ಒಂದು ಪಾತ್ರ, ಒಂದು ಕ್ಯಾರೆಕ್ಟರ್ ಅದು. ಈಗ ಯಕ್ಷಗಾನದವರಿಗೆ ದ್ರೌಪದಿ ಒಂದು ಕ್ಯಾರೆಕ್ಟರ್ ಮಾತ್ರ. ಕರೆಕ್ಟ್. ಆದ್ದರಿಂದ ನಾನು ಅನೇಕ ದ್ರೌಪದಿ ವಸ್ತ್ರಾಪರಣ ಪ್ರಸಂಗ ನೋಡಿದ್ದೇನೆ ಯಕ್ಷಗಾನದಲ್ಲಿ. ಕೌರವ ಬರ್ತಾನೆ, ಎಳಿ ಇವಳ ಸೀರೆ ಏನಂತ ಹೇಳಿದಾಗ ದುಶ್ಯಾಸನ ಕೆಂಜಡೆಯ ದುಶ್ಯಾಸನ ಕೊಡುದು ಎಲೆಗೆ ಅಲ್ವಾ, ಅವರ ಜಡೆಯನ್ನು ಎಳೆದು ಆಮೇಲೆ ಕೃಷ್ಣ ಪ್ರತ್ಯಕ್ಷ ಆಗುವ ಆಮೇಲೆ ಒಳ್ಳೆ ಕಲಾವಿದರು ಅದನ್ನು ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ದ್ರೌಪದಿಗಿರುವ ಸ್ಥಾನ ನಮ್ಮಲ್ಲಿ ದೇವಿ ಮಾತ್ಮೇಲೆ ದೇವಿಗಿರುವ ಸ್ಥಾನ. ನೀವು ಎಷ್ಟೇ ದೇವಿಯನ್ನು ಕಾಮಿಸಿದ್ರು ಚಂಡಮುಂಡರು ತುಂಬಾ ಅಧಿಕ ಪ್ರಸಂಗ ದೇವಿ ಹತ್ರ ಮಾತಾಡ್ಲಿಕ್ಕೆ ಇಲ್ಲ. ಅದು ಕ್ರಮ ಅದು ಅಲ್ವಾ, ಯಾಕಂದ್ರೆ ದೈವ ಅವಳು. ಆಮೇಲೆ ದೇವಿಯ ವೇಷ ಮಾಡುವವಳು ಕೂಡ ಶುಚಿತ್ವವಾಗಿರ್ಬೇಕು, ಮಧು ಮಾಂಸ ಸೇವಿಸಬಾರದು, ಹೀಗೆ ಒಂದು ನಿಯಮ ಕೂಡ ಇದೆ. ಅಂದ್ರೆ ಅದು ಬರೀ ಕ್ಯಾರೆಕ್ಟರ್ ಅಲ್ಲ. ದೇವಿಯ ಪಾತ್ರ ಎಂಬುದು ಯಕ್ಷಗಾನದಲ್ಲಿ ಬರೀ ಒಂದು ಕ್ಯಾರೆಕ್ಟರ್ ಅಲ್ಲ, ಅದಕ್ಕೆ ಒಂದು ಒಂದು ಆಸ್ಪಿಷಿಯಸ್ ಆದ ಒಂದು ಪಾವಿತ್ರ್ಯದ ಒಂದು ಕವಚ ದ್ರೌಪದಿಗೆ ತಿರುಕೊತ್ತಿನಲ್ಲಿದೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಈಗ ಅಲ್ಲಿ ನಾನು ತಿರುಕೊತ್ತ ಮಧುರೆಯಲ್ಲಿ ನೋಡಿದೆ ನಾನು. ಕೌರವ ಹೇಳ್ತಾನೆ ಎಲ್ಲ ಕುಣಿದು ಅದೆಲ್ಲ ನಮ್ಮ ಹಾಗೆ ಹೇಳಿ ಇವಳ ಸೀರೆಯನ್ನು ಎಳಿ ಅಂತ. ದುಶ್ಯಾಸನ ಬರ್ತಾನೆ, ದ್ರೌಪದಿಗೆ ನಿಂತಿರ್ತಾಳೆ. ಅವ ಏನ್ ಮಾಡ್ತಾನೆ ಅಂದ್ರೆ, ದುಶ್ಯಾಸನ ಹಾಗೆ ಹೀಗೆ ನೋಡಿ ಲವಕ್ ಅಂತ ಸ್ಟೇಜ್ ಮೇಲೆ ದ್ರೌಪದಿಯ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದು 2 ಕಾಲು ಜೋಡಿಸಿ ಅಮ್ಮ ನಾನು ನಿನ್ನ ಸೀರೆಯನ್ನು ಮುಟ್ಟಬಾರದು, ಯಾಕಂದ್ರೆ ನೀನು ದೈವಿ ನೀನು ಅಮ್ಮ, ಆದ್ರೆ ನಾನು ಮಾಡ್ತಾ ಇರೋದು ತಿರುಕುತ್ತು, ನಾನೊಬ್ಬ ನಟ, ನಿನ್ನ ಸೀರೆಯನ್ನು ಎಳಿಬೇಕಾದ್ದು ಒಬ್ಬ ನಟನಾಗಿ ನನ್ನ ಸೀರೆಯನ್ನು ನಾನು ಮುಟ್ಟಿದ್ರೆ ಅಪಚಾರ ಆಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸುತ್ತಾಯೇ ಅಂತ ಹೇಳಿ 2 ಕಾಲು ಮುಟ್ಟಿ 2 ಕಾಲನ್ನು ಹಣೆಗೆ ಒತ್ತಿಕೊಂಡು ಈ ಕಡೆ ಬಂದು ಎಣ್ಣಾಡಿ ಅಂತ ಕುಣಿಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಇಲ್ಲಿ ಕಲೆ ಮತ್ತು ನಂಬಿಕೆಗಳು ಒಟ್ಟಿಗೆ ಹೋಯ್ತು ಎಂಬುದಕ್ಕಿಂತಲೂ ನಾನು ಹೇಳ್ತಾ ಇರೋದು, ವ್ಯಾಸ ತನ್ನ ಭಾರತವನ್ನು ಬರೆದಾಗ ತನ್ನ ಒಂದು ಕ್ಯಾರೆಕ್ಟರ್ ದುಶ್ಯಾಸನ ಎಂಬ ಒಂದು ಕ್ಯಾರೆಕ್ಟರ್ ದ್ರೌಪದಿಯ ಕಾಲಿಗೆ ಬಿದ್ದಾನು ಅಂತ ವ್ಯಾಸ ಗ್ರಹಿಸಿರ್ಬೋದಾ? ಇಲ್ವೇ ಇಲ್ಲ. ನಮ್ಮ ಭಾರತವನ್ನು ಕಾಲಿಗೆ ಬೀಳಿಸಿದೆ, ಮತ್ತೆ ಅದನ್ನು ಒಪ್ಪಿಕೊಂಡಿದೆ. ಅಲ್ಲಲ್ಲ, ಈ ಕಾಂಟೆಸ್ಟ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು ನೀವು ಹೇಳಿದಾಗ. ಯಾಕಂದ್ರೆ ನೋಡಿ, ವ್ಯಾಸರು
ಅಲ್ಲಿ ದೇವರು ಗೀವರು ಅಂತಿಲ್ಲ. ಅವನು ಹೇಳ್ತಾನೆ ಕೃಷ್ಣನನ್ನೇ ದುರ್ಯೋಧನ ದೇವರು ಅಂತ ಒಪ್ಪಿಕೊಳ್ಳಿಲ್ಲ. ನಿನಗೆ ಏನು ಅಷ್ಟೆಲ್ಲ ನೀನು ಏನು ದೇವರು ಅಂತಾದ್ರೆ ನನ್ನ ಮನಸ್ಸನ್ನು ಬದಲಾಯಿಸು ಅಂತ ಹೇಳುವ ಒಂದು ಛಾತಿ ಇದ್ದವ ಯಾರು, ದುರ್ಯೋಧನ. ಅಂದ್ರೆ ಅಷ್ಟು ಅವನಿಗೆ ಹಿ ವಾಸ್ ವೆರಿ ಎರಗೆಂಟ್. ಅಂದ್ರೆ ಬದಲಾವಣೆಗೆ ಅವನು ಒಪ್ಪುವುದೇ ಇಲ್ಲ ಅನ್ನುವಂತ ಎರಗೆಂಟ್. ಈಗ ಕಲೆಯಲ್ಲಿ ಈಗ ಈ ರೀತಿ ಮಾಡಿದಾಗ ಅದು ರಂಗ ತಂತ್ರವೇ ಹಾಳಾಯ್ತಲ್ಲ ಅಲ್ಲಿ. ಅಲ್ಲ, ಹಾಳಾಯ್ತು, ಅದು ಇನ್ನೊಂದು ಪ್ರಶ್ನೆ. ಅದು ಇನ್ನೊಂದು ಪ್ರಶ್ನೆ. ಈಗ ಪುರಾಣದ ಒಂದು ಕಥೆಯನ್ನು ನೀವು ರಂಗಕ್ಕೆ ತಂದಾಗ ಅದು ಅದರ ತಾಂತ್ರಿಕತೆಯ ಪ್ರಶ್ನೆ. ಬಟ್ ನಾನು ಹೇಳ್ತಾ ಇರೋದು ವ್ಯಾಸ ಭಾರತವನ್ನ ಹೇಗೆ ತೆರುಕೊತ್ತು ತನಗೆ ಬೇಕಾದಾಗೆ ಪುನರ್ ನಿರ್ಮಿಸಿಕೊಂಡಿತು, ಅದು ಕರೆಕ್ಟ್. ಅದು ಸರಿಯಾದ ತಪ್ಪೋ ಬೇರೆ. ಈಗ ನಾನು ಯಕ್ಷಗಾನವನ್ನು ಅದಕ್ಕೆ ತರ್ತಾ ಇದ್ದೀನಿ. ಯಕ್ಷಗಾನವು ಏನು ಮಾಡಿದೆ ಅಂದ್ರೆ ಅಲ್ಲಿ ಇರುವುದನ್ನೇ ಹೇಳುವುದಿಲ್ಲ, ಅದು ಕರೆಕ್ಟ್. ಇಟ್ ಈಸ್ ಎಂಟೈರ್ಲಿ ಡಿಫರೆಂಟ್. ಇದು ಬೇರೆ ತರ ಹೇಳ್ತದಲ್ಲ. ಈ ಬೇರೆ ತರ ಹೇಳುವ ಒಂದು ಪ್ರಕ್ರಿಯೆ ತೆರುಕೊತ್ತು. ಈ ಕಡೆ ಯಕ್ಷಗಾನ, ಚಿಂದು ಭಾಗವತ, ಒರಿಸ್ಸಾಕ್ಕೆ ಹೋದ್ರೆ ಪ್ರಹ್ಲಾದ ನಾಟಕಂ, ಕರೆಕ್ಟ್, ರಾಮ ನಾಟಕಂ, ರಾಮಲೀಲಾ, ಇದು ಎಲ್ಲವೂ ಕೂಡ ಒಂದು ರಾಮಾಯಣವನ್ನ ಅಥವಾ ಮಹಾಭಾರತವನ್ನ ತನಗೆ ಬೇಕಾದ ಹಾಗೆ ತನ್ನ ಸಂಸ್ಕೃತಿಯ ಅಗತ್ಯಗಳಿಗೆ ಅನುಗುಣವಾಗಿ, ಅಲ್ಲಿ 3 ಅಂಶಗಳು ಮುಖ್ಯ. ಒಂದು ಕಾಲ, ಇನ್ನೊಂದು ಪ್ರದೇಶ, ಇನ್ನೊಂದು ಕಮ್ಯುನಿಟಿ, ಇನ್ನೊಂದು ನಟನ ಪ್ರತಿಭೆ ಇದನ್ನು ರೀಕನ್ಸ್ಟ್ರಕ್ಟ್ ಮಾಡಬಹುದು. ಕಮ್ಯುನಿಟಿ ತನ್ನ ಅಗತ್ಯಗಳಿಗೆ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಒಂದು ಪ್ರದೇಶ ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಮತ್ತು ಒಂದು ಕಾಲ ಬದಲಾದಾಗೆ ಅದು ನಿರ್ಮಾಣ ಮಾಡಿಕೊಳ್ಳೋದು. ಇದಕ್ಕೆ ನಮ್ಮ ಸಂಸ್ಕೃತಿ ಅವಕಾಶ ಕೊಟ್ಟಿದೆ. ಇದುವರೆಗೆ ಇದು ಭಾರತ ದೇಶಕ್ಕೆ ಒಂದು ಸಮಸ್ಯೆ ಆಗಲಿಲ್ಲ. ಹೌದು, ಪರ್ಫೆಕ್ಟ್. ಮತ್ತೆ ಇದು 2 ಸೈಮಲ್ಟೇನಿಯಸ್ಲಿ ಇತ್ತು ನೋಡಿ. ಒಂದನ್ನು ನಾಶ ಮಾಡಿ ಇನ್ನೊಂದು ಉಳಿಯುವುದಿಲ್ಲ ಇಲ್ಲಿ. ಹೌದು, ಕರೆಕ್ಟ್. 2 ಉಳಿದುಕೊಂಡು ಹೋಗ್ತದೆ. ವ್ಯಾಸಭಾರತವನ್ನು ನಾಶ ಮಾಡಿ ತೆರುಕೊತ್ತು ಉಳಿಯುವುದಿಲ್ಲ. ತೆರುಕೊತ್ತು ಉಳಿಯುತ್ತದೆ, ವ್ಯಾಸಭಾರತ ಉಳಿಯುತ್ತದೆ, ವಾಲ್ಮೀಕಿ ರಾಮಾಯಣ ಉಳಿಯುತ್ತದೆ, ಯಕ್ಷಗಾನ ರಾಮಾಯಣ ಉಳಿಯುತ್ತದೆ. ಇದು ಇದೆಯಲ್ಲ, ಈ ಎಲ್ಲವೂ ಉಳಿಯುವ, ಒಂದನ್ನೊಂದು ಪ್ರಭಾವಿಸಿಕೊಂಡು ಪರಸ್ಪರ ಗೌರವಿಸಿಕೊಂಡು ತಾನು ಉಳಿಯುವ ಪ್ರಕ್ರಿಯೆ ಇದೆಯಲ್ಲ, ಇದು ಭಾರತೀಯ ಸಂಸ್ಕೃತಿಯ ಬಹಳ ದೊಡ್ಡ ಗುಣ. ಕರೆಕ್ಟ್. ಈ ಗುಣವನ್ನ ಉಳಿಸಿಕೊಂಡು ಬಂದಿರೋದು ಯಕ್ಷಗಾನ. ಆದ್ದರಿಂದ ನೋಡಿ, ಶ್ರೇಣಿಯವರ ವಾಲಿ ಮಾಡಿದ್ರೆ ರಾಮ ಮುಖದಲ್ಲಿ ಬೆವರು ಒಳಿಸಿಕೊಳ್ತಾನಲ್ಲ. ಇದು ನಮ್ಮ ವಾಲ್ಮೀಕಿ ಕಲ್ಪನೆಗಿಂತ ಭಿನ್ನವಾದ. ಇನ್ನೂ ಸರಳವಾಗಿ ಹೇಳ್ತೀನಿ ನಿಮಗೆ ನಾನು, ಯಕ್ಷಗಾನದಲ್ಲಿ ಎಲ್ಲಾ ವೇಷಗಳು ಕೂಡ ವಿರೋಧಿ ಪಾತ್ರ ಕೇಂದ್ರಿತ. ಪರ್ಫೆಕ್ಟ್ ಅಲ್ವಾ? ವಾಲಿವಧೆ ಅಂತ ಹೇಳುದು ನಾವು. ನೋಡಿ, ವಾಲಿವಧೆ, ಅತಿಕಾಯ ಕಾಳಗ, ಇಂದ್ರಜಿತ್ತು ಕಾಳಗ, ರಾವಣ ವಧೆ, ಅದು ರಾಮ ವಿಜಯ ಅಲ್ಲ ಅದು. ಹೌದು, ಪರ್ಫೆಕ್ಟ್. ಮತ್ತೆ ವೇಷ ಮಾಡುವವರು ಕೂಡ ಅವರು ಆಯ್ದುಕೊಳ್ಳುವುದು ಯಾವುದು? ವಿರೋಧಿ ಪಕ್ಷಗಳನ್ನೇ. ಈಗ ವಿರೋಧಿ ಪಾತ್ರಗಳನ್ನೇ ವಾಲಿಯನ್ನ ತಗೊಳ್ತಾರೆ. ಇಲ್ಲ, ಅದೇ ತಗೊಳ್ಳೋದು ಅಲ್ವಾ? ಇಂದ್ರಜಿತ್ತು ಲಕ್ಷ್ಮಣನಂದಾಗ ಇಂದ್ರಜಿತ್ತುವನ್ನು ತೆಕ್ಕೊಳ್ಳುದು ಜನ. ಅಂದ್ರೆ ವಿರೋಧಿ ಪಾತ್ರವನ್ನು ವೈಭವಿಸಿಕೊಳ್ಳುವ, ಅದನ್ನೇ ಕೇಂದ್ರವಾಗಿರಿಸಿಕೊಳ್ಳುವ ಒಂದು ಯಕ್ಷಗಾನ ಪರಂಪರೆಯನ್ನ ಕರಾವಳಿ ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ಸೃಷ್ಟಿಸಿಕೊಂಡು. ಬಟ್ ಅಲ್ಲಿ ಇನ್ನೊಂದು ಪಂಪ ಮತ್ತು ರನ್ನ ಇವರ ಕಾವ್ಯದ, ಕುಮಾರವ್ಯಾಸ ಇವರ ಕಾವ್ಯದ ಆಧಾರದಿಂದ ಇದು ಬಂದಿದ್ರಿಂದ ಅಲ್ಲಿಯೂ ಕೂಡ ಅದೇ ಕೇಂದ್ರಿತ ಉಂಟು. ಅದರಿಂದಲೇ ಇದು ಪ್ರಭಾವಿತವೂ ಆಗಿರ್ಬೋದು. ಅಂದ್ರೆ ಅದು ಇದನ್ನು ನೀವು ಒಂದು ಕರ್ನಾಟಕದ ಗುಣ ಅಂತ ಹೇಳ್ಬೋದು, ಕನ್ನಡದ ಗುಣ ಅಂತ ಹೇಳ್ಬೋದು. ನೀವು ಕರ್ನಾಟಕದ ಅನನ್ಯತೆಯನ್ನ ನೀವು ಚರ್ಚೆ ಮಾಡುವುದಾದ್ರೆ ಆಗ ಈ ತರದ ಚರ್ಚೆಯ ಕೊಡುಗೆ ಬಹಳ ದೊಡ್ಡದು. ಇದು ಕನ್ನಡ ಎಂಬುದು ಯಾಕೆ ಬೆಳೆಯಿತು? ಕನ್ನಡ ಭಾಷೆಯ ಅನನ್ಯತೆ ಏನು? ಇದನ್ನು ನೀವು ಕನ್ನಡದ ಗುಣ ಅಂತ ಕರೆಯುವುದಾದ್ರೆ ಯಾವುದು ಅಂತ ಕೇಳಿದ್ರೆ ಇದೆಲ್ಲ ಬರ್ತದೆ. ನಾನು ತುಳುವಿನ ಒಂದು ಜನಪದ ಕಥೆಗಳ ಬಗ್ಗೆ ಅಧ್ಯಯನ ಮಾಡಿದೆ. ನಿಮ್ಮ ಕುತೂಹಲ ಕೇಳ್ತಾ ಇದ್ದೀನಿ. ಈಗ ಜಾಣ ನರಿ ಕಥೆ ಉಂಟಲ್ಲ, ಜಾಣ ನರಿ ಕಥೆ ನಾವೆಲ್ಲ ಕೇಳಿದ್ದೆ. ಜಾಣ ನರಿ ಕಥೆಯಲ್ಲಿ ನರಿ ಏನಾದರೂ ಮಾಡಿ ತಪ್ಪಿಸಿಕೊಂಡು ಹೋಗುದು, ಅದಕ್ಕೆ ಅದು ಜಾಣ ನರಿ ಕಥೆ ಅಂತಲೇ ಹೇಳುದು. ಹೌದು, ಏನಾದ್ರು ಮಾಡಿ ಅದು ನಿದ್ದೆ ಮಾಡಿದಾಗೆ ಮಾಡೋದು, ಇಲ್ಲ ಉರುಳು ತಪ್ಪಿಸಿಕೊಂಡು ಹೊಡೆದು. ತುಳುವಿನಲ್ಲ, ಈ ಸುಳ್ಯ ಕಡೆ ಅರೆ ಭಾಷೆ ಅಂತ ಒಂದು ಭಾಷೆ ಉಂಟು. ಹೌದು, ಗೊತ್ತು. ಈ ಅರೆ ಭಾಷೆಯಲ್ಲಿ ಸಿಗುವ ಎಲ್ಲಾ ಜಾಣ ನರಿ ಕಥೆಗಳಲ್ಲಿ ನರಿ ಜಾಣತನ ಮಾಡ್ಲಿಕ್ಕೆ ಹೋಗಿ ಸಿಕ್ಕಾಕೊಂಡು ಸಾಯುವುದು. ನೋಡಿ, ಅಂದ್ರೆ ಆ ಭಾಷೆ ಜಾಣ ನರಿಯನ್ನು ಕಟ್ಟಿಕೊಂಡ ಬಗೆಯೇ ಬೇರೆ. ಕರೆಕ್ಟ್. ಎಂಟೈರ್ಲಿ ಡಿಫರೆಂಟ್. ವಿರುದ್ಧ ತುಳುವಿನ ಪಾಡ್ದನಗಳು ತನ್ನ ನಾಯಕರನ್ನು ಕಟ್ಟಿಕೊಂಡ ಬಗೆಯೇ ಬೇರೆ. ಇದು ಒಂದು ಭಾಷೆ ತಾನು ಕಟ್ಟಿಕೊಂಡಂತ ಇದನ್ನ ನೆರೇಷನ್ ಅಂತ ಹೇಳ್ತೀವಲ್ಲ ನಾವು, ನಿರೂಪಣೆಗಳು, ಆ ನಿರೂಪಣೆಗಳ ಅನನ್ಯತೆ. ಸೊ ಮತ್ತೆ ಯಕ್ಷಗಾನಕ್ಕೆ ಬರುವುದಾದ್ರೆ, ಯಕ್ಷಗಾನ ಏನ್ ಮಾಡಿದೆ ಅಂದ್ರೆ ಈ ತರದ ಪುರಾಣ ಪ್ರಸಂಗಗಳನ್ನ ತನಗೆ ಬೇಕಾದ ಹಾಗೆ ನಿರ್ವಚಿಸಿಕೊಂಡಿದೆ. ಇದು ಈ ಹೇಗೆ ನಿರ್ವಚಿಸಿಕೊಂಡಿದೆ, ಹೀಗೆ ನಿರ್ವಚಿಸಿಕೊಂಡದರಲ್ಲಿ ಕುಣಿತದ ಭಾಗ ಏನು,
ಭಾಗವತಿಗೆ ಭಾಗ ಏನು, ಅರ್ಥಧಾರಿಗಳ ಭಾಗ ಏನು, ಇಡೀ ಪ್ರಸಂಗ ಕಲ್ಪನೆಯ ಭಾಗ ಏನು ಎಂಬುದರ ಬಗ್ಗೆ ಇನ್ನಷ್ಟು ಗಂಭೀರವಾದ ಅಧ್ಯಯನಗಳು ಆಗಬೇಕು. ಕರೆಕ್ಟ್. ಈಗ ನಾವು ಯಕ್ಷಗಾನ ಒಳ್ಳೆ ಕಲೆ ನೋಡ್ತೇವೆ, ಅಷ್ಟು ಸಾಕಾಗುದಿಲ್ಲ. ಇದನ್ನು ನಾವು ಇಡೀ ಭಾರತೀಯ ಸಂಸ್ಕೃತಿಯ ಸಂದರ್ಭದಲ್ಲಿ ಇರಿಸಿನೇ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಉಂಟು. ಇದೇ ರಾಮಾಯಣ ತಮಿಳುನಾಡಿನಲ್ಲಿ ಹೇಗೆ ಬಂದಿದೆ, ಪ್ರಹ್ಲಾದ ನಾಟಕ ಇದು ನಮ್ಮ ಒಡಿಯಾದಲ್ಲಿ ಹೇಗೆ ಬಂದಿದೆ, ಬಂಗಾಳದಲ್ಲಿ ಹೇಗೆ ಬಂದಿದೆ ಅಂತ ನೋಡಿಕೊಂಡಾಗ ನಮಗೆ ಯಕ್ಷಗಾನದ ಒಂದು ದೊಡ್ಡತನ ಇದೆಯಲ್ಲ, ಇದು ಹೇಗೆ ಮಾಡಿ ಅಂದ್ರೆ ದೊಡ್ಡತನ ಅಂದ್ರೆ ಇದೇ ಸರ್ವಶ್ರೇಷ್ಠ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಒಂದು ಭಿನ್ನವಾದ್ದು ಸಂಸ್ಕೃತಿಗೆ ಬಹಳ ದೊಡ್ಡ ಕೊಡುಗೆ ಇದು ನಮ್ಮದು, ಇದು ನಮ್ಮ ಕೊಡುಗೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ನೀವು ಮಧ್ಯ ಭಾರತಕ್ಕೆ ಹೋದ್ರೆ ಮಧ್ಯ ಭಾರತದ ಮಹಾಭಾರತಗಳು ಭೀಮ ಕೇಂದ್ರಿತ. ಹೌದು, ಕರೆಕ್ಟ್. ಅಲ್ಲಿ ಟ್ರೈಬಲ್ಸ್ಗಳು ಮಾಡುವುದರಲ್ಲಿ ಭೀಮ ಕೇಂದ್ರಿತ. ಅಲ್ಲಿ ಎಲ್ಲರಿಗೆ ಭೀಮ ಕೇಂದ್ರಿತ ಅಂದ್ರೆ ವಸ್ತ್ರಾಪಹಾರಕ ಕೃಷ್ಣ ಅಲ್ಲ, ಅಲ್ಲಿ ಭೀಮ. ಯಾಕೆ ವಸ್ತ್ರಾಪಹಾರಕ ಕೃಷ್ಣ ಅಲ್ಲ, ಅಲ್ಲಿ ಭೀಮ ವಸ್ತ್ರಾಪಹಾರಕ. ಯಾಕಂದ್ರೆ ಅವ ಚಂದದ ಹುಡುಗಿ ನೋಡುವಾಗ ಅಪ್ಪನನ್ನು ನೆನೆಸಿಕೊಳ್ಳುದು. ಅಪ್ಪ ಪವನ ಅಲ್ವಾ, ಗಾಳಿ ಅಲ್ವಾ, ಅವ ಜೋರು ಬೀಸುದು, ಮಗನ ಕೋರಿಕೆಯನ್ನು ಈ ಸ್ತ್ರೀಯರ ಸೀರೆ ಹಾರಿ ಹೋಗುದು, ಸ್ತ್ರೀಯನ್ನು ಕರ್ಕೊಂಡು ಹೋಗುದು. ಅಂದ್ರೆ ಈ ಕೃಷ್ಣನ ಒಂದು ಕಲ್ಪನೆಯಲ್ಲಿ ಭೀಮನಿಗೆ ಹೇಳ್ತಿದ್ದಾರೆ. ನನಗೆ ಕುತೂಹಲ ಕಾಣುವುದು ಮತ್ತು ನನಗೆ ಈ ದೇಶದ ಬಗ್ಗೆ ಬಹಳ ಗೌರವ ಅಂದ್ರೆ ಕೃಷ್ಣನನ್ನು ಗೌಣಗೊಳಿಸಿ ಭೀಮನನ್ನು ಉಜ್ವಲಗೊಳಿಸಿದವರು ನಮ್ಮ ನಡುವೆ ಇದ್ದಾರೆ. ಕರೆಕ್ಟ್. ತಿಳಿಯ ಹೇಳುವೆ ಕೃಷ್ಣ ಕಥೆ ಅದು ನಮ್ಮಲ್ಲೇ ಉಂಟಲ್ಲ ಸರ್, ನಮ್ಮ ತುಳುನಾಡಲ್ಲೇ ಉಂಟಲ್ಲ. ಕೃಷ್ಣನನ್ನು ಗೌಣ ಅಂದ್ರೆ ಒಂದು ರೀತಿ ಗೌಣ ಮಾಡಿ ಭೀಮನನ್ನು, ಈಗ ನಮ್ಮ ಮಾಧ್ವ ಪರಂಪರೆ ಹೇಳುದು ಅದನ್ನೇ ನೋಡಿ, ಹನುಮ ಭೀಮ ಮಧ್ವ. ಕರೆಕ್ಟ್ ಅಲ್ವಾ? ಹೌದೌದು. ಸೊ ಇದು ಎಲ್ಲ ಒಂದನ್ನೊಂದು ಪ್ರಭಾವಿಸಿಕೊಂಡಿದೆ. ತುಳು ಅಂದ್ರೆ ನಾನು ಯೋಚನೆ ಮಾಡುದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅನನ್ಯತೆ ಹಾಗಾದ್ರೆ ಎಷ್ಟು ವಿಶಾಲವಾದದ್ದು. ಮತ್ತೆ ಅದನ್ನು ಸರಿಯಾಗಿ ಹೇಳಲಿಕ್ಕೆ ನಮಗೆ ಯಕ್ಷಗಾನ ಒಂದು ದೊಡ್ಡ ಆಧಾರ ಮಾರ್ರೆ. ಅದಕ್ಕೆ ನಾನು ಜಗತ್ತಲ್ಲಿ ಹೋದಲ್ಲೆಲ್ಲ ಯಕ್ಷಗಾನದ ಬಗ್ಗೆ ಅಲ್ಲಲ್ಲ, ಅದು ಹೇಗೆ ಸರ್ ದೊಡ್ಡ ಆಧಾರ? ಹೇಗೆ ದೊಡ್ಡ ಆಧಾರ? ನಮಗೆ ನಮ್ಮ ಅನುಭವದ ಭಾಗ ಅಲ್ವಾ ಅದು. ಪರ್ಫೆಕ್ಟ್, ಕರೆಕ್ಟ್. ಈಗ ನಿಮ್ಮ ಹತ್ರ ನಾನು 1 ಗಂಟೆ ಯಕ್ಷಗಾನದ ಬಗ್ಗೆ ಏನು ತಯಾರಿಲ್ಲದೆ ಮಾತಾಡುವುದು. ಕರೆಕ್ಟ್. ಇಂಥ 1000 ಜನ ಸಿಗ್ತಾರೆ ನಿಮಗೆ ತುಳುನಾಡಿನಲ್ಲಿ. ಅದಕ್ಕೆ ಹೇಳುದು ನಾನು. ಈಗ ನಾವು ಕೆಲವು ಕಲೆಗಳ ಬಗ್ಗೆ ತುಂಬಾ ಧ್ಯಾನಿಸಿ ಓದಿ, ಬಿಳಿಮಲೆಯವರೇ ನೀವು ಇವರ ಎಂಥದ್ದು ರಾಮಧಾನ್ಯ ಚರಿತೆ ಮೇಲೆ ಒಂದು ಪ್ರಬಂಧ ಬರೆಯಿದ್ರೆ ನಾನು ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಲಾಂಗ್. ನಾನು ಮೊನ್ನೆ ನಳದ ಬಗ್ಗೆ ಒಂದು ಪ್ರಬಂಧ ಬರೆದಾಗ ನನಗೆ ಯಕ್ಷಗಾನ ನೋಡಿದ ಅನುಭವ ಇತ್ತು ನನ್ನ, ಅದನ್ನೇ ನಾನು ತಕೊಂಡೆ, ಬರೆದು ಬಿಟ್ಟೆ. ಸೊ ಇದನ್ನು ನಾವು ನೋಡಿ, ಈ ಗುಣ ಇದೆ ಯಕ್ಷಗಾನದ್ದು. ಇದನ್ನ ಇನ್ನಷ್ಟು ಗಂಭೀರವಾಗಿ ನಾವು ಅಧ್ಯಯನ ಮಾಡಬೇಕು. ಯಾಕಂದ್ರೆ ಬಹಳ ಅಸಾಮಾನ್ಯವಾದ ರೀತಿಯಲ್ಲಿ ನಮ್ಮ ಪುರಾಣಗಳು ಮಾತ್ರ ಅಲ್ಲ, ಅದು ನೀವು ತುಳು ಪಾಡ್ತನಗಳನ್ನಾದ್ರೂ ತಕೊಳ್ಳಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಉಂಟು ನೋಡಿ. ಇದು ಈಗ ನಮ್ಮ ತುಳು ಏನು ಭೂತ ದೈವ ಇದೆಲ್ಲ ಉಂಟು, ಬಹಳಷ್ಟು ಉಂಟು ಅಂತ ನಾವು ಕೇಳಿದ್ದೇವೆ. ಎಲ್ಲವೂ ಕೂಡ ನಾವೀಗ ಹೆಚ್ಚಿನ ಕಡೆ ನೋಡುವಾಗ ವ್ಯವಸ್ಥೆಯ ವಿರುದ್ಧ ತಿರುಗುವಿದ್ದು, ಆ ನಂತರ ಅವರು ದೇಹ ತ್ಯಾಗವನ್ನು ಮಾಡುವುದು ಅಥವಾ ಬೇರೆಯವರಿಂದ ಅವರು ಹತರಾಗುವುದು, ಇಂಥ ಕಥೆಗಳು. ಆಮೇಲೆ ಅವರು ದೈವಗಳು ಆಗುವುದು ಅಂತಂದ್ರೆ ಆ ಕಾನ್ಸೆಪ್ಟ್ ಯಾಕೆ ಬಂತು? ಅವರು ದೈವಗಳು ಅಂತ ಆದದ್ದು ಯಾಕೆ? ಮತ್ತೆ ಅವರನ್ನು ಪೂಜಿಸುವ ಆ ಒಂದು ಏನು ಪ್ರಕ್ರಿಯೆ ಶುರುವಾದದ್ದು ಯಾಕೆ? ಅದು ನೋಡಿ, ನೀವು ಪ್ರಾರ್ಥನೆಗಳನ್ನು ನೋಡಿದ್ರೆ, ಉದಾಹರಣೆಗೆ ನೀವು ಕಲ್ಕುಡ ಕಲ್ಲುಟ್ಟಿ ತಗೊಳ್ಳಿ. ಕಲ್ಕುಡನ ಬಲದ ಕೈ ಕತ್ಲಿಕ್ಕಾಗುತ್ತೆ, ಕರೆಕ್ಟ್. ಎಡದ ಕಾಲು, ಅದು ಹೀಗೆ ಕಾಲು ಕೊಟ್ಟು ಕರೆಕ್ಟ್. ಅದೇ ಇದನ್ನು ಕಡಿದ್ರೆ ಇದು ಆಧಾರ ಇಲ್ಲ, ಕೈ ಕಡಿದ್ರೆ ಕಡದು. ಈಗ ಅದನ್ನು ಮಾಡಿಸಿದವ ಯಾರು? ಕಾರ್ಕಳದ ಅರಸ, ಬೈರರಸ. ಈಗ ಒಬ್ಬ ಶಿಲ್ಪಿಗೆ, ಕಲ್ಕುಡದಂತ ಒಂದು ಶಿಲ್ಪಿಗೆ ಬೈರರಸ ಹಾಗೆ ಮಾಡಿದಂತ ಸೇಡು ತೀರಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅವನಿಗೆ ಅರಸನನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಮ್ಮಲ್ಲಿ ಜಮೀನ್ದಾರಿ ವ್ಯವಸ್ಥೆ, ಪಾಳೆಗಾರಿ ವ್ಯವಸ್ಥೆ ಅಂತ ಹೇಳಿ ಅದರ ಮಾಡಿದ. ಅಂದ್ರೆ ಪ್ರಬಲನಾದವನನ್ನು ಎದುರಿಸಲಿಕ್ಕೆ ಆಗುದಿಲ್ಲ ಎನ್ನುವಂತ ವಿಚಾರ, ಆ ಬೇಸಿಕ್ ಇದಕ್ಕೆ ಬರುವ ನಾವು. ಸತ್ಯ, ಹೌದು. ಈಗ ಏನ್ ಮಾಡ್ತಾನೆ ಅಂದ್ರೆ ಅವನ ತಂಗಿ ಬರ್ತಾನೆ. ತಂಗಿ ಬಂದು ಕಲ್ಲುರ್ಟಿ ಬಂದು ಅಣ್ಣನನ್ನು ಹುಡುಕಿಕೊಂಡು ಬರುವುದವಳು. ಹುಡುಕಿಕೊಂಡು ಬಂದಾಗ ಇವ ಕೈ ಇಲ್ಲ, ಕಾಲಿಲ್ಲ. ದಾಯ ಎಂಚ ಅಣ್ಣಮ್ಮ ಕೇಳೋದು. ಅರಸರು ಹೀಗೆ ಮಾಡಿದ್ರು ಅಂತ ಹೇಳಿದ್ರು. ಅವಾಗ ನಮ್ಮ ಜೂಟು ತುಯ್ಯರಾತಜಿ ನಮ್ಮ ಸತ್ಯದ ಲೋಕಕ್ಕೆ ಗೊತ್ತು ತೂ ಅನ್ಕೊ ಅಂತ ಹೇಳಿ ಅವ ಏನು ಮಾಡ್ತಾನಂದ್ರೆ ಇಬ್ಬರು ಸತ್ತು ಅಂತಾರೆ. ಸತ್ತ ಮೇಲೆ ಪಾಠದಲ್ಲಿ ಅಲ್ಲಿಗೆ ನಿಲ್ಲುವುದಿಲ್ಲ. ಸತ್ತ ಮೇಲೆ ಅವರು ಮಾಯಕಗಳಾಗಿ ಅದೇ ಬೈರರಸನಿಗೆ ಉಪದ್ರ ಕೊಡ್ತಾರೆ. ಇದು ಫ್ಯಾಂಟಸಿ, ಇದು ಭ್ರಾಮಕ ಅಂತ ಹೇಳುದು. ಫ್ಯಾಂಟಸಿ ಅಂದ್ರೆ ನಾನು ಈಗಲೂ ಕೂಡ ಎಲ್ಲ ಪುರಾಣಗಳನ್ನಾಗಲಿ ಪ್ರಾರ್ಥನೆಗಳನ್ನಾಗಲಿ
ರಿಯಾಲಿಟಿ ಅಂತ ನೋಡುದೇ ಇಲ್ಲ ನಾವು. ಹೌದೌದು, ಕರೆಕ್ಟ್. ನೋಡಿ, ಅಂದ್ರೆ ಬಹಳ ನಾವು ದೊಡ್ಡ. ಅಂದ್ರೆ ಈಗ ನನಗೆ ಅದನ್ನು ಹೀಗೆ ಅರ್ಥ ಮಾಡಿಕೊಳ್ತೇನೆ, ಅಂದ್ರೆ ನನ್ನಿಂದ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾನು ಭ್ರಮೆಯಿಂದ ನಾನು ಮಾಡುವಂಥದ್ದು. ಮಾಡ್ತಾನೆ ಅಂದ್ರೆ ಪಾಡದನದಲ್ಲಿ ಏನಾಗ್ತಾರೆ, ಅವರು ಸತ್ತು ದೈವಗಳಾಗಿ ಅರಸನಿಗೆ ಉಪದ್ರ ಕೊಡ್ತಾರೆ. ಅವನ ದನಗಳು ಸಾಯುವುದು, ಅವನ ಹೆಂಡತಿಗೆ ಹುಚ್ಚುಡಿ, ಏನೇನೆಲ್ಲ ಅರಸನಿಗೆ ಉಪದ್ರ ಆಗ್ತದೆ. ಅವ ಮತ್ತೆ ಜ್ಯೋತಿಷರ ಹತ್ರ ಕೇಳ್ತಾನೆ, ಪುರೋಹಿತರ ಹತ್ರ, ದಾಯಂಚಾಂಡ ಅಂತ. ಅವ ಹೇಳ್ತಾನೆ, ಅವ್ರಿಗೆ ಬಾಮಲ್ಲ ಶಿಲ್ಪಿ ಇತ್ತೆ, ఆయన ಕೈ ಕರ್ಪಾಯ ಆಯ ಕೊಂಚ ಗುಡಿ ಕಟ್ಟಾತು, ಈ ఆయన ಆರಾಧನೆ ಮಲ್ಪು ಅಂತ. ಅವ ಮತ್ತೆ ಗುಡಿ ಕಟ್ಟಿ ಆರಾಧನೆ ಮಾಡಿ, ಅಂದರೆ ಈ ದೈವಗಳು ಅವನ ಮೇಲೆ ಸೇಡು ತೀರಿಸಿಕೊಂಡಾಗಾಯ್ತು, ಅವನಿಂದ ಆರಾಧನೆಗೆ ಒಳಪಟ್ಟಾಗಾಯ್ತು. ಹಾಗೆ ಆರಾಧನೆ ಒಳಪಟ್ಟವರು ಮುಂದೆ ಮುಂದೆ ಬರ್ತಾರೆ. ಕೊರಗತನಿಯನ್ನು ಹಾಗೆ ನೋಡಿ, ಅವನು ಮಾಯಕಾದ ಮೇಲೆ ಉಪದ್ರ ಕೊಡ್ತಾನೆ, ಆಗ ಅವನಿಗೊಂದು ಗುಡಿ ಕಟ್ತಾರೆ. ಕೋಟಿ ಚೆನ್ನೈಯವರು ಹಾಗೆ. ಹೌದೌದು, ಇದೆಲ್ಲ ನನಗೆ ಅರ್ಥ ಆಯ್ತು. ಬಟ್ ಇದರ ಈ ಏನು ಈ ಭ್ರಾಮಕಕ್ಕೆ ಹೋಗಿ ಇದರ ಅವರು ಪರಿಣಾಮವನ್ನು ಏನು ಗ್ರಹಿಸಿದ್ರು ಜನಪದರು, ಅಂದ್ರೆ ಇದರ ವಾಟ್ ಈಸ್ ದ ರಿಸಲ್ಟ್? ರಿಸಲ್ಟ್ ಅಂದ್ರೆ ಅರಸನಿಗೆ ತೊಂದರೆ ಕೊಟ್ಟಿದ್ದಾರೆ, ಅರಸನಿಗೆ ಇವರು ಉಪದ್ರ ಕೊಟ್ಟಿದ್ದಾರೆ, ಮತ್ತೆ ನಮ್ಮಂತವ್ರನ್ನು ಬಿಟ್ಟಾರಾ? ಆದ್ದರಿಂದ ಆತ್ಮಲ್ಲ ಶಕ್ತಿಲು ಅರಸನೇ ಅಲ್ಲಲ್ಲ, ಅದು ಸರಿ ಸರ್. ನಾನೀಗ ಹೇಳಿದ್ದು ಈಗ ಕೋಟಿ ಚೆನ್ನೈರಾಗ್ಲಿ ಅಥವಾ ಯಾರು ಇನ್ನೊಂದು ನೀವು 2-3 ಇದು ಹೇಳಿದ್ದು, ಅವರು ಕೊಟ್ಟ ಮೌಲ್ಯಗಳನ್ನು ಉಳಿಸಿದ ಹಾಗೆ ಹೇಗಾಯ್ತು ಅಂತ ನಾನು ಕೇಳಿಲ್ಲ. ಅದಿಲ್ಲ, ಅದು ಏನಾಗ್ತದೆ ಅಂತಂದ್ರೆ ನೀವು ಫ್ಯಾಂಟಸಿಗೆ ಬಂದು ದೈವಗಳಾದಾಗ ಅದು ಬೇರೆ ಸ್ವರೂಪ ಪಡೆಯುತ್ತೆ. ಹೌದು, ಈಗ ನೋಡಿ ಕೋಟಿ ಚೆನ್ನೈರು ಏನು ಮೌಲ್ಯ ಕೊಟ್ರು ಅಂತಂದ್ರೆ, ಒಬ್ಬ ಅರಸನಾದವನು ತಪ್ಪು ಮಾಡಿದ್ರೆ ಅವನನ್ನು ಪ್ರಶ್ನಿಸಿ ಅಥವಾ ಅವನನ್ನು ನೀವು ಎಂತ ಬೇಕಾದ್ರೂ ಮಾಡಬಹುದು, ಅವನನ್ನು ಕೇಳುವ ಅಧಿಕಾರ ಜನಸಾಮಾನ್ಯರಿಗೆ ಉಂಟು ಎನ್ನುವಂತ ಮೌಲ್ಯವನ್ನು ಪ್ರತಿಪಾದನೆ ಮಾಡಿದ್ರು. ದೊಡ್ಡ ಮೌಲ್ಯ ಅದು. ಆ ಮೌಲ್ಯವನ್ನು ನಾವು ಬಿಟ್ಟು ನಾವು ಅವರನ್ನು ಪೂಜೆ ಮಾಡಿ ಏನು ಸಾಧನೆ ಮಾಡಿದಾಗಾಯ್ತು? ಅದು ಜನಸಾಮಾನ್ಯರು ಮಾಡುದು. ನಾವು ವಿದ್ವಾಂಸರು ನೀವು ಈಗ ಹೇಳಿದ ಅಂಶವನ್ನು ಜನಗಳ ಗಮನಕ್ಕೆ ತರಬೇಕು. ಕರೆಕ್ಟ್. ಸಂಶೋಧನಾ ಕಾರಣ ಜವಾಬ್ದಾರಿ ಅದು. ಸಾಮಾನ್ಯ ಜನ ಏನಂದ್ರೆ ದೈವ ಆಶೀರ್ವಾದ ಮಾಡ್ಕೊಂಡು ಜೋಗ್ಲೆ ಗಡ್ಡೆ ಮಾಡ್ಕೊಂಡು ಹಂಡ ಅಲ್ಲಿಗೆ ಅವರದ್ದು ಮುಗೀತು. ಅದರಿಂದ ಆಚೆಗೆ ನಾವು ಹಾಗಾದ್ರೆ ನಾನು ಏನು ನೀವು ಆಗ ಹೇಳಿದ್ದನ್ನೇ ಅಂದ್ರೆ, ಈ ಬಹಳಷ್ಟು ಜನ ಸಂಶೋಧಕರು ನಮ್ಮ ಏನು ಈ ನೆಲದ ಸಂಸ್ಕೃತಿ ಆದಂತಹ ಈ ಒಂದು ಭೂತಗಳ ಬಗ್ಗೆ, ಯಕ್ಷಗಾನದ ಬಗ್ಗೆ ಇನ್ನೂ ವಿಸ್ತಾರವಾಗಿ ಅಧ್ಯಯನ ಮಾಡುವಂತಹ ಅವಕಾಶಗಳು ಹೇರಳವಾಗಿ ಉಂಟು. ಮಾಡಬೇಕು. ಈಗ ನಾನು ಕೆಲವು ವಿಷಯದಲ್ಲಿ ನನಗೆ ಅಂದ್ರೆ ನನ್ನ ನಂಬಿಕೆಯನ್ನು ನನಗೆ ಹೇಳುವುದು ಕಷ್ಟ ಆಗ್ತದೆ. ಈಗ ನೋಡಿ, ಆಮೇಲೆ ಇನ್ನೊಂದು ನಾನು ಕಂಡುಕೊಂಡದ್ದು, ಆಗ ನೀವು ಹೇಳಿದಾಗೆ ಅಂದ್ರೆ ಅಲಿಖಿತವಾದಂತಹ ಈ ಇತಿಹಾಸವನ್ನು ಲಿಖಿತ ರೂಪಕ್ಕೆ ಇಳಿಸಿ ನಮ್ಮ ಭಾರತೀಯ ಶುದ್ಧವಾದಂತಹ ಇತಿಹಾಸವನ್ನು ಉಳಿಸ್ಲಿಕ್ಕೂ ಇದು ಇದಾಗ್ತದೆ. ಈಗ ನಮ್ಮ ಇತಿಹಾಸ ಎಲ್ಲವೂ ಕೂಡ ಬ್ರಿಟಿಷ್ ಓರಿಯೆಂಟೆಡ್ ಇತಿಹಾಸ ಅಂತ ಆಗಿದೆ. ಪಾರ್ಶ್ವಿಕವಾಗಿ, ಕರೆಕ್ಟ್, ಪಾರ್ಶ್ವಿಕವಾಗಿ ಉಂಟು. ಕೇವಲ ಒಂದು ಏನು ಈಗ ನೀವು ಹೇಳಿದನ್ನೆಲ್ಲ ನಾನು ಅರ್ಥ ಮಾಡಿಕೊಂಡ್ರೆ ನನಗೆ ಏನು ಕಾಣ್ತದೆ ಅಂತಂದ್ರೆ, ಪ್ರಾಯಶಃ ಒಂದು ಮೇ ಬಿ ಸಮ್ 10 to 15% ವಿ ಹ್ಯಾವ್. 85% ವಿ ಸ್ಟಿಲ್ ನೀಡ್ ಟು ಕನ್ಸ್ಟ್ರಕ್ಟ್. ಖಂಡಿತ ಇದು 100ಕ್ಕೆ 100 ನಾನು ನಂಬಿಕೊಂಡು ಕೆಲಸ ಮಾಡ್ತಿರುವ ರೀತಿ ಅಥವಾ ನನ್ನ ವಿದ್ಯಾರ್ಥಿಗಳು ಹೇಳುದು. ಅದು 15% ಏನಾಗಿದೆ, ಅದು ನಮ್ಮ ಸಂಸ್ಕೃತಿಯ ಬಹಳ ಪ್ರಮುಖವಾದ ಭಾಗ. ಅದರ ಬಗ್ಗೆ ಜಗಳವಾಗಲಿ, ವಿರೋಧವಾಗಲಿ, ತಿರಸ್ಕಾರವಾಗಲಿ ಕೂಡುದು. ಆದ್ರೆ ಅದರಲ್ಲಿ ಕೆಲಸ ಆಗ್ತಾ ಇದೆ, ಕೆಲಸ ಮಾಡ್ಲಿಕ್ಕೆ ಜನವೂ ಇದ್ದಾರೆ. ನೀವು ಸ್ವಲ್ಪ ಇಲ್ಲಿ ಬನ್ನಿ, ಕರೆಕ್ಟ್, ಇದು ಮಾಡಿ, ಇದು ಇವರ ಸ್ವಾಭಿಮಾನ ಸಮೃದ್ಧಿ ಮಾಡ್ಲಿ, ಇದು ಇವರಿಗೆ ಒಂದು ನಮ್ಮ ಸಮಾಜದಲ್ಲಿ ಮನ್ನಣೆ ಬರಬೇಕಾದ್ರೆ, ಅವರ ಸಂಸ್ಕೃತಿಗೆ ಒಂದು ವ್ಯಾಲ್ಯೂ ಬರಬೇಕಾದ್ರೆ ಅದು ನಮ್ಮ ಮುಖ್ಯ ಚರ್ಚೆಗೆ ಬರಬೇಕು. ಅಂದ್ರೆ ಇಲ್ಲಿ ಇನ್ನೊಂದು ಒಂದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಉಂಟು ನೋಡಿ. ಈ ಏನು ಬರವಣಿಗೆಯ ಇತಿಹಾಸ ಬರವಣಿಗೆಯಲ್ಲಿ ಉಳಿದ್ರೂ ಕೂಡ ಈ ಇತಿಹಾಸಗಳು ನಮ್ಮ ನಂಬಿಕೆಯ ಮೂಲಕ ಉಳಿದುಕೊಂಡು ಬಂತು ನೋಡಿ. ಅಂತೂ ಇಟ್ ಈಸ್ ಉಳಿದಿದೆ. ಇನ್ನು ನಾವು ದಾಖಲೆ ಮಾಡುವಂತಹ ಕೆಲಸ ಮಾತ್ರ ನಮಗೆ ಮುಖ್ಯವಾಗಿ ಇರುವಂತದ್ದು. ನೋಡಿ, ನಮ್ಮಲ್ಲಿ ಬ್ರಿಟಿಷರು ಬರುವಲ್ಲಿವರೆಗೆ ಮಾತೆ ಅಲ್ವಾ? ಕರೆಕ್ಟ್. ಧರ್ಮಸ್ಥಳ ಮಂಜುನಾಥ ಮಾತು ಬಿಡ ಮಾತೆ. ನಾವೊಂದು ನಿನ್ನ ಇಲ್ಲ ನೀರು ಪರ ಅಂತೇಳಿ ನೆಲ ಮುಟ್ಟಿ ಹೇಳಿದ್ರೆ ಮಾಡಿದ್ರೆ ಶತಮಾನ. ನನ್ನ ಕುಟುಂಬದಲ್ಲೇ ನನಗೆ ಸಾಕಾಗಿದೆ ಕುಟುಂಬಗಳನ್ನು ಒಟ್ಟು. ಯಾವುದೋ ಕಾಲದಲ್ಲಿ ಯಾರೋ ಒಬ್ಬ ಶಾಪ ಹಾಕಿದ್ರು. ನಾನು ಅದನ್ನು ಸರಿ ಮಾಡಬೇಕಾದ್ರೆ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ, ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡೋಗಿ, ನಾವು ಕುಟುಂಬದವರು ಮಾರ ಯಾವುದೋ ಒಂದು ಜಾಗ ಈಗ ನಮಗೇನಾಗಬೇಕಾಗಿದೆ ಅಂತ ಹೇಳಿ, ಅದು ಮತ್ತೆ ನಾಗದೋಷ, ಸರ್ಪದೋಷ ಗೊತ್ತುಂಟಲ್ಲ ನಿಮಗೆಲ್ಲ. ಕರೆಕ್ಟ್. ಅದು ಅಂದ್ರೆ ಮಾತಿಗೆ ಅಷ್ಟು ಪ್ರಧಾನವಾಗಿರುವ ಒಂದು ದೇಶ ಇದು. ಹಾಗಾಗಿ ಮಾತು ಒಂದು ಪರಂಪರೆಯನ್ನು ಉಳಿಸಿಕೊಂಡು ಬರುವುದು ಅಂತಂದ್ರೆ ಬಹಳ ಮಹತ್ವದ್ದೇ. ಮತ್ತೆ ಹೌದೌದು, ಅದಲ್ಲೇ ಅದೇ ಅವು ಬಾಯಿ ಮಾತಿನಲ್ಲಿ ಬಂದದ್ದು, ಅದನ್ನ ನಂಬಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ದೇಶ ಅಲ್ಲ ಇದು. ಹೌದು, ಕರೆಕ್ಟ್. ಅದು ವಿದೇಶಿ ಪರ್ಸ್ಪೆಕ್ಟಿವ್. ಕರೆಕ್ಟ್. ಈ ಬರೆತಿ ಈಗ ಎಲ್ಲರೂ ಕೇಳೋದು ಈ ಬರೆತು ಬರಲ್ಲ ತುಕ್ಕ ಅಂತ. ನಮ್ಮಲ್ಲಿ ಹಾಗೆ ಇರಲೇ ಇಲ್ಲ. ಬರವಣಿಗೆ ಬಂದದ್ದು 100, 150, 200 ವರ್ಷದಿಂದ ಅಲ್ವಾ? ಅಷ್ಟರೊಳಗೆ ಮಾತಿನಲ್ಲಿ ಅಂದ್ರೆ ಮಾತು ಬಹಳ ಮುಖ್ಯ ನಮಗೆ. ನಾವು ಮಾತಿಗೆ ತಪ್ಪಲಿಕ್ಕಿಲ್ಲ ಭಾರತೀಯರು.
ಈಗೆಲ್ಲ ಬದಲಾಗಿದೆ, ಬರವಣಿಗೆ ಬಂದಿದೆ, ಕಂಪ್ಯೂಟರ್ ಅದು ಬೇರೆ. ಅಂದ್ರೆ ಪುನಃ ನಾವು ನಮ್ಮ ಮನಸ್ಥಿತಿಯನ್ನು ನಮ್ಮ ಆ ಒಂದು ಹಿಂದಿನ ಮನಸ್ಥಿತಿಗೆ ನಾವು ಪರಿವರ್ತನೆ ಒಳಪಡಿಸಬೇಕು. ಅಟ್ಲೀಸ್ಟ್ ನೀವು ಅಲ್ಲಿಗೆ ನೀವು ಸಂಶೋಧನೆ ಮೂಲಕ ಹೋಗಿ ಅದನ್ನು ಪುನರ್ ಸೃಷ್ಟಿ ಮಾಡಿ ಅದನ್ನು ಅಧ್ಯಯನ ಮಾಡಿ ನಮ್ಮ ಸಂಸ್ಕೃತಿಯ ಒಟ್ಟು ಚರ್ಚೆಗೆ ಅದನ್ನು ಜೋಡಿಸಬೇಕು. ಅದನ್ನು ನೀವು ಅದನ್ನ ನಿಮ್ಮ ಭಾಷಣಗಳಲ್ಲಿ ಸೇರಿಸಿ, ಸಂಶೋಧನೆ ಇದು ನಿಮ್ಮ ವಿಚಾರ ಸಂಕಿರಣಗಳಲ್ಲಿ ಸೇರಿಸಿ, ಅಥವಾ ನೀವು ಯಕ್ಷಗಾನದಲ್ಲಿ ಅರ್ಥ ಹೇಳುವುದಾದ್ರೆ ಅಲ್ಲಿ ಸೇರಿಸಿ, ಅಂದ್ರೆ ಅದಕ್ಕೆ ಎಲ್ಲ ಕಡೆ ಅದು ಬರ್ಬೇಕು. ಕರೆಕ್ಟ್, ಹಾಗೆ ಬರ್ಬೇಕು. ನೋಡಿ, ತುಳು ಯಕ್ಷಗಾನ ಬಂದಾಗ ತುಂಬ ಚರ್ಚೆಗಳು ನಡೀತು. ನಾನು ಆ ಚರ್ಚೆಗಳ ಆರಂಭದಲ್ಲಿ ನಾನು ಅದಕ್ಕೆ ವಿರೋಧ ಕೂಡ ಆಗಿದ್ದೆ. ಯಾಕಂದ್ರೆ ಯಕ್ಷಗಾನ ಹಾಳಾಯ್ತು ಅಂತ ಆರಂಭಿಕ ಹಂತದಲ್ಲಿ ನಂಬಿದವನು. ಅದನ್ನು ನೋಡ್ತಾ 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 ತುಳುವಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಳು ಯಕ್ಷಗಾನ ತಂದು ಕೊಟ್ಟಿದ್ದು. ಕರೆಕ್ಟ್. ಅದು ಮಾತ್ರ ಅಲ್ಲ, ಯಕ್ಷಗಾನಕ್ಕೂ ಒಂದು ಚೈತನ್ಯವನ್ನು ಕೊಟ್ಟಿದ್ದು. ಒಂದು ಕಾಲದಲ್ಲಿ ಟಿವಿ ಆಡಿಯೋ ಅದು ಇದೆಲ್ಲ ಬಂದು ಯಕ್ಷಗಾನ ಹೋಯ್ತು ಅಂತ ಇತ್ತು. ಆಗ ಒಂದು 10 ವರ್ಷ ಯಕ್ಷಗಾನ ಉಳಿತಲ್ಲ. ಹೌದು, ಕಾಡಮಲ್ಲಿಗೆ 250 ರೂಪಾಯಿ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ತಗೊಂಡು ಆಟ ನೋಡಿದ್ದೆ ನಾನು. ಮಂಗಳೂರು ನೆಹರು ಮೈದಾನದಲ್ಲಿ ಜನವೇ ಜನ, ಬ್ಲ್ಯಾಕ್ ಅಲ್ಲಿ ಟಿಕೆಟ್. ಪಾಪ್ಯುಲರ್ ಆಯ್ತಲ್ಲ ಯಕ್ಷಗಾನ, ಅಟ್ಲೀಸ್ಟ್ ಪಾಪ್ಯುಲರ್. ಹೌದು, ಪಾಪ್ಯುಲರ್ ಆಯ್ತು. ಮತ್ತೆ ಈಗ ನಾವು ಪೌರಾಣಿಕ ನೆಲೆಗಟ್ಟಿನ ಯಕ್ಷಗಾನ ಅಂತ ಏನು ಹೇಳ್ತೇವೆ, ಅದು ಉಳಿಲಿಕ್ಕೂ ಒಂದು ಕಾರಣ ಆಯ್ತಲ್ಲ. ಆಗ್ಲೇ ಒಂದು ವೇಳೆ ಆ ಒಂದು ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿದ್ರೆ ಹೌದು ಆ ಚಾನ್ಸಸ್ ಇತ್ತಲ್ಲ. ಎಷ್ಟೋ ತುಳು ಕಥೆಗಳು ರಂಗಭೂಮಿಗೆ ಬಂದವು. ನನಗೆ ಭಾಷೆ ಭಾರಿ ಖುಷಿ ಆಯ್ತು ಅವಾಗ. ಏನು ನಮ್ಮ ಕೊರಗಪ್ರೈಗಳು, ಕೊರಗಪ್ಪ ಶೆಟ್ಟರು, ದಾಸಪ್ರೈಗಳು, ಈವನ್ ನಮ್ಮ ಕೋಳಿ ರಾಮಚಂದ್ರಾಯರು, ಸಾಮುಗರು ಕೂಡ ಎಷ್ಟೊಳ್ಳೆ ತುಳುವನ್ನು ರಂಗಭೂಮಿಗೆ ತಂದರು. ನೋಡಿ, ಒಂದು ನಿರ್ಲಕ್ಷ್ಯಕ್ಕೆ ಒಳಗಾದ, ಅಂದರೆ ರಂಗಭೂಮಿ ಯಕ್ಷಗಾನದ ದೃಷ್ಟಿಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಒಂದು ಭಾಷೆ. ನೋಡಿ, ನಮ್ಮ ಹಳೆಯ ಯಕ್ಷಗಾನಗಳಲ್ಲಿ ನಾನು ಪಂದ್ಯದಲ್ಲೆಲ್ಲ ನೋಡ್ತಾ ಇದ್ದಾಗ ಈ ವಿದೂಷಕ ಮಾತ್ರ ಬಂದು ತುಳು ಮಾತಾಡೋದು. ಹೌದು, ಅಂದರೆ ಈ ನಿಮ್ಮ ಸಾಮಾಜಿಕ ಹೈರಾರ್ಕಿಯಲ್ಲಿ ಅರಸನ ಎದುರು ನಿಲ್ಲುವವ ಇದ್ದಾನಲ್ಲ, ಒಂದು ಕೆಲಸ ಅದವನು. ಹೌದು, ಅದು ಈಗಲೂ ಇದೆ. ಕೆಲವು ಈಗ ವಿದೂಷಕ ಮಾತ್ರ ಅಲ್ಲ, ಈಗ ಮಾನ್ಯಶಾತದಲ್ಲಿ ಆ ಅಗಸ, ಆಮೇಲೆ ಆ ತಿರುಪತಿ ಕ್ಷೇತ್ರ ಮೇಲೆ ಆ ಕುಂತಳೆ, ಈ ರೀತಿ. ಕರೆಕ್ಟ್. ಅಂದ್ರೆ ಒಂದು ನಿರ್ಲಕ್ಷ್ಯ. ಹೌದು, ಅದು ರಂಗಭೂಮಿಯಲ್ಲೂ ನಿರ್ಲಕ್ಷ್ಯಕ್ಕೊಳಗಾದ ಭಾಷೆ. ಅದು ಪ್ರಧಾನವಾಗಿ ಬಂತಲ್ಲ. ಕರೆಕ್ಟ್. ದೊಡ್ಡ ಬದಲಾವಣೆ. ಅಷ್ಟು ಅಂದ್ರೆ ನಾವೊಂದು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹೇಳುದು, ಭಾಷೆಯ ವಿದ್ಯಾರ್ಥಿಯಾಗಿ ಹೇಳುದು, ನನಗೆ ಆ ಮೂಮೆಂಟ್ ಮುಖ್ಯ. ಅದರಿಂದ ಯಕ್ಷಗಾನಕ್ಕೆ ಸ್ವಲ್ಪ ತೊಂದರೆ ಆಯ್ತು, ಅದು ಇನ್ನೊಂದು ಪ್ರಶ್ನೆ. ಅದು ಆದ್ರೆ ಅಂದ್ರೆ ಯಕ್ಷಗಾನದ ಏನು ಮೂಲ ಚೌಕಟ್ಟಿಗೆ ಸ್ವಲ್ಪ ತೊಂದರೆ ಆಯ್ತು, ಆದ್ರೆ ಭಾಷೆಯ ದೃಷ್ಟಿಯಿಂದ ಅಗಾಧವಾದಂತಹ ಒಂದು ನಮ್ಗೆ ಅನುಕೂಲತೆ ಬಂದು ಕೊಡುಗೆ ಇದೆ. ಮತ್ತೆ ಹಾಗೆ ನೋಡಿ, ಅದು ಮಾಡಿದಾಗ ಬಹಳ ಜನ ಒಪ್ಪಲಿಕ್ಕಿಲ್ಲ ನನ್ನ ಈ ಮಾತನ್ನ. ಈ ನಾನ್ ಬ್ರಾಹ್ಮಿನ್ಸ್ ಇದ್ದಾರಲ್ಲ, ಅವ್ರು ತುಂಬಾ ಜನ ಬಂದುಬಿಟ್ರು ಯಕ್ಷಗಾನಕ್ಕೆ. ಯಾಕಂದ್ರೆ ತುಳು ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಇದು ಬರ್ತಿರ್ಲಿಲ್ಲ ಅವರಿಗೆ ಶುದ್ಧವಾದ ಕನ್ನಡ ಅಥವಾ ಸಂಸ್ಕೃತ ಭೂಯಿಷ್ಠವಾದ ನಮ್ಮ ಹರಿದಾಸ ಪರಂಪರೆಯಿಂದ ಬಂದಂಥ ಶ್ರೇಣಿಯವರು, ಸಾಮುಗರು ಮಾತಾಡ್ತಿದ್ದಂಥ ಒಂದು ಬಹಳ ವೈಭವಯುತವಾದ ಕನ್ನಡ ಬರದೆ ಸ್ವಲ್ಪ ಹಿಂದೆ ಇದ್ದವರು ಇಲ್ಲ. ಬಟ್ ಇದು ಸ್ವಲ್ಪ ಏನು ನನಗೆ ಆಕ್ಷೇಪ ಆಗ್ತದೆ ಅಂತ ಕಾಣ್ತದೆ. ಯಾಕೆಂತಂದ್ರೆ ಯಾರು ಸುಬ್ಬಯ್ಯ ಶೆಟ್ರು, ಅಳಿಕೆ ರಾಮಯ್ಯರೇಗಳು, ಆಮೇಲೆ ಬಹಳ ಒಳ್ಳೆ ಕನ್ನಡ ದೊಡ್ಡ ದೊಡ್ಡ ಕಲಾವಿದರು ಆಗಲೂ ಕೂಡ ನಾನ್ ಬ್ರಾಹ್ಮಿನ್ಸೇ ಇದ್ದದ್ದು. ಆದ್ರೆ ಈ ಗುಂಪೆಯವರು, ಪುಳಿಂಚ, ಇಂಥವರೆಲ್ಲ ಬಹಳ ಕರೆಕ್ಟ್. ಅಂದ್ರೆ ಅದರಲ್ಲಿ ಕೂಡ ತೀರಾ ಏನು ಶ್ರದ್ಧೆ ಮತ್ತು ಯಕ್ಷಗಾನದ ಬಗ್ಗೆ ಅತ್ಯಂತ ಭಕ್ತಿ ಇದ್ದ ಒಂದು ನಾನ್ ಬ್ರಾಹ್ಮಿನ್ಸ್ ಆಗ ಇದ್ರು. ಈ ಮೀಡಿಯಂ ಲೆವೆಲ್ ನಲ್ಲಿ ಇದ್ದವರೆಲ್ಲ ಈ ತುಳುವಿನಿಂದಾಗಿ ಅವರಿಗೆ ಒಂದು ಹೊಸ ಶಕ್ತಿ ಬಂದಾಗ. ಕರೆಕ್ಟ್. ಅಲ್ಲಲ್ಲ, ಈಗಲೂ ಈಗ ನಾನು ಹೇಳುದು ಅದನ್ನೇ, ಬ್ರಾಹ್ಮಿನ್ಸಿನ ಕೊಡುಗೆಗಿಂತಲೂ ನಾನ್ ಬ್ರಾಹ್ಮಿನ್ಸಿನ ಕೊಡುಗೆಯೇ ಯಕ್ಷಗಾನಕ್ಕೆ ಹಿಡಿದು ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೇನೆ. ಯಾಕೆಂತಂದ್ರೆ ಅಳಿಕೆ ರಾಮಯ್ಯರೈಗಳಂತ ಇನ್ನೊಂದು ವೇಷ ಯಕ್ಷಗಾನದಲ್ಲಿ ಬರಲೇ ಇಲ್ಲ. ಮತ್ತೆ ಯಾವ್ದು ಬರಲಿಲ್ಲ. ಅದೇ ಅವರೆಲ್ಲ ದೇ ಆರ್ ನಾಟ್ ಬ್ರಾಹ್ಮಿನ್ಸ್. ಅದರಿಂದಾಗಿ ಅವರಿಂದನೇ ಉಳಿದದ್ದು ಅವರು ಬೆಳವಣಿಗೆಗೂ ಬಹಳಷ್ಟು ಇದನ್ನು ಕೊಟ್ಟಿದ್ದಾರೆ. ಇನ್ನು ನೀವು ಹೇಳಿದ ಆ ಶಾಸ್ತ್ರೀಯವಾದಂತಹ ಒಂದು ಬೆಳವಣಿಗೆ ಏನಿದೆ, ಅದನ್ನು ಬ್ರಾಹ್ಮಿನ್ಸ್ ಇಂದಾಗಿ ಅದಕ್ಕೆ ಸ್ವಲ್ಪ ಕೊಟ್ರು ಅಂತ ಹೇಳ್ಬೋದು. ಹೌದು. ಮತ್ತೆ ಯಕ್ಷಗಾನದ ಅಂದ್ರೆ ನಾಟ್ಯಕ್ಕಿಂತಲೂ ಮಾತುಗಾರಿಕೆಯಲ್ಲಿ ಸ್ವಲ್ಪ ಶಾಸ್ತ್ರೀಯತೆ ಬಂತು ಬಿಟ್ರೆ, ಮತ್ತೆ ನಾಟ್ಯ ಗೀಟ್ಯ ಎಲ್ಲ ಬ್ರಾಹ್ಮಿನ್ಸ್ ಬಂದಿದ್ರಿಂದ ಸ್ವಲ್ಪ ಹಿಂದಕ್ಕೆ ಹೋಯ್ತು ಅಂತಾನೆ ನಾನು ಹೇಳುದು. ಭಾಷೆ ಎಲ್ಲ ಮುಂದೆ ಬಂತು. ಅಂದ್ರೆ ಕುಣಿತ ಕಳ್ಕೊಂಡದನ್ನು ಭಾಷೆಯಲ್ಲಿ ತುಂಬಿಕೊಂಡ್ರು. ಹೌದು, ಅಷ್ಟೇ. ಹಾಗೆ ನಮಗೆ ಯಕ್ಷಗಾನ ನೋಡುವಾಗ ತುಂಬಾ ಕಳ್ಕೊಂಡಿದಂತ ಅನ್ನಿಸಲಿಲ್ಲ. ಆದ್ರೆ ಭಾಷೆಯಲ್ಲಿ ತುಂಬಿಕೊಂಡ್ರು. ವಿಷೇಣಿಯವರು ಸುಂದರ ರಾವಣ ಮಾಡಿ ಇದಾಗ್ತಿರ್ಲಿಲ್ಲ, ಆದ್ರೆ ರಾವಣನ ಪಾತ್ರವನ್ನು ಅದ್ಭುತವಾಗಿ ಕಟ್ಟಿಕೊಡ್ತಾ ಇದ್ದಾರೆ. ಸೊ ನನಗೆ ಒಟ್ಟಾರೆ ಅನಿಸೋದು ಏನಂತಂದ್ರೆ, ಈ ನಮ್ಮ ಈ ಒಂದು ಭಾರತೀಯ ಒಟ್ಟು ಸಂದರ್ಭದಲ್ಲಿ ಯಕ್ಷಗಾನ ಒಂದು ಪ್ರತ್ಯೇಕ ಪ್ರಕಾರವಾಗಿ ಅದು ಒಟ್ಟು ಭಾರತೀಯ ಒಂದು ಕಥನ ಪರಂಪರೆಯನ್ನ
ತುಳುನಾಡಿನ ಅಥವಾ ಕರಾವಳಿ ಕರ್ನಾಟಕದ ಅಗತ್ಯಗಳಿಗೆ ಅನುಗುಣವಾಗಿ ಮರುಸೃಷ್ಟಿಸಿ ಜನಗಳಿಗೆ ಕೊಟ್ಟು ಉಳಿತಾ ಬಂದದುಂಟಲ್ಲ, ಅದು ಒಂದು ದೊಡ್ಡ ಪ್ರಕ್ರಿಯೆ ಅದು. ಮತ್ತು ಆ ಪ್ರಕ್ರಿಯೆಗೆ ನಾವು ಹೆಮ್ಮೆ ಪಟ್ಟುಕೊಳ್ಬೇಕು. ಮತ್ತು ಅದು ನಮ್ಮ ಕೊಡುಗೆ, ಭಾರತೀಯ ಸಂಸ್ಕೃತಿಗೆ ಯಕ್ಷಗಾನದ ಬಹಳ ದೊಡ್ಡ ಕೊಡುಗೆ ಈ ಮರುಸೃಷ್ಟಿ ಮಾಡಿಕೊಂಡು ಅದನ್ನು ಉಳಿಸಿಕೊಂಡು ಬಂದಂಥ ಪ್ರಕ್ರಿಯೆ. ನಾನು ಸುಮಾರು 1960ರಿಂದ 90ರವರೆಗೆ 30 ವರ್ಷಗಳ ಕಾಲ ಇಡೀ ರಾತ್ರಿ ಆಟವನ್ನೇ ನೋಡಿಕೊಂಡು ಬಂದವನು. ಆಮೇಲೆ ನಾನು ಕರ್ನಾಟಕವನ್ನು ಬಿಟ್ಟು ಡೆಲ್ಲಿಗೆ ಹೋದೆ. ಈಗ ಏನಾಗಿದೆ ಅಂದರೆ ಕಾಲಮಿತಿ ಆಟಗಳು ಬಂದಿದೆ. ಈ ಬದಲಾವಣೆ ಸಹಜವಾದ್ದೇ. ಈಗ ಇಡೀ ರಾತ್ರಿ ಆಟ ಮಾಡಿದರೆ ನಾವೆಲ್ಲ ನೋಡಿದ ಹಾಗೆ ನೋಡುವರು ಇರಲಿಕ್ಕಿಲ್ಲ, ಎಲ್ಲ ಸರಿ ಅದು. ಆದರೆ ನಾನು ಈಗ ಕಳೆದ ಒಂದು 3-4 ವರ್ಷದಲ್ಲಿ ಕಾಲಮಿತಿ ಆಟವನ್ನು ನೋಡಿದಾಗ ನನಗೆ ಅನ್ನಿಸಿದ್ದನ್ನು ಹೇಳಿಬಿಡ್ತೀನಿ ನಾನು. ಕಾಲಮಿತಿ ಆಟದ ಪರಿಕಲ್ಪನೆಯನ್ನೇ ನಮ್ಮ ಕಲಾವಿದರು ಅಥವಾ ಸಂಘಟಕರು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಕಾಣುವುದಿಲ್ಲ. ಈಗ ನೋಡಿ, ಹಿಂದೆ ಕೂಡ ಆ ಥರ ನೋಡಿದರೆ ಕಾಲಮಿತಿ ಇಡೀ ರಾತ್ರಿ ಆಟ ನಾವು ನೋಡುವಾಗ 2-3 ಪ್ರಸಂಗಗಳು ಇರ್ತಾ ಇತ್ತು. ಈಗ ಕುರುಕ್ಷೇತ್ರ ಅಂತ ಹೇಳಿದ್ರು ಕೂಡ ಅದರಲ್ಲಿ ಭೀಷ್ಮ, ಆಮೇಲೆ ಅಭಿಮನ್ಯು, ಆಮೇಲೆ ಕರ್ಣಪರ್ವ, ಹೀಗೆ ಗದಾಯುದ್ಧ, ಈಗ 4 ಪ್ರಸಂಗಗಳು ಇತ್ತು. ಈಗ 4 ಪ್ರಸಂಗಗಳಂದ್ರೆ ಒಂದು ಪ್ರಸಂಗಕ್ಕೆ 2 ಗಂಟೆ 3 ಗಂಟೆ ಬೆಳಿಗ್ಗೆವರೆಗೆ ಆಡ್ತಾ ಇದ್ರು. ಈಗ ಏನಂದ್ರೆ ಕಾಲಮಿತಿ ಅಂದ್ರೆ 3 ಗಂಟೆ 4 ಗಂಟೆ ಆಟ. 4 ಗಂಟೆ ಆಟಕ್ಕೆ ಆ ಹಿಂದಿನ ಇಡೀ ರಾತ್ರಿ ಆಡ್ತಿದ್ದ 4 ಪ್ರಸಂಗಗಳನ್ನೇ ತೆಕ್ಕೊಡು. ಕರೆಕ್ಟ್. ಅದು ನನ್ನ ಪ್ರಕಾರ ತಪ್ಪು. ಈಗ ಕಾಲಮಿತಿ ಆಟಕ್ಕೆ ಬಂದಾಗ ನೀವು 4 ಗಂಟೆ ಆಡುದಾದ್ರೆ 1-2 ಪ್ರಸಂಗಗಳನ್ನೇ ತೆಕ್ಕೊಳ್ಳಿ. ಕರೆಕ್ಟ್. ಆಗ ಪಾತ್ರಗಳ ಅಭಿವ್ಯಕ್ತಿಗೆ, ಪಾತ್ರವನ್ನು ಬೆಳೆಸುವುದಕ್ಕೆ ಎಲ್ಲ ಅವಕಾಶ ಆಗ್ತದೆ. ಮತ್ತೆ ಅಂತ ಒಂದು ಆಟ ನಿಮ್ಮ ಮನಸ್ಸಿನ ಮೇಲೆ ಅಚ್ಚಳಿಯದ ಪರಿಣಾಮವನ್ನು ಕೂಡ ಬೀಳ್ತದೆ. ಒಂದು ಪಾತ್ರ ರಂಗಭೂಮಿಯಲ್ಲಿ ಬೆಳಿಬೇಕಲ್ಲ, ಕುಣಿತದ ಮೂಲಕ, ಮಾತಿನ ಮೂಲಕ, ಸಂಗೀತದ ಮೂಲಕ ಅದು ಬೆಳೆದು ನಿಮ್ಮ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರಿ ಅದು ನಿರ್ಗಮಿಸಬೇಕು. ಈ ಇಡೀ ರಾತ್ರಿ ಆಟದಲ್ಲಿ 4 ಪ್ರಸಂಗಗಳು ಬಂದಾಗ 1 ಪ್ರಸಂಗಗಳಿಗಿದ್ದಂಥ ಅವಕಾಶದಲ್ಲಿ ಅದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇತ್ತು. ಅದಕ್ಕೆ ನಾನೇನು ಈಗ ನನಗೆ ಅದು ಕಂಡ ಒಂದು ದೊಡ್ಡ ಲೋಪ ಏನು ಅಂತಂದ್ರೆ, ಈ ಕಾಲಮಿತಿ ಆಟದಲ್ಲಿ 5-6 ಪ್ರಸಂಗಗಳನ್ನು ಯಾಕೆ ಆಡ್ತಾರೆ? ಅರ್ಧ ಗಂಟೆಯಲ್ಲಿ ಆ ಪಾತ್ರಗಳು ಬೆಳೆಯುವುದೂ ಇಲ್ಲ, ಅವು ಮುಖ ತೋರಿಸ್ತವೆ ಹೋಗ್ತವೆ, ಅವರಿಗೆ ಮಾತನಾಡಲಿಕ್ಕೆ ಅವಕಾಶವೂ ಇಲ್ಲ. ಒಂದು ಪಾತ್ರ ನನ್ನ ಮನಸ್ಸಿನ ಮೇಲೆ ಒಂದು ಬಿಂಬವನ್ನು ಮೂಡಿಸಿ ನನ್ನ ಬದುಕಿನ ಭಾಗ ಅಥವಾ ನನ್ನ ಯೋಚನೆಯ ಭಾಗವಾಗುವ ಮುನ್ನ ಅದು ರಂಗದಿಂದ ನಿರ್ಗಮಿಸಿ ಒಟ್ಟು ಹೋಗ್ತಾ ಉಂಟದು. ಹಾಗಾಗಿ ಕಾಲಮಿತಿಯ ಆಟ ಬರಲಿ, ಅದು ನನ್ನ ಕಾಲದ ಅಗತ್ಯವಾದರೆ ಆಗಲಿ. ಆದರೆ ಅದರಲ್ಲಿ 4-5 ಪ್ರಸಂಗಗಳನ್ನು ತುಂಬಿಸಿ ಯಾವುದೂ ಮನಸ್ಸಿಗೆ ತಲುಪದ ಹಾಗೆ ಮಾಡುವುದಕ್ಕಿಂತ ಭಿನ್ನವಾಗಿ 1-2 ಪ್ರಸಂಗಗಳನ್ನೇ ಮಾಡಿ. ನೀವು ಕಾಲಮಿತಿ ಪ್ರಸಂಗದಲ್ಲಿ ಕರ್ಣ ಅವಸಾನ ಗದಾಯುದ್ಧ ಮಾಡಿ 2 ಪ್ರಸಂಗ ಮಾಡಿ, 4 ಗಂಟೆಗೆ ಚಂದ ಹೋಗ್ತದೆ. ಕೌರವನು ಎಸ್ಟಾಬ್ಲಿಷ್ ಆಗ್ತಾನೆ, ಕರ್ಣನು ಎಸ್ಟಾಬ್ಲಿಷ್ ಆಗ್ತಾನೆ, ಅಂಥದಕ್ಕೊಂದು ಅವಕಾಶ ಉಂಟು. ಆದರೆ ನಾನು ಈಗ ಕಳೆದ ವರ್ಷ ಒಂದು 5-6 ಆಟ ನೋಡಿದೆ ಕಾಲಮಿತಿ ಆಟದ್ದು. ಅದು ಬಹಳ ವೇಗ ಡಬಡ ಹೋಗ್ತದೆ. ಹಾಗಾಗಿ ಈ ಕಾಲಮಿತಿ ಆಟದ ಪರಿಕಲ್ಪನೆಯನ್ನು ತಪ್ಪಾಗಿ ಗ್ರಹಿಸಿಕೊಂಡದನ್ನು ಸ್ವಲ್ಪ ಜನ ಅದನ್ನು ಪುನರ್ ವಿಮರ್ಶಿಸಿಕೊಂಡು ಮುಂದೆ ತಗೊಂಡು ಹೋದರೆ ಯಕ್ಷಗಾನಕ್ಕೆ ತುಂಬ ಪ್ರಯೋಜನ ಉಂಟು ಅಂತ ನಾನಾದರೂ ಅಂದುಕೊಂಡಿದ್ದೇನೆ. ಯಾಕಂದರೆ ಅದು ಕಲೆ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರದೆ ಬರೀ ಬಾಹ್ಯ ನೋಟದಲ್ಲಿ ಹೊರಟು ಹೋದರೆ ಆ ಕಲೆ ಅದು ಮನುಷ್ಯನನ್ನ ಹೆಚ್ಚು ಸಾಂಸ್ಕೃತಿಕವಾಗಿ ನನ್ನಂತವನಾಗಿರುವ ಪ್ರೇಕ್ಷಕರನ್ನು ಬೆಳೆಸುವುದಿಲ್ಲ ಅಂತ ಕಾಣ್ತದೆ. ಅದು ಒಂದು. ಎರಡನೇದು, ಈಗ ಯಕ್ಷಗಾನವನ್ನ ಹೊರಗೆಲ್ಲ ತಕೊಂಡು ಹೋದಾಗ ನೋಡಿ, ಶಿವರಾಮ ಕಾರಂತರು ಪಾಶ್ಚಾತ್ಯ ಪ್ರೇಕ್ಷಕರಿಗೆ ಅನುಗುಣವಾಗಿ ಯಕ್ಷಗಾನವನ್ನು ಬಗ್ಗಿಸಿದ್ರು. ಮಾತನ್ನು ಸಂಪೂರ್ಣ ತೆಗೆದ್ರು, ಕುಣಿತಗಳನ್ನು ಮೈನ್ಯೂಟ್ ಮಾಡಿದ್ರು. ಯಾಕಂದರೆ ಪಾಶ್ಚಾತ್ಯ ಪ್ರೇಕ್ಷಕರಿಗೆ ಅದು ಬೇಕದು. ಆಮೇಲೆ ಸಂಗೀತವನ್ನು ಇನ್ನೂ ನಮ್ಯಗೊಳಿಸಿ ಕ್ಲಾರಿಯೋನೆಟ್ಟನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ತುಂಬ ಬದಲಾವಣೆಗಳನ್ನು ಮಾಡಿದ್ರು. ಭಾಳ ದೊಡ್ಡ ಕೆಲಸ ಅದು ಆಯ್ತದು. ಆದರೆ ನನಗೆ ಈಗ ಈ ಗ್ಲೋಬಲ್ ಯುಗದಲ್ಲಿ ಈಗ ತುಂಬ ಜನ ಫಾರಿನಿಗೆ ಹೋಗ್ತಾರೆ, ಅಮೇರಿಕಕ್ಕೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ. ನಾನೇ ಒಂದು ಸಾರಿ ಒಂದು ತಂಡವನ್ನು ಕರ್ಕೊಂಡು ಒಂದು 6 ಪ್ರದರ್ಶನವನ್ನು ಜಪಾನ್ನಲ್ಲಿ ಮಾಡಿದೆ. ನನಗೆ ಅನ್ನಿಸಿದ ಹಾಗೆ ಆ ಥರದ ಈಗ ವಿದೇಶಿ ಪ್ರೇಕ್ಷಕರಿಗೆ ಅಥವಾ ಕರ್ನಾಟಕದ ಹೊರಗಡೆಯ ಪ್ರೇಕ್ಷಕರಿಗೆ ಬೇಕಾಗಿ ನಾವು ಕರ್ನಾಟಕದಲ್ಲಿ ಮೂಲಭೂತ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸುವುದಿಲ್ಲ. ಯಾಕಂದ್ರೆ ಯಕ್ಷಗಾನಕ್ಕೆ, ನಿಜವಾದ ಯಕ್ಷಗಾನಕ್ಕೆ, ನಾನು ನೋಡುವ ಯಕ್ಷಗಾನಕ್ಕೆ ಗಡಿಗಳ ಹಂಗಿಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ. ನಾನು ಅದನ್ನೇ ಹೇಳುವುದು ಅತ್ಯುತ್ತಮವಾದ ಕಲೆ. ಆದ್ದರಿಂದ ಅದು ಗಡಿಯಾಚೆಗಿನ ಪ್ರೇಕ್ಷಕರಿಗೆ ಅದು ಒಂದು ವಸ್ತುವನ್ನ ತನ್ನ ಸಂಗೀತ, ತನ್ನ ಕುಣಿತ,
ತನ್ನ ಮಾತುಗಾರಿಕೆ ಮತ್ತು ತನ್ನ ವೇಷಭೂಷಣ ಇದರಿಂದ ಕಮ್ಯುನಿಕೇಟ್ ಮಾಡುವಂತ ಒಂದು ಶಕ್ತಿ ಅಂತರ್ಗತವಾಗಿ ಇರುವುದರಿಂದ ನಾವು ಅನಗತ್ಯ ಅದರ ಬಗ್ಗೆ ಒಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಒಂದು ಶಿಸ್ತು ಬೇಕು. ಕರೆಕ್ಟ್. ನಮ್ಮ ಊರಿನಲ್ಲಿ ಮೇಳದಲ್ಲಿ ಮಾಡುವ ಒಂದು ಅಥವಾ ಬಹಳ ಬಾರಿ ಕಾಣುವ ಒಂದು ಅಶಿಸ್ತು ಇದೆಯಲ್ಲ, ಅದನ್ನೆಲ್ಲ ನಾವು ತೆಗೆದು ಹೊರಗಡೆ ಹೋಗುವಾಗ ಸ್ವಲ್ಪ ಶಿಸ್ತಿನಿಂದ ಮಾಡಬೇಕಾದ್ದು ನಮ್ಮ ಅಗತ್ಯ. ಅದು ಅದರ ಬಗ್ಗೆ ನನಗೆ ಸಂಶಯ ಇಲ್ಲ. ಆದ್ರೆ ಕಲೆಯ ಒಂದು ಮೂಲ ಶಕ್ತಿ ಏನಿದೆ ನೋಡಿ, ನಾನು ಜಪಾನಿಗೆ ಕಲೆ ತಗೊಂಡು ಹೋದಾಗ ನಾನು ಜಪಾನಿ ಭಾಷೆಯಲ್ಲಿ ಒಂದು ಲೇಖನ ಬರೀಬೇಕಾಯ್ತು, ಪರಂಪರೆಯ ಶಕ್ತಿ ಅಂತ. ಇದು ನಾನು ಶಿವರಾಮ ಕಾರಂತರಷ್ಟು ದೊಡ್ಡವನಲ್ಲ, ಅವರು ಅದಲ್ಲ. ಶಿವರಾಮ ಕಾರಂತರು ಒಂದು ಲೇಖನ ಬರೆದರು, ಪರಂಪರೆಯ ದ ವೀಕ್ನೆಸ್ ಆಫ್ ಟ್ರೆಡಿಷನ್ ಅಂತ. ಈ ಪರಂಪರೆಯ ದೌರ್ಬಲ್ಯ ಏನು ಅಂತ ಬರೆದು ಅದನ್ನ ಹೋಗಲಾಡಿಸಿದಕ್ಕೆ ಈ ತರದ ಬದಲಾವಣೆಗಳನ್ನೆಲ್ಲ ಮಾಡಿದ್ರು. ನಾನು ಪರಂಪರೆಯ ಶಕ್ತಿ ಅಂತಲೇ ಬರೆದು ಜಪಾನ್ನಲ್ಲಿ ಮಾಡಿದೆ. ಆಗ ನಾನು ನೋಡಿ, ಜಪಾನ್ನ ನ್ಯಾಷನಲ್ ಥಿಯೇಟರ್ನಲ್ಲಿ ಅದು ಜಪಾನ್ ಏಷ್ಯಾ ಡ್ಯಾನ್ಸ್ ಈವೆಂಟ್ ಅಂತ, ಜೇಡ್ ಅಂತ ಕರಿತಾ ಇದ್ರು. ಏಷ್ಯಾದ 9 ರಾಷ್ಟ್ರಗಳಿಂದ ಕುಣಿತಗಳು ಬಂದಿದ್ವು ಅಲ್ಲಿ. ಅದು ಇಂಡೋನೇಷ್ಯಾ, ಶ್ರೀಲಂಕಾ, ಆಮೇಲೆ ಬಾಂಗ್ಲಾ, ಚೈನಾ, ಎಲ್ಲ ಬ್ಯಾಂಕಾಕ್, ಎಲ್ಲ ಕಡೆಯಿಂದ ಬಂದಿದ್ದು. ಇಂಡಿಯಾದಿಂದ ಯಕ್ಷಗಾನವನ್ನು ತೆಗೆದುಕೊಂಡು ಹೋಗುವ ಒಂದು ಅವಕಾಶ ನಾನು ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾಗಿದ್ದಾಗ ಬಂದಿದ್ದು. ನಾನು ಯಾವ ಬದಲಾವಣೆಯನ್ನು ಮಾಡಲಿಲ್ಲ, ಡಿಸಿಪ್ಲಿನ್ ಒಂದು ತರಬೇಕು ಅಂತ ಮಾಡಿದೆ. ಈಗ 2 ಪದ್ಯ ಅಂದ್ರೆ 2 ಪದ್ಯ. ಕರೆಕ್ಟ್. ಅಲ್ಲಿ ನಮ್ಮ ಇವರು ಬಲಿಪರು ಮಾಡ್ತಾರಲ್ಲ, ವೇಷ ನೋಡಿ ಅವರು 2 ಪದ್ಯ ಕಿಸೆಯನ್ನು ಕೊಡುದು. ಏನು ಭಾಗವತರು ಅಂದ್ರೆ ಅದು ವೇಷ ಒಳ್ಳೆದುಂಟು ಅಂತ, ಅದೆಲ್ಲ ಮಾಡ್ಲಿಕ್ಕಿಲ್ಲ. ಆಮೇಲೆ ಫಾರಿನಲ್ಲಿ ಅದೆಲ್ಲ ಮಾಡ್ಲಿಕ್ಕೆ 2 ಪದ್ಯ. ಯಾಕಂದ್ರೆ ನಾನೇನ್ ಮಾಡಿದೆ, ಇವರು ಸ್ಥೂಲವಾಗಿ ಏನು ಹೇಳ್ತಾರೆ ಅಂತ. ಈಗ ನಾನು ಅದಕ್ಕೆ ಸೂರ್ಯಕುಮಾರ್ ಗೋವಿಂದ ಭಟ್ರನ್ನ ಕಿರೀಟ ವೇಷಕ್ಕೆ, ಆಮೇಲೆ ಶ್ರೀಧರ ಭಂಡಾರಿ ಅವರನ್ನ ಪುಂಡು ವೇಷಕ್ಕೆ, ಕುತ್ತಿಗೆ ಭಾಗವತರನ್ನ ಪದ್ಯಕ್ಕೆ, ಪದ್ಯಾಳ ಶಂಕರನಾರಾಯಣ ಭಟ್ರನ್ನ ಚೆಂಡೆಗೆ, ಹೀಗೆ ದೇವಕಾನ ಶಂಕರ ಭಟ್ರು ವೇಷಕ್ಕೂ ಆಗ್ತಾರೆ, ಆಮೇಲೆ ವೇಷಭೂಷಣ ಮೇಕಪ್ಗೂ ಆಗ್ತಾರೆ ಅಂತ ತೆಕ್ಕೊಂಡೆ. ಇನ್ನೊಂದು ಏನು ಮಾಡಿದ್ದಾರೆ, ಬರೀ ಮೇಳದ ಕಲಾವಿದರನ್ನು ಕರ್ಕೊಂಡು ಹೋಗಿ, ತಪ್ಪು ತಿಳ್ಕೊಳ್ಬೇಡಿ, ವಿದೇಶದಲ್ಲಿ ಯಕ್ಷಗಾನ ತೋರಿಸೋದು ಭಾರಿ ಕಷ್ಟ. ಕರೆಕ್ಟ್. ಈ ಮೇಳದ ಕಲಾವಿದರು ಯಾವ ಡಿಸಿಪ್ಲಿನ್ ಕೂಡ ಒಪ್ಪುದಿಲ್ಲ. ಅವರದೇ ಒಂದು ಕ್ರಮ. ಹೌದು. ವಿದೇಶದಲ್ಲಿ ಹಾಗೆ ಆಗುದಿಲ್ಲ. ಸಣ್ಣ ಉದಾಹರಣೆ ಅಂದ್ರೆ, ನಿಮಗೆ ಸ್ಟೇಜ್ ಮೇಲೆ ಚಾ ಕೊಡುದಿಲ್ಲ ಅವರು. ನೀವು ಮೇಕಪ್ ನಲ್ಲಿ ಚಾ ಕೊಟ್ರೆ ಆ ಚಾ ಕುಡಿದ ಕಪ್ಪನ್ನು ನೀವೇ ತಗೊಂಡೋಗಿ ಡಬ್ಬದಲ್ಲಿ ಹಾಕಬೇಕು. ಕರೆಕ್ಟ್. ನಿಮಗೊಬ್ಬ ಚೇಲ ಇರುವುದಿಲ್ಲ ಅಲ್ಲಿ. ಅದರನ್ನು ಅಲ್ಲಿಯ ಒಂದು ಸಂಸ್ಕೃತಿ ಅದು. ನೀವು ಅಮೆರಿಕಕ್ಕಾದ್ರೂ ಹೋಗಿ, ದುಬೈಗಾದ್ರೂ ಹೋಗಿ, ಎಲ್ಲ ಅಲ್ಲಿದೆ. ನಮ್ಮ ಮೇಳದ ಕಲಾವಿದರಿಗೆ ಇದು ಅರ್ಥ ಆಗುದಿಲ್ಲ. ಚಾ ಕುಡಿಯೋರು ಅಲ್ಲಿ ಹಿಡಿದ್ರು, ಎಲ್ಲ ಅಡಿಕೆ ತಿಂದ್ರು ಒಂದೇ ಕಡೆ. ಅದಕ್ಕೆ ನಾನೇನು ಮಾಡಿದೆ ಅಂದ್ರೆ, ಕೆಲವು ಹವ್ಯಾಸಿ ಕಲಾವಿದರು ಸೇರಿಸಿಕೊಂಡೆ. ಹವ್ಯಾಸಿ ಈ ತರದ ಕೆಲಸಗಳಿಗೆ ಆಗ್ತದೆ. ಹವ್ಯಾಸಿ ಕಲಾವಿದರು ಬಣ್ಣ ತೆಗಿಲಿಕ್ಕೆ, ಎಣ್ಣೆ ತೆಗಿಲಿಕ್ಕೆ ಎಲ್ಲ ಆಗ್ತದೆ, ಇವರು ವೇಷಕ್ಕಾಗ್ತದೆ. ಹಾಗೆ 2 ಸೇರಿಸಿಕೊಂಡು ನೋಡಿ, ನ್ಯಾಷನಲ್ ಥಿಯೇಟರ್ನಲ್ಲಿ ಅಭಿಮನ್ಯು ಪ್ರಸಂಗ ಜಪಾನ್ನಲ್ಲಿ 1,500 ಜನ ಸೇರಿದ್ರು. ಟಿಕೆಟ್ ಸೋಲ್ಡ್ ಔಟ್. ಆಮೇಲೆ ಜಪಾನ್ನ ಪೇಪರ್ಗಳಲ್ಲೆಲ್ಲ ಯಕುಶಗಾನ ಅಂತ ಎಲ್ಲ ಬಂದು ದೊಡ್ಡ ಪ್ರಚಾರ. ಆಮೇಲೆ ಏಷ್ಯಾದ 9 ಕಂಟ್ರಿಗಳಿಂದ ಬಂದ ಎಲ್ಲ ನೃತ್ಯಗಾರರಿದ್ರಲ್ಲ, ಅವರು ಯಕ್ಷಗಾನಕ್ಕೆ ಬಂದಿದ್ರು. ನಾವು ಎಲ್ಲ ನೋಡ್ಲಿಕ್ಕೆ ಆಗಿಲ್ಲ, ನಮಗೆ ಯಕ್ಷಗಾನಕ್ಕೆ ಬಂದಿದ್ರು. ಬಂದು ನಾವೇನು ಮಾಡಿದ್ವಿ, ಏನು ಡಯಲಾಗ್ ಏನು ಬರ್ತದೆ, ಪದ್ಯಗಳು, ಆ ಪದ್ಯವನ್ನ ಜಪಾನಿ ಭಾಷೆಯಲ್ಲಿ ಅನುವಾದ ಮಾಡಿ ನ್ಯಾಷನಲ್ ಥಿಯೇಟರ್ನ ಈ ಕಡೆ ಮತ್ತು ಈ ಕಡೆ ಸ್ಲೈಡ್ ಅಲ್ಲಿ ಬರುವ ಸ್ಕ್ರೀನ್ ಅಲ್ಲಿ. ಹೌದು ಹೌದು. ಭಾಗವತರ ಪದ್ಯ ಹೇಳುವಾಗ ಪದ್ಯ ಬರ್ತದೆ, ಪದ್ಯ ಚಂದ ಬರ್ತದೆ. ಹಾಗಾಗಿ ಕತೆ ಮುಂದೆ ಹೋಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಮಹಾಭಾರತ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟು ಆಯ್ತು. ನೀವು ಬಿಲೀವ್ ಮೀ, ಕನ್ನಡದಲ್ಲಿ ಪದ್ಯ ಕನ್ನಡದಲ್ಲಿ, ಅರ್ಥವು ಕನ್ನಡದಲ್ಲಿ, ಕನ್ನಡವೇ, ಸ್ಲೈಡ್ ಮಾತ್ರ ಬಂತು. ಸುರೇಶ್ ರಾವ್, ಸುಭದ್ರೆ, ಅಭಿಮನ್ಯು ನಾನು ಯುದ್ಧಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಹೋಗೋಡೆಯನ್ನ ಘಾತಿಸಿ ಪೋಗಯ್ಯ ಪದ್ಯಕ್ಕೆ ಸುರೇಶ್ ರಾವ್ ಕುಣಿದದ್ದು. ಮತ್ತೆ ನಮ್ಮ ಶ್ರೀಧರ ಮಂಡ್ಯರವ್ರಿಗೆ ಗೊತ್ತಲ್ಲ, ಅದು ಜಗತ್ ಪ್ರಸಿದ್ಧ. ಅವರು ಕತ್ತಿಯನ್ನ ಕೆಳಗೆ ಹಾಕಿ ಎತ್ತುವುದು, ಅಮ್ಮನನ್ನು ಬಿಡುವಾಗಿಲ್ಲ, ಯುದ್ಧಕ್ಕೆ ಹೋಗದಿರುವ ಹಾಗಿಲ್ಲ. ನ್ಯಾಷನಲ್ ಥಿಯೇಟರ್ನೆಲ್ಲ 1,500 ಜನ, ಕಡಿಮೆ ಅಂದರೆ 800 ಜನ ಕಣ್ಣೀರಾಕಿದ್ರು. ಇದು ಯಾವ ಆಡಿಯನ್ಸ್ ಇದು? ಕಮ್ಯುನಿಕೇಟ್ ಆಯ್ತು ಅವರು. ಆಮೇಲೆ ಆಟ ಮುಗಿದ ಮೇಲೆ ಎಷ್ಟೋ ಜನ ಬಂದು ಶ್ರೀಧರ ಭಂಡಾರಿ ಅವ್ರನ್ನ ಅಪ್ಪಿಕೊಂಡ್ರು. ಮತ್ತೆ ನನಗೆ ಗೊತ್ತಾಯ್ತು, ಈ 2ನೇ ಮಹಾಯುದ್ಧದಲ್ಲಿ ಗಂಡನನ್ನು ಕಳ್ಕೊಂಡ ಕೆಲವು ಮುದುಕಿಯರಲ್ಲಿ ಪ್ರೇಕ್ಷಕರಾಗಿದ್ರು ಅಂತ ಇತ್ತು. ನನಗೆ ಮತ್ತೆ ಗೊತ್ತಾಯ್ತು, ಅದು ಹೇಳಿದ್ರು ನನಗೆ. ಜನ ಮಧ್ಯಭಾಗದಲ್ಲಿ ಅಭಿಮನ್ಯು, ನಾನು ಇನ್ನು ಅದೇನು ಅಭಿಮನ್ ಎಂದದು ಸುತ್ತು ಬಂದು ಹೋಗ್ತಾನಲ್ಲ, ಅವನು
ಹೋಗುವಾಗ ಎದ್ದು ಗೌರವ ಕೊಟ್ಟರು. ಜಪಾನಿ ಪ್ರೇಕ್ಷಕರಾಗಿ ಹೇಳುವವರಲ್ಲ, ಭಾರಿ ಟ್ರೆಡಿಷನ್ ಅವರು. ಅವರೆಲ್ಲರೂ ಎದ್ದು ನಿಂತು ತಲೆಯನ್ನು ಹೀಗೆ ಕೆಳಗೆ ಮಾಡಿ ಕೂತುಬಿಟ್ರು. ಅವರು ಯಕ್ಷಗಾನಕ್ಕೆ ಜಪಾನ್ನಲ್ಲಿ ಸಿಕ್ಕಿದ್ದು ಭಾಳ ದೊಡ್ಡ ಗೌರವ. ಅದರ ಸಂಯೋಜಕರು ಹೇಳಿದರು, ಇಟ್ ನೆವರ್ ಹ್ಯಾಪನ್ ಇನ್ ನ್ಯಾಷನಲ್ ಥಿಯೇಟರ್, ಪೀಪಲ್ ಆರ್ ಸೋ ಥ್ರಿಲ್ಡ್ ಅಂತ ಹೇಳಿದರು. ತುಂಬ ಚೆನ್ನಾಗಾಯಿತು. ಮರು ದಿವಸ ಎಲ್ಲ ಪೇಪರ್ಗಳಲ್ಲಿ ಇದರ ಬಗ್ಗೆ ಬಂತು. ಅಲ್ಲಿಯ ಟೋಕಿಯೋದ ಪ್ರಮುಖ ಪೇಪರ್ಗಳಲ್ಲಿ ಮುಖಪುಟಗಳಲ್ಲಿ ನಮ್ಮ ಶ್ರೀಧರ ಭಂಡಾರಿಯವರು ನೆಲ ಬಿಟ್ಟು ಹಾರುವ ಒಂದು ಫೋಟೋ ಅದು ಗುತ್ತು ತೆಗೆಯುವಾಗ. ಕರೆಕ್ಟ್. ಮತ್ತೆ ಜಪಾನೀಸ್ ಒಳ್ಳೆ ಫೋಟೋಗ್ರಾಫರ್ ನೋಡಿ, ಕರೆಕ್ಟ್, ಎಲ್ಲಿಂದ ತೆಗೆದಿದ್ದಾರೆ. ಒಂದು ನೆಲದಿಂದ ಒಂದು 3-4 ಫೀಟ್ ಮೇಲೆ ಇದ್ದಾಗೆ ಕಾಣ್ತಾ ಇತ್ತು. ಅಷ್ಟು ಚಂದದ ಫೋಟೋ ಪಬ್ಲಿಷ್ ಮಾಡಿ ಬಂತು. ನಾವು ಆ ದಿವಸ ಮರು ದಿವಸ ಒಂದು 11 ಗಂಟೆಗೇನೋ ಮೆಟ್ರೋದಲ್ಲಿ ಇನ್ನೊಂದು ಇಕೆಬುಕುರು ಅಂತ ಟೋಕಿಯೋದಿಂದ ಇಕೆಬುಕುರಿಗೆ ಹೋಗುವಾಗ 4-5 ಜನ ಯಕ್ಷಗಾನ ಅಂತ ಹೀಗೆ ಬಂದು ನಮ್ಮ ಬುತ್ತಿಗೆ ಭಾಗವತರಿಗೆ ಶ್ರೀಧರ ಭಂಡಾರಿಗೆಲ್ಲ ತಲೆ ತಗ್ಗಿಸಿ ನಮಸ್ಕಾರ ಮಾಡಿ ಹೊರಟೋದು. ಇಷ್ಟೊಂದು ಜನಪ್ರಿಯವಾಯಿತು. ಅಂದರೆ ಇದು ಯಾಕೆ ಹೇಳ್ತಿದ್ದೀನಿ ನಾನು ಅಂತಂದರೆ, ನಮ್ಮ ಟ್ರೆಡಿಷನಲ್ ಆದಂಥ ಅಭಿಮನ್ಯುವೇ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಹೆಚ್ಚು ಮಾತಾಡದ ಹಾಗೆ ಕರೆಕ್ಟ್ ರಿಸ್ಟ್ರಿಕ್ಟ್ ಮಾಡಿ ಚಂದ ಮಾಡಿ. 2 ಪದ್ಯ ಅಂದರೆ 2 ಪದ್ಯ, 3 ಗುತ್ತು ಅಂದರೆ 3 ಗುತ್ತು. ಜಪಾನ್ನಲ್ಲಿ ಒಳ್ಳೆ ಪ್ರೇಕ್ಷಕರಿದ್ದಾರೆ 1000 ಜನ, ಇನ್ನು 4 ಗುತ್ತು ಜಾಸ್ತಿ ಮಾಡುವೆಯಾ? ನೋ, ನೀವು ಬೇಕಾದ್ರೆ ಗ್ರೀನ್ ರೂಮಲ್ಲಿ ಹಾಕಿ. ಯಾಕಂದ್ರೆ ಆಟ 1 ಗಂಟೆ 15 ನಿಮಿಷಕ್ಕೆ ಮುಗಿಬೇಕಾದ್ರೆ 14 ನಿಮಿಷಕ್ಕೆ ಮುಗಿಲಿಕ್ಕಿಲ್ಲ, 16 ನಿಮಿಷಕ್ಕೆ ಮುಗಿಲಿಕ್ಕಿಲ್ಲ, ಅದು 15 ನಿಮಿಷಕ್ಕೆ ಮುಗಿದು. ಈ ಥರದ ಡಿಸಿಪ್ಲಿನ್ ಭಾಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದೆ ನಾನು. ಕೆಲವರಿಗೆ ನನ್ನ ಮೇಲೆ ಆ ಕಾಲದಲ್ಲಿ ಬೇಜಾರು ಕೂಡ ಆಯ್ತದು. ಮತ್ತೆ ಒಂದು ಹಂತದಲ್ಲಿ ಒಬ್ಬ ಕಲಾವಿದನಿಗೆ ನಾನು ಪ್ರೇಕ್ಷಕರು ನೋಡೋದು ಮರಳುದು ಅಂತ ಉಂಟಲ್ಲ, ಪ್ರೇಕ್ಷಕ ಕಲಾವಿದರಿಗೆ ಅಲ್ಲ ಇನ್ನೊಂದು ಆಟದಲ್ಲಿ ನಾನು ಸ್ಲೈಡ್ ಎಲ್ಲ ರೆಡಿ ಮಾಡಿದ್ದೇನೆ, ಸ್ಲೈಡ್ ಮುಂದೆ ಹೋಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಬೇರೆ ಪದ್ಯ ಬರ್ತಾ ಉಂಟು, ಕುಣಿತ ಬೇರೆ ಟೈಪ್ ಆಗ್ತಾ ಉಂಟು. ಯಾಕಂದ್ರೆ ಪ್ರೇಕ್ಷಕರು ಇದ್ದಾರೆ, 1,500 ಪ್ರೇಕ್ಷಕರು, ಖುಷಿ ಆಗ್ಬಿಟ್ಟಿದೆ, ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಮುಂದೆ ಆಯಿತು. ನಾನು ಮರುದಿವಸ ಹೇಳಿದೆ, ನಿಮ್ಮ ಟಿಕೆಟ್ ತಯಾರಾಗಿದೆ, ನೀವು ದಯವಿಟ್ಟು ಊರಿಗೆ ಹೋಗಿ ಅಂತ ಹೇಳಿದೆ. ನನಗೆ ಬೇಡ, ನೀವಿಲ್ಲದೆ ನಾನು ಯಕ್ಷಗಾನ ಮಾಡ್ತೇನೆ, ಇದು ವಿದೇಶದಲ್ಲಿ ನನ್ನ ಮರ್ಯಾದೆ ತೆಗೆಯುವ ಪ್ರಶ್ನೆ, ಮಾಡಬೇಡಿ. ಇಲ್ಲ, ತಪ್ಪಾಯಿತು ನಮ್ಮಿಂದ ಅಂತೇಳಿ ಮತ್ತೆ ಅದು ಸರಿಯಾಯಿತು. ಅಂದರೆ ಈ ಥರದ ಯಾವ ಇಂಡಿಸಿಪ್ಲಿನಿಗೂ ಕೂಡ ವಿದೇಶದಲ್ಲಿ ಅವಕಾಶ ಮಾಡದೇ ಹೋದರೆ ನಮ್ಮ ಯಕ್ಷಗಾನ ಅದರ ಪರಂಪರೆಯ ಚೌಕಟ್ಟಿನ ಒಳಗಡೆನೆ ಕರೆಕ್ಟ್ ಜಗತ್ತಿನ ಯಾವ ಪ್ರೇಕ್ಷಕರನ್ನಾದರೂ ಮುಟ್ಟುವ ಪ್ರಭಾವಿಸುವ ಶಕ್ತಿ ಯಕ್ಷಗಾನಕ್ಕೆ ಇದೆ ಎಂಬುದನ್ನು ನಾನು ಅನುಭವದಿಂದ ಕಂಡುಕೊಂಡೆ. ಕರೆಕ್ಟ್. ಜಪಾನಿ ಏಷ್ಯಾ ಡ್ಯಾನ್ಸ್ ಇವೆಂಟ್ನ ಕೊನೆಯ ದಿವಸ ನಮ್ಮ ಪದ್ಯಾಣ ಶಂಕರನಾರಾಯಣ ಭಟ್ರ ಚೆಂಡೆ ಗೊತ್ತುಂಟಲ್ಲ, ಕರೆಕ್ಟ್, ಅದು ಭಾಳ ನಾನು ನಿಡ್ಲೆ ಅವರ ನರಸಿಂಹ ಭಟ್ರ ಚೆಂಡೆ ಕೇಳಿದ ಮೇಲೆ ಅಷ್ಟೇ ಪರಿಣಾಮಕಾರಿಯಾದ ಒಂದು ಚೆಂಡೆ ಸದ್ದು ಕೇಳುವುದು ನನಗೆ ಪದ್ಯಾಣದವರು. ಕರೆಕ್ಟ್. ಭಾಳ ಎಫೆಕ್ಟಿವ್ ಚೆಂಡೆ ಅದು. ಅವರ ಚೆಂಡೆ ಮತ್ತು ನಮ್ಮ ಭಾಗವತರ ಕಂಠಶ್ರೀಗೆ ಮರುಳಾದ ಜಪಾನಿಯವರು ಆ ಏಷ್ಯಾ ಡ್ಯಾನ್ಸ್ ಇವೆಂಟಿನ ಕೊನೆಯ ಹಿಂದಿನ ದಿವಸ ಒಂದು ಹಾಲಿನಲ್ಲಿ ಏನು ಮಾಡಿದ್ದಾರೆ ಅಂದರೆ 1 ಗಂಟೆ ನಮ್ಮ ಹಿಮ್ಮೇಳದವರಿಗೆ ಚೆಂಡೆ ಬಾರಿಸಲಿಕ್ಕೆ ಆಗ್ತದೋ ಅಂತ ಕೇಳಿದ್ರು. 1 ಗಂಟೆ ಕಂಟಿನ್ಯೂಸ್ ಆಗಿ ಬಾರಿಸ್ಬೇಕು, ಯಾವುದಾದ್ರೂ ಬಾರಿಸಿ, ನಮಗೆ ಅದರಲ್ಲೇನು ತಕ್ಕರ ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಶಂಕರನ್ನ ಹೇಳಿದ್ರು ಮಣ್ಪಲ ಮಾಡ್ಬೋದು. ಚೆಂಡೆ ಮದ್ದಲೆ ಫಸ್ಟ್ ಈ 9 ದೇಶದಿಂದ ಬಂದ ಕಲಾವಿದರಿದ್ದಾರಲ್ಲ ಅವರಿಗೆ ಒಬ್ಬೊಬ್ಬರಿಗೆ 10 ನಿಮಿಷ ಕೊಟ್ಟಿದ್ದಾರೆ. ಇವರು ಚೆಂಡೆ ಹೊಡಿತಾ ಇರಬೇಕು, ಅವರು ರಂಗಭೂಮಿಗೆ ಒಂದು ಏನಾದರೂ ಮಾಡಿ ಹೋಗ್ಬೇಕು. ಅವರ ದೇಶದ ಕಲೆಯನ್ನು ರೆಪ್ರೆಸೆಂಟ್ ಮಾಡುವವರು ಏನಾದ್ರು ಒಂದು ಮಾಡಬೇಕು. ಎಷ್ಟು ಚಂದ ಆಯ್ತು ಅಂದ್ರೆ ರಂಗನಾಥ ರಾವ್ ಅವರ ಅದು ಯಾವುದೋ ಕಲೆ, ಅದು ನಾವು ಕಂಡಿಲ್ಲ ಕೇಳಿಲ್ಲ. ಆದರೆ ಯಕ್ಷಗಾನದ ಚೆಂಡೆಗೆ ತನ್ನ ಮೈಯನ್ನ ಭಾವವನ್ನು ಬಗ್ಗಿಸಿ 10 ನಿಮಿಷ ಮಾಡಿದ್ರಲ್ಲ ಅವರು. ಅಂದ್ರೆ ನನಗೆ ಏನು ಅನಿಸಿತು ಅಂದ್ರೆ ಆ ಕ್ಷಣಕ್ಕೆ ನಮ್ಮ ತೆಂಕುತಿಟ್ಟಿನ ಯಕ್ಷಗಾನದ ಚೆಂಡೆಗೆ ಏಷ್ಯಾದ ದೇಹವನ್ನು ಬಗ್ಗಿಸುವ ಶಕ್ತಿ ಇದೆ. ಕರೆಕ್ಟ್. ಎಲ್ಲ ದೇಹಗಳನ್ನು ಬಗ್ಗಿಸುವ ಶಕ್ತಿ ಮಾಡಿದ್ರಲ್ಲ ಅವರು. ಕಣ್ಣಾರೆ ಒಬ್ಬಳು ಹೆಣ್ಣು ಮಗಳು ಏನು ಮಾಡಿದ್ರು ಗೊತ್ತಾ, ರಂಗಸ್ಥಳಕ್ಕೆ ಬಂದು ಒಂದು ಸ್ಟೂಲ್ ಮೇಲೆ ಕೂತು ಬಿಟ್ಲು. ಅವಳು ಕೂತು ತನ್ನ ಹಿಂದಿನ ಕೂದಲನ್ನು ಬಿಚ್ಚಿ ಹೀಗೆ ಪೂರ್ತಿ ಹಾಕಿಬಿಟ್ಲು, ಎದುರಿಗೆ ಹಾಕಿಬಿಟ್ಲು. ಅವಳು ಮುಖ ಕಾಣುವುದಿಲ್ಲ, ಬರೀ ಕೂದಲು ಮಾತ್ರ. ಈ ಚೆಂಡೆಯ ಶಕ್ತಿಗೆ ಅವಳು ಕೂದಲನ್ನು ಹೀಗೆ ಮಾಡುದು. ಅವರಿಗೆ ಲಯ ಹಿಡಿತಾರೆ. ಹೌದೌದು, ಲಯ ಹಿಡಿತಾರೆ ಕಲಾವಿದರಲ್ವಾ, ಡ್ಯಾನ್ಸ್ನವರೇ. ಆದ್ದರಿಂದ ಲಯ ಹಿಡಿತಾರೆ. ಕೂದಲನ್ನು ಹೀಗೆ ಮಾಡಿ ಹೀಗೆ ಮಾಡುದು, ಡಿಂಗಿನ ಗಿಡ ತಕ್ಕ ಗಿಡ ತೆಗ್ದು ಹೀಗೆ ಹಾಕುದು. 10 ನಿಮಿಷ ಬರೀ ಕೂದಲಲ್ಲಿ ಆಟ ಆಡಿಬಿಟ್ಲು ಅವರು. ನನಗೆ ಏನು ಅನಿಸುತ್ತೆ ಅಂದ್ರೆ ನಾನು ಅದೇ ಹೇಳಿದ್ದು, ಯಕ್ಷಗಾನದ ಚೆಂಡೆಗೆ ಅಟ್ಲೀಸ್ಟ್ ಏಷ್ಯಾ, ನನಗೆ ವಿದೇಶಗಳದ್ದು ನಾನು ನೋಡಿಲ್ಲ, ಆದರೆ ಎಲ್ಲ ಕಲೆಯ ಜೊತೆ ಸಿಂಕ್ರೊನೈಸ್ ಆಗುವ ಶಕ್ತಿ ಉಂಟು ಯಕ್ಷಗಾನಕ್ಕೆ. ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇದರಿಂದಲೂ ಪ್ರಭಾವಿತರಾದ ಅವರು ಕಲಾವಿದರು ಏನು ಹೇಳಿದರು, ನಮಗೆ ಒಂದು ದಿವಸ ಯಕ್ಷಗಾನದ ಬೇಸಿಕ್ ಸ್ಟೆಪ್ಸ್ ಹೇಳಿಕೊಡ್ಬೇಕು ಅಂತ ಹೇಳಿದರು. ನಾವು ಅದರ ರಾತ್ರಿ ಗೋವಿಂದ ಭಟ್ರು, ನಾನು, ಮಧ್ಯಾಹ್ನ
ಕುತ್ತಿಗೆಯವರೆಲ್ಲ ಕುಳಿತು ಹೀಗೆ ಹೇಳುವುದಂದ್ರೆ ನಾವು ಕಾಂಪ್ಲಿಕೇಶನ್ ಎಲ್ಲ ಹೇಳಬಾರ್ದು. ಪಾಂಡವರ ಒಡ್ಡೋನಾಗ ಹೀಗೆ ಅವ್ರಿಗೆ ಹೇಳಿ ಏನು ಗೊತ್ತಾಗೋದಿಲ್ಲ. ಅವ್ರಿಗೆ ಬೇಸಿಕ್ 1ನೇ ಹೆಜ್ಜೆ, 2ನೇ ಹೆಜ್ಜೆ, 3ನೇ ಹೆಜ್ಜೆ, ಆಮೇಲೆ ಏಕತಾಳ, ಕೆಲವು ನಾವು ತ್ರಿವುಡೆ ಕೆಲವೆಲ್ಲ ಹೇಳುವಂಥ ಒಂದು ಪ್ಲಾನ್ ಎಲ್ಲ ಮಾಡಿ ನಾನು ಅದಕ್ಕೆ ಇಂಗ್ಲೀಷಲ್ಲಿ ಇಂಟ್ರೊಡಕ್ಷನ್ ಕೊಟ್ಟೆ. ಆಮೇಲೆ ಅದೇ ಗೋವಿಂದ ಭಟ್ರು ಅದನ್ನು ಒಂದು ಸಿಂಪಲ್ ಆಗಿ ಧೀಮ್ ಕಿಟ್ಟ ಕಿಟ್ಟ ತಕ್ಕ ತಾರಿ ಕಿಟ್ಟ ಕಿಟ್ಟ ತಕ್ಕ ಅಲ್ಲಿಂದ ಶುರು ಆದರೆ ತಾಮ್ ನಕ್ಕಾದರಿಗಳ ದಾ ದಿ ದೋ ತಾಮ್ ನಕ್ಕಾದರಿಗಳ ದಾ ದಿ ದೋ ತಾಮ್ ತ್ರಿವುಡೆವರೆಗೆ ಒಂದು 5 ಸ್ಟೆಪ್ ಅನ್ನ ಚಂದ ಮಾಡಿ ಸರಳವಾಗಿ ಗೋವಿಂದ ಭಟ್ರು ಹೇಳಿಕೊಟ್ರು. ಕಲ್ತ್ರಲ್ಲ ಮಾರ್ರೆ ಅವರು ಕಲಾವಿದರು, ಡ್ಯಾನ್ಸ್ನ ಪ್ರಭಾವ ಇರುವುದಲ್ಲ ಎಲ್ಲ ಕಲ್ತು ಬಿಟ್ರು. ಗೋವಿಂದ ಭಟ್ರು ನನ್ನ ಹತ್ರ ಹೇಳುದು, ಇವರೆಲ್ಲ ನಮ್ಮ ದೇಶಕ್ಕೆ ಕರ್ಕೊಂಡು ಹೋದ್ರೆ ನಮಗೆ ಮತ್ತೆ ಕೆಲಸ ಇಲ್ಲ ಮೇಳದಲ್ಲಿ ಅಂತ ಹೇಳಿದರು. ಅಂದ್ರೆ ತುಂಬಾ ನಾನು ಹೇಳಕ್ ಪ್ರಯತ್ನ ಪಡ್ತೇನೆ, ತುಂಬಾ ಕಾಂಪ್ಲಿಕೇಟ್ ಆದ್ದು ಅಲ್ಲ ಯಕ್ಷಗಾನ ಕಲಿಸುವುದು. ನಾವು ಅನಗತ್ಯ ಅದನ್ನು ಎಲ್ಲ ಏನಿಲ್ಲ, ಸರಳವಾಗಿ ಹೇಳಿಕೊಡ್ಲಿಕ್ಕೆ ಸಾಧ್ಯ. ಸರಳವಾಗಿ ಈ ಕಲೆ ದೇಹವನ್ನು ಬಗ್ಗಿಸುವುದಕ್ಕೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನೋಡಿ, ಇದು ಈ ಗುಣಗಳು ಬಹಳ ಕಲೆಗಳಿಗೆ ಇಲ್ಲ. ನೀವು ಭರತನಾಟ್ಯ ಕಲಿಯುವುದಷ್ಟು ಸುಲಭ ಅಲ್ಲ. 6 ವರ್ಷ 7 ವರ್ಷ ಅಭ್ಯಾಸ ಮಾಡಿ ಮಾಡ್ತಾ. ಇದು ಧರ್ಮಸ್ಥಳ ಕೇಂದ್ರದಲ್ಲಿ 6 ತಿಂಗಳು ಕಲಿತು ಮೇಳ ಸೇರ್ತಿರ್ಲಿಲ್ವಾ? ನೀವು ಕಥಕಳಿಲಿ ವೇಷ ಮಾಡಬೇಕಾದ್ರೆ ಎಷ್ಟು ಮಾಡಬೇಕು? 12 years ಅಲ್ವಾ? ಯಕ್ಷಗಾನಕ್ಕೆ ಹಾಗೆ ಅಂದ್ರೆ ಯಕ್ಷಗಾನದ ಗುಣವೇ ಅಲ್ಲದು, ಅಷ್ಟು ಬೇಕಾಗಿಲ್ಲ. ಕರೆಕ್ಟ್, ನಾನು ಇದನ್ನು ಕಂಡಿದ್ದೇನೆ. ಹೌದು, ಅಷ್ಟು ಬೇಕಾಗಿಲ್ಲ. ದಟ್ ಇಸ್ ದ ಮೇನ್ ಪಾಯಿಂಟ್. ಹೌದು, ಆ ಕಲೆಗೆ ಅದನ್ನು ಅನಗತ್ಯವಾಗಿ ನೀವು ಆರೋಪಿಸಿ ಅದನ್ನು ಇನ್ನೇನೋ ಮಾಡಿ ಎಲ್ಲ ಮಾಡಬೇಕಾದ ಅದು ಕಥಕಳಿಯ ಗುಣ ಯಕ್ಷಗಾನದ ಯಾಕೆ ಆಗ್ಬೇಕಪ್ಪ? ಕರೆಕ್ಟ್, ಯಕ್ಷಗಾನ ಗುಣ ಯಕ್ಷಗಾನದೇ. ಯಕ್ಷಗಾನ ಗುಣ ಭರತನ ಹಿಂದೆ ಯಕ್ಷಗಾನ ಸಂಗೀತದ ಬಗ್ಗೆ ಚರ್ಚೆ ಮಾಡಿದಾಗ ನನಗೆ ಕೆಲವರೆಲ್ಲ ನನ್ನನ್ನು ಆಗುದಿಲ್ಲ, ಯಾಕಂದ್ರೆ ನಾನು ತುಂಬಾ ಜಗಳ ಮಾಡಿದೆ. ನಾನು ಹೇಳಿದೆ, ನೀವು ಕರ್ನಾಟಕ ಸಂಗೀತದ ಜೊತೆ ಯಕ್ಷಗಾನ ಸಂಗೀತವನ್ನು ಕಂಪೇರ್ ಮಾಡೋದೇ ತಪ್ಪು ಅಂತ. ಕರೆಕ್ಟ್, ಅವರು ಹೇಳುದು ಇದು ಯಕ್ಷಗಾನ ಅದರ ಅಪಭ್ರಂಶ ಅಂತ. ನಾನು ಹೇಳುದು ಇದರ ಅಪಭ್ರಂಶ ಕರ್ನಾಟಕ ಸಂಗೀತ ಯಾಕೆ ಆಗಿರಬಾರ್ದು? ಕರೆಕ್ಟ್. ಇದು ಒಂದು ಯೂನಿಕ್ ಅಲ್ವಾ, ಇದು ಅನನ್ಯವಾದ್ದು. ನೀವು ಇದನ್ನು ಬೇರೆ ಜೊತೆ ಹೋಲಿಸಬಾರದು ಅಂತಲ್ಲ, ಆದ್ರೆ ಅದನ್ನು ಹೋಲಿಸಿ ಮೌಲ್ಯಮಾಪನ ಮಾಡಿ. ಹೌದು, ಮೌಲ್ಯಮಾಪನ ಇಟ್ ಇಸ್ ರಾಂಗ್. ನೋ, ಅದು ಶ್ರೇಷ್ಠವೇ, ಇದು ಶ್ರೇಷ್ಠವೇ. ಕರೆಕ್ಟ್. ಇದು ಈ ರಾಮಾಯಣವು ಶ್ರೇಷ್ಠವೇ, ವಾಲ್ಮೀಕಿ ರಾಮಾಯಣವು ಶ್ರೇಷ್ಠವೇ, ಅದಕ್ಕೆ ಹೋಲಿಸಿದಾಗ ಇದು ಕಳಪೆ ಅಲ್ಲ. ಸೊ ಈ ತಾರತಮ್ಯದ ಒಂದು ಮೌಲ್ಯಮಾಪನ ಇದೆಯಲ್ಲ, ಅದನ್ನು ಕಡಿಮೆ ಮಾಡಿ ಹೌದು, ಅದು ಮಾಡಬೇಕು. ಹಾಗೆ ಒಟ್ಟಾರೆಯಾಗಿ ನಾನು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ, ಭಾಷೆ ಗಡಿಗಳನ್ನು ದಾಟಿ ಯಕ್ಷಗಾನಕ್ಕೆ ಬೇರೆ ಜನಗಳ ಜೊತೆ ಕಮ್ಯುನಿಕೇಟ್ ಮಾಡುವ ಶಕ್ತಿ ಅದಕ್ಕೆ ಅಂತರ್ಜನ್ಯವಾಗಿದೆ. ಕರೆಕ್ಟ್, ಅದನ್ನ ಮಾಡಬೇಕು. ಆಮೇಲೆ ಅದನ್ನು ಅನಗತ್ಯ ಕಾಂಪ್ಲಿಕೇಶನ್ಗೆ ಸಿಕ್ಕಿಸಿ ಮಾಡಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಅದನ್ನು ಸರಳವಾಗಿ ನಮ್ಮ ಹೊಸ ತಲೆಮಾರಿಗೆ, ಶಾಲೆಗಳಿಗೆ ನಾವೆಲ್ಲ ಇದ್ದಾಗ ಮಳೆಗಾಲದಲ್ಲಿ ಹೋಗಿ ಕಾಲೇಜುಗಳಿಗೆಲ್ಲ ಕಲಿಸ್ತಾ ಇದ್ವಿ. ಈಗ ಹೇಗೆ ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ಆ ಕಲೆಯನ್ನು ಉಳಿಸುವ ದೃಷ್ಟಿಯಿಂದ ಅದನ್ನ ಈ ತರ ಹೊಸ ತಲೆಮಾರಿಗೆ ಡಿಸಿಮಿನೇಟ್ ಮಾಡುವ ಕೆಲಸವನ್ನ ನಾವು ಮಾಡ್ತಾ ಇದ್ದಾರೆ ಬಹಳ ಜನ. ಇದನ್ನು ಮಾಡುವುದು ಸರಿ, ಮತ್ತು ಇದನ್ನು ಇನ್ನೂ ತ್ವರಿತವಾಗಿ ಮುಂದುವರಿಸಬೇಕು. ಹಾಗಾಗಿ ಈ ದೊಡ್ಡ ಕಲೆ ಪರಂಪರೆಯಿಂದ ಕಡಿಮೆ ಅಂದರೆ ಒಂದು 400, 500, 600 ವರ್ಷಗಳಿಂದ ಬೆಳೆದುಕೊಂಡು ಬಂದಂಥ ಈ ಕಲೆ ಅದು ಮುಂದಿನ ತಲೆಮಾರಿಗೆ ಹೋಗುವಂತ ಒಂದು ನೈತಿಕ ಹೊಣೆಗಾರಿಕೆಯನ್ನ ನಾವೆಲ್ಲರೂ ಹೊತ್ತುಕೊಳ್ಬೇಕು. ಕರೆಕ್ಟ್. ನಮ್ಮಿಂದ ಆದ ರೀತಿಯಲ್ಲಿ ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ನೀವು ಭಾಗವತಿ ಹೇಳಿಕೊಡಿ ಬಿಳಿ ಮನೆಯವರೆಂದ್ರೆ ನನಗೆ ಆಗುದಿಲ್ಲ. ಆದ್ರೆ ಯಕ್ಷಗಾನ ಬಹಳ ದೊಡ್ಡ ಕಲೆ ಎಂಬುದನ್ನು ಜನಗಳಿಗೆ ಹೇಳುವ ಕೆಲಸವನ್ನು ನಾನು ಮಾಡಬಹುದು. ಇದು ಬಹಳ ಒಳ್ಳೆ ಕಲೆ, ಇದು ಜಗತ್ತಿಗೆ ಮುಟ್ಟಬೇಕು ಎಂಬ ಕೆಲಸವನ್ನು ನೀವು ಮಾಡಬಹುದು. ಹಾಗೆ ಯಾರ್ಯಾರಿಗೆ ಯಾವ ಶಕ್ತಿ ಇದೆಯೋ ಅವರ ಜವಾಬ್ದಾರಿಯನ್ನು ನಿಷ್ಠೆಯಿಂದ, ಬದ್ಧತೆಯಿಂದ ತೆಕ್ಕೊಂಡು ಈ ಕಲೆಯನ್ನು ಮುಂದಿನ ತಲೆಮಾರಿಗೆ ದಾಟಿಸದೆ ಹೋದರೆ ಒಂದು ಬಹಳ ದೊಡ್ಡ ಕಲೆಯ ನಾಶಕ್ಕೆ ನಾವೆಲ್ಲರೂ ಕಾರಣರಾಗ್ತೇವೆ. ನೀವು ಸಾಕ್ಷಿ ಆಗಬಾರದು. ಆಮೇಲೆ ಸರ್, ಈ ಸಾಹಿತ್ಯ ಮತ್ತೆ ಈ ಒಂದು ಜಾನಪದ ಇದರ ನಾವು ಎಂತ ಹೇಳುದು, ಒಂದು ಕೊನೆ ಮಾಡುವುದು ಸಂವಾದದ್ದು. ಹೌದು, ಅದು ನೋಡಿ, ಸಾಹಿತ್ಯ ಮತ್ತು ಜಾನಪದ ನನ್ನ ಪ್ರಕಾರ ಅದು ಒಂದು ಕೃತಕ ವಿಂಗಡಣೆ. ಅದು ಸಾಹಿತ್ಯ ಮತ್ತು ಜಾನಪದ ಅಂತ ನಾವು ಮಾಡಿಕೊಂಡಿದ್ದು ಕೃತಕ ವಿಂಗಡಣೆ. ಅದು ಅಂದ್ರೆ ಅದು ಅಧ್ಯಯನಕ್ಕೋಸ್ಕರ ನಾವು ಮಾಡಿಕೊಂಡದ್ದು. ನಾವು ತರಗತಿಯಲ್ಲಿ ಇಷ್ಟನ್ನೇ ಪಾಠ. ಹಾಗಾದ್ರೆ ಬಂಡಾಯ ಮತ್ತೆ ಏನು ಆ ಒಂದು ಕೃತಕ ಕ್ರಮಕ್ಕೆ ಮಾಡಿಕೊಂಡಿದ್ದೀವಿ. ಅತ್ಯುತ್ತಮವಾದ ಪದ್ಯ ಎಲ್ಲ ಪರಂಪರೆಗೂ ಸಲ್ಲುತ್ತದೆ. ಕರೆಕ್ಟ್, ಪರ್ಫೆಕ್ಟ್, ಹೌದು, ಎಲ್ಲ ಪರಂಪರೆಗೂ ಸಲ್ಲುತ್ತದೆ. ನಾನು ಪಂಪನ ಪದ್ಯಗಳು ನನಗೆ ಈಗಲೂ ಪ್ರಸ್ತುತವೇ. ಅದು ಹಳೆಗನ್ನಡ ಕಾವ್ಯ ಕಾಲಘಟ್ಟದ್ದು ಹೌದು, ವಚನಗಳು ನಡುಗನ್ನಡ ಕಾಲಘಟ್ಟಕ್ಕೆ ಬಂದದ್ದು ಹೌದು. ನೋಡಿ, ಸುಮ್ಮನೆ ಉದಾಹರಣೆ ನೀವು ಹೇಳಿದಾಗ ನೆನಪಾದ್ದು ನನಗೆ. ಈಗ ವಿಜಯನಗರ ಕಾಲ ಕರೆಕ್ಟ್, ಒಂದು ವೈಭವದ ಕಾಲ. ಹೌದು. ಸಾಮಾನ್ಯವಾಗಿ ನಾವು ತರಗತಿಯಲ್ಲಿ ಏನು ಹೇಳಿಕೊಡ್ತೇವೆ?
ವಿಜಯನಗರ ಕಾಲ ವೈಭವದ ಕಾಲ. ಅಲ್ಲಿ ಬೀದಿಯ ಬದಿಗಳಲ್ಲಿ ಚಿನ್ನಾಭರಣಗಳನ್ನು ಮಾರ್ತಾ ಇದ್ರು, ಪಾಶ್ಚಾತ್ಯ ವರ್ತಕರು ಬರ್ತಾ ಇದ್ರು ಅಂತ ಹೇಳುದು. ಸಿನಿಮಾ ಮಾಡಿದಾಗಲೂ ಕೃಷ್ಣದೇವರಾಯನನ್ನು ಒಂದು ಚಿನ್ನ ಎಲ್ಲ ಹಾಕಿ ಎಲ್ಲ ಹಿಡ್ಕೊಂಡು ಒಂದು, ನೀವು ಆ ಕಾಲದ ಕನ್ನಡ ಸಾಹಿತ್ಯ ನೋಡಬೇಕು. ಪುರಂದರದಾಸರು ಏನು ಬರೀತಾರೆ, ಲಂಗೋಟಿ ಒಳ್ಳೆದಣ್ಣ, ನಮಗೆ ಲಂಗೋಟಿ ಒಳ್ಳೆದಣ್ಣ ಅಂತ ಬರೀತಾರೆ. ಇಡೀ ವಿಜಯನಗರ ಸಾಮ್ರಾಜ್ಯದ ಸಂಪತ್ತಿನ ನಿರಾಕರಣೆ. ಕರೆಕ್ಟ್. ನಿರಾಕರಿಸಿಬಿಟ್ರಲ್ಲ ದಾಸರು. ಎಲ್ಲಿದೆ ಚಿನ್ನಾಭರಣ ಮಾರುದು? ಕಲ್ಲು ಸಕ್ಕರೆ ಕೊಳ್ಳಿರೋ, ಚಿನ್ನಾಭರಣ ಕೊಳ್ಳಿರೋ ಅಂತ ಹೇಳಲೇ ಇಲ್ಲ ಅವರು. ಕರೆಕ್ಟ್. ಕಲ್ಲು ಸಕ್ಕರೆ ಕೊಳ್ಳಿರೋ, ವಿಠಲಂಗ ಪ್ರಿಯವಾದ ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತ ಹೇಳಿ ಚಿನ್ನಾಭರಣವನ್ನು ನಿರಾಕರಣೆ ಮಾಡಿದ್ರು. ಕರೆಕ್ಟ್. ವೈಭವವನ್ನು ನಿರಾಕರಣೆ ಮಾಡಿದ್ರು. ಇದು ಎಲ್ಲಾ ಕಾಲಕ್ಕೂ ಒಪ್ಪುವ ಸಾಹಿತ್ಯ. ಇದು ಹೌದು, ಪರ್ಫೆಕ್ಟ್. ಎಲ್ಲಾ ಕಾಲಕ್ಕೂ ಒಪ್ಪುವ ಸಾಹಿತ್ಯ. ಆದ್ದರಿಂದ ನಾವು ಅಧ್ಯಯನಕ್ಕೋಸ್ಕರ ಇದು ಹಳೆಗನ್ನಡ ಪಠ್ಯ, ಇದು ನಡುಗನ್ನಡ ಪಠ್ಯ, ಅದೇ ಇದು ಸಾಹಿತ್ಯ, ಇದು ಜನಪದ ಅಂತ ಹೇಳಿ ನಾವು ಇದು ಪ್ರಗತಿಶೀಲ, ಇದು ಬಂಡಾಯ ಅಂತ ಹೇಳ್ತೇವೆ. ಆದ್ರೆ ಅತ್ಯುತ್ತಮವಾದ ಪದ್ಯ ಇದೆಯಲ್ಲ, ಅದು ಎಲ್ಲಾ ಪಂಥಗಳನ್ನು ಮೀರಿ ಅತ್ಯುತ್ತಮ ಕಲೆಯ ಹಾಗೆ. ಕಲೆಯಲ್ಲಿ ಕೂಡ ಇಂಥದೇ ವಿಭಾಗ ಇದೆ. ಕ್ಲಾಸಿಕಲ್ ಏಜ್ ಅಂತ ಇದೆ, ರೊಮ್ಯಾಂಟಿಕ್ ಏಜ್ ಅಂತ ಇದೆ, ಕರೆಕ್ಟ್, ಮಾಡರ್ನ್ ಆರ್ಟ್ ಅಂತ ಇದೆ. ಅತ್ಯುತ್ತಮವಾದ ಕಲೆ ಎಲ್ಲ ಕಾಲಕ್ಕೂ ಉಳಿಯುತ್ತದೆ. ಆ ಕಾಲಘಟ್ಟಕ್ಕೆ ಅಂಟಿಯೂ ಕೂಡ ಅದನ್ನು ಮೀರಿ ಉಳಿಯುತ್ತದೆ. ಅಡಿಗರ ಕೆಲವು ಪದ್ಯಗಳು ನವ್ಯದ್ದು ಹೌದು. ನಾವು ಬಂಡಾಯದ ಸಂದರ್ಭದಲ್ಲಿ ಅಡಿಗರನ್ನು ವಿಮರ್ಶೆ ಮಾಡಿದ್ದು ಹೌದು. ಕರೆಕ್ಟ್. ನಮ್ಮ ಎಲ್ಲ ವಿಮರ್ಶೆಯನ್ನು ಮೀರಿ ಅಡಿಗರ ಕಾವ್ಯ ಉಳಿದಿದೆ. ಮತ್ತೆ ಮಲಗಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು ಮೂರೇ ಉರುಳು, ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆ ತಟಾಕಕ್ಕೆ ತೆಂಗು ಗರಿಗಳ ಬೀಸಿ ಕೈ ಚಾಚಿ ಕರೆದಿಗಳು ಅಂತ ಅಡಿಗರ ಪದ್ಯವನ್ನು ಓದುವಾಗ ನನಗಾಗುವ ಸಂತೋಷ ಯಾವ ಪದ್ಯವನ್ನು ಓದಿದ್ರೂ ಆಗುವುದಿಲ್ಲ. ನಾನು ಅಡಿಗರನ್ನ ಅವರ ಎದುರು ಜಗಳ ಮಾಡಿಕೊಂಡು ಬಂಡಾಯವನ್ನು ಬೆಳೆಸಿದ್ರು. ಹಾಗೆಯೇ ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಓದ್ದರು ಅಂತ ಸಿದ್ಧಲಿಂಗಯ್ಯ ಬರೆದಾಗ ಅದು ಅತ್ಯುತ್ತಮ ಕಾವ್ಯವೇ. ಅದು ಅತ್ಯುತ್ತಮ ಕಾವ್ಯ. ಅಡಿಗರದು ಅತ್ಯುತ್ತಮ ಕಾವ್ಯವೇ, ಬೇಂದ್ರೆಯವರದು ಅತ್ಯುತ್ತಮ ಕಾವ್ಯವೇ. ಹಾಗಾಗಿ ನಾವು ಅಧ್ಯಯನಕ್ಕೋಸ್ಕರ ಇದನ್ನ ಮಾಡಿಕೊಳ್ತೇವೆ, ಒಂದು ಕೃತಕ ವರ್ಗೀಕರಣ ಮಾಡಿಕೊಳ್ತೇವೆ ಅಂತ ಬಿಟ್ಟರೆ ಅತ್ಯುತ್ತಮವಾದ ಸಾಹಿತ್ಯ ಎಲ್ಲ ಕಾಲಕ್ಕೆ ಉಳಿತದೆ. ಹಾಗೆ ಜಾನಪದವು ಕೂಡ, ಜಾನಪದ ಓರಲಿ ಟ್ರೆಡಿಷನ್ ಆಗಿ ಬಂದಿರ್ತದೆ ಅಂತ ಹೇಳಿ ನಾವು ಅಧ್ಯಯನಕ್ಕೋಸ್ಕರ ಅದನ್ನು ಮಾಡ್ತೇವೆ. ಆದರೆ ನಾವು ಒಟ್ಟು ಭಾರತೀಯ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಅದು ನನಗೆ ನಾನು ಆಗ ಹೇಳಿದಲ್ಲ, ಕರೆಕ್ಟ್, ಈಗ ಅಧ್ಯಯನ ಮಾಡಲೇಬೇಕು. ಯಕ್ಷಗಾನದ ಪದ್ಯಗಳು ನಾವು ಜಾನಪದ ಅಂತ ಹೇಳುದಾದ್ರೆ ಆ ಪದ್ಯಗಳು ಕುಮಾರವ್ಯಾಸ ಭಾರತದಿಂದ ಹೋದಲ್ವಾ? ಕರೆಕ್ಟ್. ಹಾಗಾಗಿ ಅದಕ್ಕೂ ಇದಕ್ಕೊಂದು ಸಂಬಂಧ ಇದ್ದೇ ಇದೆ. ಕರೆಕ್ಟ್, ಇದ್ದೇ ಇದೆ. ಇಲ್ಲಿಂದ ಅಲ್ಲಿ ಹಾಗಾದ್ರೆ ನಾವು ಯಕ್ಷಗಾನ ಸಾಹಿತ್ಯವನ್ನು, ಜಾನಪದ ಸಾಹಿತ್ಯವನ್ನು ಕೂಡ ಸಾಹಿತ್ಯದ ಒಳಗಡೆ ತೆಗೆದುಕೊಳ್ಳಲೇಬೇಕು. ಅದನ್ನು ನಾವು ಹೊಸದಾಗಿ ಅಧ್ಯಯನ ಮಾಡಲೇಬೇಕು. ಹಾಗೆ ಮಾಡುವುದರ ಮೂಲಕ ಯಕ್ಷಗಾನದ ಅಧ್ಯಯನವನ್ನು ವಿಸ್ತಾರ ಮಾಡಿಕೊಳ್ಬೇಕು, ಈ ಸಾಹಿತ್ಯದ ಅಧ್ಯಯನ ಕೂಡ ವಿಸ್ತಾರ ಮಾಡಿಕೊಳ್ಬೇಕು. ಕರೆಕ್ಟ್. ಬಟ್ ಹಾಗೆ ಮಾಡುವಾಗ ನಮಗೆ ಎಷ್ಟೋ ಬಾರಿ ಒಂದು ಲಾಭ ಏನು ಅಂತಂದ್ರೆ, ಈ ಯಕ್ಷಗಾನ, ಈ ಮತ್ತೆ ನಾವು ಆಗ ಹೇಳಿದ ಜಾನಪದ ತುಳು ಇರಲಿ, ಮಲೆ ಮಾದೇಶ್ವರ ಕಾವ್ಯ ಇರಲಿ, ಜುಂಜಪ್ಪ ಇರಲಿ, ಅಥವಾ ಬೀರೇದೇವರ ಹಾಡಿರಲಿ, ಅದು ಒಂದು ವಿಭಿನ್ನವಾದ ಅನುಭವ ಪರಂಪರೆಯನ್ನು ಕಟ್ಟಿಕೊಡ್ತದೆ ನಮಗೆ. ಆ ವಿಭಿನ್ನವಾದ ಅನುಭವ ಪರಂಪರೆಯನ್ನು ಸಾಹಿತ್ಯಕ್ಕೆ ಜೋಡಿಸುವುದರಿಂದ ಈಗ ನಾನು ದೊಡ್ಡ ಮನುಷ್ಯ ಅಲ್ಲ, ನಾನು ಆ ಥರ ಅಲ್ವಲ್ಲ. ಆದರೆ ನಾನು ಮಾತಾಡಿದಾಗ ಬಹಳ ಜನ ಕೇಳ್ತಾರೆ, ಯಾಕೆಂತಂದ್ರೆ ನಾನು ಪಂಪನ ಒಟ್ಟಿಗೆ ಹುಲಿಗೆಮ್ಮ ಜಾತ್ರೆಯನ್ನು ತರ್ತೇನೆ. ಕರೆಕ್ಟ್. ಕುಮಾರವ್ಯಾಸನ ಬಗ್ಗೆ ಹೇಳಿದಾಗ ನಾನು ಶೇಡಿ ಗೋಪಾಲಕೃಷ್ಣ ಭಟ್ರ ಅರ್ಥವನ್ನು ತರ್ತೇನೆ, ಇದರ ಎಕ್ಸ್ಟೆನ್ಷನ್. ಆಗ ಜನಕ್ಕೆ ಒಂದು ಹೊಸ ಲೋಕ ಸಿಗ್ತದೆ. ಅದು ಹೌದು ಮಾರ್ರೆ ನೀವು ಹೇಳಿದ್ದು ಅಂತ. ಅದಕ್ಕೆ ನನ್ನನ್ನು ಕರೆದಾಗ ನಾನು ಅದನ್ನು ಹೇಳ್ತೇನೆ. ಮತ್ತೆ ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಜನಗಳಿಂದ ಸಿಗ್ತಾ ಉಂಟು ನನಗೆ. ನಾನು ಅದನ್ನು JNU ಕೂಡ ಮಾಡ್ತೇನೆ. ಜವಾಹರ್ಲಾಲ್ ಯೂನಿವರ್ಸಿಟಿನಲ್ಲಿ ಕನ್ನಡ ಪಾಠ ಮಾಡುವಾಗ ಬೇರೆ ಭಾಷೆಯವರಿಗೆ ಮಾಡಿದಾಗ ದಿಸ್ ಇಸ್ ಹೌ ಅವರ್ ಲಿಟರೇಚರ್ ಗ್ರೋಸ್ ಅಂತ ಹೇಳ್ತೀನಿ ನಾನು. ಇಟ್ ಈಸ್ ನಾಟ್ ಜಸ್ಟ್ ಟೆಕ್ಸ್ಚುಯಲ್ ಓರಿಯೆಂಟೆಡ್, ಇಟ್ ಹಸ್ ಡಿಸಿಮಿನೇಟೆಡ್ ಟು ಮೆನಿ ಅದರ್. ಇಟ್ಸ್ ಗಾನ್ ಟು ಗಮಕದ ಕ್ಲಿಪ್ ಕೇಳಿಸ್ತೀನಿ ನಾನು. ಇಟ್ಸ್ ಗಾನ್ ಟು ಹರಿಕಥೆಯನ್ನು ನಾನು ಯೂಟ್ಯೂಬಿಂದ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೇನೆ, ತೋರಿಸ್ತೇನೆ ನಾನು. ಫೈನಲಿ ಭಾರತಿ ಸುಬ್ಬ ಹ್ಯಾಸ್ ಕನ್ವರ್ಟೆಡ್ ಇಂಟು ಬಾಡಿ ಸೆಂಟ್ರಿಕ್ ಟೆಕ್ಸ್ಟ್ ಅಂತ ಹೇಳಿ ಒಂದು ಕುಮಾರವ್ಯಾಸನ ಪದ್ಯವನ್ನು ಅಥವಾ ತೊರವೆ ರಾಮಾಯಣದ ಒಂದು ಪದ್ಯವನ್ನು ಅದನ್ನು ತೋರಿಸಿ ಮಕ್ಕಳಿಗೆ. ಆಮೇಲೆ ಅವರು ಶುರು ಮಾಡ್ತಾರೆ, ಎಸ್ ಸರ್ ನಮ್ಮಲ್ಲಿ ತುಳಸಿ ರಾಮಾಯಣ ಕೂಡ ಹಾಗೆ ಆಗಿದೆ ಅಂತ ಹೇಳ್ತಾರೆ. ಟೆಕ್ಸ್ಟ್ ಇದೆ, ಅದು ಭಜನೆಗೆ ಹೋಗಿದೆ, ಗೋ ಅಂಡ್ ಸ್ಟಡಿ ದ್ಯಾಟ್ ಅಂತ ಹೇಳುದು. ವಚನಗಳನ್ನು ಹೇಳುವಾಗಲೂ ಹಾಗೆ ಹೇಳ್ತಾರೆ ನೋಡಿ. ನೀವು ನಾನು ಉತ್ತರ ಕರ್ನಾಟಕದಲ್ಲಿ ಇದ್ದೆ ಅಂತ ಹೇಳಿದಲ್ಲ, ಈಗ ಹುಲಿಗೆಮ್ಮ ಅಂತ ಉಂಟು ಹಂಪಿ ವಿರೂಪಾಕ್ಷ ದೇವಸ್ಥಾನ ಹತ್ತಿರ. ಹುಲಿಗೆಮ್ಮನ ಜಾತ್ರೆಗೆ ಪ್ರತಿ ವರ್ಷ ಹೋಗ್ತಿದ್ದೆ ನಾನು. ನೋಡಿ ಹೀಗೆ ಹೋಗ್ತಾರೆ ಅಂತ ಹೇಳುವಾಗ ನೀನಂತರ ನಾಸ್ತಿಕ ಹೋಗುದು ಅಂತ ಜನ ಕೇಳುದು. ಅದು ಸಾಂಸ್ಕೃತಿಕ ವಿಚಾರಗಳೇ ಬೇರೆ. ನೀವು ನಂಬಿ ಹೋಗುದಲ್ಲ. ಹೌದು, ಕರೆಕ್ಟ್. ನಂಬಿ ಹೋಗುದಲ್ವೇ ಅಲ್ಲ. ಆದ್ರೆ ನೀವು ಹೋಗ್ತೀರಿ, ಜನಗಳನ್ನು ನೋಡ್ತೀರಿ. ದೈವ ಯಾಕೆ, ಇದು ದೊಡ್ಡ ಒಂದು ಲೋಕ ಅಲ್ವಾ, ಅದಾದ ನೋಡ್ತೇನೆ. ಈ ವಿಷಯದಲ್ಲಿ ಎಷ್ಟೋ ನನ್ನ ಎಡಪಂಥೀಯ ಸ್ನೇಹಿತರಿಗೂ ನನಗೂ ಕೂಡ ಜಗಳ ಆದದ್ದುಂಟು. ಬಟ್ ಹೋಗುದು.
ನೀವು ಯಾವ ಜನಗಳ ಬಗ್ಗೆ ಮಾತಾಡ್ತಿದ್ದೀರೋ, ಯಾವ ಜನಗಳ ಉದ್ಧಾರದ ಕನಸು ಕಾಣ್ತಾ ಇದ್ದೀರೋ, ಆ ಜನಗಳ ಹತ್ರ ಹೋಗದೆ ನೀವು ದೇವರು ನಿಮ್ಮನ್ನು ಅವರ ಉದ್ಧಾರ ಮಾಡ್ಲಿಕ್ಕೆ ಮುಗಿಸಿದ್ದ ಅಲ್ಲವೇ ಅಲ್ಲವಾ? ಅದು ಬೇರೆದು. ನೀವು ಅಲ್ಲಿ ಹೋದರೆ ಈ ಹುಲಿಗೆಮ್ಮ ದೇವಸ್ಥಾನದ ಹತ್ರ ತುಂಗಭದ್ರಾ ನದಿ ಹರಿತಾರೆ. ಆ ತುಂಗಭದ್ರಾ ನದಿ ಅಡ್ಡದಲ್ಲಿ ಏಕತಾರಿ ಹಿಡ್ಕೊಂಡು ಟಿಂಗ್ 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 ಅಂತ ಭಿಕ್ಷುಕರು ಹಾಡ್ತಾ ಇರ್ತಾರೆ. ಕರೆಕ್ಟ್. ನೀವು ಅದಕ್ಕೆ ಕಿವಿ ಕೊಟ್ಟರೆ ಅವರು ಹಾಡುವ ಪದ್ಯಗಳು ಯಾವುದು ಗೊತ್ತುಂಟ? ವಚನಗಳು. ಓ, ಈ ವಚನಗಳು ನೀವು ಆಗ ಹೇಳಿದ ಹಾಗೇನೆ 12ನೇ ಶತಮಾನದ 16ನೇ ಶತಮಾನವರೆಗೆ ಬಂದದ್ದು ಮೌಖಿಕವಾಗಿ ಅಲ್ವಾ? ಕರೆಕ್ಟ್, ಹೌದು. ಗೋಳೂರು ಸಿದ್ಧವೀರಣ್ಣ ಅದನ್ನು ಸಂಗ್ರಹ ಮಾಡುವಲ್ಲಿ ಹೊರಗೆ ವಚನಗಳು ಬಂದದ್ದು ಮೌಖಿಕವಾಗಿಯೇ, ಬರೆದಿಟ್ಟದಲ್ಲ. ಆ ಮೌಖಿಕವಾದ ಪರಂಪರೆ ಇವತ್ತು ಹುಲಿಗೆಮ್ಮನ ಜಾತ್ರೆಯಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಉಂಟು. ಅಲ್ಲಿ ಹೋಗಿ ನಾನು ನಮ್ಮ ಮಕ್ಕಳಿಗೆ ಹೇಳುದು, ಅಲ್ಲಿ ಹೋಗಿ ಆ ವಚನಗಳನ್ನು ಕಲೆಕ್ಟ್ ಮಾಡಿ, ಆ ವಚನಗಳಲ್ಲಿ ಅಕ್ಕನ ವಚನ, ಅಲ್ಲಮ್ಮನ ವಚನ, ಬಸವಣ್ಣನ ವಚನ ಎಲ್ಲ ಮಿಕ್ಸ್ ಆಗಿರ್ತದೆ. ಕರೆಕ್ಟ್. ಕಾಪಿರೈಟ್ ಇಲ್ಲ ಅಲ್ಲಿ. ಹೌದು, ಅದು ಎಲ್ಲ ಮಿಕ್ಸ್ ಆಗಿರ್ತದೆ. ಅದೇ ವಚನ ಪರಂಪರೆ ಅಂದ್ರೆ ಅದುವೇ. ಈಗ ಅವರು ಬಸವಣ್ಣ ತನ್ನ ವಚನಗಳು ಅಂತ ಹೇಳಿಕೊಡೋದು ಅವನ ಹೆಸರು ಹಾಕಬಹುದಾಗಿತ್ತಲ್ಲ. ಕೂಡಲ ಸಂಗಮ ದೇವ ಅಂದ ಅವನು. ತಿಳಿಯ ಹೇಳುವ ಕೃಷ್ಣ ಕಥೆ ಏನು ಕುಮಾರವ್ಯಾಸ ತನ್ನ ಹೆಸರನ್ನು ಹೇಳಿಕೊಳ್ಳಿಲ್ಲ ಅವನು. ಆಮೇಲೆ ನಾವು ಕಷ್ಟಪಟ್ಟು ಹುಡುಕಿದ್ದು. ಅಂದ್ರೆ ಬರಹಗಾರಿಗೆ ನಮ್ಮ ಯಕ್ಷಗಾನದ ಹಾಗೆ ಅದನ್ನ ಅಭಿವ್ಯಕ್ತಿ ಮಾಡುವಾಗ ಇದು ಸಮಾಜದ ಸೊತ್ತು ಅಂತ ಒಂದು ನಂಬಿಕೆ ಇತ್ತು. ನಂದು ಅಲ್ವೇ ಅಲ್ಲ ಇದು. ನಾನು ಬರ್ದಿದ್ರು ನಂದಲ್ಲ ಅನ್ನುವಂಥದ್ದಿತ್ತು. ಕರೆಕ್ಟ್. ಹೆಸರು ನಮ್ಮ ಅನೇಕ ಕವಿಗಳ ಹೆಸರು ಇವತ್ತಿಗೂ ಗೊತ್ತಿಲ್ಲ. ಜನಗಳಿಗಾಗಿ ಬರ್ದೆ ಅಂತ. ಜನಗಳೇ ಬಹಳ ದೊಡ್ಡ ಪರಂಪರೆ. ಹೌದು, ಎಷ್ಟು ಉದಾತ್ತವಾದಂತಹ ಒಂದು ಇದು ಭಾವನೆ ನೋಡಿ. ಅದು ಯುರೋಪಿಗೆ ಅರ್ಥವೇ ಆಗೋದಿಲ್ಲ. ಅವರು ಹೂ ಇಸ್ ದ ಆಥರ್ ಅಂತ ಕೇಳುದು. ನಮ್ಮಲ್ಲಿ ಸೊಸೈಟಿ ಇಟ್ ಸೆಲ್ಫ್ ಇಸ್ ಎ ಆಥರ್. ಕರೆಕ್ಟ್. ಕಮ್ಯುನಿಟಿ ಇಟ್ ಸೆಲ್ಫ್ ಇಸ್ ಎ ಆಥರ್. ಇಡೀ ಕಮ್ಯುನಿಟಿ ಬರೀತದೆ. ಇಡೀ ತಮಿಳುನಾಡು ದ್ರೌಪದಿಯನ್ನು ಹೆಂಗೆ ರೀಕನ್ಸ್ಟ್ರಕ್ಟ್ ಮಾಡ್ಕೊಂಡಿದೆ ನೋಡಿ. ಇಡೀ ಕರಾವಳಿ ಇಂದ್ರಜಿತ್ವವನ್ನು ಅತಿಕಾಯನನ್ನು ಹೇಗೆ ರೀಕನ್ಸ್ಟ್ರಕ್ಟ್ ಮಾಡ್ಕೊಂಡಿದೆ, ವಾಲಿಯನ್ನು ಹೆಂಗೆ ರೀಕನ್ಸ್ಟ್ರಕ್ಟ್ ಮಾಡ್ಕೊಂಡಿದೆ ನೋಡಿ. ಕಮ್ಯುನಿಟಿ ಮಾಡಿಕೊಳ್ಳೋದು, ಒಂದು ಪ್ರದೇಶ ಮಾಡಿಕೊಳ್ಳೋದು ಇದು. ಹಾಗಾಗಿ ಈ ಥರ ಮಾಡಿಕೊಳ್ಳೋದನ್ನು ನಾವು ತಿಳ್ಕೊಳ್ಳದೆ ಹೋದರೆ ಅದು ನಮ್ಮ ಜನಕ್ಕೆ ಅದು ಅಂದರೆ ನಾವು ಸಾಹಿತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಆಗುದಿಲ್ಲ. ಜಾನಪದ ಇರ್ಬೋದು, ಕನ್ನಡ ಸಾಹಿತ್ಯದಲ್ಲಿ ಬಂಡಾಯ, ದಲಿತ, ಇತ್ತೀಚೆದು ಇರ್ಬೋದು, ಅದು ನಾವು ಅಧ್ಯಯನಕ್ಕೋಸ್ಕರ ಬರೀಲಿಕ್ಕೆ ಒಂದು ಮಕ್ಕಳಿಗೆ ಹೇಳಬೇಕಲ್ಲ. ಮಕ್ಕಳಿಗೆ ಹೇಳುವಾಗ ನಾವು ಅದನ್ನ ಹೇಳ್ತೀವಿ, ಮಾಡಿ ಹೇಳ್ತೀವಿ. ಆದರೆ ಅತ್ಯುತ್ತಮವಾದ ಪದ್ಯ, ಅತ್ಯುತ್ತಮವಾದ ಕಲೆ, ಅತ್ಯುತ್ತಮವಾದ ಸಂಗೀತ, ಅತ್ಯುತ್ತಮವಾದ ನೃತ್ಯ ಎಲ್ಲ ಕಾಲಕ್ಕೂ ಉಳಿತದೆ. ಇವತ್ತು ನೀವು ನಾನು ಎಷ್ಟೇ ನಮ್ಮಲ್ಲಿ ವೈಚಾರಿಕ ಭಿನ್ನಾಭಿಪ್ರಾಯ ಇದ್ರು, ಪಟ್ರೆ ಚಂದು ಅವರದ್ದು ಕುಣಿತ ಒಳ್ಳೆದು ಮಾರಾಯ, ಅಳಿಕೆ ರಾಮಯ್ಯರವರಷ್ಟು ಚಂದ ಡ್ಯಾನ್ಸ್ ಮಾಡೋರು ಯಾರು ಇಲ್ಲ ಎಂಬುದರ ಬಗ್ಗೆ ಚರ್ಚೆ ಇಲ್ಲ. ಇಬ್ಬರು ಒಪ್ಪಿಕೊಳ್ಳುವ ವಿಚಾರವೇ ಅದು. ಇಂಥದ್ದು ತುಂಬಾ ಉಂಟು. ಶ್ರೇಣಿಯವರ ವಾದವನ್ನು ಒಪ್ಪಿಕೊಳ್ಳದಿರ್ಬೋದು, ಆದ್ರೆ ಬಹಳ ಪ್ರಭಾವಶಾಲಿ ಒಬ್ಬ ಅರ್ಥಧಾರಿ ಅಂತ ಹೇಳುವುದರ ಬಗ್ಗೆ ಯಾರಲ್ಲಿ ಆಕ್ಷೇಪಣೆ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಗೋವಿಂದ ಭಟ್ರು ಎಷ್ಟೋ ಜನ ಹೇಳುದು ದೇವರು ಕಿರೀಟ ವೇಷಕ್ಕೆ ಸೃಷ್ಟಿಸಿದ ಮನುಷ್ಯ ಅವರು ಅಂತ. ಹೌದು, ಅದರಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ಯಾರು ಅವರ ವೈರಿಗಳು ಕೂಡ ಆ ವಿಷಯದಲ್ಲಿ ಗಣಪಣ್ಣ ಸರಿಯೇ ಅಂತ ಹೇಳುದು. ಅಂದ್ರೆ ನೋಡಿ, ಉಂಟಲ್ವಾ? ಕರೆಕ್ಟ್. ಭಿನ್ನಾಭಿಪ್ರಾಯಗಳು ಇಲ್ಲದೆ ಹೋದ್ರೆ ಕಲೆ ಬೆಳೆಯುವುದಿಲ್ಲ. ಬೇಕೇ ಬೇಕು. ನಾನು ಎಲ್ಲರೂ ಬೆಳೆಯುವುದಿಲ್ಲ. ಎಲ್ಲರೂ ಗಣಪಣ್ಣನಾಗೆ ವೇಷ ಮಾಡಿಕೊಂಡು ಹೋದ್ರೆ ಗಣಪಣ್ಣನೂ ಇಲ್ಲ, ಇವನು ಇಲ್ಲ. ನಾನು ಶ್ರೇಣಿಯವರು ನಿಮಗೆ ಗೊತ್ತಿರಬೇಕು. ಶ್ರೇಣಿಯವರ ಅರ್ಥ ಹೇಳುವಾಗ ಶ್ರೇಣಿಯವರು ಒಂದು ದೊಡ್ಡ ಆಲದ ಮರದ ಹಾಕಿದರು. ಅವರ ಪ್ರಭಾವಲಯದಿಂದ ಬಿಡಿಸಿಕೊಳ್ಳುವುದೇ ತಾಳಮದ್ದಲೆ ಅರ್ಥಧಾರಿಗಳಿಗೆ ಭಾರಿ ಕಷ್ಟ. ಹೌದು, ತುಂಬಾ ಜನ ಅವರಾಗೆ ಜುಬ್ಬ ಹಾಕಿಕೊಳ್ಳುವುದು, ಅವರಾಗೆ ಜೋರಲ್ಲಿತ್ತು, ಅವರ ಹಾಗೆ ಅರ್ಥ ಹೇಳುದು, ಅವರಾಗೆ ಕುಳಿತುಕೊಳ್ಳುವುದು ಎಲ್ಲ ಮಾಡ್ತಿದ್ರು. ನಾನು ಹೇಳಿದೆ, ನೀವು ಹೀಗೆ ಮಾಡುವುದರ ಮೂಲಕ ನೀವು ಉಳಿಸುವುದು ಶ್ರೇಣಿಯವರನ್ನೇ ನಿಮ್ಮನ್ನಲ್ಲ. ಹೌದು, ನಿಮ್ಮಲ್ಲೂ ಅಲ್ಲ, ಯಕ್ಷಗಾನವನ್ನು ಅಲ್ಲ. ಅವರ ಹಾಗೆ ಅನುಸರಿಸಿದವರೆಲ್ಲ ನಾಶ ಆಗಿ ಹೋದ್ರು. ಶ್ರೇಣಿ ಉಳಿದ್ರು. ಯಕ್ಷಗಾನ ಕಲೆ ಹಾಗೆ ಉಳಿದಿಲ್ಲ. ಶ್ರೇಣಿಯ ಅದು ಮದಗಜದ ಹಾಗೆ, ಅದು ಅವರದೊಂದು ಪರಂಪರೆ. ಇನ್ಯಾರದೊಬ್ಬಂದು ಇನ್ನೊಂದು ರೀತಿ, ಪಲ್ಪೆ ವಾಸವ ಸಾಮಗರದು ಮತ್ತೊಂದು ರೀತಿ, ವಿಟ್ಲ ಶಂಭು ಶರ್ಮರದು ಮತ್ತೊಂದು ರೀತಿ. ಯಾವುದು ಸರಿ ಯಾವುದು ಒಳ್ಳೆದು ಅದು ನಿಮ್ಮ ಅಭಿರುಚಿಗೆ ಬಿಟ್ಟದ್ದು. ಕರೆಕ್ಟ್. ನೀವು ಶ್ರೇಣಿದೆ ಅರ್ಥ ನೋಡೋದು ನೋಡಿ. ಇಲ್ಲ ನನಗೆ ವಾಸ್ತವ ಸಾಮಗ್ರ ಜೊತೆ ನೋಡಬೇಕಂದ್ರೆ ಹೋಗಿ. ನಾನೊಬ್ಬ ಸಂಶೋಧಕರಾಗಿ ಏನ್ ಮಾಡ್ತೇನೆ ಅಥವಾ ಸಾಹಿತ್ಯದ ವಿದ್ಯಾರ್ಥಿಗೆ ಏನ್ ಮಾಡ್ತಾನೆ ಎಲ್ಲರಿಗೂ ನೋಡ್ಬೇಕು. ಆಗ ಮಾತ್ರ ನನಗೆ ಯಾವ್ದು ಒಳ್ಳೇದು ಯಾವ್ದು ಅಲ್ಲ. ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ನಾವು ಏನು ಇದನ್ನು ತಿಳ್ಕೊಳ್ಬೇಕು ಅಂತಾದ್ರೆ ಭೇದ ಇಲ್ಲದೆ ಎಲ್ಲವನ್ನು ನೋಡಿಕೊಳ್ಳಬೇಕು. ನಾನು ಅದನ್ನು ನೋಡ್ತೇನೆ. ಅಳಿಕೆ ಅವರ ಋತುಪರ್ಣ ನೋಡಿದ್ದೇನೆ, ಗೋವಿಂದ ಭಟ್ರ ಋತುಪರ್ಣ ನೋಡಿದ್ದೇನೆ. ಯಾವುದು ಚಂದ ಯಾವ್ದು ನನಗೊಂದು ನನ್ನ ಹುಚ್ಚೋದು, ನಾನು ಅದನ್ನು ನೋಡ್ತೇನೆ. ಹಾಗಾಗಿ ಒಟ್ಟಾರೆಯಾಗಿ ನಾನು ಏನು ಹೇಳಬಹುದು ಈ ಸಂದರ್ಭದಲ್ಲಿ ಅಂತಂದ್ರೆ, ಈ ಕಲೆ ನಾನು ಆಗಲೇ ಹೇಳಿದಾಗೆ ಬಹಳ ದೊಡ್ಡ ಕಲೆ, ಬಹಳ ಪರಿಣಾಮಕಾರಿ ಕಲೆ. ಇದನ್ನು ನಮ್ಮ ಹಿರಿಯರು ಇವತ್ತಿನವರೆಗೆ ತಂದಿದ್ದಾರೆ. ತುಂಬ ಕಷ್ಟಪಟ್ಟವರಿದ್ದಾರೆ.
ಇದಕ್ಕೋಸ್ಕರ ಜೀವ ಕಳ್ಕೊಂಡವರಿದ್ದಾರೆ, ವೇದಿಕೆಯಲ್ಲೇ ಮರಣಿಸಿದವರಿದ್ದಾರೆ, ಆಸ್ತಿ ಪಾಸ್ತಿ ಕಳ್ಕೊಂಡವರಿದ್ದಾರೆ, ಕೀರ್ತಿ ಪಡ್ಕೊಂಡವರಿದ್ದಾರೆ, ಸ್ವಲ್ಪ ಈಗಿನ ಹೊಸ ತಲೆಮಾರಿನ ಸ್ವಲ್ಪ ದುಡ್ಡು ಮಾಡಿದವರು ಕೂಡ ಇದ್ದಾರೆ. ಎಲ್ಲ ಜನ ಇದನ್ನು ತಂದಿದ್ದಾರೆ. ಇದನ್ನು ಹೊಸ ರೀತಿಯಿಂದ ಮುಂದಿನ ತಲೆಮಾರಿಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ನಾವು ಮಾಡದೇ ಹೋದರೆ ಅದು ನಮ್ಮ ತಪ್ಪು. ಮತ್ತು ಹೊಸ ತಲೆಮಾರಿನಲ್ಲಿ ನನಗೆ ಸಂತೋಷ ಏನು ಅಂದರೆ, ಇವತ್ತು IT BT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವ ಅನೇಕ ಹುಡುಗರಿಗೆ, ಈಗ ನೀವೇ ಯಾವುದೋ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನೀವು ಅದು ನಿಮಗೆ ಯಕ್ಷಗಾನ ಹುಚ್ಚು ಉಂಟು ನೋಡಿ. ನಾನು JNನಲ್ಲಿ ಕನ್ನಡ ಪ್ರೊಫೆಸರ್, ನಾನು ಇಲ್ಲಿ ಯಕ್ಷಗಾನದ ಬಗ್ಗೆ ಮಾತಾಡಬೇಕಾಗಿಲ್ಲ, ಊರಿಗೆ ಬಂದರೆ ಆಟವೂ ನೋಡಬೇಕಾಗಿಲ್ಲ. ಆದರೆ ನಾನು JNನಲ್ಲಿರುವ ಒಂದು ಪ್ರೊಫೆಸರ್ ಊರಿಗೆ ಬಂದಾಗ ಸಣ್ಣ ಅರ್ಥ, ಒಂದು ಪದ್ಯಕ್ಕೆ ಒಂದು ಅರ್ಥ ಹೇಳುವುದುಂಟು, ಅವಕಾಶ ಸಿಕ್ಕಿದರೆ 2 ಬಣ್ಣ ಹಾಕಿ ಒಂದು ಸಣ್ಣ ವೇಷ ಮಾಡಿ ಹೋಗುವುದು ಕೂಡ ಉಂಟು. ಇದು ನಾವು ಮಾಡಬಹುದಾದ, ಕಲೆಗೆ ಕೊಡಬಹುದಾದ ಬಹಳ ದೊಡ್ಡ ಗೌರವ. ಆ ಗೌರವವನ್ನು ಬಿಡದೆ ಅದನ್ನು ವಿಮರ್ಶೆ ಮಾಡಿಕೊಳ್ತಾ ಅದನ್ನು ಬೆಳೆಸ್ಕೊಂಡು ನಾವು ಮುಂದೆ ಹೋಗಬೇಕಾದ ಅಗತ್ಯ ಅಂತ. ಅಂದ್ರೆ ಕಲೆ ಮಾತ್ರ ಅಲ್ಲದೆ ಕಲೆ ಆಗ್ಲಿ, ಸಾಹಿತ್ಯವಾಗ್ಲಿ, ಜಾನಪದ ಆಗ್ಲಿ, ಯಾವುದರಲ್ಲೇ ಆಗ್ಲಿ ಈ ಒಂದು ವಿಚಾರ ಸಾರ್ವತ್ರಿಕವಾಗಿ ಒಪ್ಪುವಂಥದ್ದು ವಿಚಾರ ಹೋಗ್ಬೇಕು. ಹೋಗುವಾಗ ನಾವು ಕೆಲಸ ಮಾಡಬೇಕು. ಈ ಆಧುನಿಕ ಕಾಲದ ಅಗತ್ಯಗಳು ಬೇರೆ. ನಾನು 60 ವರ್ಷದಿಂದ ಆಟ ನೋಡ್ತಾ ಇದ್ದಾಗ ಇದ್ದ ಅಗತ್ಯಗಳು ಬೇರೆ. ಹಾಗೆ ಬದಲಾವಣೆ ಆಗಿದೆ. ಆ ಬದಲಾವಣೆಯನ್ನು ನೀವು ಸ್ವೀಕರಿಸಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಾವು ತಪ್ಪು ಮಾಡ್ತೇವೆ. ಹಾಗಾಗಿ ಅವು ಪೂರ ದುಂಬುತ್ತಲೆ ಕೊನೆ ಆವಡು ಅಂತ ಹೇಳುದು ಕೂಡ ಆಗೋದಿಲ್ಲ. ಭಾಗವತಿಕೆಯಲ್ಲಿ ಬದಲಾವಣೆ ಆಗಿದೆ. ಭಾಗವತಿಕೆಯಲ್ಲಿ ಬದಲಾವಣೆ ಆದ ಕೂಡ ನೃತ್ಯದಲ್ಲಿ ಬದಲಾವಣೆ ಆಗ್ತದೆ. ನೃತ್ಯದಲ್ಲಿ ಬದಲಾವಣೆ ಆದ ಕೂಡ ಮಾತಿನ ಮೇಲೆ ಅದು ಪರಿಣಾಮ ಬೀರ್ತದೆ. ಎಲ್ಲ ಒಂದಕ್ಕೊಂದು ಸಂಬಂಧ ಉಂಟು. ಈ ಬದಲಾವಣೆಗಳನ್ನು ನೋಡ್ತಾ ಇರಬೇಕು ನಾವು. ಈ ಬದಲಾವಣೆಗೆ ಸ್ಪಂದಿಸ್ತಾ ಇರಬೇಕು. ಮತ್ತು ಅದನ್ನು ನೆಗೆಟಿವ್ ನೆತ್ಯಾತ್ಮಕ, ಯಾಕಂದ್ರೆ ಯಕ್ಷಗಾನ ಬೆಳೆದದ್ದೇ ಹಾಗೆ ಅಲ್ವಾ. ಮಂಡಚರು ಅವರಿಗೆ ಬೇಕಾದ ಕೊಡುಗೆ ಕೊಟ್ಟರು, ಅವರಿಗೆ ಬೇಕಾದ ಕೊಟ್ಟರು. ಕಡತಕ್ಕದವರು ಬಡಗಿನಿಂದ ತಂದು ಒಂದು ಬೇರೆ ಒಂದು ಶಿಸ್ತನ್ನ ತೆಕ್ಕುತಿಟ್ಟಿನ ಹಾಡುಗಾರಿಕೆಗೆ ಅವರು ತಂದು ಕೊಟ್ಟರು. ಯಾಕಂದ್ರೆ ಬಡಗಿನ ಶಕ್ತಿ ಇತ್ತು, ಅವರದೇ ಒಂದು ಪರಂಪರೆ ಇತ್ತು. ಎಲ್ಲರದ್ದು ಒಂದೊಂದು ಪರಂಪರೆ ಉಂಟು. ಹಾಗೆ ಹೊಸ ತಲೆಮಾರಿಗೂ ಕೂಡ ಒಂದು ಪರಂಪರೆ ಉಂಟು. ಅದರಿಂದ ಯಕ್ಷಗಾನ ಬೆಳೆದಿದೆ ವಿನಃ ಅದೇ 61ನೇ ಟೆಕ್ಸ್ಟ್ ಆಗಿ ನಾವು ತಗೊಳ್ಬೇಕು. ಕರೆಕ್ಟ್. ನೀವು ಮೊದಲಿಗೆ ಹೇಳಿದಾಗ ಇದು ಇನ್ನೊಂದು ಹೊಸ ಬಗೆಯ ಟೆಕ್ಸ್ಟ್ ಪಠ್ಯ. ಇದು ಈ ಪಠ್ಯವನ್ನು ನೋಡೋಣ, ಸಂಭ್ರಮಿಸೋಣ, ಯಕ್ಷಗಾನ ಉಳಿಯಲಿ. ಮತ್ತು ಅದು ನಮ್ಮ ಗಾನದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಹೆಮ್ಮೆ, ಅಭಿಮಾನ, ಮತ್ತು ಹಾಗೆ ಮಾತನಾಡುವುದರಿಂದ ನನ್ನ ಮರ್ಯಾದೆ ಉಳಿದಿದೆ ಎಂಬುದು ಯಕ್ಷಗಾನಕ್ಕೆ ನಾನು ಕೊಡಬಹುದಾದ ಬಹಳ ದೊಡ್ಡ ಒಂದು ಧನ್ಯವಾದ. ಸರ್, ಇಷ್ಟು ಹೊತ್ತು ಸಾಹಿತ್ಯ, ಜಾನಪದ ಮತ್ತು ಯಕ್ಷಗಾನ ಈ ಎಲ್ಲದರ ವಿಚಾರವಾಗಿ ಮತ್ತು ಏನು ಅಂತಂದ್ರೆ ಒಂದು ಹೊಸ ಒಂದು ಯೋಚನಾ ಚಿಂತನ ಒಂದು ಲಹರಿಯನ್ನು ನನಗೆ ಕೊಟ್ರಿ. ನಾನು ಈ ರೀತಿ ಯೋಚನೆ ಮಾಡಿದವನಲ್ಲ. ಅಂದ್ರೆ ಆ ರೀತಿಯ ಒಂದು ಯೋಚನೆ ಮಾಡುವಂತಹ ಒಂದು ವಿಚಾರಗಳು ನನಗೆ ಇದುವರೆಗೆ ಸಿಕ್ಕಿರಲಿಲ್ಲ. ಅಂದ್ರೆ ಅದೇ ನಾವು ಎಲ್ಲವನ್ನು ಕೂಡ ನೀವು ಮೊದಲ ಹೇಳಿದ ಉದಾಹರಣೆ 60 ಇದ್ದದ್ದು 61ನೇ ಟೆಕ್ಸ್ಟ್. ಅಂದ್ರೆ ಇಲ್ಲಿ ಅದನ್ನು ವಿರೋಧಿಸದೆ ನಾವು ಅದನ್ನು ಒಳಗೊಳ್ಳುವುದು ಹೇಗೆ ಎನ್ನುವಂತಹ ಚಿಂತನೆಯನ್ನು ಮಾಡುವ ಮೂಲಕ ಭಾರತೀಯ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಅದೇ, ಏನು ವಿಘಟನೆ ಅಲ್ಲ, ಸಂಘಟನೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮತನವನ್ನು ಉಳಿಸಿಕೊಂಡು ಆದಷ್ಟು ಹೊರಗಡೆಯ ಏನು ಪಾಶ್ಚಾತ್ಯ ಸಂಸ್ಕೃತಿಗೆ ಈಡಾಗುವುದು ಅಂತಂದ್ರೆ ಅದು ಸಾಹಿತ್ಯಿಕವಾಗಿರ್ಬೋದು ಅಥವಾ ಕಲೆಯ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲವುಗಳಲ್ಲಿಯೂ ನಮ್ಮತನವನ್ನು ಉಳಿಸಿಕೊಳ್ಳುವುದರಿಂದ ನಮಗೆ ಲಾಭ ಎನ್ನುವಂತಹ ವಿಚಾರವೇ ಇಲ್ಲಿ ನಮಗೆ ಪ್ರಧಾನವಾಗಿ ಸಿಕ್ಕಿದ್ದು. ಅಂದ್ರೆ ಕಲೆಯಲ್ಲಿ ಕೂಡ ನೀವು ಜಪಾನ್ನ ವಿಚಾರವನ್ನು ಹೇಳುವಾಗ ನಮ್ಮದೇ ಒಂದು ಆದ ನೆಲೆಗಟ್ಟಿನಲ್ಲಿ ನಾವು ತೋರಿಸಿದಾಗಲೂ ಅದು ಮುಟ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತಾದ ಮೇಲೆ ನಾವು ಅದನ್ನು ಬಿಟ್ಟು ನಾವು ಬೇರೆ ಮಾಡುವಂಥದ್ದು ಅದೊಂದು ಮೂರ್ಖತನೇ ಆಗ್ತದೆ. ಈಗ ಇಷ್ಟು ಹೊತ್ತು ಬಹಳಷ್ಟು ವಿಶೇಷ ವಿಚಾರಗಳನ್ನು ಒಳ್ಳೆಯ ಒಂದು ಶೈಕ್ಷಣಿಕ ನೆಲೆಗಟ್ಟಿನಿಂದ ನೀವು ತಿಳಿಸಿಕೊಟ್ಟಿದ್ದೀರಿ ಸರ್. ಏನು ನಿಮ್ಮ ಬಗ್ಗೆ ಬಹಳಷ್ಟು ವಿಚಾರಗಳು ನನಗೆ ಗೊತ್ತಿತ್ತು ಮೊದಲೇ. ಈಗಂತೂ ನಿಜವಾಗ್ಲೂ ಒಂದು ಶೈಕ್ಷಣಿಕ ನೆಲೆಗಟ್ಟಿನ ಕೆಲವು ವಿಚಾರಗಳು ಸಿಕ್ಕಿತು. ಯಕ್ಷಗಾನ ಅಭಿಮಾನಿಯಾಗಿ, ಸಾಹಿತ್ಯಕ ಒಂದು ಅಭಿಮಾನಿಯಾಗಿ ನಾನು ಮಾತ್ರ ಅಲ್ಲದೆ ಏನು ಯಕ್ಷಗಾನದ ಮತ್ತು ಸಾಹಿತ್ಯದ ಅಭಿಮಾನಿಗಳ ಎಲ್ಲರ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ನಮಸ್ಕಾರ. ನಮಸ್ತೆ ಸರ್.